ವಾಲಿಮೋಕ್ಷ ಎನ್ನುವಂತಹ ಯಕ್ಷಗಾನ ತಾಳಮದ್ದಳೆ ನಡೆಯಲಿಕ್ಕಿದೆ. ಇದರಲ್ಲಿ ಭಾಗವತರಾಗಿ ಪುತ್ತಿಗೆ ರಘುರಾಮ ಹೊಳ್ಳರು, ಮದ್ದಳೆ ವಾದಕರಾಗಿ ಕೃಷ್ಣ ಪ್ರಕಾಶ್ ಉಳಿತಾಯರು, ಹಾಗೆ ಅರುಣ್ ಹೆಬ್ಬಾರ್, ಹಾಗೆ ಮುಮ್ಮೇಳದಲ್ಲಿ ಮೂಡಂಬೈಲ್ ಗೋಪಾಲಕೃಷ್ಣ ಶಾಸ್ತ್ರಿಗಳು, ಸರ್ಪಂಗಳ ಈಶ್ವರ ಭಟ್ರು, ಸೇರಾಜ ಸೀತಾರಾಮ್ ಭಟ್ರು, ಹಾಗೆ ಇವತ್ತು ಸನ್ಮಾನಿತರಾದಂತಹ ಕುಂಬಳೆ ಶ್ರೀಧರ್ ರಾಯರವರು ತಾರೆಯ ಪಾತ್ರದಲ್ಲಿ ಮಿಂಚಲಿಕ್ಕಿದ್ದಾರೆ. ಕೆಲವೇ ನಿಮಿಷದಲ್ಲಿ ಯಕ್ಷಗಾನ ವಾಲಿಮೋಕ್ಷ. ಗಜಮುಖದವಗೆ ಗಣಪಗೆ ಚೆಲ್ವತ್ರಿಜಗ ವಂದಿತೆಗೆ ಆರತಿ ಎತ್ತಿರೆ, ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ಒಳ್ಳಿದವಲು ತೆಂಗಿನಕಾಯಿ ಕಡಲೆಯ ಎಳ್ಳೂರಿಗೆ ಕಬ್ಬ ಮೆಲುವವರಿಗೆ ಬೆಳ್ಳಿಯ ಉರಿಗೆಜ್ಜೆಗಳ ಕಟ್ಟಿ ಕುಣಿಯುವ ಕಿರುಡೊಳ್ಳಿನ ಗಣಪಗಾರತಿ ಎತ್ತಿರೆ, ಆರತಿ ಎತ್ತಿರೆ. ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕೊಂಬಗೆ ದಾವಾಗ್ನಿಯಂದದಿ ಮೆರೆಯುವವರಿಗೆ, ದೇವತೆಗಳ ಕೈಯ ಕಪ್ಪವ ಕೊಂಬಗೆ ದಾವಾಗ್ನಿಯಂದದಿ ಮೆರೆಯುವವರಿಗೆ, ಆವಾಗ ಮನದಲ್ಲಿ ನೆನೆದೋರಿಷ್ಟಾರ್ಥವ ನೀವ ಗಣೇಶ ಗಾರತಿ ಎತ್ತಿರೆ. ಆವಾಗ ಮನದಲ್ಲಿ ನೆನೆದೋರಿಷ್ಟಾರ್ಥವ ನೀವ ಗಣೇಶ ಗಾರತಿ ಎತ್ತಿರೆ, ಆರತಿ ಎತ್ತಿರೆ, ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ ಕರದೊಳು ಬರಜು ಪಾಶಂಕುಶ ಧರಿಗೆ ಹರುಜರಿ ಭಕ್ತರ ಪೊರೆ ಬಗೆ ಉರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ, ಆರತಿ ಎತ್ತಿರೆ, ಆರತಿ ಬೆಳಗಿರೆ. ಗಜಮುಖದವಗೆ ಗಣಪಗೆ
ಆತ್ಮೀಯ ಬಂಧುಗಳೇ, ಈಗಾಗಲೇ ಭಾಗವತ ದಿವಂಗತ ಶೇಡಿಗುಮ್ಮೆ ಕೃಷ್ಣ ಭಟ್ರ ಸಂಸ್ಮರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ಇದೀಗ ಹುಣ್ಣಿಮೆಯ ತಾಳಮದ್ದಳೆ ಪ್ರಯುಕ್ತ ಹಾಗೂ ಸಂಸ್ಮರಣೆಯ ಪ್ರಯುಕ್ತ ನಡೆಯುವಂತಹ ಯಕ್ಷಗಾನ ತಾಳಮದ್ದಳೆ ತಾವೆಲ್ಲ ತಿಳಿದ ಹಾಗೆ ವಾಲಿ ಮೋಕ್ಷ. ಇದರಲ್ಲಿ ಭಾಗವತರಾಗಿ ಪುತ್ತಿಗೆ ರಘುರಾಮ ಹೊಳ್ರು, ಮದ್ದಳೆ ವಾದಕರಾಗಿ ಕೃಷ್ಣ ಪ್ರಕಾಶ್ ಉಳಿತಾಯರು, ಹಾಗೆ ಚೆಂಡೆ ವಾದಕರಾಗಿ ಬಾಲ ಪ್ರತಿಭೆ ವರುಣ್ ಹೆಬ್ಬಾರ್. ಇವರಿಗೊಂದು ಜೋರಾಗಿ ಚಪ್ಪಾಳೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಮುರಾರಿ ಕಡಂಬಳಿತಾಯ ಇವರ ಶಿಷ್ಯರಾದ ವರುಣ್ ಹೆಬ್ಬಾರ್ ಇವರಿಗೆ ಸ್ವಾಗತ. ಹಾಗೆ ಪಾತ್ರವರ್ಗದಲ್ಲಿ ಶ್ರೀರಾಮನಾಗಿ ಚಕ್ರದಾಳದಲ್ಲಿ ಮಾಧವ ಮಯ್ಯ ಸುರತ್ಕಲ್, ಪಾತ್ರವರ್ಗದಲ್ಲಿ ಶ್ರೀರಾಮನಾಗಿ ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿಗಳು, ಹಾಗೆ ವಾಲಿಯಾಗಿ ಸರ್ಪಂಗಳ ಈಶ್ವರ ಭಟ್ರು, ಸುಗ್ರೀವನಾಗಿ ಸೇರಾಜ ಸೀತಾರಾಮ್ ಭಟ್ರು, ತಾರೆಯಾಗಿ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಕುಂಬ್ಳೆ ಶ್ರೀಧರ್ ರಾಯರ್ ಇವರು ಕಥಾನಕವನ್ನು ಸಂಪನ್ನಗೊಳಿಸಲಿಕ್ಕಿದ್ದಾರೆ. ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ವೇದಿಕೆಯನ್ನು ಭಾಗವತರಿಗೆ ಒಪ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಅಂಬರದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ राम हरे राम राम हरे पाहि राम हरे राम हरे राम हरे राम हरे भीम पराक्रमी भक्तर जामणि कोमल रूप हरे भीम पराक्रमी भक्तर जामणि कोमल रूप हरे रामा इक्ष्वाकु वंश भूपालरु धर्म संरक्षकर अधिकारले इक्ष्वाकु वंश भूपालरु धर्म संरक्षकर अधिकारले मम ಅಪೇಕ್ಷೆಯಂ ದುಂದುಂದುಂಟು ಕೇಳಿರಿ ಮಮ ಅಪೇಕ್ಷೆ ಇಂದೊಂದುಂಟು ಕೇಳಿರಿ ನ್ಯಾಯವ
ಪರೀಕ್ಷಿಸಿದಲ ಬೇಕೇನೋ ರಾಮ ಹರಿ ರಾಮ ರಾಮ ಹರಿ ರಾಮ ರಾಮ ಹರಿ ಪಾಹಿ ರಾಮ ಹರಿ ರಾಮ ಹರಿ ದಾಶರಥಿ ಶ್ರೀರಾಮ, ನಿನ್ನ ಪದಯುಗಕ್ಕೆ ಪ್ರಣಾಮಗಳು ಸ್ವಾಮಿ. ಆಗಲಿ. ಆಂಜನೇಯನು ನಿಮ್ಮ ಬಗ್ಗೆ ಏನು ಪರಿಚಯಿಸಿದ್ನು, ನಿಮ್ಮ ಬಗ್ಗೆ ನಾನು ಏನು ಕೇಳಿದ್ದೇನೆ ಅಲ್ಲಲ್ಲಿ. ಈ ಆಂಜನೇಯನು ನಿಮ್ಮ ಕುರಿತಾಗಿ ಹೇಳಿದಂಥ ಮಾತುಗಳ ಬೆಳಕಿನಲ್ಲಿ ನಿಮ್ಮನ್ನು ಪ್ರತ್ಯಕ್ಷ ಕಾಣುವಾಗ ಹಲವು ಸತ್ಯಗಳನ್ನು ನಾನು ಗ್ರಹಿಸಿಕೊಳ್ತಾ ಇದ್ದೇನೆ. ಏನದು? ದೇವರ ಕುರಿತಾಗಿ ನಾವು ಹೇಳ್ತೇವೆ, ಪಾದಕಮಲ, ಕರಕಮಲ, ಮುಖಕಮಲ, ಅಷ್ಟು ಅತ್ಯಂತ ಕೋಮಲನಾಗಿ ನಾವು ದೇವರನ್ನು ನೋಡ್ತೇವೆ. ಅದೇ ಪರಮಾತ್ಮ ದುಷ್ಟರನ್ನು ಶಿಕ್ಷಿಸುವಲ್ಲಿ, ರಾಕ್ಷಸರ ನಾಶ ಮಾಡುವಲ್ಲಿ ವಜ್ರಾದಪಿ ಕಠೋರಾಣಿಯಾಗಿ ಬಿಡ್ತಾನೆ. ಆ ಕೋಮಲತ್ವವು ಆ ಕಠೋರತೆ ಒಬ್ಬನಲ್ಲೇ ಏಕೀಭವಿಸುತ್ತದೆ. ಇದನ್ನು ನಿನ್ನನ್ನು ನೋಡಿದಾಗ ನಾನು ಅರ್ಥ ಮಾಡಿಕೊಂಡದ್ದು. ಆಂಜನೇಯನ ಮಾತಿನ ಬೆಳಕಿನಲ್ಲಿ ನಿಮ್ಮನ್ನು ನೋಡಿದಾಗ ಅದು ಸತ್ಯ ಅಂತ ನನಗೆ ಅನ್ನಿಸಿತು. ಹಲವಾರು ಕಡೆಗಳಲ್ಲಿ ನೀನು ಮಾಡಿದಂತಹ ಕಾರ್ಯಗಳ ಬಗ್ಗೆ, ಅದರ ಘನತೆ ಬಗ್ಗೆ ಯೋಚನೆ ಮಾಡಿದರೆ ಭಕ್ತ ರಕ್ಷಾಮಹಿ, ನಿನ್ನ ಭಕ್ತರೂ ಹೌದು, ಧರ್ಮದ ಕುರಿತು ಯಾರಿಗೆ ಭಕ್ತಿ ಇದೆ ಅಂತಹ ಧರ್ಮ ಭಕ್ತರನ್ನು ಕೂಡ ರಕ್ಷಿಸುವಂತಹ ವ್ಯಕ್ತಿಗಳಲ್ಲಿ ಒಂದು ಶ್ರೇಷ್ಠತೆಯಿಂದ ನಿನ್ನನ್ನು ಕಾಣುತ್ತಾರೆ. ನಿನ್ನ ಕೋಮಲವಾದಂತಹ ಶರೀರವನ್ನು ನೋಡಿದ ತಕ್ಷಣದಲ್ಲಿ ನಾನು ಬೇಕೆಂದಲ್ಲ, ಕೈಗಳು ಒಂದನ್ನು ತನ್ನಿಂದ ತಾನೇ ಸೇರಿಕೊಂಡದ್ದು, ನಮಸ್ಕರಿಸುವಂತ ನನಗೆ ಕಂಡು ಹೋದು. ಈ ರಾಮಹರೆ ಎನ್ನುವಂಥ ಉದ್ಗಾರ ತನ್ನಿಂದ ತಾನೇ ಬಂದದ್ದು. ಅಂತಹ ಕೋಮಲಗಾತ್ರನಾದಂತಹ ನೀನು ಧರ್ಮ ರಕ್ಷಿಸುವಲ್ಲಿ, ಭಕ್ತರನ್ನು ರಕ್ಷಿಸುವಲ್ಲಿ ಎಷ್ಟು ಕಠೋರನೂ ಆಗಬಲ್ಲೆ, ಅಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿದವ ಅಂತ ಎನ್ನುವ ನೆಲೆಯಲ್ಲಿ ನಿನ್ನ ಕುರಿತಾಗಿ 4 ಮಾತುಗಳನ್ನು ನಾನು ಹೇಳಿದ್ದು, ಸ್ತೋತ್ರ ಮಾಡಿದ್ದು ಅಂತ ತಿಳ್ಕೊಳ್ಬಹುದು ಬೇಕಿದೆ. ನಿನ್ನ ಕುರಿತಾಗಿ ಯೋಚನೆಯನ್ನು ಮಾಡ್ತಾ ಮಾಡ್ತಾ ಹೋದ್ರೆ ಹುಟ್ಟಿದಂತಹ ವಂಶ ಇಕ್ಷ್ವಾಕು ವಂಶ. ಹೌದು, ಸಾಕಷ್ಟು ನಾವು ಕೇಳಿದ್ದೇವೆ ಆ ಬಗ್ಗೆ. ಗುರುಗಳು ಹೋಮಧೇನುವಿನ ರಕ್ಷಣೆಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಸಿಂಹಕ್ಕೆ ಅರ್ಪಣೆ ಮಾಡುವುದಕ್ಕೆ ಸಿದ್ಧರಾದವರು ನಿಮ್ಮ ಹಿರಿಯರು. ಒಂದು ಪಾರಿವಾಳ ಬಂದಾಗ ರಕ್ಷಿಸ್ತೇವೆ ಅಂತ ಅಭಯವನ್ನು ಕೊಟ್ಟದ್ದು, ಅದನ್ನು ತಿನ್ನುವುದಕ್ಕೆ ಬೆಂಬತ್ತಿ ಗಿಡುಗವರು. ಪಾರಿವಾಳಕ್ಕೆ ರಕ್ಷಣೆಯ ಮಾತನ್ನು ಕೊಟ್ಟಾಗಿದೆ, ನನ್ನ ಆಹಾರವನ್ನು ನೀನು ಕಸಿದುಕೊಳ್ತಾ ಇದ್ದಿ. ಗಿಡುಗನ ಪ್ರಶ್ನೆ, ಏನು ಮಾಡಬೇಕು ಶಿಬಿ ಚಕ್ರವರ್ತಿ? ಹೌದು, ಪ್ರತಿಯಾಗಿ ನನ್ನ ದೇಹದ ಮಾಂಸಖಂಡವನ್ನೇ ಕೊಡ್ತೇನೆ ಅಂತ ಕತ್ತರಿಸಿ ಕೊಡುವುದಕ್ಕೆ ಸಿದ್ಧನಾದ. ಎಲ್ಲವನ್ನೂ ಮಾಡಿದ್ದು ಧರ್ಮದ ರಕ್ಷಣೆಗೋಸ್ಕರ. ಹೌದು, ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಧರ್ಮವನ್ನು ತಡೆಗಟ್ಟಿ ಧರ್ಮವನ್ನು ಪರಿಪಾಲಿಸುವುದರಲ್ಲಿ ಪ್ರಯತ್ನಶೀಲನಾಗಬೇಕು. ಎಲ್ರಿಗೂ ಸಾಧ್ಯ ಆಗ್ತದೆ ಅಂತಲ್ಲ, ಆದರೆ ನಿಮ್ಮ ವಂಶ ಹಾಗಲ್ಲ. ಪ್ರತಿಯೊಬ್ಬನ ಚರಿತ್ರೆಯನ್ನು ನೋಡಿದರೆ ಧರ್ಮ ಧರ್ಮ ಧರ್ಮ, ಅದರ ರಕ್ಷಣೆಗಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಳೋದಕ್ಕೂ ಸಿದ್ಧನಾದಂಥ ದೊಡ್ಡ ವಂಶದಲ್ಲಿ ಬಂದಿದ್ದೀನಿ. ಸೂರ್ಯವಂಶೀಯ ಇಕ್ಷ್ವಾಕು ವಂಶದ ದೊರೆ. ವರ್ತಮಾನ ಕಾಲದಲ್ಲಿ ಅದೇ ಹೇಳ್ತಾರಲ್ಲ, ಸೂರ್ಯನ ಎಲ್ಲೆಲ್ಲಿ ಉದಯಿಸಿ ಎಲ್ಲಿವರೆಗೆ ಅವನ ಬೆಳಕು ಬೀರುತ್ತದೆ ಅಲ್ಲಿಗೆಲ್ಲ ನಿಮ್ಮ ಆಧಿಪತ್ಯ ಇದೆ ಅಂತ. ಅದರ ಒಳಗಿರುವವರು ನಾವು. ಕಿಷ್ಕಿಂಧೆ ದೊಡ್ಡ ಸಾಮ್ರಾಜ್ಯ, ಹೌದು, ಅದರಲ್ಲಿ ಈ ಪ್ರದೇಶದಲ್ಲಿ ನಾನೀಗ ವಾಸ್ತವ್ಯ ಇರುವಂತಹದ್ದು. ಧರ್ಮ ರಕ್ಷಣೆಗಾಗಿ ಏನನ್ನೂ ಮಾಡಬಲ್ಲರು ಸಿದ್ಧರಾಗುವಂತಹ, ಅಥವಾ ಧರ್ಮದ ಕುರಿತಾಗಿ ಹೀಗೆ ಎನ್ನುವಂಥ ನಿರ್ಣಯ ಮಾಡುವಂತಹ ಯೋಗ್ಯತೆ, ಸ್ಥಾನಮಾನ ಇರುವಂತಹ ಸನ್ನಿಧಾನದಲ್ಲಿ ಒಂದು ಅಪೇಕ್ಷೆ ಉಂಟು. ಓಹೋ, ನನ್ನಲ್ಲಿ ಅಪೇಕ್ಷೆ ಉಂಟು. ಏನಪ್ಪ ಅದು? ಆ ಅಪೇಕ್ಷೆ ಹೇಗೆ ಅಂತಂದ್ರೆ,
ಒಂದು ಜಗಳದ ಸಂದರ್ಭ ಬಂದರೆ ಅಥವಾ ವಾದ ಪ್ರತಿವಾದ ಆಗುವಾಗ ಹಾಂ ನಾನು ನನ್ನದು ಧರ್ಮ ಅಂತ ಹೇಳೋದು, ಹೌದು. ಕಕ್ಷಿದ ಅವನು ಅವನದ್ದೇ ಧರ್ಮ ಅಂತ ಹೇಳೋದು. ಆ ಇಬ್ಬರ ಮಾತನ್ನೂ ಕೇಳಿ ಎರಡು ಘಟನೆಗಳನ್ನು ನೋಡಿ ಇದು ನ್ಯಾಯ ಎಂಬ ತೀರ್ಮಾನವನ್ನು ಮಾಡಿ ನ್ಯಾಯವನ್ನು ರಕ್ಷಿಸುವಂತಹ ಕೆಲಸವನ್ನು ಮಾಡಬೇಕು ಅಂತ ಭಿನ್ನವಿಸಿಕೊಳ್ತಾ ಇದ್ದೇನೆ. ಓಹ್, ಕೇಳೋಣ ಏನದು. ನನಗೊಬ್ಬ ಅಣ್ಣನಿದ್ದಾನೆ, ಅಗ್ರಜ. ಅಗ್ರಜ ವಾಲಿ ಪರಾಕ್ರಮದಿಂದೆನ್ನ ನಿಗ್ರಹಿಸಲು ಬಗೆದು ಎನ್ನ ನಿಗ್ರಹಿಸಲು ಬಗೆದು ಅಗ್ರಜವಾಲಿ ಪರಾಕ್ರಮದಿಂದೆನ್ನ ನಿಗ್ರಹಿಸಲು ಬಗೆದು ಎನ್ನ ನಿಗ್ರಹಿಸಲು ಬಗೆದು ತಾಮೋಗ್ರದಿ ಹೊರಗಟ್ಟಿ ಕೂಡಿಕೊಂಡಿರುವ ಪಾಣಿಗ್ರಹಣದ ತತಿಯ ಅಗ್ರಜ ವಾಲಿ ಪರಾಕ್ರಮದಿಂದೆನ್ನ ನಿಗ್ರಹಿಸಲು ಬಗೆದು ತಾಮೋಗ್ರದಿ ಹೊರಗಟ್ಟಿ ಕೂಡಿಕೊಂಡಿರುವ ಪಾಣಿಗ್ರಹಣದ ಸತಿಯ ಮಹೋಗ್ರದಿ ಹೊರಗಟ್ಟಿ ಕೂಡಿಕೊಂಡಿರುವ ಪಾಣಿ ಗ್ರಹಣದ ಸತಿಯ ಪಾಣಿ ಗ್ರಹಣದ ಸತಿಯ ಹರೇ ರಾಮ ಹರಿ ರಾಮ ರಾಮ ಹರೇ ಪಾಹಿ ರಾಮ ಹರೇ ರಾಮ ಪಾಹಿ ರಾಮ ಹರೇ. ರಘೋತ್ತಮ ಸಹ ಏನದು. ಕೇಳಿ ತಿಳಿದ ಹಾಗೆ ನಿನ್ನ ಹತ್ತಾರು ಉತ್ತಮೋತ್ತಮ ಗುಣಗಳಲ್ಲಿ ಮಿತಭಾಷಿತ್ವವು ಒಂದು ಅಂತ ಕೇಳಿದ್ದೇನೆ. ಹಾಗೆಂತ ನನ್ನ ಕುರಿತಾದಂತಹ ನ್ಯಾಯವನ್ನು ನಿಮ್ಮ ಸನ್ನಿಧಿಯಲ್ಲಿ ಮಂಡನೆ ಮಾಡಬೇಕಿದ್ರೆ ಸ್ವಲ್ಪ ದೀರ್ಘವಾಗಿ ಹೇಳಬೇಕಾಗ್ತದೆ. ನಾನು ತಿರುಗಾಟ ಮಾಡಿದವ ನಿಮ್ಮ ಕುರಿತಾಗಿ ನನ್ನಲ್ಲಿ ಸಂಗ್ರಹ ಉಂಟು. ನೀವು ಪ್ರಾಯಶಃ ನನ್ನ ಬಗ್ಗೆ ಅಷ್ಟು ತಿಳಿದವರು ಇರ್ಲಿಕ್ಕಿಲ್ಲ ಇಲ್ಲ ಎನ್ನುವ ಯೋಚನೆಯಿಂದ ನಮ್ಮ ಕುರಿತು ಸ್ವಲ್ಪ ತಮ್ಮ ಮುಂದೆ ಹಿನ್ನೆಲೆಯನ್ನು ಭಿನ್ನವಿಸಿಕೊಳ್ಳಬೇಕಾಗ್ತದೆ. ಉಪಕ್ರಮಿಸು. ವೃಕ್ಷರಜಸ್ಸು ಅಂತ ಒಬ್ಬ ಕಪಿರಾಜ ಈ ಕಿಷ್ಕಿಂದೆ ಹೆಸರಿಗೆ ಬಂದದ್ದೇ ಮೌನ ಆಡಳಿತೆಯ ಸಂದರ್ಭದಲ್ಲಿ. ನಿಮ್ಮ ಭಾಷೆಯಲ್ಲಿ ನಮ್ಮ ಈ ಕಿಷ್ಕಿಂದೆಯನ್ನು ರಾಜ್ಯವೋ ಸಾಮ್ರಾಜ್ಯವೋ ಅಂತ ಕರೆಯುತ್ತಿರುವಂತ ಗೊತ್ತಿಲ್ಲ. ನಾವು ಕಪಿಗಳು ಮಾತ್ರ ಇದು ಕಿಷ್ಕಿಂದ ಮಹಾ ಸಾಮ್ರಾಜ್ಯ ತಿಳ್ಕೊಂಡಿದ್ದೇವೆ. ಇದನ್ನು ಆಳ್ತಾ ಬಂದವನು ನಾನು ಹೇಳಿದಂಥ ವೃಕ್ಷರಜಸ್ಸು ಎನ್ನುವಂಥ ಕಪಿರಾಜ. ಸಂತಾನವಾಗಲಿಲ್ಲವಂತೆ ಬಹುಕಾಲ. ಶಿವನ ಪೂಜಾರ್ಥವಾಗಿಯೋ ಅಥವಾ ಶಿವನ ತಪಸ್ಸಿನಾರ್ಥವಾಗಿಯೋ ಹೋದಂತಹ ವೃಕ್ಷರಜಸ್ಸು ಒಂದು ಸರೋವರದಲ್ಲಿ ಮುಳುಗಿ ಎದ್ದಂತೆ. ಆವಾಗ ವಾನರನಾಗಿದ್ದಂತಹ ವೃಕ್ಷರಜಸ್ಸು ವಾನರಿಯಾದ. ಸ್ತ್ರೀರೂಪ ಬಂದು ಹೋಯಿತು. ಧರ್ಮಕರ್ಮ ಸಂಯೋಗದಿಂದಲೋ ಏನೋ ಕಾಕತಾಳೀಯವೋ ಏನೋ. ಅದೇ ಹೊತ್ತಿಗೆ ಅಮರ್ದುಂಡರೊಡೆಯನಾದಂತಹ ಮಹೇಂದ್ರ ಅವನು ನೋಡಿದ್ನಂತೆ ಈ ವಾನರಿಯನ್ನು. ಸರಿ. ಅದರಲ್ಲಿಯೂ ಅವಳು ವಾಲ ಪ್ರದೇಶವನ್ನು ನೋಡಿದ. ಯಾಕೋ ಏನೋ ಗೊತ್ತಿಲ್ಲ, ಅನುರಕ್ತನಾದಂತೆ ಅವಳಲ್ಲಿ. ಅವರೆಲ್ಲ ಅನುರಕ್ತರಾದ್ರೆ ಒಂದು ಮಗುವನ್ನು ಕರುಣಿಸುವಂಥದ್ದು. ಹಾಗೆ ಆ ವಾನರಿಗೆ ಒಂದು ಮಗುವಾಯಿತು.
ಹುಟ್ಟುವಾಗಲೇ ಆ ಮಗುವಿನ ಬಾಲ ಎನ್ನುವಂಥದ್ದು ಉಳಿದ ಎಲ್ಲ ಕಪಿಗಳಿಗಿಂತಲೂ ಭಿನ್ನವಾಗಿ ಅದ್ಭುತವಾಗಿತ್ತಂತೆ. ಆ ಕಾರಣದಿಂದಲೂ ವಾಲವನ್ನೇ ನೋಡಿದ ಕಾರಣದಿಂದಲೂ ವಾಲಿ ಅಂತ ಆ ಮಗುವಿಗೆ ನಾಮಕರಣ ಆಯಿತು. ಕೆಲವು ಕ್ಷಣಗಳಲ್ಲಿ ವ್ಯತ್ಯಾಸ ಇರುವಂತಹದ್ದು. ಲೋಕಚಕ್ಷುವಾದಂಥ ಸೂರ್ಯನಾರಾಯಣ ನೋಡಿದಂಥ ಅದೇ ವಾನರಿಯನ್ನು ಅವಳ ಕಂಠ ಪ್ರದೇಶವನ್ನು ನೋಡಿದ್ದ. ಅವನಿಗೊಂದು ಮಗು ಅನುಗ್ರಹಿಸುವಂತ ಆಗಿ ಹೋಯಿತು. ಒಂದು ಮಗುವನ್ನು ಕರುಣಿಸಿದ. ಕಂಠ ಪ್ರದೇಶವನ್ನು ನೋಡಿ ಕಾರಣದಿಂದಲೋ ಅಲ್ಲ ಈ ಮಗು ಚಂದದಲ್ಲಿ ಹತ್ತಿತೋ ಏನೋ ಗೊತ್ತಿಲ್ಲ, ಅಳುವನ್ನು ಮಾಡಿದ್ರೆ ಗೊತ್ತಿಲ್ಲ. ಅಂತೂ ಈ ಮಗುವಿಗೆ ಸುಗ್ರೀವ ಅಂತ ಹೆಸರು. ಅದು ನಾನೇ. ನಿನ್ನದೇ ಗ್ರೀವ. ಹೌದು. ಅಣ್ಣನವನು ಆಲಿ. ಕೆಲವು ಕ್ಷಣಗಳ ವ್ಯತ್ಯಾಸ. ಈಗ ಅವಳಿ ಮಕ್ಕಳಾದ್ರು ಪ್ರಥಮವಾಗಿ ಯಾವುದು ಭೂಸ್ಪರ್ಶ ಮಾಡ್ತದೆ ಅದು ಅಣ್ಣ ಅಂತಲೂ, ಮತ್ತೆ ಒಂದು ಕ್ಷಣದ ನಂತರ ಹುಟ್ಟಿಕೊಂಡು ತಮ್ಮ ಅಂತಲೂ ಅಂಗೀಕರಿಸಲ್ಪಡ್ತದೆ. ಹೌದು. ಆ ಲೆಕ್ಕದಲ್ಲಿ ವಾಲಿಯು ನನಗೆ ಅಗ್ರಜ. ಪ್ರಬಲ ಪರಾಕ್ರಮಿ. ಪ್ರಬಲ ಪರಾಕ್ರಮಿ, ಅನುಮಾನ ಏನೂ ಇಲ್ಲ. ಹೌದಾ? ಅವನಿಗಿಂತ ಕಡಿಮೆ ಪರಾಕ್ರಮ ನನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವಂತ. ಶ್ರೀರಾಮ, ನಮ್ಮ ಅಣ್ಣ ತಮ್ಮಂದಿರ ಒಂದು ಜೀವನ ಅಂತ ಇತ್ತು. ಹುಟ್ಟಿದ್ದು ಸಾರ್ಥಕ ಆಯ್ತು ನಾನು ಅವನಿಗೆ ತಮ್ಮನಾಗಿ ಅಂತ ನಾನು ತಿಳ್ಕೊಳ್ಳೋದು. ಅವನನ್ನು ಹೆಗಲಿಗೆ ಕೈ ಹಾಕಿ ಹೇಳೋದು, ತಮ್ಮ ನಿನ್ನಾಗಿದ್ದ ತಮ್ಮ ನನಗಿದ್ದದ್ದು ಬಹಳ ಸಂತೋಷ ಅಂತ ನನ್ನ ಅಣ್ಣ ಹೇಳೋದು. ಒಟ್ಟಿಗೆ ಆಟ ಊಟ ಒಟ್ಟು ಎಲ್ಲ ವಾಲಿಯನ್ನು ಬಿಟ್ಟು ಸುಗ್ರೀವ ಇಲ್ಲ, ಸುಗ್ರೀವನ್ನು ಬಿಟ್ಟು ವಾಲಿ ಇಲ್ಲ. ಪ್ರಪಂಚದಲ್ಲಿ ಸಾಮಾನ್ಯ ಯಾರು ಹೇಳ್ಬೋದು ಅಣ್ಣ ತಮ್ಮಂದಿರು ಅಂದ್ರೆ ವಾಲಿ ಸುಗ್ರೀವರ ಹಾಗೆ ಇರಬೇಕು ಅಂತ ಹೇಳುತ್ತಾ ಇದ್ರು. ಕಾಡಲ್ವ ಸ್ವಾಮಿ, ಒಂದು ಹಣ್ಣು ಸಿಕ್ಕಿದ್ರೆ ಸಾಕು, ಒಬ್ಬನೇ ಇದ್ದಾನೆ ಅಂತ ಇಟ್ಕೊಳ್ಳಿ, ತಿನ್ಲಿಕ್ಕಿಲ್ಲ ವಾಲಿ ತಕೊಂಡು ಬರೋದು. ಮೊದಲು ಇದರ ಅರ್ಧ ಸುಗ್ರೀವನಿಗೆ ತಿನ್ನಿಸುದು, ಆಮೇಲೆ ತಾನು ತಿನ್ನೋದು. ಅಷ್ಟರವರೆಗಿನ ಪ್ರೀತಿ ನನ್ನ ಮೇಲೆ, ತಮ್ಮ ತಮ್ಮ ಅಂತ ಅಂತಹ ಪ್ರೀತಿ ಇತ್ತು ಇತ್ತು ಇತ್ತು. ಈಗ ಅದನ್ನೆಲ್ಲ ಕಳ್ಕೊಂಡಿದ್ದೇನೆ. ಪ್ರಬಲವಾದಂಥ ಒಂದು ಕಾರಣವೂ ಉಂಟು. ಏನು ಕಾರಣ? ಮುಖ್ಯವಾದ್ದು ಹೇಳು. ಅತ್ಯಂತ ಧರ್ಮನಿಷ್ಠನಾದಂತಹ ವ್ಯಕ್ತಿ ನಮ್ಮಣ್ಣ ವಾಲಿ. ಎಲ್ಲಿ ಹೆಣ್ಮಕ್ಕಳು ಕೂಗುವ ಶಬ್ದ ಕೇಳ್ತದೆ, ಕರೀಬೇಕು ಅಂತ ಅಲ್ಲಿಗೆ ಹೋಗೋದೆ. ಆ ದುಃಖಕ್ಕೆ ಯಾರು ಕಾರಣನಾಗಿದ್ದಾನೋ ಅವನ ಮೇಲೆ ಕೈ ಮಾಡೋದೆ, ಹೆಣ್ಮಕ್ಕಳು ನಡೆಸ್ತೀಯ. ಎಲ್ಲಿ ಅಧರ್ಮ ನಡೆಯುತ್ತೆ ಅಂತ ಗೊತ್ತಾಗ್ತದೆ, ಅಧರ್ಮಿಗೆ ಪೆಟ್ಟು ಕೊಡೋದೆ ನನ್ನ ಅಣ್ಣನ ಅಭ್ಯಾಸ. ಈ ಹಿನ್ನೆಲೆಯಲ್ಲಿ ಮಾಯಾವಿ ಎನ್ನುವಂತ ಒಬ್ಬ ರಾಕ್ಷಸನಿಗೂ ನನ್ನ ಅಣ್ಣನಿಗೂ ಜಗಳ. ನಾನು ಒಟ್ಟಿಗೆ ಹೋಗುವನು. ಹೌದು. ಓಡುವುದಕ್ಕೆ ಆರಂಭಿಸಿದ ಮಾಯಾವಿ ಎನ್ನುವಂತಹ ರಾಕ್ಷಸ. ಅಣ್ಣ ಹಿಂದಿನಿಂದ ಓಡೋದು, ಅಣ್ಣನ ಬಾಲ ನಾನು ಓಡುದು ಅವರ ಜೊತೆ. ಓಡಿ 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 ಒಂದು ದೊಡ್ಡ ಒಂದು ಗುಹೆ ಇತ್ತು. ಪ್ರವೇಶದ ದಾರಿ ಸ್ವಲ್ಪ ಚಿಕ್ಕದು, ಒಳಗೆ ವಿಶಾಲ ಇದ್ದಿರಬೇಕು ನನ್ನ ಕಲ್ಪನೆ. ಆ ಗುಹಾ ಪ್ರವೇಶ ಮಾಡಿದೆ ಈ ರಾಕ್ಷಸ. ಅಣ್ಣನು ಹೋದ, ನಾನು ಹಿಂದಿಂದ ಹೋಗುವುದಕ್ಕೆ ಸಿದ್ಧನಾದ. ನಿಲ್ಲು ತಮ್ಮ, ಕತ್ತಲು ಗುಹೆಯ ಒಳಗೆ. ಹೌದು. ರಾಕ್ಷಸನ ಮಾಯಾವಿ ಇದ್ದಾನೆ, ಏನಾದೀತು ಏನಾಗಲಿಕ್ಕಿಲ್ಲ ಅಂತ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನಿಲ್ಲಿ ಹೊರಗೇ ಕುಳಿತು, ನಾನು ಅವನನ್ನು ಕೊಂದು ಮುಗಿಸಿ ಬರ್ತೇನೆ, ಮತ್ತೆ ಒಳಗೆ ಹೋಗುವ. ನೀನು ಒಳಗೆ ಬರಬೇಕಾಗಿಲ್ಲ, ನಾನೊಬ್ಬ ಸಾಕು ಅವನನ್ನು ಮುಗಿಸುವುದಕ್ಕೆ. ನನಗೂ ಗೊತ್ತಿದೆ ನನ್ನ ಅಣ್ಣನ ಕೈಲಿ ಹೋರಾಟ ಮಾಡಿ ಜೀವಂತ ಉಳಿದವರು ಇದುವರೆಗೆ ಯಾರೂ ಇಲ್ಲ, ಇದ್ರೆ ನಾನೊಬ್ಬನೇ. ಬಹುದೀರ್ಘ ಕಾಲ ಹೋರಾಟ ಆಗಿ ಹೋಯಿತು ಒಳಗೆ. ಪಕ್ಕನೆ ಕೂಗು ಕೇಳಿಸಿತು ನನಗೆ ಅಣ್ಣನ ಸ್ವರದಲ್ಲಿ, ಹಾ ಸುಗ್ರೀವ. ನಕಶಿಕ ಅಂತ ನಡುಗುವುದಕ್ಕೆ ಆರಂಭ ಆಯಿತು. ಹೌದಪ್ಪ. ಜಗದೇಕ ವೀರನಾದಂಥ ನನ್ನಣ್ಣ ವಾಲಿಯನ್ನು ಒಬ್ಬ ರಾಕ್ಷಸ ಕೊಂದಿದ್ದಾನೆ ಅಂತ ಆದರೆ ತಿಳ್ಕೊಂಡೆ ನಾನು. ಹಾಗೆ ಏನು ಮಾಡುದು ಅಂತ ಗೊತ್ತಾಗ್ಲಿಲ್ಲ. ಈ ಭಾವೋದ್ವೇಗಕ್ಕೆ ಒಳಗಾದಾಗ ಬುದ್ಧಿ ಕೆಲಸ ಮಾಡುವುದಿಲ್ಲ. ಹಾಗೆ ನನಗೆ ಆಗಿರಬೇಕು. ಭಯದಿಂದ ಏನು ಮಾಡುದು ಅಂತ ಗೊತ್ತಾಗದೆ ಅಕ್ಕಪಕ್ಕ ನೋಡಿದಾಗ ದೊಡ್ಡೊಂದು ಬಂಡೆ ಕಲ್ಲಿ. ಆ ಬಂಡೆ ಕಲ್ಲನ್ನು ಆ ಬಿಲ ದ್ವಾರಕ್ಕೆ ಮುಚ್ಚಿದೆ, ಕಾಲಿಂದ ಒದ್ದು ಗಟ್ಟಿ ಮಾಡಿದೆ. ಹೊರಗೆ ಬರುವುದು ಬೇಡ ಅದೃಷ್ಟ ಅಂತ ನಡ್ಕೊಂಡು ಬಂದದಲ್ಲಿ ಓಡಿದ್ದೆ ನಾನು ಕಿಷ್ಕಿಂದೆ. ಕಣ್ಣೀರು ಸುರಿಸ್ತಾ ಹೇಳಿದೆ, ಹೀಗೊಂದು ಆಗಿ ಹೋಯಿತು. ಒಂದೆರಡು ದಿವಸಗಳಿಗೆ ಸಂದುವುದು, ಎಲ್ಲರೂ ಅಳೋದೆ. ನಾನು ಇನ್ನು ನನ್ನ ದುಃಖವನ್ನು ನೋಡಿ ಅಲ್ಲಿ ಹೋಗಿ ನೋಡಬೇಕು ಅಂತ ಯಾರಿಗೂ ಕಾಣಲಿಲ್ಲವೋ ಏನೋ ಗೊತ್ತಾಗಲಿಲ್ಲ. ನನಗಂತೂ ಬುದ್ಧಿ ಕೆಲಸ ಮಾಡಿದಂಥ ಸ್ಥಿತಿ ಬಂದು ಹೋಯಿತು. ಆಮೇಲೆ ಹಿರಿಯರಾದಂಥ ಜಾಂಬವಾದಿಗಳು ಹೇಳಿದರು, ಹೇಗೂ ನಮ್ಮ ಸಿಂಹಾಸನ ಒಂದು ರಾಜ್ಯ ಅಂತ ಉಂಟು ನಮಗೆ, ಅದಕ್ಕೊಬ್ಬ ಅಧಿಕಾರಿ ಬೇಕೇ ಬೇಕು. ನಾನು ಅವಾಗ ಯುವರಾಜ ಆಗಿದ್ದೆ ವಾಲಿಯ ಆಡಳಿತದ ಕಾಲದಲ್ಲಿ. ಹಾಗೆ ನೀನು ಸಿಂಹಾಸನದಲ್ಲಿ ಕುಳಿತಿರಬೇಕು. ಒಲ್ಲದ ಮನಸ್ಸು ಒಪ್ಪಿಕೊಳ್ಳಿ.
ಕೆಲವು ದಿವಸಗಳು ಸಂದು ಹೋಗಿದೆಯಷ್ಟು. ಹಾಂ, ಬಂದ ವಾಲಿ ಬಂದ. ದೂರದಿಂದ ನೋಡೋ ನನಗೆ ಗೊತ್ತಾಗ್ಲಿಲ್ಲ ನಮ್ಮ ಅಣ್ಣ ಅಂತ. ಓ, ಓ. ಆ ರೀತಿಯ ರೂಪ ಇತ್ತು. ಅಲ್ಲಿ ಹೋರಾಟದ ಕಾರಣವು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಓಹೋ. ಅಲ್ಲಿ ಘರ್ಜಿಸುವಾಗಲೇ ಗೊತ್ತಾದ್ದು ನಮ್ಮಣ್ಣ ವಾಲಿ. ನೇರವಾಗಿ ಓಡಿ ಬಂದ ಸಿಂಹಾಸನ. ಸಂತೋಷ ತಡಿಲಿಕ್ಕಾಗಲಿಲ್ಲ ನನಗೆ. ಜೀವದಿಂದಿದ್ದಾನೆ ನಮ್ಮಣ್ಣ. ಓಡಿ ಕಾಲು ಹಿಡಿತು ಅಂತ ಯೋಚನೆ ಮಾಡಿದ್ರೆ ಒತ್ತು ಬಿಟ್ಟೆ. ಬಡಿಲಿಕ್ಕೆ ಶುರು ಮಾಡಿ, ನಿನಗೆ ಕೊಂದು ಬಿಡ್ತೇನೆ ನಿನ್ನನ್ನು ಧೂರ್ತ. ನನ್ನ ಅಣ್ಣ ಹೇಳಿದಂತ ಮಾತು. ಹಾಂ, ಭಯ ಆಗಿ ಹೋಯ್ತು. ಹಾಂ, ಓಡುವುದಕ್ಕೆ ಆರಂಭಿಸಿದೆ. ಹಾಂ. ಆವಾಗಲೂ ನನಗೆ ಮದುವೆ ಆಗಿದೆ, ನನ್ನ ಹೆಂಡತಿ ಇದ್ದಾಳೆ ಇಲ್ಲಿ ಅಂತ ನೆನಪು ಬರಲಿಲ್ಲ. ಹಾಂ, ಹಾಂ, ಶಾಸ್ತ್ರೋಕ್ತವಾಗಿ ಪಾಣಿಗ್ರಹಣ ಮಾಡಿಸಿದ್ದು ನನ್ನ ಹೆಂಡತಿಯನ್ನು ರುಮೆಯನ್ನು ನನಗೆ ನನ್ನ ಅಣ್ಣನೇ. ಹಾಂ. ನಿನ್ನನ್ನು ಬಿಡುವುದಿಲ್ಲ, ಕೊಲ್ತೇನೆ ಒಂದೇ ಹೇಳೋದು, ಬೇರೆ ಮಾತೇ ಇಲ್ಲ. ಏನನ್ನು ನಾನು ಹೇಳಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಹಾಂ. ಹಾಗೆ ನನ್ನನ್ನು ಅಡ್ಡಿದ್ನ ರಾಜ್ಯದಿಂದ ನನ್ನ ಧರ್ಮಪತ್ನಿಯಾದಂತಹ ಪಾಣಿಗ್ರಹಣದ ಸತಿಯಾದಂಥ ಏನು ತನ್ನ ವಶದಲ್ಲಿರಿಸಿಕೊಂಡಿದ್ದಾನೆ. ಸುಗ್ರೀವ, ನಾನು ಇಷ್ಟು ಹೊತ್ತು ನಿನ್ನ ಮಾತನ್ನೇ ಕಿವಿಗೊಟ್ಟು ಕೇಳಿದ್ದು ಯಾಕೆ ಗೊತ್ತಾ? ನಿನ್ನ ಸುಗ್ರೀವ ಎಂಬ ಹೆಸರು ಸಾರ್ಥಕ. ಯಾಕೆಂದರೆ ನೀನಷ್ಟು ಚೆನ್ನಾಗಿ ನಡೆದ ಘಟನೆಯನ್ನು ವರ್ಣಿಸ್ತಾ ದುಃಖಕಾರಕವಾದ ನಿನ್ನ ಇತಿವೃತ್ತವನ್ನು ಎಷ್ಟು ಚಂದವಾಗಿ ಹೇಳಿಬಿಟ್ಟೆ ನೀನು. ಅಯ್ಯ ಸ್ವಾಮಿ, ನೀನು ಈ ಸ್ಥಿತಿಯಲ್ಲಿದ್ದರೂ ಕೂಡ ನಿನ್ನ ಜೊತೆಗಿರುವ ಹೀಗೆ ಕಪಿಗಳು ಹಾಗೂ ನೀನು ಯಾವತ್ತೂ ಒಂದು ಸಾಮಾನ್ಯ ಧರ್ಮವನ್ನು ಮೀರಲಿಲ್ಲ ಅಂತ ಸ್ಪಷ್ಟವಾಗ್ತಾ ಉಂಟು. ಅತಿಥಿಯೊಬ್ಬನು ಬಂದಾಗ ದೂರದಿಂದ ನೋಡುವುದೇ ಆವೇಕ್ಷಣ ಅಂತೆ. ಅದನ್ನು ನೋಡುವುದರಲ್ಲೇ ಅವನನ್ನು ಬರಮಾಡಿಕೊಳ್ಳಬೇಕು ಎಂಬ ಒಂದು ಆಸೆ ಹುಟ್ಟಬೇಕಂತೆ. ಹಾಗೆ ಅವನ ಹತ್ತಿರಕ್ಕೆ ಹೋಗಿ ಅವನ ಕೈಗೆ ನೀರು ಕೊಟ್ಟು ಕಾಲಿಗೆ ಜಲವನ್ನು ಕೊಟ್ಟು ಅರ್ಘ್ಯ ಪಾದ್ಯಗಳಿಂದ ಅವನನ್ನು ವಂದಿಸಿ ಬರಬೇಕು ಅಂತ ಉಚಿತಾಸನಕ್ಕೆ ಕರ್ಕೊಂಡು ಬಂದು ಕುಳ್ಳಿರಿಸುವುದುಂಟಲ್ಲ, ಅದೂ ಮುಖ್ಯವಾದ ಒಂದು ಕಾರ್ಯವೇ ಅಂತೆ. ಹಾಗೆಯೇ ಅತಿಥಿಯಾಗಿದ್ದವನು ತನ್ನಲ್ಲಿರುವಷ್ಟು ಕಾಲ ಅವನಿಗೆ ಆಹಾರ, ವಿಹಾರಕ್ಕೆ ಬೇಕಾದಂತಹ ಇತ್ಯಾದಿ ವಸ್ತುಗಳನ್ನೆಲ್ಲ ಒದಗಿಸಿಕೊಟ್ಟು ಹೋಗುವಾಗ ಅಷ್ಟು ದೂರ ಅವನ ಜೊತೆಗೆ ಹೋಗಿ ಬಂದದ್ದು ಒಳ್ಳೆಯದಾಯಿತು, ಹೆಚ್ಚಾಯಿತು ಅಂತಲ್ಲ, ಬಂದದ್ದು ಒಳ್ಳೆಯದಾಯಿತು, ನಮಸ್ಕಾರ, ಅತಿಥಿ ದೇವೋ ಭವ, ನೀವು ಅತಿಥಿಗಳಾಗಿ ಬಂದಿದ್ದೀರಿ, ನನ್ನ ವಂಶ ಉದ್ಧಾರವಾಯಿತು ಅಂತ ಹೇಳಬೇಕಂತೆ. ಆದರೆ ಇನ್ನೊಮ್ಮೆ ಬರಬೇಕು. ಈ ಅತಿಥಿ ಸತ್ಕಾರ ಉಂಟಲ್ಲ, ನಿನಗೆ ಮಾತ್ರವಲ್ಲ, ನಿನ್ನ ಜೊತೆಗಿರುವ ಈ ಕಪಿಗಳಿಗೂ ಗೊತ್ತುಂಟು. ಯಾಕೆಂದ್ರೆ ನಿಮ್ಮ ಜೊತೆಗಿರುವ ಆಂಜನೇಯ ನಮ್ಮನ್ನು ಕರ್ಕೊಂಡು ಬಂದನಲ್ಲ, ಅವನು ಕೂಡ ಸಾಲ ವೃಕ್ಷದ ರೆಂಬೆಯನ್ನೆಲ್ಲ ಮುರಿದು ಹಾಕಿ ಕುಳಿತುಕೊಳ್ಳುವುದಕ್ಕೆ ನಮಗೆ ಆಸನವನ್ನು ಇಟ್ಟದ್ದು ಮಾತ್ರ ಅಲ್ಲ, ನನ್ನ ತಮ್ಮ ಲಕ್ಷ್ಮಣನಿಗೂ ಕುಳಿತುಕೊಳ್ಳುವುದಕ್ಕೆ ಆಸ್ಪದ ಕೊಟ್ಟ. ಹಾಗಾದರೆ ಅತಿಥಿ ಎಂಬವನ ಮೇಲೆ ಎಷ್ಟು ಶ್ರದ್ಧೆ ಉಂಟು ನಿಮಗೆ. ನಿಮ್ಮನ್ನು ಯಾರಾದರೂ ಕಪಿಗಳು ಅಂತ ಹೇಳಿದ್ರೆ ಕಪಿಗಳಲ್ಲ ನೀವು. ನಿನ್ನ ರೂಪಕ್ಕೆ ತಕ್ಕ ನೀನು ಮನುಷ್ಯನೇ ಆಗಿದ್ದೀಗ, ನೀನು ಮನುಷ್ಯನೇ ಆಗಿದ್ದಿ. ಹಾಗಾದರೆ ನೀನು ಮನುಷ್ಯ ಸ್ವಭಾವದಿಂದ ಕೂಡಿದವನೇ, ಮನುಷ್ಯೋಚಿತವಾದ ವ್ಯವಹಾರ ಉಳ್ಳವರೇ ನೀವು. ಯಾಕೆಂದರೆ ನಿಮ್ಮ ಕ್ರಮ ಹಾಗುಂಟು. ವೈದಿಕವಾದಂತಹ ಪದ್ಧತಿಯನ್ನು ಆದಷ್ಟು ಅನುಷ್ಠಾನಿಸಬೇಕು ಅಂತ ಆ ಕಾಲದಲ್ಲಿ ನಮ್ಮಣ್ಣ ಬಹಳ ಪ್ರಯತ್ನ ಮಾಡಿದವನು. ಸುಗ್ರೀವ, ಸಂತೋಷವಾಯಿತು ನನಗೆ. ಯಾವುದರಲ್ಲಿ? ನಿನ್ನ ಬೇಸರದಲ್ಲ, ನೀವು ಮಾಡಿದಂಥ ಉಚಿತವಾದಂಥ ಉಪಚಾರದಲ್ಲಿ. ಈಗ ಸ್ವಸ್ಥಾನದಲ್ಲಿ ಕುಳ್ಳಿರಿಸಿ ಬೇಕಾದ ಆದರ ಉಪಚಾರಗಳನ್ನು ಮಾಡಿ ನಿನ್ನ ಇತಿವೃತ್ತವನ್ನು ಹೇಳುವಾಗ ನನಗೆ ಸಾಮಾನ್ಯರು ಹೇಳುವ ಒಂದು ಮಾತು ನೆನಪಾಗ್ತದೆ. ಅತಿ ಸರ್ವತ್ರ ವರ್ಜ್ಯ. ಈ ಅತಿ ಆಗುವುದು ಉಂಟಲ್ಲ, ಅದೆಲ್ಲ ಕಡೆಯೂ ಬಿಡಬೇಕಂತ ಇದನ್ನು. ನೀವು ಅಣ್ಣ ತಮ್ಮ ಅತ್ಯಂತ ಪ್ರೀತಿಯಲ್ಲಿದ್ದೀರಿ ಅಂತ ಹೇಳ್ತೀವಿ. ಒಂದು ಹಣ್ಣು ಸಿಕ್ಕಿದರೆ ಇಬ್ಬರೂ ಒಟ್ಟಾಗಿ ತಿನ್ನುತ್ತಿದ್ದೀರಿ ಅಂತ ಹೇಳ್ತೀವಿ. ನಿಮ್ಮಲ್ಲಿದ್ದಂತಹ ಪ್ರೀತಿ ಲೋಕಕ್ಕೆ ಆದರ್ಶವಾಗಿತ್ತು ಅಂತ ಹೇಳ್ತೀವಿ. ಹೌದು ಸರ್, ಇದು ಅತಿ. ಆದ್ದರಿಂದ ಆ ಮಾತು ಸತ್ಯವೇ ಆಗಿ ಹೋಯಿತು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಈ ಅತಿ ಎಂಬುದು ಗಂಡ ಹೆಂಡರಲ್ಲಿ ಕೂಡ ಇರಬಾರದಂತೆ. ಅತಿ ಪ್ರೀತಿ, ಅತಿ ಉಪಚಾರ, ತಾನು ಹೆಂಡತಿ ಅಂತ ಗಂಡನನ್ನು ಮಾತು ಮಾತಿಗೆ ಉಪಚರಿಸುವುದು, ಹೆಂಡತಿ ಆದವನು ಅವಳನ್ನು ಮಾತು ಮಾತಿಗೆ ಪ್ರೀತಿಸುವುದು, ಇದು ಅತಿ ಆದರೆ ಒಂದು ಕಾಲಕ್ಕೆ ಹೆಂಡತಿ ದೂರ, ಗಂಡನು ದೂರವೇ, ಇಂಥ ಪರಿಸ್ಥಿತಿ ಬರ್ತದೆ.
ಅಂದರೆ ಅತಿ ಸರ್ವೋತ್ತರ ವರ್ಜೆ ಎಂಬ ಮಾತನ್ನು ಹೇಳಿದರು. ಅದು ಎಲ್ಲರಿಗೂ ಬರಬೇಕು ಅಂತಲ್ಲ, ಆಗಬಹುದು ಹಾಗೆ. ಬಂದಿದೆ ಅಂತಲೂ ಅಲ್ಲ, ನಿಮಗೆ ಹಾಗಾಯಿತೋ ಅಂತ ನನಗೆ ಅನ್ನಿಸ್ತಾ ಇರೋದು. ಯಾಕೆಂದರೆ ನೀನು ಅತಿಯಾದ ಪ್ರೀತಿಯನ್ನು ಅಣ್ಣನೊಟ್ಟಿಗೆ ಅವನನ್ನು ಬೆಂಬಲಿಸಿ ಹೋದೆ, ಗುಹಾದ್ವಾರದ ಬಳಿಯಲ್ಲಿ ನಿಂತೆ, ಅವನು ಓಡಿ ಬಂದು ನಿನ್ನನ್ನು ಸಿಂಹಾಸನದಿಂದ ಎಳೆದು ಹಾಕಿ ತುಳಿದ. ಎಂಥ ಅನ್ಯಾಯ, ಎಂಥ ಅನ್ಯಾಯ. ಸುಗ್ರೀವ, ವಾಲಿಯ ಅತಿಯಾದಂತಹ ಸಾಹಸ, ಅವನಲ್ಲಿರುವ ಬಲ ಪರಾಕ್ರಮ ನಿನ್ನನ್ನು ತುಡಿಯುವುದರಲ್ಲಿ, ನಿನ್ನನ್ನು ಹಿಂಸಿಸುವುದರಲ್ಲಿ ಇರಬೇಕಾದ್ದಲ್ಲ. ಅದೇ ಹೇಳಿದೆ ಅಲ್ಲ, ಮಾಯಾವಿ ಅಂತವನೊಬ್ಬ ಬಂದಾಗ ಅವನ್ನು ಸದೆಬಡಿಯುವುದಕ್ಕೆ ಓಡಿಸಿದಾಗ ಅದು ಚೆನ್ನಾದ ಕೆಲಸ. ಆದರೆ ಸುಗ್ರೀವ, ನೀನು ಹೇಳಿದ ಮಾತು, ಮಡದೆಯನ್ನು ಕಳಕೊಂಡೆ, ಅವಳನ್ನು ಸೆಳೆದುಕೊಂಡ, ಇದನ್ನು ಕೇಳುವಾಗ ಅಯ್ಯಯ್ಯೋ, ಇದು ಯಾವ ಮಾನವರಿಗೂ ಹೇಳಿದ ಕೆಲಸ ಅಲ್ಲ, ಯಾವ ಮಾನವ ವ್ಯವಹಾರ ಮಾಡುವವರಿಗೂ ಸಮ್ಮತವಲ್ಲ. ಆದರೆ ಅವನು ದೇವೇಂದ್ರನ ಮಗನಾಗಿಯೂ ಮಾಡಿದಂತಹ ಈ ಕೆಲಸ, ವಾನರ ಸಾಮ್ರಾಜ್ಯದ ಅಧೀಶನಾಗಿಯೂ ಮಾಡಿದ ಕೆಲಸ, ಇದೆಂದೂ ಮೆಚ್ಚತಕ್ಕದ್ದಲ್ಲ. ಅದನ್ನು ಮಾಡಿದ್ದರಿಂದಾಗಿ ನೀನು ಅವನಲ್ಲಿ ಹೋಗಿ ಕೇಳಲಿಲ್ಲೋ, ಯಾಕೆ ಬಿಟ್ಟು ಕೊಡುವುದಿಲ್ಲ ಹೆಂಡತಿಯನ್ನು ಅಂತ? ಒಂದಲ್ಲ ಎರಡಲ್ಲ, ಈ ಮೊದಲೇ 4 ಬಾರಿ ಕೇಳಿ, ಒಂದೆರಡು ಸಲ. ಹೌದಾ? ನಾನು ಹೋಗುವುದು ಕೇಳುವುದು. ಆಗ ಪ್ರಬಲ ಕಾರಣಗಳನ್ನು ಕೊಡ್ತಾನೆ ಅವನು. ನೀನು ಮೊದಲಿಂದ ಯೋಚನೆ ಮಾಡಿದ್ದಿ, ನನ್ನನ್ನು ಮುಗಿಸಬೇಕು, ನೀನು ಸಾಮ್ರಾಜ್ಯದ ಯಜಮಾನ ಆಗಬೇಕು, ಕಿಷ್ಕಿಂದಗೆ ನೀನು ಸಾಮ್ರಾಜ್ಯದ ಒಡೆಯನಾಗಬೇಕು, ಈ ಎಲ್ಲ ಮೊದಲೇ ದುರಾಲೋಚನೆ ನಿನ್ನ ಮೇಲೆ. ಪ್ರಬಲ ಪರಾಕ್ರಮ, ಅವನ ಪರಾಕ್ರಮದ ಬಗ್ಗೆ ಅದು ಹೇಳಿ ಮುಗಿಸದಷ್ಟು ಪರಾಕ್ರಮ. ಪ್ರತಿಯೊಂದಕ್ಕೂ ನಾನು ಸಾಕ್ಷಿಯಾಗಿದ್ದವ. ಊರಿನಲ್ಲಿರುವವರೇನು ಅಥವಾ ಭರತಖಂಡದಲ್ಲಿರುವವರೇನು, ದೇವತೆಗಳು ಸಹ ನನ್ನ ಪರಾಕ್ರಮಕ್ಕೆ ಬೆದರುತ್ತಾರೆ. ಹೌದೌದು. ಏನಾಯಿತು? ದೇವತೆಗಳು ಸಹ ಅಂಜುವರಣ್ಣನ ಪರಾಕ್ರಮಕ್ಕೆ, ಅಣ್ಣನ ಪರಾಕ್ರಮಕ್ಕೆ ದೇವತೆಗಳು ಸಹ ಅಂಜುವರಣ್ಣನ ಹಿವಿ ಪರಾಕ್ರಮಗೆ, ದೇವತೆಗಳು ಸಹ ಅಂಜುವರಣ್ಣನ ಹಿವಿ ಪರಾಕ್ರಮಗೆ. ರಾಮ ದೇವ ನಾವಿಬ್ಬರು ಜೋಡದಿವಿ ಮಾಡಿ ರಾವಣರಿಂದ ಹೀಗೆ, ರಾಮದೇವ ನಾವಿಬ್ಬರು ಜೋಡದೇವಿ ಮಾಡಿ ರಾವಣರಿಂದ ಹೀಗೆ, ದೇವತೆಗಳು ಸಹ ಅಂಜುವರಣ್ಣನ ಹಿವಿ ಪರಾಕ್ರಮಗೆ. ಶ್ರೀರಾಮ, ಸುಗ್ರೀವ, ಇಂತಹ ಒಂದು ನ್ಯಾಯದ ವಿಮರ್ಶೆಗೆ ಯಾರಾದರೂ ಕೈ ಹಾಕಬೇಕಿದ್ರೆ, ಹೌದು, ಆ ಇಬ್ಬರಿಗಿಂತಲೂ ಸ್ವಲ್ಪ ಹೆಚ್ಚಿನ ಸ್ಥಾನಮಾನ ಶಕ್ತಿ ಇದ್ದವರಾಗಬೇಕು. ಇದ್ದಾರಲ್ಲ. ಹನುಮಂತ ಹೇಳಿದ, ನೀವು ಬಂದಂತಹ ಕಾರಣ ಜಾನಕಿ ದೇವಿಯನ್ನು ರಾವಣನೆಂಬವನು ಅಪಹರಿಸಿದ್ರಿಂದ ನೀವು ಸೀತಾನ್ವೇಷಣೆಗಾಗಿ ಬರ್ತಾ ಇದ್ದೀರಿ. ಅಂತಹ ರಾವಣ ಹೆಗ್ಗಳಿಕೆ ಉಂಟು, ತ್ರಿಭುವನದಲ್ಲಣ, ಹಾಗೆಲ್ಲ ಹೇಳ್ತಾರೆ ಅವನ ಬಗ್ಗೆ. ಅವನನ್ನು ತನ್ನ ಕಂಕುಳಲ್ಲಿ ಅಮುಕಿಕೊಂಡು 4 ಸಮುದ್ರ ನೀರು ಕುಡಿಸಿದವ ನನ್ನಣ್ಣ. ರಾವಣನನ್ನು ನೀರು ಕುಡಿಸಿದವ. ಅಂತಹ ಪರಾಕ್ರಮ. ತನ್ನ ಮಂಗದನ್ನು ತೊಟ್ಟಿಲಿಗೆ ಕಟ್ಟಿದ, ಹೀಗೆಲ್ಲ ಉಂಟು ಕಥೆಗಳು. ಹೌದು. ಆ ರಾವಣನ ವಿಷಯ ಹಾಗಾಯ್ತಾ? ದೇವತೆಗಳು ಸಮುದ್ರ ಮಸ್ತಂದ ಕಥೆ ನಿಮಗೆ ಗೊತ್ತಿದ್ದದ್ದು.
33 ಕೋಟಿ ದೇವತೆಗಳು 66 ಕೋಟಿ ರಾಕ್ಷಸರು ಸಮುದ್ರ ಮಥನ ಮಾಡ್ತಾ ಇದ್ರು. ಹೌದು. ಯಾಕೋ ಅವರಿಗೆಲ್ಲ ಸ್ವಲ್ಪ ವಿಶ್ರಾಂತಿ ಅಗತ್ಯ ಇತ್ತು ಅಂತ ಕಾಣ್ತದೆ. ನನ್ನ ಅಣ್ಣ ನೋಡ್ತಾ ಇದ್ದೆ ಸಮುದ್ರ ಮಥನದ ಕಥೆಯನ್ನು ನಗಾಡಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ. ಅವನಿಗೂ ಅದೊಂದು ಆಸೆ ಇತ್ತು, ಆ ಪರಾಕ್ರಮದ ಪ್ರದರ್ಶನ ಉಂಟಲ್ಲ. ಹೌದು. ಅದು ನನಗೆ ಉಂಟು. ಹೌದು. ಬಡವರ ಮೇಲಲ್ಲ ಅಥವಾ ದುರ್ಬಲರ ಮೇಲಲ್ಲ, ಹೌದು. ನನ್ನ ಗೊತ್ತಿರಬೇಕು ನನ್ನ ಪರಾಕ್ರಮ. ಹಾರಿದ ಅಲ್ಲಿಗೆ ಸಮುದ್ರ ಮಥನ ಆಗುವ ಸ್ಥಳಕ್ಕೆ ಇಷ್ಟೋ ಮಂದಿ ಮಾಡಿ ಯಾರು ಆಯಾಸಗೊಂಡಿದ್ದಾರೆಯೋ ಆ ಸಮುದ್ರ ಮಥನವನ್ನು ತನ್ನ ಎರಡೇ ಕೈಗಳಿಂದ ಮಾಡಿ ಮುಗಿಸಿದವ ನಮ್ಮಣ್ಣ ರಾವಣ. ಏನು ಶ್ರೀರಾಮಚಂದ್ರ ಹೇಗೂ ಇಂದ್ರನ ಅನುಗ್ರಹದಿಂದ ಹುಟ್ಟಿದವ. ಈ ಒಂದು ಪ್ರಕರಣ ನಡೆದ ಮೇಲೆ ಕನಕ ಕಾಂಚನ ಮಾಲಿಕೆ ನನ್ನ ಅಣ್ಣನ ಕುತ್ತಿಗೆ ಹಾಕಿದ. ಕನಕ ಮಾಲಿಕೆ ಬಂಗಾರದ ದೇವೇಂದ್ರ ಅದರ ಜೊತೆಯಲ್ಲಿ ಹೇಳಿದ, ಒಬ್ಬ ನಿನ್ನನ್ನು ಎದುರಾಗಿ ನಿಂತು ಯುದ್ಧಕ್ಕೆ ಪ್ರತಿಸ್ಪರ್ಧಿಯಾಗಿ ಬಂದ್ರೆ ಈ ಮಾಲೆ ಅವನ ಅರ್ಧ ಶಕ್ತಿಯನ್ನು ಹೀರಿಕೊಳ್ತದೆ ಅಂತ ಒಂದು ಕನಕ ಮಂದಾರ ಮಾಲಿಕೆ ನನ್ನ ಅಣ್ಣನ ಕುತ್ತಿಗೆ. ನಾನು ಓಡಿದೆ, ಆದಷ್ಟು ಓಡಿದ್ದೇನೆ, ಇಲ್ಲ ಅಂತ ಹೇಳಿ ಬಹಳ ಸುತ್ತಾಡಿದ್ದೇನೆ. ಈ ವಾಲಿಂದ ಯಾರಾದ್ರೂ ರಕ್ಷಣೆ ಕೊಡ್ತಾರೋ? ಯಾರು ಕೊಡ್ಲಿಲ್ಲ. ದೇವೇಂದ್ರ ಹತ್ರ ಹೋಗೋ ಧೈರ್ಯವು ನನಗೆ ಬರ್ಲಿಕ್ಕೆ ವಾಲಿಯ ಅಪ್ಪ. ಹಾಗೆ ನನ್ನ ಅಪ್ಪನಲ್ಲಿ ಹೋದೆ, ಸೂರ್ಯದೇವನಲ್ಲಿ. ಹೀಗಾಗಿ ಹೋಯ್ತು ನನ್ನ ಅವಸ್ಥೆ. ನೀವೇನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು. ಹೇಳಬೇಡ ಯಾರಿಗೂ, ವಾಲಿಗೆ ವ್ಯವಸ್ಥೆ ಮಾಡುವಷ್ಟು ನನ್ನಲ್ಲಿಯೂ ಶಕ್ತಿ ಇಲ್ಲ ಅಂದ್ರೆ ನನ್ನ. ನಾನೆಲ್ಲಿಗೆ ಹೋಗಲಿ? ಕುಳಿತು ರಥದಲ್ಲಿ ಕುಳ್ಳಿರಿಸಿಕೊಂಡ್ರು ಸೂರ್ಯದೇವನ ರಥದಲ್ಲಿ ಬಹುಕಾಲ ಇದ್ದೆ ನಾನು. ಈ ಮಧ್ಯದಲ್ಲಿ ಕೆಲವರಿಗೆ ಕೆಟ್ಟದಾದ್ರೆ ಅದೇ ಕೆಲವರಿಗೆ ಒಳಿತನ್ನು ಮಾಡ್ತದೆ ಅಂತ ಒಂದು ಘಟನೆ ನಡೆದು ಹೋಯಿತು. ಈ ಮಾಯಾವಿಯ ಸಂಬಂಧಿ ಅಂತ ದುಂದುಭಿ ಅಂತ ಅವನ ಹೆಸರು. ಅವನು ಕಿಷ್ಕಿಂಧೆಯ ಹೆಬ್ಬಾಗಿಲಿಗೆ ಬಂದು ಒಬ್ಬ ಹೊಡೆದಂತೆ. ನಾನಿರಲಿಲ್ಲ, ನಾನು ಓಡುವುದರಲ್ಲಿ ಇದ್ದೇನೆ, ಸೂರ್ಯದೇವನ ರಥದಲ್ಲಿ ಇದ್ದೇನೆ. ನನ್ನ ಅಣ್ಣನನ್ನು ತಮ್ಮನನ್ನು ಕೊಂದಿದ್ದು, ನಿನಗೆ ಬುದ್ಧಿ ಕಲಿಸ್ತೇನೆ ಬಾ. ಬಂದ ವಾಲಿಗೂ ಅವನಿಗೆ ಯಾರು ಕರೀತಾರೆ ಯುದ್ಧಕ್ಕಿಂತ ಕಾಯೋ ನಮ್ಮ ಅಣ್ಣ ವಾಲಿ ಕೋಣನ ರೂಪದಿಂದ ಯುದ್ಧಕ್ಕೆ ನಿಂತ. ನನ್ನ ಅಣ್ಣನಿಗೆ ಅದು ಏನು ಲೆಕ್ಕ. ಆ ಕೋಡನ್ನು ಹಿಡಿದು ಗರಗರ ತಿರುಗಿಸುವಾಗ ರಕ್ತಕಾರಿ ಹೋಯ್ತಂತೆ. ಹೊಡೆದ ನೆಲಕ್ಕೆ ಸತ್ತು ಬಿದ್ದವನು. ಆಯ್ತೇನು ಈ ಹಾರಿದಂತಹ ರಕ್ತ? ಹೌದು. ಈಗ ನಾನು ಯಾವ ಪ್ರದೇಶದಲ್ಲಿ ಇದ್ದೇನೆ? ಋಷ್ಯಮುಖ ಅಂತ ಹೆಸರು. ಹೌದು. ಇಲ್ಲಿ ಮಹರ್ಷಿಗಳು ತಪಸ್ ಮಾಡ್ತಾ ಇದ್ರು, ಮತಂಗರು. ಅವರ ಆಶ್ರಮದ ಮೇಲೆ ದೇವರು ಒಂದೊಂದು ಕೃಪೆ ಮಾಡುದು ನಮ್ಮಂಥವರಿಗೆ. ಹೌದಪ್ಪ. ಶಾಪವೇ ಕೊಟ್ರು. ಏನು ಕೊಟ್ರು? ಈ ಋಷ್ಯಮುಖವನ್ನು ಯಾರು ಹತ್ತಿಕೊಂಡು ಬರ್ತಾರೋ, ಈ ರಕ್ತ ಬೀಳುವುದಕ್ಕೆ ಕಾರಣವಾದಂತಹ ವ್ಯಕ್ತಿಯಾಗಲಿ ಅಥವಾ ಅವನ ಅನುಚರರಾಗಲಿ ಇಲ್ಲಿಗೆ ಬಂದ್ರು ಅಂತ ಆದ್ರೆ 1000 ಹೋಳಾಗ್ಬೇಕು, ಅವರ ತಲೆ ಸತೇ ಹೋಗ್ಬೇಕು. ನನಗೆ ಗೊತ್ತಾಗದಿರೋ ನನ್ನ ಅಪ್ಪನಿಗೆ ಗೊತ್ತಾಗ್ತಲ್ಲ. ಕರೆದು ಹೇಳಿದ್ರು, ನೀನು ಬದುಕಿಸಿದ್ದು ಸರಿ, ಕುಳಿತುಕೊಳ್ಳಿಕ್ಕೆ ಒಂದು ಸ್ಥಳ ಆಯ್ತು. ನಿನಗೊಂದು ಕ್ಷೇಮ ತಾಣವನ್ನು ನಾನು ತೋರಿಸ್ತೇನೆ. ಈ ಋಷ್ಯಮುಖಕ್ಕೆ ವಾಲಿಯಾಗಲಿ ಅವನ ಅನುಚರರಾಗಲಿ ಬರುವುದಕ್ಕಿಲ್ಲ. ನೀನು ಇಲ್ಲಿ ಕಾಯ್ದುಕೊಂಡಿರು ಅಂತ ಹೇಳಿದವ ಒಂದು ಮಾತು ನನ್ನ ಅಪ್ಪ ಹೇಳಿದ್ದಾನೆ. ಮುಂದೆ ನನ್ನ ವಂಶಜರಾಗಿ ಬರುವಂತಹ ಕ್ಷತ್ರಿಯರಲ್ಲಿ ಯಾರಾದ್ರೂ ನಿನಗೆ ಒಳಿತನ್ನು ಮಾಡಿ, ಯಾರು ಅಣ್ಣನಿಗೆ ಶಾಸ್ತಿಯನ್ನು ಮಾಡಿ ನಿನ್ನ ಯಾವ ಸಂಸಾರ ಇದೆ ಆ ಛಿದ್ರವಾಗಿ ಹೋದಂತಹ ಸಂಸಾರವನ್ನು ಮತ್ತೆ ಅವನು ಒಟ್ಟುಗೂಡಿಸಿ ಯಾರು ಎಂಬ ಮಾತನ್ನು ನನ್ನ ತೀರ್ಥರು ಹೇಳಿದ್ದು ನನಗೆ. ಹಾಗಾಗಿ ಈ ದೂರನ್ನು ಯಾರಲ್ಲಿ ಕೊಂಡು ಹೋದ್ರೂ ಪ್ರಯೋಜನ ಇಲ್ಲ. ಯಾವ ದೇವತೆಗಳು ನನ್ನ ಸಹಾಯಕ್ಕೆ ಬರುವಾಗಿಲ್ಲ, ಯಾಕಂದ್ರೆ ಅಷ್ಟು ಬಲಶಾಲಿ ಇದ್ದಾನೆ. ನಾನು ಯೋಚನೆ ಮಾಡುವುದು ಶ್ಯಾಮಚಂದ್ರ, ಕೆಲವೊಂದು ಸನ್ನಿವೇಶಗಳಾಗ್ತದೆ. ಎಂಥವನು ಎಷ್ಟು ಎತ್ತರಕ್ಕೆ ಇರ್ತಾನೆ, ಎತ್ತರದಲ್ಲಿ ವಿಜೃಂಭಿಸಲು ಎಷ್ಟು ಕೆಳಗೆ ಬರಬೇಕಾದಂತ ಸ್ಥಿತಿ ಬರ್ತದೆ. ಈ ವಾಲಿ ರಾವಣರಿಬ್ಬರು ಕೂಡ ನಮಗೆ ಉಪಕಾರ ಮಾಡಿದ್ರು ಅಂತ ಹೇಳುದು. ನಮಗೆ ಅಂದ್ರೆ ಕೆಟ್ಟದ್ದು ಮಾಡಲಿಲ್ಲ, ನಮಗಿಬ್ಬರಿಗೂ. ಯಾಕೆ? ಆ ರಾವಣ ಜಾನಕಿ ದೇವಿಯನ್ನು ಕದ್ದು ಹೋಗ್ಕೊಂಡು ಹೋದ ಕಾರಣದಿಂದ ನೀವಿಲ್ಲಿಗೆ ಬರುವಾಗಾಯ್ತು. ನನ್ನನ್ನು ಹೊಡೆದೋಡಿಸಿ ನನ್ನ ಮಡದಿಯಾದಂತಹ ರುಮೆಯನ್ನು ಇಟ್ಟುಕೊಂಡ ಕಾರಣದಿಂದ ನಿಮ್ಮನ್ನು ಭರಿಸಿಕೊಂಡಂತಹ ನಾನು ಹೇಳಿದ್ದೇನೆ ಹನುಮಂತನಲ್ಲಿ, ಯಾರೇ ಇರಲಿ ಅತಿ ಹಿತರನ್ನಾಗಿ ಮಾಡಿಕೊಂಡು ಕರ್ಕೊಂಡು ಬರಬೇಕು ಅಂತ ಹೇಳಿದ್ದೇನೆ. ಬಹಳ ಬುದ್ಧಿಶಕ್ತಿ ಇರುವುದೇ ನಮ್ಮ ಆಂಜನೇಯನಿಗೆ. ಹಾಗಾಗಿ ಈ ವಾಲಿಯಿಂದ ಕಷ್ಟವನ್ನು ಅನುಭವಿಸುವಂತಹ ರಾಮಚಂದ್ರ, ಸೂರ್ಯವಂಶೋತ್ಪನ್ನ ಚಕ್ರವರ್ತಿ, ವಾಲಿಯಿಂದ ಕಷ್ಟಕ್ಕೊಳಗಾದಂತಹ ಸಾಮಾನ್ಯ ಭಾಷೆಯಲ್ಲಿ ಆದ್ರೆ ಮಂಗ, ಇಲ್ಲದೇ ಇದ್ರೆ ವಾನರ ರಾಜ್ಯದ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳಿ.
ಇಬ್ಬರು ಕೂಡ ಆ ಪತಿಯನ್ನು ಕಳ್ಕೊಂಡು ಹೇಗೆ ಒಂದಾಗಿದ್ದಾರೆ. ಆ ಬ್ರಹ್ಮದೇವನು ಏನು ಅಂತ ಹೇಳುದು, ಒಂದಾದೆವು ನಾವು. ಸುಗ್ರೀವ, ಪ್ರಭು, ನೀನು ಪರಸ್ಪರ ಹೋಲಿಕೆ ಅಥವಾ ಸಮತಾ ಭಾವನೆಯನ್ನು ಹೊಂದುವಾಗ ಎಲ್ಲ ವಿಚಾರವನ್ನು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಎಲ್ಲಿ ತಪ್ಪಿದೆ? ಕೇವಲ ಎರಡೇ ವಿಷಯ, ಹೆಂಡತಿ ಕಳ್ಕೊಂಡದ್ರಲ್ಲಿ ನಾವಿಬ್ಬರು ಒಂದೇ ಅಂತ ಅಷ್ಟಕ್ಕೆ ಸೀಮಿತವಾಗಿ ನೀನು ತರ್ಕಿಸ್ತಾ ಇದ್ದಿ. ಆದರೆ ಅದರ ಹಿನ್ನೆಲೆ ಏನು ಎಂಬುದನ್ನು ನೀನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಕಾಣ್ತಾ ಇದೆ. ಏನು ಸ್ವಾಮಿ ಅದು? ಯಾಕೆಂದರೆ ನೀನು ಈ ತನಕ ವಾಲಿಯನ್ನು ಕಂಡಿದ್ದೀಯ? ಹೌದೌದೌದು, ಕಂಡಿದ್ದಿ. ಕೊಡು ಅಂತ ಕೇಳಿದ್ದೇನೆ. ಉಮೆಯನ್ನು ನೋಡಿದ್ದೀಯ? ದಿನ ನೋಡ್ತೇನೆ. ಗೋಡೆಯ ಮೇಲೆ ಹೆಗಲಿಗೆ ಕೈ ಹಾಕೊಂಡು ಬರ್ತಾನೆ ಅವನು, ನಾನು ಕೋಟೆ ವಿರಿಸ್ಲಿಕ್ಕೆ. ಹಮ್ಯಾಗ್ರದ ಮೇಲೆ ಅವಳ ಹೆಗಲಿಗೆ ಕೈ ಹಾಕಿಕೊಂಡು ಬರ್ತಾನೆ. ನಾನು ಕಣ್ಣಾರೆ ಕಾಣಲಿಲ್ಲ. ಕಂಡರೆ ಬಿಡುವೇನೆ ಸೀತೆಯೋ. ಮನ್ನಗೂಡಿಸುವೆ ನೆಂದ ಸುಗ್ರೀವ, ಶ್ರೀರಾಮ, ನೀನು ಪರಿಸ್ಥಿತಿಯ ಪುನರಾವಲೋಕನ ಮಾಡುತ್ತಾ ನನ್ನ ಅಸಾಮರ್ಥ್ಯವನ್ನೇ ನೋಡ್ತಾ ಇದ್ದೀಯೋ ಅಂತ ನನಗೆ ಅರ್ಥವಾಗ್ತದೆ. ಯಾಕೆ ಸ್ವಾಮಿ? ಯಾಕೆಂದರೆ ರಾಮನಿಗೂ ತನ್ನ ಹೆಂಡತಿಯನ್ನು ಪಡ್ಕೊಳ್ಳಿಕ್ಕೆ ಆಗಲಿಲ್ಲ, ನನಗೂ ಆಗಲಿಲ್ಲ. ಆದ್ದರಿಂದ ರಾಮ ನನ್ನ ಹಾಗೆ ಅಂತ ನೀನು ತಿಳ್ಕೊಳ್ಳೋದು ಬೇಡ. ನೀನು ಉತ್ತಮೋತ್ತಮವಾದಂಥ ಋಷ್ಯಮುಖದ ಮೇಲಿರುವವ. ನಿನ್ನ ಮಾತಿನಲ್ಲಿ ಅರ್ಥವೇ ಇಲ್ಲ ಅಂತ ನಾನು ಅಲ್ಲಗಳೆಯುವುದೂ ಇಲ್ಲ. ಆದರೆ ಸರಿಯಾದ ವಿಮರ್ಶೆ ನೀನು ಮಾಡಲಿಲ್ಲ. ವಿಮರ್ಶೆ ಮಾಡ್ತಾ ಇದ್ದಿದ್ರೆ ರಾಮನಿಗೆ ಈ ಪರಿಸ್ಥಿತಿ ಹೇಗೆ ಬಂತು, ನನಗೆ ಹೇಗೆ ಬಂತು ಎಂಬುದನ್ನು ನೀನು ಅವಲೋಕಿಸಬೇಕಾಗಿತ್ತು. ನೋಡು, ನೀನು ನೋಡುತ್ತಾ ಇದ್ದಂತೆ ನಿನ್ನನ್ನು ತುಳಿದು ನಿನ್ನ ಮಡದಿಯನ್ನು ಸೆಳೆದುಕೊಂಡು ಹೋಗ್ತಾ ಇದ್ದಾನೆ ವಾಲಿ. ಜುಟ್ಟು ಹಿಡಿದು ಹೇಳ್ಕೊಂಡು ಹೋದು ಸ್ವಾಮಿ, ನನ್ನ ಎದುರು ಬಲಾತ್ಕಾರವಾಗಿ ತನ್ನ ಅಂತಃಪುರಕ್ಕೆ ಅವಳನ್ನು ತಳ್ಳುತ್ತಾ ಇದ್ದಾನೆ ವಾಲಿ. ಆದರೆ ನಾನು ರಾವಣನನ್ನು ಕಂಡಿದ್ದೇನಾ? ಇಲ್ಲ. ಜಾನಕಿಯನ್ನು ಕೊಂಡೊಯ್ಯುವುದನ್ನು ನೋಡಿದ್ದೇನಾ? ಇಲ್ಲ. ನಾನು ಜಾನಕಿಯ ಅಪೇಕ್ಷೆಯನ್ನು ಪೂರೈಸುವುದಕ್ಕಾಗಿ ಕಾಂಚನ ಮೃಗವನ್ನು ಬೆಂಬತ್ತಿ ಹೋಗಿದ್ದೇನೆ ಹೊರತು ನಾನು ಕಣ್ಣಾರೆ ಕಾಣಲಿಲ್ಲ. ಕಣ್ಣಾರೆ ಕಾಣುತ್ತಾ ಇದ್ದಿದ್ರೆ ಸೀತೆಯನ್ನು ಬಿಡ್ತಾ ಇರಲಿಲ್ಲ. ಬಿಡ್ಲಿಲ್ಲ. ಹಿಂದಿನ ಘಟನೆ ಹಾಗೆ ಉಂಟು. ಸೀತೆಯನ್ನು ಎತ್ತಿಕೊಂಡವರಂತ ಒಬ್ಬ ಧೂರ್ತ ಇದ್ದ, ಅವನನ್ನು ಬಿಡ್ಲೂ ಇಲ್ಲ ನಾನು. ಸೀತೆಯ ಕಿರುಕುಳ ಕೊಟ್ಟವ ಒಬ್ಬ ಇದ್ದಾನೆ ಅಸುರ, ಅವನನ್ನು ನಾನು ಬಿಡ್ಲಿಲ್ಲ. ಇದು ಸುಮ್ಮನೆ ಹೇಳ್ತಾ ಇರುವುದಲ್ಲ, ನಾನು ಕಣ್ಣಾರೆ ಕಾಣ್ತಿದ್ದೆ. ತನ್ನ ಮಡದಿಯ ಪಾತಿವ್ರತ್ಯವನ್ನು, ಮಡದಿಯ ಕಷ್ಟವನ್ನು ದೂರ ಮಾಡುವುದಕ್ಕಾಗಿ ನಾನು ಪ್ರಯತ್ನ ಮಾಡ್ತೇನೆ ಮಾತ್ರ ಅಲ್ಲ, ಅವು ಮಾಡಿದವರನ್ನು ಶಾಸ್ತಿಸ್ತೇನೆ. ಏನು ಮಾಡಲಿ, ನನ್ನ ಪತ್ನಿ ನನಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಕಣ್ಣಾರೆ ಕಾಣ್ತಾ ಇದ್ದಿದ್ರೆ ನಾನು ಕೂಡ ಮಾಡಬಹುದಾಗಿತ್ತು. ಹೆಚ್ಚು ಬಿಡಿ, ಅವಳು ಎಲ್ಲಿದ್ದಾಳೆ ಅಂತ ಕೂಡ ಗೊತ್ತಿಲ್ಲ ನನಗೆ. ಆ ರಾವಣ ಎಲ್ಲಿದ್ದಾನೆ ಎಂಬುದು ಗೊತ್ತಿಲ್ಲ. ಕೇವಲ ಕಾಡಿನಲ್ಲಿ ಬರ್ತಾ ಇರುವಾಗ ಈಗಲೋ ಮತ್ತೆಯೋ ಪ್ರಾಣ ಬಿಡುವುದಕ್ಕೆ ಸಿದ್ಧನಾದ ನಮ್ಮ ಶರಣಾದಂತಹ ಜಟಾಯು ಹೇಳಿದು ಮಾತು ನಮಗೆ ಗೊತ್ತು, ಬೇರೇನು ಗೊತ್ತಿಲ್ಲ. ಅಲ್ಲಿಂದ ಮುಂದೆ ಬರ್ತಾ ಸ್ವಲ್ಪ ಕಬಂಧನಿಂದ ಹಾಗೂ ಶಬರಿಯಿಂದ ತಿಳಿದಂಥ ವಿಚಾರಗಳು, ನೀನು ಹೇಳುವ ವಿಚಾರಗಳು ಪರಸ್ಪರ ಸಂಗತವಾಗುತ್ತಾ ಇವೆ. ನೀನು ಹೇಳುವುದೆಲ್ಲ ಸುಳ್ಳೇನೂ ಅಲ್ಲ,
ಅವರು ಹೇಳಿದ್ದಕ್ಕೆ ಪೂರಕವಾಗಿಯೇ ಇದೆ. ಆದ್ದರಿಂದ ನಿನಗಾದಂತಹ ಈ ಪರಾಭವ ನಿನ್ನ ದೌರ್ಬಲ್ಯದ ಸಂಕೇತ. ನನಗಾದಂತಹ ಪರಾಭವ ನನ್ನ ವೈರಿಯ ಮೋಸದ ಸಂಕೇತ. ಅದು ಮೋಸ. ಬಂದದ್ದವನು ಸನ್ಯಾಸಿ ವೇಷದಿಂದ ಕೊಂಡೋಗುವಾಗ ಯಾಕೆ ಕೊಂಡೋಗಿದ್ದಾನೆ ಎಂಬುದು ಅದು ಕೂಡ ನಮ್ಮ ಶರಣ ಹೇಳಿದ್ದಾನೆ ನಮಗೆ. ಅವನು ವೇಷ ಬದಲಿಸಿ ಬಂದು ನಮಗೆ ತೊಂದರೆ ಕೊಟ್ಟಿರುವಾಗ ನಿನಗಾದಂತಹ ತೊಂದರೆ ಹಾಗೆ ನಮ್ಮದು ಅಲ್ಲ. ಮತ್ತೆ ನಿಮ್ಮ ಅಣ್ಣ, ನೀನೆಷ್ಟೇ ಹೊಗಳು, ನಿನ್ನ ಅಣ್ಣ ಅಂತ ಹೊಗಳ್ತಾ ಇದ್ದೀನಿ ನೀನು. ದೇವತೆಗಳು ಅಂಜುತ್ತಾರೆ ಅಲ್ವೋ, ಸಮುದ್ರ ಮಥನ ಮಾಡಿದ್ದಾನೆ ಅಲ್ವೋ, ಇರಲೇ ಅದು ಹೌದೋ ಅಲ್ವೋ ಅದು ವಿಷಯ ಮುಖ್ಯ ಅಲ್ಲ. ಅಂತೂ ನೀನು ನಂಬಿದ್ದೀಯಲ್ಲ ಅದನ್ನು, ಕಣ್ಣಾರೆ ಕಾಣದಿದ್ರು ಹೌದು ಅಂತ. ಅಷ್ಟೆಲ್ಲ ಮಾಡಿದರೂ ಕೂಡ ಇಂಥ ಧೂರ್ತ ಕೆಲಸವನ್ನು ಮಾಡಿದವ ಪ್ರಪಂಚದಲ್ಲಿ ಉಳಿಯುವುದಕ್ಕೆ ಅನರ್ಹ. ನಿನ್ನ ಅಣ್ಣ ವಾಲಿ, ಅವ ಆತ ತಾಯಿ. ಅಗ್ನಿದೋ ಗರಧಶ್ಚೈವ ಶಸ್ತ್ರಪಾಣಿರ್ಧನಾಪಹ. ಹೌದು, ಇದೆಲ್ಲ ಕ್ಷೇತ್ರ ದಾರಾಪಹರ್ತ ಚ ಷಡೈತಿ ಆತ ತಾಯಿನ. ಆತ ತಾಯಿಗಳಲ್ಲಿ ಇವನು ಒಬ್ಬ. ಬೇರೆಯವರ ಮಡದಿಯನ್ನು ಅಪಹಾರ ಮಾಡಿದವ, ಕ್ಷೇತ್ರವನ್ನು ಅಪಹಾರ ಮಾಡಿದವ. ನೀನು ಯುವರಾಜನಾಗಿದ್ದ ಮೇಲೆ ಈ ರಾಜ್ಯದಲ್ಲಿ ನಿನ್ನದು ಒಂದು ಥರದ ಹಕ್ಕಿದೆ. ನಿನ್ನನ್ನು ರಾಜ್ಯದಿಂದ ಹೊರದಬ್ಬಿದ್ದು ಅದು ಅನ್ಯಾಯವಾಗಿ, ಅದು ಕೂಡ ಅವನು ಮಾಡಿದಂಥ ಅಪರಾಧವೇ. ಅದಕ್ಕಿಂತ ಮಿಗಿಲಾದ್ದು ನಿನ್ನ ಮಡದಿಯನ್ನು ಅಪಹರಿಸಿ ತಕೊಂಡು ಹೋದ್ದು. ಅಂಥ ಅಪರಾಧಿಯನ್ನು ನನ್ನ ಕಿವಿಗೆ ನಾನು ಆ ವಿಚಾರ ಕೇಳಿದ ಮೇಲೆ ಇನ್ನೀಗ ನೀನು ಬೇಡ ಅಂತ ಹೇಳಿದ್ರು ನಾನು ಬಿಡ್ಲಿಕ್ಕಿಲ್ಲ. ಬೇಡ, ನಿನ್ನ ಅಣ್ಣನ ಪಾಡೇನು, ಅವನನ್ನು ಮಣ್ಣುಗೂಡಿಸಿ ಅವರು ಗೊತ್ತ. ಹೌದೇ? ನೋಡು, ನೋಡು ಕೈಯೊಳಗಿದ ನಾವು ಸೂರ್ಯವಂಶ ಸಂಜಾತರು. ಪ್ರಪಂಚದ ಎಲ್ಲಿಯೇ ಆಗಲಿ ಯಾವುದನ್ನೇ ಕೆಟ್ಟದನ್ನು ಕೇಳಿದರೆ ಅದನ್ನು ಸಹಿಸ್ತಾ ನೋಡ್ತಾ ಕುಳ್ಳಿರುವವರು ನಾವಲ್ಲ. ಈ ದೃಷ್ಟಿಯಿಂದಲೂ ನೀವೇ ಹಿಡಿದಂಥ ಈ ಬಹುದೊಡ್ಡ ಆಘಾತಕಾರಿ ಪ್ರಕರಣ ಇದು ಪ್ರಪಂಚದಲ್ಲಿ ಯಾವತ್ತೂ ಆದರ್ಶವಲ್ಲ, ಅಲ್ಲ ಯಾವ ಪ್ರಾಣಿಗೂ ಆದರ್ಶವಲ್ಲ. ಒಂದು ರೀತಿಯಲ್ಲಿ ಅದರಲ್ಲಿಯೂ ಮನುಷ್ಯತ್ವದ ವ್ಯವಹಾರವನ್ನೇ ಅಂಗೀಕರಿಸಿರುವ ನೀವು ಇದನ್ನು ಅನುಭವಿಸುವುದು ಅಂತಂದರೆ ಇದಕ್ಕಿಂತ ದೊಡ್ಡ ಅನ್ಯಾಯವಿಲ್ಲ. ಅದನ್ನು ಪರಿಹಾರ ಮಾಡುವುದಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಬೇಡ. ನೀನು ಸಾಕಷ್ಟು ಶಕ್ತಿ ಇದೆ, ನಿನ್ನಲ್ಲಿ ಜಾಣ್ಮೆ ಇದ್ದರೆ ಹೇಗೆ ಯಂತ್ರಮುಕ್ತವಾದಂಥ ಬಾಣಗಳಿಂದ ಯುದ್ಧ ಮಾಡಲಿಕ್ಕೆ ಆಗ್ತದೆ ಎಂಬುದನ್ನು ನೀನು ನೋಡಿದ್ದೆ. ಬಾಣ ಬಿಡುವುದರಲ್ಲಿ, ಯುದ್ಧ ಮಾಡುವುದರಲ್ಲಿ 2, 3, 4 ರೀತಿಯನ್ನು ಹೇಳ್ತಾರಲ್ಲ. ಮಂತ್ರಮುಕ್ತವಾದ್ದಿರ್ತದೆ, ಹಾಗೆ ಸ್ಥಾಪಿಸಲ್ಪಟ್ಟದ್ದಿರ್ತದೆ, ಯಂತ್ರಮುಕ್ತವಾದ್ದಿರ್ತದೆ. ಅಂತ ಚತುರ್ವಿಧವಾದಂತಹ ಯುದ್ಧ ತಂತ್ರದಲ್ಲಿಯೂ ಪಳಗಿದ ನಾನು ನನ್ನ ಕೈಯಲ್ಲಿರುವಂತಹ ಈ ಕೋದಂಡ ಇದನ್ನು ಉಪಯೋಗಿಸಿ ಯೋಗ್ಯವಾದ ಶಸ್ತ್ರಗಳನ್ನು ಪ್ರಯೋಗ ಮಾಡಿದೆ ಅಂತ ಆದರೆ ಆ ಕಾಲಕ್ಕೆ ಏನು ನಿನ್ನ ಅಣ್ಣ, ಒಂದು ನಿಮಿಷ, ಅವನು ಏನೂ ಅಲ್ಲ, ಅವನನ್ನು ಕೊಲ್ಲುವುದು ದೊಡ್ಡ ವಿಚಾರವೇ ಅಲ್ಲ ನನಗೆ. ನಿನ್ನ ಮಡದಿ ಕದ್ದು ಹೋಗಿದ್ದಾಳೆ, ಕೊಂಡು ಹೋಗಲ್ಪಟ್ಟಿದ್ದಾಳೆ, ಅಪಹರಿಸಲ್ಪಟ್ಟಿದ್ದಾಳೆ ಎಂಬ ಬೇಸರ ನೀನು ಪಡುವುದು ಬೇಡ. ನಿನ್ನ ಕ್ಷಣ ಮಾತ್ರದಲ್ಲೇ ಅವಳನ್ನು ನಿನ್ನ ಒಡಗೂಡಿಸಿ ನಿನಗೆ ಸಂತೋಷವನ್ನು ಮಾಡುವ ಕಾರ್ಯ ನಾನು ಮಾಡ್ತೇನೆ. ಅದಕ್ಕಾಗಿ ಭಯಪಡಬೇಡ. ಯಾಕೆಂದರೆ ಅದಕ್ಕೆ ನಿಮ್ಮ ಈ ಭೂಮಿ ಋಷ್ಯಮುಖವೇ ಸಾಕ್ಷಿ. ನಾನು ಕೇಳಿದ ಪ್ರಕಾರ ಈ ಋಷ್ಯಮುಖ ಇದು ಬಹಳ ಶ್ರೇಷ್ಠವಾದ ಪ್ರದೇಶವಂತೆ. ತಪೋಭೂಮಿ ಆಗಿತ್ತು ಸ್ವಾಮಿ. ತಪೋಭೂಮಿ ಮಾತ್ರ ಅಲ್ಲ, ಇಲ್ಲಿ ಯಾರಾದರೂ ರಾತ್ರಿ ಹೊತ್ತು ಕನಸು ಕಂಡ್ರೆ
ಮರುದಿವಸ ಕನಸು ಸಿದ್ಧಿಸ್ತದಂತೆ ಅವರಿಗೆ. ಹ, ಹ. ನಿನಗೆ ನಿನ್ನ ಹೆಂಡತಿಯ ಕನಸು ಕಟ್ಟಲೇ ಇಲ್ಲ ಅಂತ ಕಾಣ್ತದೆ ಅಲ್ಲವಾದ್ರೆ ನಿದ್ದೆ ಬಂದ್ರಲ್ವಾ ಕನಸು ಬೀಳೋದು ಸ್ವಾಮಿ? ರಾತ್ರಿ ಹಗಲು ಎಚ್ಚರಿಂದ ಯಾವಾಗ ಬರ್ತಾಳೆ ಅಂತ ನಿದ್ದೆ ಬರಲಿಲ್ಲ ನಿನಗೆ, ಮತ್ತೆ ಹೌದು, ಕನಸು ಹೌದು. ಎಲ್ಲಿಂದ? ಹ್ಮ್. ಅಂತ ಶ್ರೇಷ್ಠ ಸ್ಥಳ ಇದು. ಅಷ್ಟು ಮಾತ್ರ ಅಲ್ಲ, ಋಷ್ಯ ಎಂಬ ಒಂದು ಜಾತಿಯ ಮೃಗ, ಹ, ಹ. ಬಹಳ ಗೊಂದಲ ಮಾಡುವ ಜಾತಿಯ ಮೃಗಗಳು. ಓ, ಹ. ಹಿಂಡಾಗಿ ಬರ್ತವೆ ಈ ಕಾಡಿನಲ್ಲಿ. ಹ್ಮ್. ಅವುಗಳನ್ನು ಪಕ್ಕನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿಗೆ ಬಂದರೆ ಅವುಗಳು ಮೂಕ ಆಗ್ತವೆ. ಸ್ಥಳದ ಪ್ರಭಾವ, ತಪಸ್ಸು ಮಾಡ್ತಿದ್ದಂತ ತಪಸ್ವಿಗಳ ಪ್ರಭಾವ ಅಂತ ಗೊತ್ತಿಲ್ಲ, ಹ. ಆಗುದು ಸತ್ಯ. ಯಾಕೆ ಮೂಕ ಆಗ್ತವೆ? ಇನ್ನು ಋಷಿಗಳ ತಪೋಭೂಮಿ, ಇಲ್ಲಿ ಏನು ಮಾಡಬಾರದು ಅಂತ ಆ ಪ್ರಾಣಿಗಳಿಗೆ ಕೂಡ ಉಂಟಂತೆ. ಹಾ, ಹಾ, ಹಾ. ಆದ್ದರಿಂದ ಇಲ್ಲಿಗೆ ಋಷ್ಯಮೂಕ ಅಂತ ಹೆಸರಿಟ್ಟದಂತೆ. ಹಾ, ಹಾ. ಹಾ ಹಾ, ಹಾ. ಹಾ, ಹಾ. ಸರಿ, ಸರಿ, ಸರಿ. ಅಂತಹ ಋಷ್ಯಮೂಕ, ಋಷಿಗಳಿಗೂ ಮೂಕತೆ ಬರ್ತದಂತೆ. ಯಾಕೆ? ಅವರಿಗೆ ಇದನ್ನು ನೋಡಿ, ಓಹೋ ಏನು ಭೂಪ್ರದೇಶ, ಏನು ಸುಂದರವಾದ ವಾತಾವರಣ, ಇದನ್ನೆಲ್ಲ ನೋಡಿ ಋಷಿಗಳಿಗೆ ಆಶ್ಚರ್ಯವಾಗ್ತದಂತೆ. ಹ್ಮ್, ಹ್ಮ್. ಅವರು ಮಾತಾಡೋದು ಬಿಟ್ಟು ಮೂಕರಾಗಿ ಬಿಡ್ತಾರೆ, ಅವರಿಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇದನ್ನು ಋಷ್ಯಮೂಕ ಅಂತ ಕರೀತಾರೆ. ಇಷ್ಟು ಒಳ್ಳೆ ತಪೋಭೂಮಿ, ಇಷ್ಟು ಒಳ್ಳೆ ವಿಶಿಷ್ಟವಾದ ಭೂಮಿಯ ಪ್ರತಿಜ್ಞೆಯಾಗಿ ಹೇಳ್ತಾ ಇದ್ದೇನೆ ನಿನಗೆ. ಹ, ಹೆದರಬೇಕಾಗಿಲ್ಲ ನೀನು, ಹ. ಹೆದರಬೇಕಾಗಿಲ್ಲ ನೀನು. ನಿನ್ನ ಅಣ್ಣನನ್ನು ಕೊಲ್ತೇನೆ ನಾನು. ಅಮಮ, ಅಮಮ, ಅಮಮ. ಅಮಮ ವಾಲಿಯ ರಾಮ ಕುಂದರೇ ಅಮಮ 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 ವಾಲಿಯ ರಾಮ ಕುಂದರೇ ಸತಿರುಮೆಯ ಬಿಡಿಸಿ ಮೀನು ತಂದರೆ ಸತಿ ಉಮೆಯ ಬಿಡಿಸಿ ನೀನು ತಂದರೆ ನಿಮಿಷದೊಳಿಸಿ ನಿಮಿಷದೊಳಿಸಿ ಸಹಬಂಧು ಪಾದ ಕಮಲದ ಸೇವೆ ಮಾಡುವೆ ನಿಲ್ದು ಅಮಮ ವಾಲಿಯ ರಾಮ ಕೊಂದರೆ ಸತಿರುಮೆಯ ಬಿಡಿಸಿ ನೀನು ತಂದರೆ ಅಮಮ ಶ್ರೀರಾಮ, ನಾಚಿಕೆ ಏನಿಲ್ಲ. ಆ, ಯಥಾರ್ಥಕ್ಕೂ ನನಗೆ ಗೊತ್ತಿರಲಿಲ್ಲ ಯಾವುದು? ಋಷ್ಯಮುಖ ಎನ್ನುವಂತ ಹೆಸರು ಯಾಕೆ ಬಂತು ಅಂತ. ಹಾ. ಯಾಕಂದ್ರೆ ನಾವು ಯೋಚನೆ ಮಾಡಲಿಲ್ಲ ಆ ಬಗ್ಗೆ. ಋಷ್ಯಮುಖದಲ್ಲಿ ಇದ್ದೇವೆ ನಾವು. ಆಗಲಿ. ಯಾಕೆ ಬಂತು ಹಾ. ಆ ಕುರಿತಾದಂತಹ ಕುತೂಹಲವೋ ಅನ್ವೇಷಣಾ ಬುದ್ಧಿಯೋ ಹಾ, ಯಾಕೆ ಬರಲಿಲ್ಲ ಅಂದ್ರೆ, ನೀನು ಹೇಳ್ಬೋದು ಮನುಷ್ಯರ ಮಟ್ಟದಲ್ಲಿ ಇದ್ದೀರಿ ಅಂತ, ಆದ್ರೂ ವಾನರರು ಹೌದಷ್ಟೇ. ಹ್ಮ್. ಇದು ಕೇಳಿದ ಮೇಲೆ ನನಗೆ ಮನಸ್ಸಿಗೆ ಆಗೋದು. ಏನು? ನಾನು ಒಮ್ಮೊಮ್ಮೆ ಯೋಚನೆ ಮಾಡ್ತಾ ಇದ್ದೆ, ಹಾ, ಯಾರು ರಕ್ತ ಹಾರಿಸಿದ್ದು ಅಂತ ಗೊತ್ತಿಲ್ಲ, ಹಾ. ಯಾವುದರ ರಕ್ತ ಅಂತ ಗೊತ್ತಿಲ್ಲ, ಶಪಿಸಿ ಬಿಟ್ರಲ್ಲ ಮುನಿಗಳು. ಹೌದು. ನನಗೆ ಗೊತ್ತಿತ್ತು ವಾಲಿ ಅಂತ, ಹಾಗಾಗಿ ನನ್ನ ಅನುಕಂಪ ವಾಲಿಯ ಬಗ್ಗೆ. ಶಾಪ ಕೊಟ್ಟು ಬಿಟ್ರು ಅಂತ. ಕೊಟ್ಟದ್ದು ಸತ್ಯವೇ, ಸಹಜವೇ. ಹಾ, ಮೂಕ ಪ್ರಾಣಿಗಳಿಗೂ ಇಲ್ಲಿಗೆ ಬಂದ್ರೆ ಬಾಯಿ ಮುಚ್ಚಿ ಕುಳಿತಿರಬೇಕು ಅಂತ ಗೊತ್ತಾಗ್ತದೆ. ಹೌದು. ಅವನಿಗೆ ಅಹಂಕಾರಿಗೆ ಗೊತ್ತಾಗ್ಲಿಲ್ಲ ಅಂತ ಸಿಟ್ಟು ಬಂದದ್ರಲ್ಲಿ ಆಶ್ಚರ್ಯ ಇಲ್ಲ. ಹ್ಮ್. ಸರಿಯಾಗಿಯೇ ಶಾಪವನ್ನು ಕೊಟ್ಟಿದ್ದಾರೆ ಅಂತ ಈಗ ನನ್ನ ಮನಸ್ಸಿಗೆ ಅರ್ಥ ಆಗ್ತದೆ. ಹಾ, ಸರಿಯಾದ್ದನ್ನೇ ಮಾಡಿದ್ದಾರೆ ಮತಂಗ ಋಷಿಗಳು. ಹೌದು. ಈಗ 2-3 ಧರೆಗಳು ಉಂಟದು. ಏನು? ನಾನು ಕೇಳಿದಾಗ ಕೊಡ್ಲಿಲ್ಲ ನಮ್ಮಣ್ಣ. ಹಾ, ಇನ್ನು ಸನ್ನಿಧಿಲಿಗೆ ಬಂದ ಮೇಲೆ ಕೊಡ್ತಾನೋ ಗೊತ್ತಿಲ್ಲ. ಹಾ, ಕೊಟ್ರೆ ವಿಷಯ ಇಲ್ಲಲ್ಲ, ಅಲ್ಲಿಗೆ ಮುಗೀತಲ್ಲ. ಹಾ, ಒಂದು ವೇಳೆ ಕೊಡದೇ ಇದ್ದರೆ ಹಾ, ಅಂತಹ ಪ್ರಸಂಗ ಬಂದಾಗ
ನ್ಯಾಯ ಧರ್ಮಗಳ ರಕ್ಷಣೆಗಾಗಿ ಅವನನ್ನು ಕೊಲ್ಲಲೇಬೇಕಾದಂತ ಒಂದು ಸ್ಥಿತಿ ಬಂದರೆ, ಅರ್ಥಾತ್ ವಾಲಿಯನ್ನು ನೀನು ನಿಗ್ರಹ ಮಾಡಿದ್ರೆ ಮತ್ತೆ ನನ್ನ ಹೆಂಡತಿಯನ್ನೇ ನನಗೆ ಕೊಡೋದು. ಈಗ ನಿನ್ನ ಕೊಡುವಂತ ರುಮೆ ನನಗೆ ಪಾಣಿಗ್ರಹಣದಿಂದ ಬಂದವಳೆ, ಆದರೂ ಈಗ ಆ ದುಷ್ಟನ ವಶದಲ್ಲಿದ್ದಾಳೆ. ಈ ಕಾರಣಕ್ಕಾಗಿ ದುಷ್ಟ ಅಂತ ಹೇಳೋದು ನಾನು. ಹೌದು. ಅಂತಹ ನನ್ನ ಹೆಂಡತಿಯನ್ನು ಮತ್ತೆ ಪುನಃ ನನಗೆ ನೀನು ಕೊಡಿಸಿದರೆ ಏನು ರಾಮಚಂದ್ರ? ಯುವರಾಜ ನಾನು. ಈಗ ಅಲ್ಲಿದ್ದ ಕಪಿಗಳೇ ಇಲ್ಲಿ 4 ಮಂದಿ ಮಾತ್ರ ಇರೋದು ನನ್ನ ಜೊತೆಯಲ್ಲಿ. ಆಗಲಿ. ಇವರು ಧೈರ್ಯ ಮಾಡಿದ್ದಾರೆ. ಧರ್ಮ ಯಾರ ಕಡೆಗೆ ಅಂತ ಅನ್ವೇಷಣೆ ಮಾಡಿ ನನ್ನಲ್ಲಿ ಧರ್ಮ ಇದೆ ಅಂತ ಗೊತ್ತಾಗಿ ಧೈರ್ಯದಿಂದ ಬಂದಿದ್ದಾರೆ. ಅಲ್ಲಿಯೂ ಬಹಳ ಮಂದಿ ಕಪಿಗಳಿದ್ದಾರೆ. ನಾನು ಯುವರಾಜನಿದ್ದಾಗ ನನ್ನನ್ನು ಪ್ರೀತಿಸಿದವರು ಇದ್ದಾರೆ. ಈ ವ್ಯವಹಾರದಲ್ಲಿ ವಾಲಿ ಮಾಡಿದ್ದು ಸರಿಯಲ್ಲ ಎಂಬ ಗೊತ್ತಿರುವ ಎಷ್ಟೋ ಕಪಿಗಳಿರಬಹುದು. ಆದರೂ ಕಿಷ್ಕಿಂದೆ ನಮ್ಮದು, ವಾಲಿ ನಮ್ಮ ಮಹಾರಾಜ ಎಂಬ ದಾಕ್ಷಿಣ್ಯಕ್ಕೊಳಗಾಗಿ ಅಲ್ಲಿರಬಹುದು. ವಾಲಿಯ ಪತನ ಆಯ್ತು, ಅವಾಗ ಯುವರಾಜನಾದ ನಾನೇ ಅಲ್ವ ರಾಜ ಆಗೋದು. ಅವಾಗ ಇಡೀ ಸಮಗ್ರ ಕಪಿಗಳ ಸಂದೋಹ ನನ್ನ ಸೇನೆ ಅಂತಾಗಿ ಬಿಡ್ತದೆ. ವಾಲಿಯ ವಧಾ ಮೂಲಕವಾಗಿ ಧರ್ಮ ಸಂರಕ್ಷಣೆ, ಭಾರ್ಯ ಸಂರಕ್ಷಣಾ ಧರ್ಮದಲ್ಲಿ ನಾನು ಅಸಹಾಯಕನಾದ ನೆಲೆಯಲ್ಲಿ ನನಗೆ ನಿನ್ನಿಂದ ಕೊಟ್ಟಂತ ಸಹಾಯ, ಇದೆಲ್ಲವುಗಳಿಗೆ ಪ್ರತಿಯಾಗಿ ನೀನು ಹೇಳಿದ ಹಾಗೆ ನಾನು ಒಂದು ಮನುಷ್ಯತ್ವಕ್ಕೆ ಹತ್ತಿರ ಇರುವನು, ಹೌದು ಅಲ್ಲೂ ಒಂದು ಕೃತಜ್ಞತಾ ಭಾವ ಅಂತ ಬೇಕೋ ಬೇಡ. ಹಾಗಾಗಿ ಯಾವ ಕ್ಷಣಕ್ಕೆ ಇಷ್ಟೆಲ್ಲ ನಡೆದು ಹೋಗ್ತದೆಯೋ ಆ ಕ್ಷಣದಿಂದ ಮೊದಲೇ ನೀವು ನಮಗೆ ಚಕ್ರವರ್ತಿಗಳು, ಆರ್ಯಾವರ್ತದಲ್ಲಿ ನಾವು ಬೇರೆ ಅಲ್ಲ, ನಿಮ್ಮ ಕೈ ಕೆಳಗಿರುವವರು. ನಮ್ಮ ಸಮಗ್ರ ಕಪಿಸೇನೆಯನ್ನೆಲ್ಲ ಸೇರಿಸಿಕೊಂಡು ತಿರುಗಾಡಿ ನನಗೆ ಗೊತ್ತಿದೆ ಪ್ರಪಂಚದಲ್ಲಿ ಎಲ್ಲೆಲ್ಲ ಭೂಮಂಡಲ ಎಲ್ಲಿ ಹೋಗ್ಬೋದು, ಎಲ್ಲಿ ಅಡಗಿಸಿಡ್ಬೋದು, ಎಲ್ಲ ವಿಚಾರ ನನಗೆ ಗೊತ್ತಿದೆ. ನಮ್ಮ ಕಪಿಗಳಿಗೂ ಗೊತ್ತುಂಟು, ಸಾಕಷ್ಟು ಸುತ್ತಾಡಿ ಇಡೀ ನಮ್ಮ ಕಪಿಸೇನೆ ಸೇರಿಕೊಂಡು ಸೀತಾನ್ವೇಷಣೆ ಮಾಡಬೇಕಿದ್ರೆ ಸೀತಾನ್ವೇಷಣೆ, ಆಮೇಲೆ ಕೊಂಡು ಹೋದಂತಹ ಸೀತಾ ಮಾತಿನ ರಾವಣ ಕೊಡುವುದಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ಯುದ್ಧ ಒಂದು ಸಂಭವಿಸ್ತದೆ, ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ತದೆ. ಅಂಥದ್ದೇನಾರು ಆದ್ರೆ ಹೇಗೆ ನನ್ನ ಮಡದಿಯನ್ನು ನೀನು ಅತ್ಯಂತ ಧರ್ಮ ರಕ್ಷಣಾ ದೃಷ್ಟಿಯಿಂದ ವಾತ್ಸಲ್ಯದಿಂದ ಕುಡಿತಿದ್ದೆಯೋ ಅದೇ ರೀತಿ ಸೀತಾದೇವಿಯ ಪುನಃ ಪ್ರಾಪ್ತಿಗಾಗಿ ನಿನ್ನ ಸೇವಾ ರೂಪದಲ್ಲಿ ನಾವೆಲ್ಲರೂ ಸನ್ನದ್ಧರಾಗಿ ನಿನ್ನ ಸೇವೆ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ, ಕಟಿಬದ್ಧರಾಗಿದ್ದೇವೆ. ನೀನು ಕಾಲಿನಲ್ಲಿ ತೋರಿಸಿದ್ದನ್ನು ನಾವು ತಲೆಯಲ್ಲಿ ಹೊತ್ತುಕೊಂಡು ಮಾಡ್ತೇವೆ. ಇದು ಪ್ರತಿಜ್ಞಾವಾಕ್ಯವಾಗಿ ನೀನು ಹೇಳಿದ ಹಾಗೆ ಈ ಋಷ್ಯಮುಖದಲ್ಲಿ ಹೇಳುದು. ಅಂತೂ ನೀನು ರೇ 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 ಅಂತ ಕೆಲವೊಮ್ಮೆ ಇಟ್ಟಾಗ ಇನ್ನೂ ನಿನಗೆ ಏನೋ ವಾಲಿ ಸತ್ತಾನೋ ಸಾಯ್ಲಿಕ್ಕಿಲ್ಲೋ ಎಂಬ ಭಯ ಇತ್ತೋ ನನಗೆ ಅರ್ಥವಾಗುವುದಿಲ್ಲ. ಭಯಪಡಬೇಡ ನೀನು. ಯಾಕೆ ನಾನು ನಿನ್ನಲ್ಲಿ ಹೇಳುವಾಗಲೇ ವಿಸ್ತಾರವಾಗಿ ಹೇಳಲಿಲ್ಲ. ನೀನು ಜಾಣ ನೋಡು ಅಂತ ಹೇಳಿದ್ದು ಯಾಕೆ, ನನ್ನಲ್ಲಿರುವಂತಹ ಈ ಶಸ್ತ್ರಗಳಿಗೆ ಅಂತಹ ಶಕ್ತಿ ಉಂಟು. ನಾನು ಜಯ ಸುಪ್ರಭೆ ಎಂಬವರಲ್ಲಿ ಕೃಷಾಶ್ವನು ಪಡೆದಂತಹ ವಿಜೃಂಭಕಾಸ್ತ್ರಗಳನ್ನು ಪಡೆದವ. ಗುರುಪದೇಶ ಆಗಿದೆ ನನಗೆ. ಜಯ ಮತ್ತು ಸುಪ್ರಭೆಯಲ್ಲಿ 50 ಮಂದಿ ಹುಟ್ಟಿದ್ದಾರೆ. ಅವರು ಬಾಣರೂಪವಾದಂತಹ ಜನ್ಮಜಾತರು, ಬಾಣರೂಪವಾಗಿಯೇ ಹುಟ್ಟಿದವರು. ಅದರಲ್ಲಿಯೂ ಸುಪ್ರಭೆಯಲ್ಲಿ ಹುಟ್ಟಿದ 50 ಮಂದಿ ಅವರಿಗೆ ಸಂಹಾರವೆಂದೇ ಹೆಸರು. ಅವರು ಸಂಹಾರ ಮಾಡಿಯೇ ಮಾಡ್ತಾರೆ. ಅವರು ಗುರಿಯನ್ನು ತಲುಪಿ ಗುರಿಯಲ್ಲಿದ್ದವನ್ನು ಕೊಂದು ಸಮುದ್ರ ಸ್ನಾನ ಮಾಡಿ ಬಂದು ನನ್ನ ಮೂಡಿಗೆಯಲ್ಲಿ ಸೇರ್ತಾರೆ. ಇಂಥದ್ದು ಸನ್ನಿಧಾನದಲ್ಲಿ ಮಾತ್ರ ಇರೋದು. ಇದು ನನಗೆ ಮಾತ್ರ ಸಿದ್ಧಿಸಿದ್ದು. ಬಿಟ್ಟರೆ ನನ್ನ ಮಕ್ಕಳಿಗೆ ಬರಬಹುದು, ಬೇರೆಯವರಿಗೆ ಬರಲಿಕ್ಕಿಲ್ಲ. ಅಂಥ ವಿಶಿಷ್ಟವಾದ ಬಾಣಾವಳಿಗಿಂದ ಕೂಡಿದವನು ನಾನು. ನಿನ್ನ ಅಣ್ಣನನ್ನು ಕೊಂದೇ ಕೊಟ್ಟೇನು ಅಂತ ಹೇಳುವುದರಲ್ಲಿದ್ರೆ ಬೇಡ, ನನಗೆ ಕೊಲ್ತೇನೆ, ನಾನು ಖಂಡಿತವಾಗಿಯೂ ಕೊಲ್ತೇನೆ. ಅದೇನು ಆಂಜನೇಯನೋ ಬೆಂಕಿ ಎಲ್ಲ ತಂದು ಸ್ಥಾಪನೆಯನ್ನು ಮಾಡ್ತಾ ಇದ್ದಾನೆ. ನುಡಿದ ಮಾತಿಗೆ ನುಡಿದ ಮಾತಿಗೆ ಎರಡಿಲ್ಲದೆ ಇಕ್ಕು ಕೊಡೆದಂಬುಗೆ ಮಾತ ಸಲ್ಲದೆ
ಶ್ರೀರಾಮಚಂದ್ರ, ಸುಗ್ರೀವ. ನಿಮ್ಮನ್ನು ಹೆಗಲಿಗೆ ಏರಿಸಿಕೊಂಡು ಬಂದಂತ ಆಂಜನೇಯ ಇದ್ದಾನ, ಹೌದು. ಅವನಿಗೆ ಸೂರ್ಯದೇವನಿಂದ ವಿದ್ಯಾಭ್ಯಾಸ, ಹಾ ಶಾಸ್ತ್ರಾಭ್ಯಾಸ ಸೂರ್ಯದೇವರು ಮಾಡಿದ್ರು. ಹೌದು. ಸೂರ್ಯದೇವರಿಗೆ ಸಮಯ ಇಲ್ಲ ಉಂಟು ಹೇಳಿ. ಹಾಗಾದ್ರೆ ಸೂರ್ಯನ ಬಗ್ಗೆ ನೀವಿಬ್ಬರು ಬಹಳ ಆತ್ಮೀಯರು. ಹೌದು ಹೌದು ಹೌದು. ಒಬ್ಬನಿಗೆ ಸೂರ್ಯ ಮುಖಕ್ಕೆ ಮುಖ ಕೊಟ್ಟು ವೇದಗಳನ್ನು ಪಠಿಸುವಂತೆ ಮಾಡಿದ, ಅವರಿಗೆ ಅಲ್ವೋ? ಹೌದೌದು. ಯಾರಾದರೂ ಕಲ್ತವರಿದ್ದಾರೋ ಮುಖಕ್ಕೆ ಮುಖ ಕೊಟ್ಟು ಸೂರ್ಯನನ್ನು ಆ ಪ್ರಖರ ಕಿರಣಗಳನ್ನು ಕರ್ಕೊಂಡವರಿದ್ದಾರೋ? ಒಬ್ಬ ಇದ್ದಾನೆ ನಿನ್ನ ಪಕ್ಷದಲ್ಲಿ, ಮತ್ತೊಬ್ಬ ನೀನು ಹಿಂಭಾಗದಿಂದ ಕೂತ. ಬುದ್ಧಿವಂತ ನೀನು, ಅಲ್ಲಿಯೂ ನೀನು ಒಳ್ಳೆ ಸ್ಥಳ ಮಾಡಿ ಕೂತುಕೊಂಡಿದ್ದಿ. ಯಾಕೆ ಸೂರ್ಯನ ಕುರಿತಾಗಿ ಹೇಳಿ ಸೂರ್ಯನಿಂದ ಕಲ್ತದ್ದು ಅಂತ? ಸೂರ್ಯನಿಗೆ ನಿಲ್ಲುವುದಕ್ಕೆ ವ್ಯವಸ್ಥೆ ಇಲ್ಲ, ಸುತ್ತುತ್ತಾ ಇರಬೇಕು. ಹೌದು. ಅಷ್ಟೇ ವೇಗದಲ್ಲಿ ಸುತ್ತಿದವನು ಆಂಜನೇಯ ಕಲ್ತದ್ದು ಹಾಗೆ. ಒಂದು ಕಡೆಯಲ್ಲಿ ಕುಳಿತು ಗುರುಪದೇಶ ಆದದ್ದಲ್ಲ, ಸೂರ್ಯನ ರಥದಷ್ಟು ವೇಗದಲ್ಲಿ ಅದರ ಜೊತೆಯಲ್ಲಿ ಹೋಗಿ ಕಲ್ತದ್ದು ನಮ್ಮ ಆಂಜನೇಯ. ಅದರಲ್ಲಿ ಎಂತ ಸ್ವಲ್ಪ ನನಗೆ ಅದರ ಸರಿಯಾದ ಅರ್ಥ ಗೊತ್ತು, ನಿಮಗೆ ಗೊತ್ತು. ಐಂದ್ರ ವ್ಯಾಕರಣದಲ್ಲಿ ಅವನು ಸಿದ್ಧ ಅಂತ ಆಂಜನೇಯ, ಅವನಿಂದ ಉಪದೇಶ ಆದ್ದು ಸೂರ್ಯನಿಂದ. ಹೌದೌದು. ಕೆಲವು ಗುರುಗಳ ಬಳಿ ಶಿಷ್ಯರು, ಗುರುಗಳು ನಡೆದಾಡುತ್ತಾ ಹೇಳ್ತಾ ಹೋಗ್ತಾರಂತೆ, ಶಿಷ್ಯರು ಪಕ್ಕದಲ್ಲೇ ತಿರುಗೊಟ್ಟು ಕೇಳಿ ಕಲಿತಾರಂತೆ. ಮತ್ತೆ ವಿಶ್ವಾಮಿತ್ರಲ್ಲಿ ಹಾಗಾಯ್ತಾ ಏನೋ ಸಂವಿಧಾನಕ್ಕೆ ನನಗೆ ಗೊತ್ತಿಲ್ಲ, ಕಲ್ಪಿಸೋದು ನಾನು ಪಕ್ಕ ಸಂರಕ್ಷಣೆಗೆ ಹೋದಾಗ ಆಗಿದ್ದಿರ್ಲಿಕ್ಕೂ ಸಾಕು. ಅಂತೂ ಆಂಜನೇಯ ಇಷ್ಟು ಕುಶಾಗ್ರ ಮತ್ತೆ ಹೇಳುವುದಕ್ಕೆ ಹೇಳಿ ನಾನು, ನಮ್ಮ ಕಪಿಗಳಲ್ಲಿ ಅವನಷ್ಟು ತಿಳಿದವರು ಯಾರು ಇಲ್ಲ. ಈಗ ಅವನು ಅಗ್ನಿ ತಂದಲ್ಲಿ ಇಟ್ಟಿದ್ದಾನೆ, ಏನು ಮಾಡುವಂದ್ರೆ ಸನ್ನಿಧಾನ ಹೇಳಬೇಕು. ಓಹೋ, ಅದು ಸರಿಯಾದ ಕ್ರಮ. ನಮ್ಮ ಹಿಂದಿನವರೇ ಆಚಾರವಂತರು ಈ ರೀತಿಯಾದ್ದನ್ನೆಲ್ಲ ಮಾನವರಿಗೆ ಹೇಳಿದಂತಹ ಕ್ರಮ ಇದು. ಪರಸ್ಪರ ಮಿತ್ರತ್ವ ಬಂದಾಗ ತುಲ್ಯಾರಿ ಮಿತ್ರತ್ವ ಅಂತ ಮಾಡಿಕೊಳ್ಳುವ ಪದ್ಧತಿ. ನಿನ್ನ ಕಷ್ಟಕ್ಕೆ ನಾನು ನೆರವಾಗ್ತೇನೆ, ನನ್ನ ಕಷ್ಟಕ್ಕೆ ನೀನು ನೆರವಾಗುವ, ಅಥವಾ ನಿನಗೆ ನಾನು ನನಗೆ ನೀನು ಎಂಬ ಈ ರೀತಿಯಾದಂತಹ ಒಂದು ಒಪ್ಪಂದ ಉಂಟಲ್ಲ, ಆ ಮಿತ್ರತ್ವ ಮಾಡಿದಾಗ ಅದನ್ನು ಅಗ್ನಿಸಾಕ್ಷಿಯಾಗಿ ಮಾಡೋದು ಅಂತ. ಇದಕ್ಕೆ ಸಾಕ್ಷಿ ಯಾರು ಇದ್ರೆ ನಿನ್ನ ಈ ಕಪಿಗಳು ಸಾಕ್ಷಿ ಅಲ್ಲ. ನಮಗಿಂತ ಇಬ್ಬರು ಶ್ರೇಷ್ಠರಾದವರು ಯಾರು? ನಮಗೆ ಅಗ್ನಿ, ಎಲ್ಲರಿಗಂ ಅಗ್ನಿ. ಅದಲ್ಲಿಯೂ ಬ್ರಾಹ್ಮಣರಿಗೆ ಅಗ್ನಿಯೇ ಗುರು, ದ್ವಿಜನ್ಮರಿಗಾದರೂ ಬ್ರಾಹ್ಮಣ ಗುರು, ಎಲ್ಲರಿಗಿಂತಲೂ ಮೇಲ್ನವ ಅಗ್ನಿಯೇ ಗುರು ಅಲ್ವೋ? ಆ ಅಗ್ನಿಯನ್ನು ಮುಂದಿಟ್ಟುಕೊಂಡು ಧಾರಾದತ್ತಾದಿ ವಿವಾಹಗಳು ಕೂಡ ನಮ್ಮಲ್ಲಿ ಆಗುವುದು ಹಾಗೆ. ಅಗ್ನಿ ಕಾರ್ಯದ ಮೂಲಕವೇ ಮದುವೆಗಳಾಗ್ತದೆ, ಅಗ್ನಿ ಕಾರ್ಯದ ಮೂಲಕವೇ ಅವರ ಉತ್ತರ ಕ್ರಿಯೆ ನಡೆಯುತ್ತದೆ, ಅಗ್ನಿ ಕಾರ್ಯ ಮೂಲಕವೇ ಎಲ್ಲ ಸಂಸ್ಕಾರಗಳು ನಡೆಯುತ್ತವೆ. ಅಂತಹ ಅಗ್ನಿ ಕಾರ್ಯ ಬ್ರಾಹ್ಮಣರಿಗೆ ಹೇಗೆ ನಡೆಯುತ್ತದೋ ತದ್ರೀತಿಯಲ್ಲಿ ದ್ವಿಜನ್ಮರಾದ ನಮಗೂ ಕೂಡ ಆಚಾರಕ್ಕೆ ಬೇಕದು. ಈಗ ನೀನು ಬಂದು ನೀನು ಹನುಮಂತನ ಮೂಲಕ ಅದನ್ನು ಕೊಟ್ಟದ್ದು ಒಳ್ಳೆಯದಾಯಿತು. ನಾವು ತುಲ್ಯಾರಿ ಮಿತ್ರತ್ವ ಮಾಡಿಕೊಳ್ಬೇಕು. ಯಾಕೆಂದರೆ ರಾಮ ಬಂದ ಏನೋ ಹೇಳಿದ ಹೊರಟು ಹೋದ, ಮೋಸ ಕೊಟ್ಟ ಅಂತ ನೀನು ಗ್ರಹಿಸಬಾರ್ದು. ನೀನು ಏನೋ ಹೇಳಿದೆ, ನನ್ನನ್ನು ಕಾಪಾಡಬೇಕು ಅಂತ ಹೇಳಿದೆ ಅಂತ ನಾನು ಸುಮ್ಮನೆ ಹ್ಞೂ ಹ್ಞೂ ಅಂತ ಹೇಳಿ ಮತ್ತೇನಾದರೂ ಬಿಟ್ಟು ಬಿಡಬಾರ್ದಲ್ಲ. ನೀನು ಹಾಗೆ ನನ್ನ ಆ ಜನ್ಮ ಸ್ನೇಹಿತನಾಗಿಯೇ ಇರಬೇಕು. ನಿನ್ನನ್ನು ನಾನು ಸೇವಕ ಅಂತ ತಿಳಿಯಲಿಲ್ಲ, ಸ್ನೇಹಿತ ಅಂತ ತಿಳ್ಕೊಳ್ತಾ ಇದ್ದೇನೆ. ಆ ಸ್ನೇಹವನ್ನು ಈ ಅಗ್ನಿಯ ಮೂಲಕವಾಗಿ ನಾವು ದೃಷ್ಟಾಂತಪಡಿಸಬೇಕು, ಅದನ್ನು ವೈಯಕ್ತಿಕವಾಗಿ ನಾವು ಅಂಗೀಕರಿಸಬೇಕು. ಅಗ್ನಿಗೆ ಕೈ ಮುಗಿದು ನಾವು ಆ ಅಗ್ನಿಗೆ ಬಲವೊಂದು ಇಬ್ಬರೂ ಕೂಡ ಕೈ ಕೈ ಹಿಡ್ಕೊಂಡು ಆ ಮೂಲಕವಾಗಿ ನಮ್ಮ ಸ್ನೇಹವನ್ನು ಅಗ್ನಿ ಸಾಕ್ಷಿಕವಾಗಿ ಮಾಡಿಕೊಳ್ಳೋಣ. ಆಗದೆ ಧನ್ಯ ಧನ್ಯ ಧನ್ಯ. ಕನ್ನಯ್ಯನ ಸುರ ಕದ್ದೊಯ್ದಾಗ ತನ್ನ ಚಿನ್ನಗಳೆಲ್ಲವ ತೆಗೆದಾಗ ಎನ್ನ ಪರ್ವತ ಕಿತ್ತಳದ ನಾನು ಬಚ್ಚಿಟ್ಟಿರುವೆ ನೋಡಿದ ನೀನು. ರಾಮಚಂದ್ರ, ಲೋಕಕ್ಕೆ ಸಾಕ್ಷಿ ಹೇಳುವುದಕ್ಕೆ ನಾವು ಅಗ್ನಿ ಪ್ರತಿಷ್ಠೆ ಮಾಡಿ ಹೌದು ಅದಕ್ಕೆ ಬಲ ಬಂದದ್ದು ಕಾರಣ ಆಗಿ ಹೋಯಿತು. ಅದು ಯಾಕೋ ಗೊತ್ತಿಲ್ಲ,
ಉನ್ನತವಾದಂಥ ವಂಶದಲ್ಲಿ ಹುಟ್ಟಿದವ ನೀನು ಚಕ್ರವರ್ತಿಯಾಗಿ ಪಾಲಿಸಿಕೊಂಡು ಬರುವ. ಹೌದು. ನನ್ನನ್ನು ಕೂಡ ಒಂದು ಮನುಷ್ಯತ್ವದ ನೆಲೆಗೆ ಏರಿಸಿದೆಯಲ್ಲ ಎಂಬಲ್ಲಿಗೆ ನನಗೆ ಧನ್ಯತಾಭಾವ ಉಂಟು. ಧನ್ಯತಾಭಾವ ಉಂಟು. ಜೊತೆಗೆ ಕಪಿಗಳು ಕೂಡ ಎಲ್ಲ ಸೇರಿಕೊಂಡಿದ್ದಾರೆ, ಸಂತೋಷ ಪಟ್ಟಿದ್ದಾರೆ, ಸಂಭ್ರಮಿಸಿದ್ದಾರೆ. ನಾವು ಕೈ ಕೈ ಹಿಡಿಕೊಂಡು ಈ ಅಗ್ನಿಗೆ ಪ್ರದಕ್ಷಿಣೆ ಬರುವಂತಹ ಹೊತ್ತಿಗೆ. ಹಾಗಿದ್ರೆ ಇವತ್ತಿನಿಂದ ಧಾರ್ಮಿಕವಾಗಿ ಯಾರೆಲ್ಲ ನಮಗೆ ಮಿತ್ರರು, ಇಬ್ಬರಿಗೂ ಮಿತ್ರರೇ. ಯಾರೆಲ್ಲ ನಮಗೆ ಶತ್ರುಗಳು ಅಂದರೆ ಇಬ್ಬರು ಶತ್ರುಗಳೇ. ಯಾಕೆ ನನಗೊಬ್ಬ ಶತ್ರು ಇದ್ರೆ ಅವನು ಅಧರ್ಮ ಮಾಡುವ ಅಂತ ಲೆಕ್ಕ, ನಿನ್ನ ಶತ್ರುಗಳು ಅಧರ್ಮಿಗಳು ಅಂತ ಲೆಕ್ಕ. ಆ ವ್ಯಾಪಕವಾದಂತಹ ನಿಟ್ಟಿನಲ್ಲಿ ನಾವಿಬ್ಬರು ತುಲ್ಯಾರಿ ಮಿತ್ರತ್ವವನ್ನು ಪಡ್ಕೊಂಡಿದ್ದೇವೆ. ಇದು ಗುಟ್ಟಿನಲ್ಲಿ ನಿನ್ನಲ್ಲಿ ಹೇಳೋದು ನಾನು. ಏನು ಪೂರ್ತಿ ಅಂದರೆ ವಿವರ ಗೊತ್ತಾಗ ಸ್ವಲ್ಪ ಸ್ವಲ್ಪ ಗೊತ್ತುಂಟು. ಈ ನಮ್ಮಣ್ಣ ವಾಲಿಗೂ ರಾವಣನಿಗೂ ಮಿತ್ರತ್ವ ಆಗಿದೆ. ಅದು ಹೀಗೆ ಅಲ್ಲ, ಅದು ಏನೋ ಸ್ವಲ್ಪದಲ್ಲಿ ಬೇರೆ ಉಂಟು. ಏನು? ಭೋಗದಲ್ಲಿಯೂ ನಮಗೆ ಸಮಪಾಲು. ಅಯ್ಯಯ್ಯೋ, ಹಾಗೊಂದು ಮಾತು ಬಂದಿತ್ತು. ವಾಲಿಗೂ ರಾವಣನಿಗೂ ಆದಂತಹ ಸಖ್ಯದಲ್ಲಿ ಅದರಲ್ಲಿ ಕೂಡ ನಮಗೆ ಸಮಪಾಲು. ಆಮೇಲೆ ಪಾಲು ಮಾಡಿಕೊಂಡಿದ್ರೆ ಅದನ್ನು ಯಾರು ನೋಡಿಗೆ ಹೋಗ್ತಾರೆ ಅಂಥದ್ದೊಂದು ಉಂಟು. ನಾನು ಕೇಳಿದ್ದೇನೆ ಅವರ ವಿಷಯದಲ್ಲಿ. ನಮಗಿಂತ ಭಿನ್ನವಾದ, ನಾನು ಹೇಳಿದ್ದೆ ಯಾಕೆಂದ್ರೆ ನಮಗಿಂತ ಭಿನ್ನವಾದಂಥ ಒಂದು ಸ್ನೇಹ ಆ ನನ್ನಣ್ಣ ವಾಲಿಗೂ ರಾವಣನಿಗೂ ಆದದ್ದು ಸತ್ಯ, ಹೌದಲ್ಲ? ಹಾಗಾಗಿ ಈಗ ಸ್ನೇಹ ಬಂದಿದೆ, ಇಲ್ಲಿ ಒಂದು ವಾತಾವರಣದ ಪರಿಚಯ ನಿನಗೆ ಆಗಬೇಕು. ಹಾಗೆ ನಾವೆಲ್ಲ ಸೇರಿಕೊಂಡು ಒಂದೆರಡು ದಿವಸ ಸುತ್ತಾಡಿಕೊಂಡು ಸ್ಥಳದ ಪರಿಚಯ ಮಾಡಿಕೊಳ್ಳೋಣ. ಅದರ ಮೊದಲು ಈಗ ನೆನಪಾಗ್ತದೆ, ಆಕ್ರಂದನ ಕೇಳಿಸಿದ್ದು ಒಬ್ಬ ಹೆಣ್ಣಿನ. ಹೌದು, ನನಗೆ ಯಾರು ಏನು ಅಂತ ಆವಾಗ ಗೊತ್ತಾಗಲಿ. ಈಗ ನನಗೆ ಗೊತ್ತಾಗ್ತದೆ. ಜಾನಕಿ ದೇವಿಯನ್ನು ರಾವಣ ಕದ್ದುಕೊಂಡು ಹೋಗುವಾಗ ಆದಂತ ಘಟನೆ ಅದು. ಅದರ ಬೆನ್ನಿಗೆ ಒಂದು ಬಟ್ಟೆಯ ಒಂದು ಕಡೆ ಏನಿತ್ತು, ಕೆಳಗೆ ಬಿತ್ತು. ನಾವೆಲ್ಲ ಹೋಗಿ ನೋಡಿದೆವು. ಆಭರಣಗಳಿತ್ತು. ಓಹೋ, ಅತ್ಯಂತ ಬೆಲೆ ಬಾಳುವ ವಜ್ರ ವೈಢೂರ್ಯಾದಿಗಳಿಂದ ಕೆತ್ತಲ್ಪಟ್ಟಂತಹ ಕನಕ ನಿರ್ಮಿತವಂತಹ ಆಭರಣಗಳಿತ್ತು. ಆಂಜನೇಯನಿಗೆ ಹೇಳಿದ್ದೇನೆ, ಒಳಗೆ ಹೋಗಿ ಆ ವಸ್ತ್ರದ ಗಂಟನ್ನು ತಂದು ತೆಗೆದುಕೊಂಡು ಬಾ. ಇದನ್ನು ನೋಡಿದ್ರೆ ನಮ್ಮ ಕಲ್ಪನೆ ಏನಿದೆ ಜಾನಕಿ ದೇವಿ ಇರಬಹುದು ಅಂತ, ಅದು ವೇದ್ಯವಾದೀತು ನಿಮಗೆ ಎಂಬ ದೃಷ್ಟಿಯಿಂದ ಆ ಆಭರಣದ ಗಂಟನ್ನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಅದನ್ನು ಪರಿಶೀಲಿಸಬೇಕು, ನೋಡಬೇಕು. ಸುಗ್ರೀವ ಇನಸುತನು ಕೊಟ್ಟ ಸರ್ವಾಭರಣವಂ ಕಂಡು ಮನಸ್ಸಿನಲ್ಲಿ ನೊಂದುಕೊಂಡವನಾಗಿ ಮತ್ತೊಡನೆ ಕನಸ ಕಂಡಚ್ಚರಿಗೆ ದೋರುವಂತೆ ಕ್ಲೇಶಗಳನ್ನು ಮರೆವು ತಾಕ್ಷಣದೋಳು. ಸುಗ್ರೀವ, ಶ್ರೀರಾಮ, ನೀನಿಟ್ಟ ಈ ಆಭರಣಗಳನ್ನು ಗಂಟು ಬಿಚ್ಚಿ ನೋಡಿದಾಗ ಅದೇಕೋ ಬಹಳ ನೋವಾಗುತ್ತಾ ಇದೆ. ಮಾನಸಿಕವಾಗಿ ನಾನು ಬಹಳ ಸಂತಾಪಕ್ಕೆಡೆಯಾದೆ. ಏನೇನು ಯಾವ್ಯಾವ ಕಾಲದ್ದು? ತ್ಯಾಂಕರಾಜನ ಪಟ್ಟಣದಲ್ಲಿ ಕೊಟ್ಟದ್ದು ಅಲ್ಲ, ನನ್ನ ಅಪ್ಪ ಪ್ರೀತಿಯಿಂದ ಸೊಸೆಗೆ ಕೊಟ್ಟದ್ದು, ನನ್ನ ಅಮ್ಮ ಕೊಟ್ಟದ್ದು, ಇನ್ನಿತರ ಪ್ರಜೆಗಳೇ ಯಾರಾದರೂ ಕಾಣಿಕೆಯಾಗಿಟ್ಟದ್ದು. ಇಂತಹ ಆಭರಣಗಳೆಲ್ಲ ಇದಲ್ಲಿರುವುದು ಸ್ಪಷ್ಟ. ನನ್ನ ತಮ್ಮನಲ್ಲಿ ಹೇಳಿದೆ, ನಿನಗೇನಾದ್ರು ಗುರ್ತ ಸಿಗ್ತದೆ ತಮ್ಮ ಅಂತ. ಒಂದು ಒಳ್ಳೆ ಮಾತು ಹೇಳಿದ. ಈ ಕಾಲಕ್ಕೆ ಮನುಷ್ಯರಲ್ಲಿರುವಂತಹ ಒಳ್ಳೆಯ ಸದ್ವ್ಯವಹಾರದ ದ್ಯೋತಕವಾಗಿ ಸಂಸ್ಕಾರ ಭರಿತವಾದ ಮಾತನ್ನು ಹೇಳಿದ. ನಾಹಂ ಜಾನಾಮಿ ಕೇಯೂರೇ. ನನಗೆ ಕೇಯೂರ ಗೊತ್ತಿಲ್ಲ ಅಣ್ಣ. ನನಗೆ ತಲೆಯಲ್ಲಿಡುವ ಆಭರಣವೂ ಗೊತ್ತಿಲ್ಲ, ನನಗೆ ಕಂಠಿ ಹಾರವೂ ಗೊತ್ತಿಲ್ಲ. ನೂಪುರತ್ವಭಿಜಾನಾಮಿ. ನಾನು ಒಂದನ್ನು ಗುರುತಿಸ್ತೇನೆ, ಅದು ನಮ್ಮ ಅತ್ತಿಗೆ ಕಾಲಲ್ಲಿ ಧರಿಸ್ತಿದ್ದಂತಹ ಆಭರಣ, ಕಾಲ ಗೆಜ್ಜೆಗಳು, ನೂಪುರ. ಅದು ನನಗೆ ಗುರುತು ಸಿಗ್ತದೆ. ಯಾಕೆ? ನಾನು ದಿನ ಅತ್ತಿಗೆ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೆ. ಇದಲ್ಲವೇ ನಮ್ಮ ಭೂಮಿಯ, ನಮ್ಮ ಭರತಖಂಡದ ಪ್ರವೀಣನೊಬ್ಬನ, ಉನ್ನತೋನ್ನತ ಬುದ್ಧಿವಂತನೊಬ್ಬನ ಆಚಾರ ಸಂಸ್ಕಾರ. ಅತ್ತಿಗೆಯನ್ನು ತಾಯಿಗೆ ಸಮಾನ ನೋಡಬೇಕು ಎಂಬ ಮಾತು.
ಅಷ್ಟು ಸಂಸ್ಕಾರ ಭರಿತನಾದಂಥ ನನ್ನ ತಮ್ಮ ಇದನ್ನು ಕಂಡು ಕಣ್ಣೀರ್ಗರೆಯುವುದನ್ನು ನೋಡುವುದಕ್ಕಾಗುವುದಿಲ್ಲ. ನನಗಂತೂ ತಡೆಯುವುದಕ್ಕಾಗುವುದಿಲ್ಲ. ಜನಕಾತ್ಮಜೆ, ನೀನು ಎಲ್ಲಿ ಇದನ್ನು ಬಿಸುಟೆಯೋ ಎಲ್ಲಿ ಕಳ್ಕೊಂಡೆಯೋ ನನಗೆ ಅರ್ಥವಾಗುವುದಿಲ್ಲ. ಅಂತೂ ಈ ದಾರಿಯಾಗಿಯೇ ರಾವಣ ನಿನ್ನನ್ನು ಕದ್ದೊಯ್ದ ಎಂಬುದಕ್ಕೆ ನಾನು ನಿರ್ಣಯಕ್ಕೆ ಬರಬಹುದು. ಇರಲಿ ಸುಗ್ರೀವ ಸ್ವಾಮಿ, ಇದು ಜಾನಕಿ ಆಭರಣಗಳೇ. ಅದರಿಲ್ಲದೇನೋ ಒಂದು ಚೂಡಾಮಣಿಯೊಂದು ಕಾಣುವುದಿಲ್ಲ, ಮಿಕ್ಕದೆಲ್ಲ ಕಾಣ್ತದೆ. ಅದೇನು ಚೂಡಾಮಣಿಯನ್ನು? ತಲೆಗೆ ಹೆಂಗುಸರು ತಲೆ ಕೂದಲನ್ನು ಕೂಡಿ ಕಟ್ಟಿ ಅದರ ಒಳಗೆ ತುರುಕಿಸುವಂತಹ ಒಂದು ಆಭರಣ, ಮುಡಿಗೆ. ಅದು ಚೂಡಾಮಣಿ. ಅದೊಂದು ಆಭರಣ ಮಾತ್ರ ಕಾಣುವುದಿಲ್ಲ, ಮಿಕ್ಕದ್ದನ್ನೆಲ್ಲ ಅವಳಿಲ್ಲಿ ಬಿಟ್ಟು ಹೋಗಿದ್ದಾಳೆ. ಅಂದರೆ ಬಹುಶಃ ದೂರದೃಷ್ಟಿಯನ್ನಿಟ್ಟುಕೊಂಡು ಯಾರಿಗಾದರೂ ಪುಣ್ಯವಂತರಿಗೆ ಸಿಕ್ಕಲಿ, ನೀವು ಇಲ್ಲಿರುವ ಈ 4-5 ಮಂದಿ ಯಾರೋ ಯಾವುದೋ ದೇಶದಿಂದ ಬಂದು ಇಲ್ಲಿ ನೆಲೆಸ್ತಾ ಇದ್ದೀರಿ ಎಂಬುದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಕೊಟ್ಟಾಗ ಇದು ಪ್ರಚಾರವಾಗಬಹುದು, ಶ್ರೀರಾಮನಿಗೆ ತಿಳಿಯಬಹುದು ಎಂಬ ದೂರದೃಷ್ಟಿಯನ್ನಿಟ್ಟುಕೊಂಡು ಅವಳು ಮಾಡಿದ್ದಿರಬೇಕು. ಇರಲಿ, ಅವಳಿಗೆ ಇದನ್ನು ಧರಿಸುವ ಭಾಗ್ಯವಿದ್ದರೆ ಮುಂದೆ ಧರಿಸುವಂತಾದೀತು. ಸುಗ್ರೀವ, ಇದನ್ನು ಗಂಟು ಕಟ್ಟಿ ಒಳಗಿಡುವುದಕ್ಕೆ ಆಜ್ಞೆ ಮಾಡ್ತೇನೆ. ಶ್ರೀರಾಮ, ನನಗೆ ಅನ್ನಿಸೋದು ನಿನ್ನನ್ನು ನೋಡುವ ಮೊದಲೇ ಅಯೋಧ್ಯೆಗೆ ಕುರಿತಾದಂಥ ಒಂದು ಉತ್ತಮವಾದ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು. ಜಾನಕಿ ದೇವಿ ಬಿಸುಟಂತ ಆಭರಣ ಇಷ್ಟು ದಿವಸ ರಕ್ಷಣೆ ಮಾಡಬೇಕು ಅಂತ ನನಗೆ ದೇವರು ಬುದ್ಧಿ ಕೊಟ್ಟರಲ್ಲ, ಆಗಲಿ, ಅದರಲ್ಲೇ ನಾನು ಯೋಚನೆ ಮಾಡ್ತೇನೆ. ಆದೀತು ನಿನ್ನ ಕೃತಜ್ಞತೆ. ಶ್ರೀರಾಮ, ರಾಘವ ಮಹಾವೀರ ಕೇಳು ಸುವಿಚಾರ, ರಾಘವ ಮಹಾವೀರ ಕೇಳು ವಿಚಾರ, ಈಗೆನ್ನ ಸಂಶಯವ ಪರಿಹಾರಿಸೂರ, ದುಂದುಭಿಯ ವಡಲ ಧರೆಯಿಂದಲ ಮರೇಂದ್ರ ದುತ, ದುಂದುಭಿಯ ವಡಲ ಧರೆಯಿಂದಲ ಮರೇಂದ್ರ ದುತ, ಒಂದು ಮೊಳವನು ನಾದದಿಂದಲೆತ್ತುವನು ಇಂದು ನೀನೆತ್ತಿದರೆ, ಸಂದೇಹ ಹೋಗಿ ಬಳಿ ಕೊಂದೆ ಮತದಿಂದಲಿಗೆ ಎಂದು ಬೀಳಿದನು. ರಾಘವ ಮಹಾವೀರ ಕೇಳು ಸುವಿಚಾರ, ಈಗೆನ್ನ ಸಂಶಯವ ಪರಿಹರಿಸು ಪೂರ. ರಘೋತ್ತಮ, ಹೇಳುವುದು ಕೇಳಿದ್ದು ಹಿರಿಯರಿಂದ, ಒಂದು ಮಿತ್ರತ್ವವಾದ ಮೇಲೆ ಪರಸ್ಪರ ಮಿತ್ರರಲ್ಲಿ ಯಾವುದೇ ವಿಧವಾದಂಥ ಸಂಶಯಗಳು ಇರಕೂಡದು. ಹೌದು, ಸಂಶಯ ಪೂರ್ತಿ ನೀಗಿದ ಮೇಲೆ ಮಿತ್ರತ್ವ ಆಗಬೇಕು. ಅಥವಾ ಮಿತ್ರತ್ವ ಆದ ಮೇಲೆ ಒಬ್ಬ ಮಿತ್ರನಿಗೆ ಇನ್ನೊಬ್ಬ ಮಿತ್ರನ ಕುರಿತಾಗಿ ಯಾವುದೋ ಒಂದು ಸಂಶಯ ಬಂತು ಅಂತ ಆದರೆ ದಾಕ್ಷಿಣ್ಯದಿಂದ ಬಾಯಿ ಮುಚ್ಚಿ ಕುಳಿತುಕೊಳ್ಬಾರ್ದು, ಮನ ಬಿಚ್ಚಿ ಅವನಲ್ಲಿ ಹೇಳಬೇಕು. ಆ ಸಂಶಯದ ಪರಿಹಾರಕ್ಕೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ಮಾಡಿಕೊಳ್ಬೇಕು. ನಿನ್ನ ಕುರಿತಾಗಿ ಸಾಕಷ್ಟು ಕೇಳಿದ್ದೇನೆ. ಅದಕ್ಕಿಂತಲೂ ಹೆಚ್ಚಾಗಿ ಸುಗ್ರೀವ ಕೇಳು ಅಂತ ಹನುಮಂತ ಹೇಳಿದ್ದು, ರಾಘವನು ಮಹಾವೀರ ಕೇಳು ಅಂತ ಆಂಜನೇಯ ಹೇಳಿದ.
ಕೇಳಿಸಿಕೊಂಡೆ ನಾನು. ಓಹೋ. ಅದಕ್ಕೆ ಸರಿಯಾಗಿ ನೀನು ನಿನ್ನ ಧನುಸ್ಸನ್ನು ಜೇಂಕಾರಗೈದದ್ದು ಇತ್ಯಾದಿ ಇತ್ಯಾದಿಗಳು ಪೂರಕವಾಗಿ ಇದೆ. ಆದರೆ ಒಂದು ಬೆಕ್ಕು ಸಾಮಾನ್ಯ ಮೂಕ ಪ್ರಾಣಿ, ಹೌದು, ಹಾಲು ಕುಡಿಲಿಕ್ಕೆ ಅಂತ ಬಾಯಿ ಹಾಕಿದೆ, ಕುದಿಯುತ್ತಿರುವ ಹಾಲು ಗೊತ್ತಿಲ್ಲ ಪಾಪ, ಮೂತಿಯೆಲ್ಲ ಸುಟ್ಟು ಹೋಯಿತು. ಮತ್ತೆ ಮಜ್ಜಿಗೆಯನ್ನು ತಂದಿಟ್ಟು ಅದಕ್ಕೆ ಭಯ ಆದರೆ ಅದು ಅಸಹಜ ಅಲ್ವಲ್ಲ, ತಪ್ಪಲ್ವಲ್ಲ? ಹೌದೌದು. ನನಗೂ ಅದ್ದ ಹಾಗೆ. ನಿನ್ನ ಕುರಿತಾಗಿ ಏನಿದ್ರೂ ನಾನು ಕಿವಿಯಿಂದ ಕೇಳಿದ್ದು ಮಾತ್ರ, ಕಣ್ಣಾರೆ ಕಂಡದ್ದಿಲ್ಲ. ನನ್ನ ಅಣ್ಣನ ಕುರಿತಾಗಿ ಅಲ್ಲ, ಅವನ ಪ್ರತಿಯೊಂದು ಸಾಹಸದ ಕಾರ್ಯದಲ್ಲಿಯೂ ಅವನ ಜೊತೆಯಲ್ಲಿ ನಾನಿದ್ದವ, ಕೇಳಿದವ, ನೋಡಿದವ. ಏನು ವಿಶೇಷ? ಪ್ರಬಲ ಪರಾಕ್ರಮಿಯಾದಂತಹ ವಾಲಿ. ಅದೇ ಹೇಳಿದ್ನಲ್ಲ, ದುಂದುಬಿಯನ್ನು ಹಾಗೆ ತಿರುಗಿಸಿ ಎಸೆದಿದ್ದಾನೆ. ಈ ರಾಕ್ಷಸರಿಗೆ ಒಂದು ಹಣೆ ಬರ ಉಂಟು ಅವರ ಮಾಯದ್ದು. ಸಾಯುವಾಗ ನಿಜ ರೂಪದಲ್ಲಿ ಸಾಯುವುದು. ಈಗ ಕೋಣನಾಗಿ ಬಂದವ ನನ್ನಣ್ಣ ವಾಲಿಯಿಂದ ತಿರುಗಿಸಿ ಎಸೆಯಲ್ಪಟ್ಟಾಗ ಅಲ್ಲಿ ಸತ್ತು ಬಿದ್ದವ ರಾಕ್ಷಸನಾಗಿಯೇ ಬಿದ್ದದ್ದು. ಹೌದಾ? ಸ್ವಲ್ಪ ಅಲ್ಲಿ ದೂರ ಒಂದು ದೃಷ್ಟಿ ಆಯಿಸಿದರೆ ಕಾಣ್ತದೆ. ಹೌದಲ್ಲ, ಬೆಳ್ಳಗೆ ಕಾಣ್ತಾ ಇದೆ. ಅದೇನು? ಈಗ ಕೋಣನ ವರ್ಣನೆ ಮಾಡುವಾಗ ಆ ಕೋಣ ಕಪ್ಪು ಕೋಣ ಅಂತಲೇ ಬರೋದು, ಬೆಳ್ಳಗೆ ಅಂತ ಬರೋದಿಲ್ಲ. ಇದು ಆ ಬಿದ್ದಂತಹ ದುಂದುಬಿಯ ಹೆಣ ಹೀಗಿರ್ಲಿಲ್ಲ. ಅದು ಮತ್ತೆ ಬಿದ್ದಾಗ ಪೂರ್ತಿಯಾಗೇ ಇತ್ತು, ಮಾಂಸ ಇತ್ತು, ಚರ್ಮ ಇತ್ತು, ಎಲ್ಲ ಇತ್ತು. ಪ್ರಕೃತಿಯನ್ನು ಯಾರಿಗೆ ವಿರೋಧಿಸುವುದಕ್ಕಾಗ್ತದೆ ಹೇಳು? ಹಾಗಾಗಿ ಬಿಸಿಲಿನ ಹೊಡೆತ, ಮಳೆಯ ಜಡಿತದಿಂದ ಆ ಮಾಂಸವೂ ಹೋಗಿದೆ, ಚರ್ಮ ಎಲ್ಲ ಹೋಗಿದೆ. ಈಗ ಎಲುಬು ಮಾತ್ರ, ಅಸ್ಥಿ ಪಂಜರ ಮಾತ್ರ ಉಂಟು. ಅದನ್ನು ಯಾಕೆ ತೋರಿಸಿದೆ ಅಂತಂದ್ರೆ, ಒಂದೊಂದು ಸಾರಿ ವಾಲಿ ಬರ್ತಾನೆ ತನ್ನ ಅರಮನೆಯಿಂದ ಹೊರಗೆ, ಹೆಬ್ಬಾಗಿಲು ದಾಟಿ ನೋಡೋದು ಇಲ್ಲಿಗೆ ನನ್ನನ್ನು, ನಾನು ನೋಡ್ತಾ ಇದ್ದೇನೋ ಇಲ್ವೋ ಅಂತ. ಅದು ಮಾಡೋದು ಯಾಕೆ? ನನಗೋಸ್ಕರ, ಅವನಿಗೋಸ್ಕರ ಅಲ್ಲ. ಬರುವುದೀ ಅಸ್ಥಿಪಂಜರದ ಹತ್ರ ಬರೋದವನು, ಮತ್ತೊಮ್ಮೆ ನೋಡೋದು ನನ್ನನ್ನು, ನೋಡಿ ಕೈ ಹಾಕಿ ಸಾಹಸದಿಂದ ಕಷ್ಟಪಟ್ಟು ಆ ಕುತ್ತಿಗೆ ನರಗಳೆಲ್ಲ ಅದು ಉಬ್ಬೋದು ನೋಡ್ಬೇಕು ಅನ್ನೋದನ್ನು ಎತ್ತುವಾಗ ಸುಲಭವಾಗಿ ಅಲ್ಲ, ಬಹಳ ಸಾಹಸದಿಂದ ಒಂದು ಮೊಳದಷ್ಟು ಎತ್ತರ, ಅಷ್ಟೇ ಅಷ್ಟೇ, ಒಂದು ಮೊಳದಷ್ಟು ಎತ್ತರ. ನೀನು ಅಷ್ಟೇ ಅಂತ ಹೇಳ್ತಿ, ಎತ್ತಿ ಕೆಳಗಿಡೋದು, ಮತ್ತೊಮ್ಮೆ ನನ್ನ ನೋಡೋದು, ನಾಳೆ ನಿನಗೆ ಇದೇ ಗತಿ ತರ್ತೇನೆ ಧೂರ್ತ ಅಂತ ಹೇಳೋದ ಏನೋ ಗೊತ್ತಿಲ್ಲ, ಅಷ್ಟನ್ನು ಒಂದು ಮಾಡ್ತಾನೆ. ನನಗೂ ಮನಸ್ಸಲ್ಲಿ ಪ್ರಶ್ನೆ ಬರೋದು, ಇಡೀ ಇದ್ದಾಗೆಲ್ಲ ಎತ್ತಿ ಅಷ್ಟೆಲ್ಲ ಮಾಡಿದ್ದಾನೆ, ತಿರುಗಿಸಿದ್ದಾನೆ, ಬಿಸಾಡಿದ್ದಾನೆ, ಈಗ ಇಷ್ಟೇ ಎತ್ತಲಿಕ್ಕೆ ಆಗೋದು ಅಂತ. ಅವನನ್ನು ದಿನನಿತ್ಯ ನೋಡಿದವನು ನಾನಾದ್ರಿಂದ ಅವನ ಸರ್ವಶಕ್ತಿ ಉಪಯೋಗಿಸಿ ಅವನು ಎತ್ತೋದು, ಬಹಳ ಸಾಮರ್ಥ್ಯದಿಂದ ಎತ್ತೋದು, ಹಾಗೆ ಲೀಲಾಜಾಲವಾಗಿ ಎತ್ತೋದಲ್ಲ, ಇದು ಸತ್ಯ ವಿಷಯ. ಈಗ ನೀವು ಹಾಗಲ್ಲ, ನಿಮ್ಮ ಕೋಮಲವಾದ ಕಾಯ ಅಂತ ನಾನು ಆವಾಗಲೇ ಹೇಳಿದ್ದೇನೆ. ಅಂತಹ ಕೋಮಲ ಕಾಯದಿಂದ ಈಗ ನನ್ನ ಅಣ್ಣ ಮಾಡಿದಂತ ಒಂದು ಏನು ಕಾರ್ಯ ಇದೆಯೋ ಅದು ಘನವಾದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಮಾಡಿ ತೋರಿಸಿದರೆ ನನ್ನ ಮನಸ್ಸು ಸ್ವಲ್ಪ ಹಗುರ ಆದೀತು ಅಷ್ಟೇ. ಶ್ರೀಲೋಲಚರಣೆಂದು ಕಾಲಿಗೆರಗಲು ರವಿಜ ವಾಲಿಯನು ರಣಕ್ಕೆ ಬರ ಹೇಳೆಂದ ರಾಮ. ಸುಗ್ರೀವ, ಶ್ರೀರಾಮ, ನೀನು ನಿನ್ನ ಮನಸ್ಸಿನಲ್ಲಿರುವಂತಹ ಭಯವನ್ನು ನನ್ನ ಮುಂದೆ ಹೇಳಿದ್ದು ಒಳ್ಳೆಯದೇ ಆಯಿತು. ಯಾಕೆಂದರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ, ನಿನಗೊಂದು ಬಂಧನವೇ ಅಲ್ವೋ ಅದು ಆ ಮನಸ್ಸು. ರಾಮನಿಗೆ ಏನಾಗ್ತದೋ, ಕೂಡ್ತದೋ ಇಲ್ವೋ, ಸಾಧ್ಯವಾಗ್ತದೋ ಇಲ್ವೋ ಎಂಬ ಆ ಒಂದು ಅಪನಂಬಿಕೆಯಿಂದ, ಸಂಶಯದಿಂದ ನೀನು ಕೊರಗುತ್ತಿರುವುದು ಬೇಡ. ಅಥವಾ ನಿನ್ನಲ್ಲಿರುವಂತಹ ಸಂಶಯದ ಕಾರಣದಿಂದ ನನ್ನ ಮಿತ್ರತ್ವವು ಬಹಳಷ್ಟು ಸಡಿಲಗೊಳ್ಳುವುದು ಬೇಡ. ಅದಕ್ಕಾಗಿ ನಿನ್ನ ಮಾನಸಿಕ ವ್ಯಥೆಯನ್ನು, ಮಾನಸಿಕವಾದ ಸಂಶಯವನ್ನು ನಿವಾರಣೆ ಮಾಡುವುದಕ್ಕೆ ನಾನು ಸದಾ ಸಿದ್ಧನೆ. ನಿನ್ನ ಅಣ್ಣ ಎತ್ತುತ್ತಾ ಇದ್ದದ್ದು ಮೊಣಕಾಲ ಪರ್ಯಂತ, ಮೊಣಕಾಲಿನ ಪರ್ಯಂತ, ಅದು ಸಾಹಸದಿಂದ.
ನಿನ್ನ ಅಭಿಪ್ರಾಯ ನಾನು ಒಂದೋ ಎರಡೋ ಮೂರೋ ಅವನಿಗಿಂತ ಹೆಚ್ಚು ಎತ್ತಿದರೆ ಸಾಕು ಅಂತ ಉಂಟೋ ಏನು? ಆದರೆ ನಾನು ಕೈಯಿಂದ ಮುಟ್ಟೋನಲ್ಲ ಅದನ್ನು. ಕಾಲ ತುದಿಯಿಂದ ಮುಟ್ಟುತ್ತೇನೆ. ಇದೋ ಹೆಬ್ಬರಳಿನಿಂದ ಅದನ್ನು ಅತ್ತ ಇತ್ತ ತೊನೆಯುತ್ತೇನೆ, ಹಾರಿಸ್ತೇನೆ ನೋಡು. ಎಷ್ಟು ದೂರ ಹೋಯ್ತು ಅಂತ ನಮ್ಮ ಹನುಮಂತನೇ ಹೇಳಬೇಕಷ್ಟೆ, ನನಗೆ ಗೊತ್ತಿಲ್ಲ. ನೀನೇನೋ 100-200 ಗಜದಷ್ಟು ಅಂತ ಆಲೋಚನೆ ಮಾಡಿದೆಯೇನೋ. ಅದು 3-7 ಯೋಜನ. ಅಂದರೆ 3-7 21 ಅಲ್ಲ, 10 ಯೋಜನೆ. 3-7 10 ಯೋಜನ. ಹೌದು, ಹಾಗೆ 10 ಯೋಜನ ದೂರಕ್ಕದು ಹೋಗಿ ಬಿದ್ದಿದೆ. ಯಾಕೆಂದರೆ ನನಗೆ ಅದನ್ನು ಎಸೆದವನಿಗೆ ಗೊತ್ತು ಎಷ್ಟು ದೂರ ಬಿದ್ದೀತು ಅಂತ. ಇನ್ನೂ ಒಂದುಂಟು, ಇನ್ನೂ ಒಂದುಂಟು. ಏನದು? ಅಲ್ಲೊಂದು ಅಪ್ಪಣೆ ಆಯ್ತಾಗ, ಜಾಣ ನೀನಾದರೆ ನೋಡು. ಆ ನೋಡಿದ್ರಿಂದ ಮಾತ್ರ ನನ್ನ ಜಾಣ್ಮೆಯನ್ನು ಹೆಚ್ಚಾಗಲಿಲ್ಲ ಅಂತ ನನಗನ್ನಿಸ್ತು. ಅದರ ಕುರಿತಾದಂಥ ಅನುಭವ ಏನು ಹೆಚ್ಚಾಗಲಿಲ್ಲ ನೋಡಿದ ಮಾತ್ರದಿಂದ. ಅದು ನೀನು ಹೇಳಿದಷ್ಟು ನಾನು ಮಾಡಿ ತೋರಿಸುವ ನನ್ನ ಅಭ್ಯಾಸವೇ. ಹೌದಲ್ಲ, ನಾನಾಗಿ ಏನನ್ನು ಹೇಳುವುದೂ ಇಲ್ಲ, ಮಾಡ್ಲಿಕ್ಕೆ ಹೋಗುವುದೂ ಇಲ್ಲ. ಈ ಕಡೆಯಲ್ಲಿ ನೋಡಿ, ಏನು 7 ಸಾಲ ವೃಕ್ಷಗಳು ಹೌದು ಒಟ್ಟಿಗೆ ಇದೆ. ಸ್ವಲ್ಪ ಅಂಕುಡೊಂಕಾಗಿ ಆಚೆ ಈಚೆ ಎಲ್ಲ ಉಂಟು, ಅದು ನೆಟ್ಟವರದ ದೋಷವೇನೋ ಗೊತ್ತಿಲ್ಲ. ಹೌದಪ್ಪ, ಒಂದು 7 ಒಟ್ಟಿಗೆ ಉಂಟು. ನನ್ನ ಅಣ್ಣನಿಗೆ ಕಪಿಗಳಲ್ಲಿ ಬಹಳ ಅಪರೂಪವಾದ ವಿಷಯ ಅದು. ಒಂದು ಬಾಣವನ್ನು ಬಿಡುವಂಥ ಒಂದು ವಿದ್ಯೆ ಉಂಟಲ್ಲ, ಅವನು ಯಾರಿಂದ ಕಲ್ತಿದ್ದಾನೆ ಅದು ನನಗೆ ಗೊತ್ತಿಲ್ಲ. ಒಂದೊಂದು ಸಲ ಅವನು ಬರ್ತಾನೆ ಹೊರಗೆ, ಧನುಸ್ಸನ್ನು ಹಿಡ್ಕೊಂಡು ಬರೋದು, ಒಮ್ಮೆ ಹಾಗೆ ನೋಡೋದು, ನಮಗೆಲ್ಲ ತೋರಿಸ್ಲಿಕ್ಕೆ ಏನೋ ಗೊತ್ತಿದೆ ನನಗೆ ಅಂತ. ಒಂದು ಬಾಣ ಬಿಟ್ಟರೆ ಒಂದು ಆ ತಾಲ ವೃಕ್ಷದ ಗರಿ ತುಂಡಾಗಿ ಬೀಳೋದು. ಹಾಗೆ 7 ಮರಕ್ಕೆ 7 ಬಾಣ ಬಿಟ್ಟು ಆ ಗರಿಗಳನ್ನು ಸಂಪೂರ್ಣ ತುಂಡು ಮಾಡುದು, ಅದು ಮತ್ತೆ ಪುನಃ ಚಿಗುರುವುದು. ಪುನಃ ಚಿಗುರ್ತದೆ. ಹೌದೌದು, ಅಲ್ಲಿದೆ ನೋಡು ತುಂಡದನ್ನು ನಾನು ನೋಡಿದ್ದೇನೆ, ತುಂಡರಿಸಿದ್ದು ನಾನು ನೋಡಿದ್ದೇನೆ, ಮತ್ತೆ ಚಿಗುರ್ತಾವ. ಈಗ ಜಾಣ ನೀನಾದ್ರೆ ನೋಡುವಂತ ಆಯ್ತಲ್ಲ, ದೈಹಿಕ ಶಕ್ತಿ ಪರೀಕ್ಷೆ ಆಯ್ತು. ಈ ಬಾಣದ್ದು ಒಮ್ಮೆ ಸನ್ನಿಧಾನ ತೋರಿಸಬೇಕು ಅಂತ ನೋಡಬಹುದು. ಇದೋ ಬಾಣವನ್ನು ಎತ್ತಿದ್ದೇನೆ, ಈ ಬಾಣವನ್ನು ಜೋಡಿಸಿದ್ದೇನೆ, ಇದೋ ಆಕರ್ಣಾಂತವಾಗಿ ಸೆಳೆದು ಹೊಡೆದಿದ್ದೇನೆ. ಏನಾಯ್ತು? ಈ ಗರಿ ತುಂಡದಲ್ಲ, ಮತ್ತೆ ಮರಗಳೇ ಇಲ್ಲ. ಮರಗಳೆಲ್ಲೂ ತುಂಡಾಗಿ ಬಿದ್ದಿವೆ ಅಲ್ಲ, ವಕ್ರಾಕಾರವಾಗಿ ಅತ್ತ ಇತ್ತ ಅಸ್ತವ್ಯಸ್ತವಾಗಿದ್ದುವಲ್ಲ. ಹೌದು, ಹಾಗಾದ್ರೆ ಹೇಗೆ? ಅದು ಒಂದೇ ಬಾಣದಲ್ಲಿ ಅಂಕುಡಂಕ ಆಗಿದ್ದ ಮರದ. ಅವನು ನೀನೆಂದಂತೆ ಆದರೆ 7 ಬಾಣಗಳಿಂದ 7 ಮರಗಳ ರೆಂಬೆಗಳನ್ನು ಹಾರಿಸ್ತಾ ಇದ್ದ. ಪುನಃ ಚಿಗುರಿತ ನೋಡು. ಇಲ್ಲ, ಹಾಗಾದ್ರೆ ಅವನ ಸಾಹಸದ ವಿಶಿಷ್ಟತೆ ನನ್ನ ಸಾಹಸದ ವಿಶಿಷ್ಟತೆ ಅನುಮಾನ ಏನಾದ್ರು ಹೇಗೆ ಅನ್ನಿಸ್ತು ನಿನಗೆ? ರಘುವರನ ಗಂಡು ಸುಗ್ರೀವ ನಗಲಿ ಭಯವನು ಕೀಶರೊಡನೆ ಬಂದು ರಘುವರನ ಸುಗ್ರೀವ, ಒಂದು ಮಾತು. ಯಾಕೆ ನಿನ್ನ ಮರಗಳು ಚಿಗುರಲಿಲ್ಲ ಗೊತ್ತುಂಟ? ನಾನು ಬಿಟ್ಟ ಬಾಣ ಕೇವಲ ಬಾಣವನ್ನು ಬಿಟ್ಟದ್ದು ಮಾತ್ರ ಅಲ್ಲ. ಹೇಗೆ ಕೆಲವು ಸಂಗೀತೋಪಕರಣಗಳನ್ನು ಗೊತ್ತಿದ್ದವರು ಎಡಗೈಯಿಂದ ಏನೋ ಮೀಟುತ್ತಾರೆ, ಹೌದಾ? ಬಲಗೈಯಿಂದ ಏನೋ ಅತ್ತಿತ್ತ ಮಾಡ್ತಾರೆ, ಹೌದಾ? ಅಲ್ವಾ? ಬಲಗೈಯಲ್ಲೇ ಶಬ್ದ ಬರುವುದು ಅಂತ ತಿಳ್ಕೊಳ್ಳೋದು, ಎಡಗೈ ನಮಗೆ ಎಲ್ಲಿಂದ ಅಂತ ನಮಗೆ ಗೊತ್ತಾಗುವುದಿಲ್ಲ. ಹಾಗೆ ಆಗಿದೆ ಇದು. ಏನಾಗಿದೆ? ನಾನು ಬಾಣ ಬಿಡುವ ಮೊದಲೇ, ಅಂದ್ರೆ ಆ ಸಂದರ್ಭದಲ್ಲಿ ಬಾಣ ಹೊಡೆದದ್ದು ಕಾಲನ್ನು ಅದು ಬಿದ್ದು ನೆಲಕ್ಕೆ ಒಟ್ಟಾಗಿತ್ತು. ನೀನು ನೋಡ್ಲಿಲ್ಲ ಅಂತ ನಾನು ಬಾಣ ಬಿಟ್ಟಾಕ್ಷಣ ಆ ಬಾಣವು ಎಲ್ಲಿ ಯಾವುದನ್ನು ಕತ್ತರಿಸ್ತಾ ಇದೆಯೋ ಅದು ಒಮ್ಮೆಗೆ ನೆಟ್ಟಗೆ ನಿಲ್ಲಬೇಕಲ್ಲ. ಅಸ್ತವ್ಯಸ್ತವಾಗಿದ್ದದ್ದು ನೆಟ್ಟಗಾಗುವುದಕ್ಕಾಗಿ ನೆಲದಲ್ಲಿರುವಂತಹ ಒಂದು ಸಂದರ್ಭವನ್ನು ಮೆಟ್ಟಿದ್ದೇನೆ ನಾನು. ಯಾಕೆಂದರೆ ಒಬ್ಬ ದುಷ್ಟ ರಕ್ಕಸ ಅಹಿರೂಪದಿಂದ, ಹಾವಿನ ರೂಪದಿಂದ ಮಣ್ಣಿನ ಅಡಿಯಲ್ಲಿ ತಪಸ್ಸು ಮಾಡ್ತಾ ಇದ್ದ. ಅವು ಬದ್ನ ಮೇಲೆ ಬೆಳೆದ ಮರಗಳು. ಹೇಗೆ ಆ ಸರ್ಪರಾಜ ಅತ್ತ ಇತ್ತ ಅಂಕುಡೊಂಕಾಗಿದ್ದನೋ ತದ್ರೀತಿಯಲ್ಲಿ ಆ ಮರಗಳು ಇದ್ದವು ಬೆಳವಣಿಗೆಯಲ್ಲಿ. ಅವುಗಳನ್ನು ಯಾರಾದರೂ ಕಡಿದರೆ ಆ ರಾಕ್ಷಸನ ಬಲುವೆಯಿಂದ ಚಿಗುರುತ್ತಿತ್ತದು. ಈಗ ಏನಾಯ್ತು ಗೊತ್ತಾ?
ನಾನು ಬಾಣ ಬಿಡುವಾಗ ಆ ರಾಕ್ಷಸನ ಇರ ಎಲ್ಲಿ ಅಂತ ಮೊದಲೇ ಅಂದಾಜು ಇದ್ದದ್ದರಿಂದ ಅವನ ತಲೆಯನ್ನೇ ನಾನು ಮೆಟ್ಟಿದೆ. ತಲೆಯನ್ನು ಮೆಟ್ಟಿದಾಗ ಸರ್ಪ ನೆಟ್ಟಗಾಗ್ತಾನೆ, ಸ್ವಾಭಾವಿಕ ಅದು. ಆಗ ಬಾಣ ಹೊಡೆದೆ. ಆಗ 7 ಮರಗಳು ತುಂಡಾದವು. ರಾಕ್ಷಸನು ಹೋದ್ನ? ರಾಕ್ಷಸ ಹೋಗ್ಲಿಕ್ಕೆ ಬಾಣ ಅಲ್ಲಿಗೆ ಹೋಗಿ ಅವನನ್ನು ಮುಗಿಸಿಬಿಟ್ಟಿತ್ತು. ಆ ಬಾಣ ಅವನನ್ನು ಮುಗಿಸಿ ಸಮುದ್ರ ಸ್ನಾನ ಮಾಡಿ ಬಂದಾಯಿತು. ಆದ್ದರಿಂದ ಬಾಣ ಮುಟ್ಟಿದ ಕಾರಣ ಸರ್ಪ ಸತ್ವೋದ, ಮರಗಳು ಸತ್ವೋದವು, ತುಂಡಾದವು. ಈಗ ಇನ್ನು ನಿನ್ನ ಸಂಶಯ ಪರಿಹಾರ ಆಯ್ತು. ಆಯ್ತಾಯ್ತು. ಅಲ್ಲ, ಇನ್ನೇನಾದ್ರು ಇತ್ತರೆ ಸ್ವಲ್ಪ ಅಲ್ಲ, ಸಂಶಯ ಏನಿಲ್ಲ. ಇನ್ನೇನು ಮಾಡಬೇಕು ಅಂತ ನೀವು ಹೇಳಬೇಕು. ಹೋಗು. ಈಗ ನಿನಗೆ ಯಾರು ಈ ಕಂಟಕವನ್ನು, ತೊಂದರೆಯನ್ನು ಉಂಟು ಮಾಡಿದ್ದಾನ, ಯಾರು ನಿನ್ನ ದುಃಖಕ್ಕೆ ಕಾರಣನಾಗಿದ್ದಾನ, ಆ ನಿನ್ನ ವಾಲಿಯನ್ನು ಕರೆ ಇದ್ದ. ವಾಲಿಯನ್ನು ನಾನು ಹಾ, ಈಗ ಕೊಂದು ಕೊಡ್ತೇನೆ ಅಂತ ಹೇಳಿದ್ದು ಸ್ವಾಮಿ. ಈಗ ಹೋಗಿ ವಾಲಿಯನ್ನು ಕೊಂದು ಕೊಡ್ತೇನೆ ಅಂತ ಹೇಳಿದ್ದವರು. ಆದರೆ ಈ ಯುದ್ಧದಲ್ಲಿ ನೀನು ನಾಯಕ, ಅವನು ಪ್ರತಿನಾಯಕ. ನಾನು ನಾಯಕ ಅಲ್ಲ. ಯಾಕೆ ಆಗಬಾರ್ದು ನಾನು ನಾಯಕ ಗೊತ್ತೋ? ನಾನು ಸಹಾಯಕ ಮಾತ್ರ ಆಗಬೇಕು. ನಿನ್ನ ಪತ್ನಿಯನ್ನು ಪಡೆಯುವುದಕ್ಕಾಗಿ ನೀವು ಮಾಡುವ ಯುದ್ಧ ಇದು ಅಲ್ವೋ? ರಾಜ್ಯ ಆಮೇಲಿನ ವಿಷಯ ಇದು. ನಿನ್ನ ಪತ್ನಿಯನ್ನು ಪಡೆಯುವುದಕ್ಕೆ, ಹೆಂಡತಿಯನ್ನು ಪಡೆಯುವಾಗ ಗಂಡನಾದವನು ತೋರಿದ ಸಾಹಸದ ಮೇಲೆ ಹೆಂಡತಿ ಒಲಿದು ಬರಬೇಕು, ಅವಳಿಗೂ ಸಂತೋಷ ಆಗಬೇಕು. ಹೇಗೂ ಇರಲಿ, ಉಪಾಯದಿಂದಾಗಲಿ ಪರಾಕ್ರಮದಿಂದಾಗಲಿ ನನ್ನ ಗಂಡ ನನ್ನನ್ನು ಸ್ವಾಧೀನಪಡಿಸಿದ ಎಂಬ ಆ ಭಾವನೆ ಅವಳಿಗೆ ಬರಬೇಕು. ನನ್ನಿಂದಾಗಿ ನೀನು ಹೆಂಡತಿಯನ್ನು ಪಡ್ಕೊಂಡ್ರೆ ಏನು ಲಾಭ ಹೇಳು? ಆದೀತು. ಹೌದು, ನಮ್ಮ ಶ್ರೀಮುಖದಿಂದ ಅಷ್ಟು ಅಪ್ಪಣೆ ಆದ್ಮೇಲೆ ಇನ್ನು ಧೈರ್ಯವೇ ನನಗೆ. ಕಲಿಯುವುದೇ ಅಣ್ಣನನ್ನು. ಅಣ್ಣ ಬನ್ನಿ, ಬಾ ಯುದ್ಧಕ್ಕೆ. ಕಾಯುವುದು ನಾನು ಬೇರೆ ಯಾವುದಾದ್ರೂ ಸ್ವರ ಕೇಳ್ತದೋ ಅಂತ. ಅಂದ್ರೆ ಬಹಳ ಕಾಲ ಆಯ್ತಲ್ಲ, ಒಂದು ಸರಿಯಾದ ಜನದ ಜೊತೆಗೆ ಮೈ ತಿಕ್ಕದೆ ಕಾಲ ಆಯ್ತು. ಇದು ಕೆಲವು ಸಮಯದಿಂದ ಇವನೇ ಮೈ ತುರಿಸ್ತದೆ ಮಂಗನಿಗೆ. ಅಲ್ಲ, ಮಂಗ ಅಂತ ಬೈದದ್ದು ಮುಗಿಯುವಂತಹದ್ದಲ್ಲ ಇದು. ಬೇಕು ನನ್ನ ಸುಗ್ರೀವನ ಮಧ್ಯದ ಈ ವ್ಯಾಜ್ಯ ಇದು ಪಕ್ಕನೆ ಮುಗಿಯುವಂತಹದ್ದಲ್ಲ. ಯಾಕಲ್ಲ, ಮುಗಿಬೇಕಾದ್ರೆ ನಾನು ಮುಗಿಸಬೇಕು. ನನಗೆ ಮನಸ್ಸಿಲ್ಲ ಅದು. ಅವ ಒಬ್ಬನೇ ಅಲ್ವೋ ನನ್ನ ಅಣ್ಣ ಅಂತ ಕರೀಲಿಕ್ಕಿರುವುದು. ಏನು ಮಾಡೋಣ? ಮುಖ ನೋಡಿದ್ರೆ ಸಿಟ್ಟು ಬರ್ತದೆ. ಎಲ್ಲಿಯಾದರೂ ಬದುಕಿರ್ಲಿ ಅಂತ ಭಾವಿಸಿದ್ರೆ ಆಗಾಗ ಬಂದು ಕರೀತಾನೆ. ಎರಡು ಕೊಟ್ಟು ಓಡಿಸಬೇಕಾ ಮಗ? ಹೋಗ್ತೇನೆ ಅಲ್ಲಿದ್ದಾನವ ನೋಡ್ತೇನೆ. ಧೈರ್ಯದಿಂದ ಕರೆದೆ ಎಲ ಪರಾಕ್ರಮ, ಏನು ಧೈರ್ಯದಿಂದ ಕರೆದೆ ಎಲ ಪರಾಕ್ರಮ. ನೀನು ಸುಗ್ರೀವ
ನಿನ್ನದೊಂದು ಸ್ಥಿತಿಯೇ, ನಿನ್ನದೊಂದು ಗತಿಯೇ. ಆಗಲಿಕ್ಕೆ ನೀನು ಭಾನು ತನುಜ, ಬೆಳಕಿನ ಮಗ. ಹೌದು. ಆದ್ದರಿಂದ ಅವ ಲೋಕಕ್ಕೆ ದೊಡ್ಡವ. ಅವ ದೊಡ್ಡವ ಯಾಕಂದ್ರೆ ಅವ ಬೆಳಕು. ಬೆಳಕಿನ ಮಗ ದೊಡ್ಡವನು. ಊರಲ್ಲಿ ಕೆಲವರು ಹಾಗೆ ತಂದೆ ದೊಡ್ಡ ಒಂದು ಇತಿಹಾಸವನ್ನು ಸ್ಥಾಪನೆ ಮಾಡಿ ಹಾಕಿರ್ತಾರೆ. ಅವನ ಹೆಸರಿನ ಮೌಲ್ಯದ ಮೇಲೆ ಮಗನ ವ್ಯವಹಾರ. ನಿನ್ನದು ಅಷ್ಟೇ ಇರುವಂತಹದ್ದು. ಬೆಳಕಿನ ಮಗನಲ್ಲಿ ಬೆಳಕೇ ಇಲ್ಲ. ಆದರೆ ವಿಚಿತ್ರ ಏನು ಗೊತ್ತೋ? ಏನು? ಬೆಳಕಿನ ಮಗನಿಗೆ ಬೆಳಕಿಲ್ಲದೆ ಆಗಿ ಹೋದದ್ದು. ಊರನ್ನೇ ಆಳ್ತಾನವ ದೊರೆ, ಎಲ್ಲೆಲ್ಲಿ ಸುತ್ತಾಡ್ತಾ ಬರ್ತಾನೆ. ಅವನ ಮನೆಯೇ ಕತ್ತಲಲ್ಲಿದೆ, ಅವನ ಮಗನ ಮನೆ. ಆ ಸ್ಥಿತಿ ನಿನಗಾಗಿ ಹೋಗಿದೆ ನೋಡು. ನೀನು ಸುತ್ತಾಡಿದ್ದು ಕಡಿಮೆಯ, ಒಂದು ನೆಲೆಯನ್ನು ಹುಡುಕಿಕೊಂಡೇ ಸುತ್ತಾಡಿದ್ದಲ್ವೋ ನೀನು? ಹೌದಪ್ಪ. ಅದು ಇವತ್ತಿನವರೆಗೆ ಸರಿಯಾಗಿ ಎಲ್ಲಿಯೂ ಸಿಕ್ಕಲಿಲ್ಲ ಅಲ್ಲ. ಸಿಕ್ಕಿದ್ರೆ ನೀನ್ ಇಲ್ಲಿಗೆ ಮತ್ತೆ ಬರ್ತೀಯೋ? ಎಲ್ಲಿಯೋ? ನಿನ್ನಪ್ಪ ಮೇಲು ಲೋಕದಲ್ಲಿ ದೊಡ್ಡವ, ನಮ್ಮಪ್ಪನಿಗಿಂತ ದೊಡ್ಡವ. ನಮ್ಮಪ್ಪ ದೇವಲೋಕಕ್ಕೆ ಮಾತ್ರ ಒಡೆಯ. ಆದ್ರೆ ಅದೇ ವ್ಯವಹಾರ ಇಲ್ಲಿ ಅಲ್ಲ. ಇಲ್ಲಿ ನಿನಗೆ ಗೊತ್ತಿದೆಯಲ್ಲ ನೀನೇನು ಅಂತ. ಆದ್ರೆ ನಾನು ಮಾತ್ರ ನಮ್ಮಪ್ಪನಿಗೆ ಯೋಗ್ಯನಾದ ಮಗನೇ ಆಗಿದ್ದೇನೆ. ಹೇಗೆ ಇಂದ್ರ ಆಳ್ತಾನೋ ಅಲ್ಲಿ, ಹಾಗೆ ಈ ವಾನರ ಸಾಮ್ರಾಜ್ಯವನ್ನು ಆಳುವವ ನಾನೇ. ನೀನಲ್ಲ, ನೀನಲ್ಲ. ಎರಡೆರಡು ಸಲ ಹೇಳುವುದು ನಾನು. ಯಾಕೆ? ಯಾಕಂದ್ರೆ ನೀನು ನನ್ನ ತಮ್ಮನೇ. ಭಾನು ತನುಜನಾದರೂ ನನಗೆ ನೀನು ಅನುಜನೇ. ಅಣ್ಣನಾಗುವ ಆಸೆ ಇನ್ನೂ ಉಂಟೋ, ಸತ್ತೋಗಿದೆಯೋ? ಬಂದಿತ್ತಲ್ಲ ನಿನಗೆ, ನೀನೇ ಅಣ್ಣನಾಗಿ ಬಿಡಬೇಕು ಅಂತ. ನಾಟ್ಯುವುದಿಲ್ವ ಅದೆಲ್ಲ? ಹೇಗೆ ನಡೆದಿತ್ತು ನನ್ನಂತಹವನಿರುವಾಗ? ಆದ್ರೆ ಮತ್ತೆ ಮತ್ತೆ ನೀನು ಬರ್ತೀಯಲ್ಲ. ಎದೆ ಮುಂದೆ ಮಾಡಿ ಬಂದಿದ್ದೇನೆ. ಮೂರು ಬಿಟ್ಟವನಿಗೆ ಮತ್ತೆ ಎಲ್ಲರ ಮುಂದೆ ಅವ ಎದೆ ಎತ್ತಿಯೇ ತಿರುಗಾಡುವಂತ. ಯಾಕಂದ್ರೆ ಹೋಗುವಷ್ಟು ಹೋಗಿದೆ, ಮತ್ತೆ ಹೋಗ್ಲಿಕ್ಕೆ ಏನುಂಟು ಅಲ್ವೋ? ಆ ರೀತಿಯಲ್ಲಿ ನಿನ್ನನ್ನು ಊರವರೆಲ್ಲ ಕಂಡಿದ್ದಾರೆ. ನೀನು ಎಷ್ಟೆಷ್ಟು ಕಡೆ ಹೋಗಿದ್ದಿ, ಹೋದಲ್ಲೆಲ್ಲ ನಿನ್ನನ್ನು ಹಿಂದೆ ಕಳುಹಿಸಿದ್ದಿ. ಈಗ ಇಲ್ಲಿ ಹತ್ತಿರದಲ್ಲಿ ಬಂದು ಕೂತ್ಕೊಂಡಿದ್ದಿ. ಕೂತ್ಕೊಂಡದ್ದೆಂಥದ್ದು ಆ ಗುಡ್ಡೆ ತಲೆಯಲ್ಲಿ ಅಲ್ವೋ, ನೆತ್ತಿ ಮೇಲೆ ಸುಡು ಬಿಸಿಲು. ಹೌದಪ್ಪ. ಇರ್ಲಿ, ಅಂತೂ ಇದ್ದಿ ಇಲ್ಲಿ, ಅಲ್ಲೇ ಇರ್ಬೇಕು. ನೀನು ಇಲ್ಲಿಗೆ ಬರಬಾರ್ದು. ಮತ್ತೆ ಮತ್ತೆ ಬರ್ತಿ, ಕರೀತಿ. ಅಣ್ಣ, ಏನು ಚಂದ ಅದು ಕರೆಯುವುದು. ಏನು ಶ್ರುತಿಯಲ್ಲಿ ಕರೀತೀಯೋ ನೀನು. ಆ ಮಟ್ಟಿಗೆ ನಿನಗೆ ಹೆಸರು ಕೊಟ್ಟಿದ್ದಾರಲ್ಲ ಸುಗ್ರೀವ, ಅದು ಸರಿಯೇ. ಹುಟ್ಟಿನಿಂದ ಬಂದದ್ದು. ಅದರಿಂದ ನೀನು ಬದುಕುತ್ತಿ. ಯಾಕಂದ್ರೆ ಅದೊಂದು ಗಟ್ಟಿ ಇದ್ರೆ ಉಂಟಲ್ಲ. ಹೀಗೆ ಮಾತಾಡುದಿದ್ರು ಶ್ರುತಿ ಜ್ಞಾನ ಉಂಟು. ಅವ ಎಲ್ಲಿಯೂ ಬದುಕುತ್ತಾನೆ. ಆ ರೀತಿಯಲ್ಲಿ ನೀನಿನ್ನೂ ಬದುಕಿ ಉಳಿದವ. ನೀನು ಬದುಕಿ ಉಳಿದದ್ದೆ ನಿನ್ನ ಸಾಹಸ ಅಂತ ತಿಳ್ಕೊಂಡಿದ್ದೀಯಲ್ಲ ನೀನು. ನೀನು ಬದುಕಿ ಉಳಿದದ್ದೇ ನಿನ್ನ ಸಾಹಸವೇನು? ಅಲ್ಲ. ಕೆಲವರು ಬದುಕಿ ಉಳಿದದ್ದಿದ್ರೆ ಸಾಯಲಿ ಅಂತ ಉಳಿದವರು ಬಿಟ್ಟದ್ರಿಂದ. ಇವ ಮನಸ್ಸು ಮಾಡಿದ್ರೆ ಯಾವತ್ತೋ ಅವನನ್ನು ಅಲ್ಲಿಂದ ತೆಗೆದು ಬಿಡಬಹುದು. ಮಾಡಬೇಕಷ್ಟೇ ಮಾಡಲಿಲ್ಲ. ಆದ್ರೆ ಈ ಯಥಾರ್ಥವನ್ನು ತಿಳಿಯದೆ ಮತ್ತೆ ಬರ್ತೀಯಲ್ಲ, ಕರೀತೀಯಲ್ಲ. ಏನು ಕರೀತಿ? ಬಾ ಯುದ್ಧಕ್ಕೆ. ಯುದ್ಧ ಮಾಡಲಿಕ್ಕೆ ಬೇಕಾದಂತಹ ಪರಾಕ್ರಮ ನಿನ್ನಲ್ಲುಂಟ. ನಿನ್ನಲ್ಲಿ ಇರುವ ಪರಾಕ್ರಮ ಯಾವುದದು? ಅದನ್ನು ಸರಿಯಾಗಿ ಸಂಧಿ ವಿಚ್ಛೇದ ಮಾಡಬೇಕು. ಪರ ಅಕ್ರಮ, ಇನ್ನೊಬ್ಬರದ್ದನ್ನು ಅಕ್ರಮವಾಗಿ ಯೋಚನೆ ಮಾಡುವಂತ. ಅದೇ ಮಾಡಿದ್ದಲ್ವ ನೀನು? ನನ್ನ ಪಟ್ಟ ನನ್ನ ರಾಣಿ. ಏನು ಮತ್ತೆ ಒಳ ಕಣ್ಣು ಆ ಕಡೆಗೆ ಬಿದ್ದೇ ಈ ಕಡೆಗೆ ಬಂದಿದ್ದೀಯಾ? ತೆಗೆದೇನು ಕಣ್ಣು? ಏನು ಧೈರ್ಯ ನಿನಗೆ? ಯಾಕೆ ಬಂದೆ ಈ ಹೊತ್ತು ಹೇಳು? ಅದೇ ಧೈರ್ಯ ಬಿಡುವುದಕ್ಕೆ
ಆ ಕತ್ತಲಲ್ಲಿದ್ದೇನೆ. ಅವನ ಒಂದು ಗುಣ ನಿನಗೂ ಬಂದಿದೆ ದೇವೇಂದ್ರನ. ಯಾವುದು? ನಿನ್ನ ವ್ಯವಹಾರದಲ್ಲಿ ಗೊತ್ತಾಗಿದೆಯಲ್ಲ ಏನು ಅಂತ. ಆ ಧೈರ್ಯದಿಂದಲೇ ಬಂದದ್ದು. ಯೋಚನೆ ಮಾಡು ನೀನು. ಏನು? ನಿನ್ನಲ್ಲಿ ಇದುವರೆಗೆ ಯಾರಾದ್ರೂ ಯುದ್ಧಕ್ಕೆ ಬಂದಿದ್ರೆ ಬದುಕಿ ಉಳಿದವರಿಲ್ಲ. ಕೇಳಿದ್ರೆ ಸಾಕು, ಆ ವಾಲಿಯ ಹತ್ತಿರಕ್ಕೆ ನಾವು ಹೋಗುವುದು ಬೇಡ ಎಂಬುದಾಗಿ ಭಯಭೀತರಾಗಿರಬೇಕಾದ್ರೆ. ಅದೇ ಯಾರು ಎರಡನೇ ಸಲ ಕರೆದವರಿಲ್ಲ. ಒಂದು 4 ಸಲ ಆದ್ರೂ ಕರೆದಿದ್ರೆ ನೀ ಈ ಒಂದು ಸ್ಥಾನ ಏನಿದೆ ಋಷ್ಯಮುಖ ಬೆಟ್ಟದ ತುದಿ, ಅದು ವಾಲಿಗೆ ಅಭೇದ್ಯವಾದ್ದು ಅಂತ 100ಕ್ಕೆ 100 ನನಗೂ ಗೊತ್ತಿದೆ, ನಿನಗೂ ಗೊತ್ತಿದೆ. ಅಂತಹ ಭದ್ರವಾದ ಸ್ಥಳದಲ್ಲಿ ಆಯುಷ್ಯ ಇದ್ದಷ್ಟು ದಿವಸ ಬದುಕುತ್ತೇನೆ ಅಂತ ಮೂಗು ಹೊಡೆದು ಕೂತ್ಕೊಳ್ಬೇಕಾಗಿತ್ತು ನಾನು. ಯಾಕೆ ಕೂತ್ಕೊಳ್ಳಿಲ್ಲ? ಧೈರ್ಯ ಇದೆಯಾ ವಾಲಿಯನ್ನಾದ್ರೂ ಎದುರಿಸ್ತೇನೆ ಅಂತ? ಎಲ್ಲಿಂದ ಬಂತು ಧೈರ್ಯ? ಎಲ್ಲಿಂದ ಬಂತು? ಮಾನವಂತ ನಾನು, ಹಾಗಾಗಿ ನನ್ನ ಹೆಂಡತಿ ಮಾನಿನಿ. ಹೌದಾ? ಹೌದೌದೌದೌದು, ನೀನೇ ಹಾಗೆ ಹೇಳಿಕೊಳ್ಬೇಕು. ಹೌದೌದೌದು. ಒಬ್ಬಾಕೆ ಹೆಣ್ಣು ತಾನಾಗಿ ಮನಸೋತು ಗಂಡನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಹೋದ್ರೆ ಆ ಹೆಸರು ಅನ್ವರ್ಥ ಆಗುವುದಿಲ್ಲ. ಯಾವಳೋ ಒಬ್ಬಾಕೆ ಹೆಣ್ಣು ಬಲಾಢ್ಯನಾದಂಥ ಒಬ್ಬ ಗಂಡಸನ ಕೈಗೆ ಸಿಕ್ಕಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಅಸಮರ್ಥಳಾದಂತಹ ಸ್ಥಿತಿಯಲ್ಲಿ ಅಲ್ಲಿ ವಶವರ್ತಿಯಾಗಿದ್ದರೂ ಕೂಡ ಬುದ್ಧಿ ಇದ್ದವರು ಹೇಳ್ತಾರೆ, ಅವರು ಮಾನಿನಿ. ಅವಳ ಇಚ್ಛೆಗೆ ವಿರುದ್ಧವಾಗಿ, ನನ್ನ ಇಚ್ಛೆಗೆ ವಿರುದ್ಧವಾಗಿ ಮಾನಿನಿಯನ್ನು ನಿನ್ನಲ್ಲಿ ಇಟ್ಟುಕೊಂಡಿದ್ದಿ. ಇಷ್ಟು ವರ್ಷಗಳ ಕಾಲ ನೀನು ಏನು ಇಟ್ಟುಕೊಂಡಿದ್ಯೋ ಕ್ಷಮಿಸಿದ್ದೇನೆ ಬಿಡು. ಈಗ ನೀನು ಸದ್ಬುದ್ಧಿಯನ್ನು ತಾಳಿ ಮಾನಿನಿಯನ್ನು ಬಿಟ್ಟು ಕೊಡಬೇಕು. ಕೊಡದಿದ್ರೆ ಏನಾಗ್ತದೆ? ಯಾವಾಕೆ ಹೆಣ್ಣನ್ನಾದರೂ ಕೂಡ ಒಬ್ಬ ಕಾಮಿಸಿದ್ರೆ, ಅವಳ ಇಚ್ಛೆಗೆ ವಿರುದ್ಧವಾಗಿ ಅವಳಲ್ಲಿ ವ್ಯವಹಾರ ಮಾಡಿದ್ರೆ ಕೇಳು ತಪ್ಪಿದ್ದಲ್ಲ. ಇದು ಸ್ವಂತ ತಮ್ಮನ ಹೆಂಡತಿ, ನೀನಾಗಿ ನಿಂತು ಮದುವೆ ಮಾಡಿಸಿದ್ದು. ನಾನು ಈಗ ಬರ್ತದೆ ಧಾರೆ ಇರ್ತದೆ ಇತ್ಯಾದಿಗಳು ಮನುಷ್ಯರ ವ್ಯವಹಾರದಾಗ ವೈದಿಕ ರೀತಿಯಲ್ಲಿ ನಾವು ಬದುಕಿದ್ದೆ ಹಾಗೆ. ಅಂತಹ ನನ್ನ ಹೆಂಡತಿಯನ್ನು ಅಲ್ಲಿ ಇಟ್ಟುಕೊಂಡಿದ್ದೆ. ಮನಸ್ಸು ಬರುವುದೇ ಇಲ್ಲ ನಿನಗೆ ಕೊಡ್ಲಿಕ್ಕೆ. ಈಗ ನಿನ್ನಲ್ಲೇ ಇಟ್ಟುಕೊಳ್ಬೇಕು ಅಂತ ಈಗ ಇಷ್ಟು ದಿವಸ ಇದ್ಲಪ್ಪ, ಇಷ್ಟು ದಿವಸ ನಾನು ಕಷ್ಟದಲ್ಲಿದ್ದೆ, ಅದಕ್ಕೊಂದು ಪರಿಹಾರ ಅಂತ ಬೇಡ. ಹಾಗಾಗಿ ದೊಡ್ಡ ಮನಸ್ಸು ಮಾಡಿ ಈಕೋ ಸುಗ್ರೀವ, ನೀನು ಇಲ್ಲಿ ಬರುವುದು ನನಗೂ ಇಷ್ಟ ಇಲ್ಲ, ನಿನ್ನ ಹೆಂಡತಿಯನ್ನು ಕರ್ಕೊಂಡು ಎಲ್ಲಿಗಾದ್ರೂ ಹಾಳಾಗಿ ಹೋಗು ಅಂತ ನೀನು ಕೊಡ್ತೀಯೋ ಅಲ್ಲ, ನಾನಾಗಿ ಕೈ ಹಾಕಿ ನಿನ್ನನ್ನು ಮಲಗಿಸಿ ನನ್ನ ಹೆಂಡತಿಯನ್ನು ಹೇಳ್ಕೊಳ್ಬೇಕು. ಈವರೆಗೆ ನಾನು ಕೊಡದೇ ಇದ್ದುದನ್ನು ನೀನು ಕ್ಷಮಿಸಿದ್ದಿ. ಈಗ ಕೊಡು ಅಂತ ಹೇಳ್ತೀನಿ. ಕೆಟ್ಟು ಹೋಗ್ತಿ ಕೊಡದೇ ಇದ್ರೆ ಇನ್ನೊಮ್ಮೆ ಕ್ಷಮಿಸ್ತೀಯೋ ಅಲ್ವಾ? ವಿಷಯ ಅದೇ ಅಲ್ವಾ? ಯಾಕಂದ್ರೆ ಎಲ್ಲ ದುರ್ಬಲರ ವಾದ ಅದು, ಅವರ ಔದಾರ್ಯ. ಏನು ಕೈಲಾಗದಿದ್ದವ ಹೇಳ್ತಾನಂತೆ ಅಲ್ಲ, ಆಗ ನಿನ್ನನ್ನು ನಾನು ಹೊಡೆಯದೆ ಬಿಟ್ಟಿದ್ದೇನೆ ಅಂತ. ಇವ ಸಾಕಷ್ಟು ಪೆಟ್ಟು ತಿಂದ ಆಗಿದೆ, ಇವ ಅವನಿಗೆ ಹೇಳುವುದು ಹಾಗೆ, ಬಿಡ್ತೇನೆ ನಿನ್ನನ್ನು, ಅದು ಹಾಳಾಗಿ ಹೋಗಿ ನನ್ನ ಹೆಂಡತಿಯನ್ನು ಕೊಡು, ನನ್ನ ಬಿಟ್ಟೆ ಅಂತ ಹೇಳಿ ಮತ್ತೆ ಬಂದು ಹೇಳುವುದು. ನೀನು ಕ್ಷಮಿಸಿದ್ದು ಹಾಗೆ ಅಲ್ವಾ? ನೋಡ್ಬೇಕು ಇನ್ನೊಮ್ಮೆ ಕ್ಷಮಿಸ್ತೀಯ ಏನು ಮಾಡ್ತೀಯ ಅಂತ. ಅದಕ್ಕೋಸ್ಕರ ನೀನ ವಾಕ್ಯವನ್ನು ಬಳಸಿದೆಯಲ್ಲ, ಅದಕ್ಕೆ ನನ್ನದು ವಿಪರೀತ ಮಾತು. ಏನು ವಿಪರೀತವೇ? ಪಡೆದ ಭಂಗವೆಲ್ಲ ಮರೆತಿರ, ನೀನು ಹಿಂದೆ ಪಡೆದ ಭಂಗವ ಎಲ್ಲ ಮರೆತಿರ. ನಿನ್ನ ಆ ಮಾತಿಗೋಸ್ಕರವೇ ನನ್ನದು ಈ ಉತ್ತರ. ಸರ್ವಥ ಕೊಡುವುದಿಲ್ಲ ಅಂತ. ಇಷ್ಟು ಹೊತ್ತಿನವರೆಗೆ ಕ್ಷಮಿಸಿದ್ದೇನೆ ಅಂತ ಹೇಳಿದೆಯಲ್ಲ, ಈಗ ಬೇಗ ಕೊಡು ಅಂತ ಕೇಳುದು. ಹೌದೌದು. ಆದ್ರಿಂದ ಕೊಡದೆ ಇದ್ರೆ ಇನ್ನೊಮ್ಮೆ ಏನು ಮಾಡ್ತಿ ಅಂತ ನನಗೆ ನೋಡಬೇಕು, ಅದಕ್ಕೆ ಸರ್ವಥಾ ಕೊಡುವುದಿಲ್ಲ. ಮಾನಿನಿಯನ್ನು ಬಿಡುವುದಕ್ಕೆ ಅಂತ ಹೇಳಿದೆ, ಅದಕ್ಕೆ ದೊಡ್ಡ ವ್ಯಾಖ್ಯಾನ ಮಾಡಿದೆ. ಅಲ್ಲ, ನಿನ್ನ ಹೆಂಡತಿಯನ್ನು ಹಾಗಾಗಿ ಅವಳು ಮಾನಿನಿ ಅಂತ ಆದಿ ತಪ್ಪ. ಅಷ್ಟಾದರೂ ಕೂಡ ನಿನಗೆ ಭರವಸೆ ಉಂಟಲ್ಲ? ಓ, ಅನುಮಾನ ಏನು? ಆ ಭರವಸೆ ಅವಳ ಮೇಲಲ್ಲ, ನನ್ನ ಮೇಲೆ ಇರುವಂತದ್ದು. ಆದ್ರೆ ನಾನು
ನೀನೇ ಹೇಳಿದ ಹಾಗೆ ನಿನಗೆ ಮದುವೆ ಮಾಡಿಸಿದವ ನನ್ನ ತಮ್ಮನ ಹೆಂಡತಿ. ನಾನೇನು ಅವಳನ್ನು ಮಾನಿನಿ ಅಂತ ಹೇಳಬೇಕಾದ್ದಿಲ್ಲ. ಸತ್ಯ. ಆವಾಗ ಮತ್ತೆ ಯೋಚನೆ ಮಾಡು, ಯಾರ ಸತಿ? ನೀನಾದರೂ ಕೂಡ ಮಾನಿನಿಯನ್ನು ಬಿಡುವುದಕ್ಕೆ ಕೇಳಿದೆಯಲ್ಲ, ಪಕ್ಕನೆ ನನ್ನ ತಲೆ ಬಿಸಿ ಆದದ್ದು ಹಾಗೆ. ಯಾರಾದರೂ ಅವರ ಹೆಂಡತಿಯನ್ನೇ ಹಾಗೆ ಕರೆಯುತ್ತಾರೋ? ಯಾರನ್ನು ಕರೆಯುತ್ತಾ ಇದ್ದಾನೆ ಎನ್ನುವಾಗ ಹಿಂದಿಂದು ಮತ್ತೆ ನೆನಪಿಗೆ ಬಂತು, ಒಳಗಿಂದ ಕೆರಳಿದ್ದು ಸುಗ್ರೀವ. ಆದ್ದರಿಂದಲೇ ನಿನ್ನ ಸತಿಯನ್ನು ಕೊಟ್ಟೆ. ಅಣಕ ಅಲ್ಲ ಇದು, ಅಣಕಕ್ಕೆ ಬಂದದ್ದು ತಿಳ್ಕೊಳ್ಬೇಡ. ಬಂದ ಹಾಗೆ ಹಿಂದೆ ಹೋದ್ರೆ ಸಾಲು. ಕೆಲವೊಮ್ಮೆ ಹಾಗೆ ಹೇಳುವುದಕ್ಕುಂಟು, ಏನು ಹೇಗೆ ಬಂದಿದ್ದೀಯೋ ಹಾಗೆ ಹಿಂದೆ ಹೋಗುವುದು. ನಾನು ಹಾಗೆ ಹೇಳುವುದಲ್ಲ, ಬಂದದ್ದಕ್ಕಿಂತ ವೇಗವಾಗಿ ಹಿಂದೆ ಹೋಗಬೇಕು. ಬರುವಾಗ ನೀನು ಧೈರ್ಯದಿಂದ ಎದೆ ಉಬ್ಬಿಸಿ ಬಂದೆ ಅಂತ ಹೇಳಿದ್ದ. ಹೌದೌದು, ಎದೆ ಉಬ್ಬಿಸಿ ನಡೆಯುವುದು ಕಷ್ಟ. ಈಗ ವೇಗವಾಗಿ ಎದೆ ಉಬ್ಬಿಸಿ ನಡೀಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ ವೇಗ ನಡಿಗೆಯ ಅಭ್ಯಾಸ ಬೆಳಗಿನ ಹೊತ್ತು ಮಾಡುವವರು ಇರ್ತಾರೆ. ಅವರು ಹೇಗಿರ್ತಾರೆ, ಎದೆ ಉಬ್ಬಿಸಿ ಅಲ್ಲ, ಅದು ಹೀಗೆ ಹೋಗುದು. ಅದು ಹೆಚ್ಚು ಕಡಿಮೆ ಓಡಿದ ಹಾಗೆ. ಅವರು ಓಡುವುದೋ ನಡೆಯುವುದೋ ಏನು ಅಂತ ಗೊತ್ತಾಗುದಿಲ್ಲ. ಓಡುವವ ಇನ್ನೂ ಬಗ್ಗುತ್ತಾನೆ. ಹಾಗಾಗಿ ಎದೆ ಉಬ್ಬಿಸಿ ನೀನು ಬಂದವ, ಬೆನ್ನು ಉಬ್ಬಿಸಿ ಹಿಂದೆ ಹೋಗಬೇಕು ನೀನು. ಆಗ ನಿನಗೆ ವೇಗ ಸಿಗುತ್ತದೆ. ಮರಳಿ ಹೋಗಲ್ಲ. ಹಿಂದೆ ಆದಂತಹ ಅನುಭವ ಎಲ್ಲ ಮರೆತು ಹೋಯ್ತು ಸುಗ್ರೀವ. ಹಿಂದಿನದಲ್ಲ ಇದು, ಮೊದಲಿನಂತೆ ಸೆಣಸಿ ನೋಡು ಸಲುಗೆಯಿಂದ ಶೌರ್ಯ ಗುಣದಲ್ಲಿ, ಸೆಣಸಿ ನೋಡು ಸಲುಗೆಯಿಂದ ಶೌರ್ಯ ಗುಣದಲ್ಲಿ. ಸತ್ಯ ಹೇಳ್ಬೇಕು, ನಾವಿಬ್ಬರೇ ಇರೋದು. ಇಷ್ಟರವರೆಗೆ ನಾನು ಯುದ್ಧಕ್ಕೆ ಬಂದಿದ್ದಲ್ಲ, ಒಂದೇ ಒಂದು ಪೆಟ್ಟಾದ್ರೂ ನನ್ನ ಮೇಲೆ ಹೊಡೆದಿದ್ದೀಯ. ತಿಂದ ನಿನಗೆ ಗೊತ್ತು. ಎಲ್ಲಿಂದ ತಿನ್ನೋದು? ನೀನು ಕೈ ಎತ್ತಬೇಕಿದ್ರೆ ನಾನು ಬಿದ್ದು ಬಿಡ್ತಿದ್ದೆ. ನೀನೇ ಹೇಳಬೇಕು. ಹೌದೌದು, ಯಾಕಂದ್ರೆ ಈ ಕಡೆಯಿಂದ ಹೋಗ್ತದ, ಹಾಗಾಗಿ ಮುಟ್ಟುತ್ತದೋ ಇಲ್ವೋ ಗೊತ್ತಿಲ್ಲ. ನಿನಗೆ ಹೊಡೆಯುವುದಕ್ಕೆ ಅವಕಾಶವನ್ನೇ ನಾನು ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅದೆಲ್ಲ ಅಣ್ಣಕದ ಯುದ್ಧ. ನನ್ನ ಹೆಂಡತಿ ನನಗೆ ಬೇಕು, ಹೋಗಿ ಕೇಳಿದ್ರೆ ಅಣ್ಣ ಕೊಟ್ಟಾನು, ಹೀಗೆಲ್ಲ ಯೋಜನೆ ಮಾಡಿಕೊಂಡು ಬರೋದು. ಇಲ್ಲ ನಾನು ಕೊಡುದಿಲ್ಲ ಅಂತ ಕೈ ನೀನೆತ್ತೋದು. ಒಂದು ವೇಳೆ ನೀನು ಹೊಡೆದಾಗ, ಈಗ ಎಲ್ಲರೂ ಸತ್ತಾಗೆ ನಾನು ಸಾಯದೇ ಇದ್ರೆ ನನ್ನ ಅಣ್ಣನೊಂದು ದೊಡ್ಡ ಸ್ಥಿತಿಗೊಂದು ಪೆಟ್ಟು ಬರ್ತದೆ. ಅದರಲ್ಲಿ ಹಾಗೆ ಹೊಡೆದು ಸಾಯಲಿಲ್ಲ. ನಾನು ಪೆಟ್ಟು ಕೊಟ್ಟೆ, ನೀನು ಬಿದ್ದು ಸಾಯಲೇಬೇಕಲ್ಲ. ಇಲ್ಲ, ನನ್ನ ಮೈಗೆ ಮುಟ್ಲೇ ಇಲ್ಲ ನಿನ್ನ ಕೈ, ನಾನೇ ಬಿದ್ದುಕೊಳ್ಳೋದು ಸತ್ತಾಗಿ. ಇದೊಂದು ಬುದ್ಧಿವಂತಿಕೆ. ಏನು? ಆ ಮೂಲಕವಾದ್ರು ನನ್ನ ಹೆಸರನ್ನು ಕೆಡಿಸುವ ಯೋಚನೆ ನಿನ್ನದು. ಹಾಗಲ್ಲ, ನನಗೆ ಊರಲ್ಲಿ ಹೆಸರುಂಟು. 2 ಬಾರಿ ಅವನನ್ನು ಯುದ್ಧಕ್ಕೆ ಕರೆದವರಿಲ್ಲ, ಹೋದವರು ಹಿಂದೆ ಬಂದದ್ದು. ನೀನು ಹೊರಗೆ ಪ್ರಚಾರ ಮಾಡ್ತೀಯ ಏನು? ಏನು? ನಾನು ವಾಲಿಯಿಂದ ಪೆಟ್ಟು ತಿಂದು ಬಂದವ, ಹಿಂದೆ ಬಂದಿದ್ದೇನೆ ಅಂತ ಹೇಳುವ ಯೋಚನೆಯನ್ನು. ಹೌದೌದು, ನೋಡಿದವರು ಯಾರೂ ಇಲ್ಲ. ಯಾಕೆ ಇದನ್ನು ಹೇಳಿದೆ ನಾನು? ಇವತ್ತು ಹಾಗೆ ನೀನು ಕೈ ಎತ್ತುವಾಗ ಬೀಳುವುದಕ್ಕೆ ಅಂತ ಬಂದವಲ್ಲ. ಏನು ಧೈರ್ಯದಿಂದ ಕರೆದೆ ಅಂತ ನೀನು ಹೇಳಿದೆಯೋ, ಆ ಧೈರ್ಯದಿಂದ ಇವತ್ತು ಬಂದದ್ದು. ಹಾಗಾದ್ರೆ ಈವರೆಗೂ ಕೂಡ ನೀನು ತಪ್ಪಿಸಿಕೊಂಡವ. ಇವತ್ತು ಹಾಗಲ್ಲ, ಇವತ್ತು ಹೋರಾಟವನ್ನೇ ಮಾಡುದು, ಯುದ್ಧವನ್ನೇ ಮಾಡುದು. ಹಾಗಾದ್ರೆ ಒಂದು ನಿರ್ಣಯ ಆಯ್ತಲ್ಲ. ಏನು? ನನ್ನ ಪೆಟ್ಟು ಸಿಗದೇ ಇದ್ದ ಕಾರಣ ನೀನು ಬೀಳುವ ನಾಟಕವನ್ನಾಡಿ ಬದುಕಿಕೊಂಡೆ. ಹೌದು. ಹಾಗಾಗಿ ಇವತ್ತು ಪೆಟ್ಟು ಸಿಗುವ ಹಾಗೆ ನಿಲ್ಲುತ್ತಿ ಅಂತಾಯ್ತು. ಖಂಡಿತವಾಗಿ. ಅಂದ್ರೆ ಸಾಯಲಿಕ್ಕೆ ಬಂದವ ಎನ್ನುವುದು ನಿರ್ಣಯ ಆಯ್ತೋ ಇಲ್ವಾ? ನಿರ್ಣಯ ಆಗೋದಿಲ್ಲ. ಸಾಯಲಿಕ್ಕೆ ಬಂದದ್ದು ಕೊಲ್ಲಲಿಕ್ಕೆ ಬಂದದ್ದು ಅಂತ ನಿರ್ಣಯ ಆಗೋದಿಲ್ಲ. ನೀನೇ ಹೇಳ್ತಿ. ಹೌದು, ವಾಲಿಯ ಕಡೆಯಿಂದ ಹಿಂದೆ ಹೋದವರಿಲ್ಲ, ಹೌದೌದು, ತಪ್ಪಿಸಿಕೊಂಡು ಹೋದವರಿಲ್ಲ. ಹೌದು, ನಿನಗೆ ಗೊತ್ತಿರುವ ಸತ್ಯ. ನೀನು ಹಿಂದೆ ಹೋಗಿದ್ದಿ ಅಂತಂದ್ರೆ ಪೆಟ್ಟು ತಪ್ಪಿಸಿಕೊಂಡು. ಇವತ್ತು ತಪ್ಪಿಸಿಕೊಳ್ಳುವುದಿಲ್ಲ ಅಂತಾದ್ರೆ ಸಾಹಿತ್ಯ ಎನ್ನುವುದೇ ಸಿದ್ಧಾಂತ. ತಪ್ಪಿಸಿಕೊಂಡ್ರೆ ದುರ್ಬಲ ಅಂತ ಅರ್ಥವೇ ಅಲ್ಲ. ಯುದ್ಧದಲ್ಲಿ ಇರುವಂತಹ ಕ್ರಮ ಅದು. ತಪ್ಪಿಸೋದು, ಹಿಂದಕ್ಕೆ ಹೋಗೋದು, ಮುಂದಕ್ಕೆ ಹೋಗೋದು. ಇವತ್ತು ಬರುವಾಗ ನನ್ನ ಧರ್ಮಪತ್ನಿಯನ್ನು ಬಿಟ್ಟು ಕೊಡೋದಕ್ಕೆ ನಿನಗೆ ಮನಸ್ಸು ಬರ್ಲಿಲ್ಲ ಅಂತ ಆದ್ರೆ ನಿನ್ನನ್ನು ಮುಗಿಸಿ ಆದ್ರೂ ನಾನು ಹೆಂಡತಿ ಅಂತ. ನೀನು ಹೌದೌದೌದು, ಹೇಗೆ ಮುಗಿಸ್ತಿ ನೋಡೋಣ. ನಾನಲ್ವಾ ಅದನ್ನು ಮಾಡಬೇಕಾದ. ನಾನು
ಅವ ಎದೆ ಒಪ್ಪಿಸಿ ಬಂದಿದ್ದನು. ಆ ಎದೆಗೆ ಮುಷ್ಟಿಯಿಂದ ಒಂದು ತಿವಿದನು. ಅವ ಹೇಳಿದ ಹಾಗೆ ಪೆಟ್ಟು ಎದೆಗೆ ಬಿದ್ದಿದೋ ಇಲ್ವೋ ಅದರ ಮೊದಲು ಕೆಳಗೆ ಬಿದ್ದಿದ್ದಾನವ. ನನ್ನ ಕೈಯಿಲ್ಲಿಂದ ಹೊರಟಾಗಲೇ ಯೋಚನೆ ಮಾಡ್ತಾನೆ. ಒಳ್ಳೆ ಬಿಲ್ಗಾರರಲ್ಲಿ ಅಲ್ಲಿಂದ ಬಾಣ ಧನುಸ್ಸಿನಿಂದ ಮುಕ್ತವಾದ ತಕ್ಷಣವೇ ಇವರು ಹೇಗೆ ಅದರ ಚಲನೆಯನ್ನು ಗ್ರಹಿಸ್ತಾರೆ ಹಾಗೆ ಇವ ನನ್ನ ಮುಷ್ಟಿಯ ಪೆಟ್ಟುಗಳನ್ನೆಲ್ಲ. ಇದು ಕೇವಲ ಇವನ ಜೊತೆಗೆ ಯುದ್ಧ ಮಾಡುವಾಗಲ್ಲ, ಮತ್ತೆ ನನ್ನ ಹಿಂದಿನ ಹಳೇ ಯುದ್ಧಗಳಲ್ಲಿ ಇವೆಲ್ಲ ವರದಿಗಾರನಾಗಿ ಇವನೇ ಇದ್ದದ್ದಲ್ವೋ, ಪಕ್ಕದಲ್ಲಿ ನಿಂತುಕೊಂಡು ಉಳಿದವರಿಗೆಲ್ಲ ಹೇಳಬೇಕಾದವ, ಸುದ್ದಿ ಮುಟ್ಟಿಸುವವ. ಹಾಗಾಗಿ ಆ ಪಟ್ಟುಗಳನ್ನೆಲ್ಲ ಅರ್ಥ ಮಾಡಿಕೊಂಡವನಾದ ಕಾರಣ ಬಹು ಸುಲಭದಿಂದ ತಪ್ಪಿಸಿಕೊಳ್ತಾನೆ, ಕೆಳಗೆ ಬೀಳ್ತಾನೆ, ಬಿದ್ದನು. ಆದರೆ ಒಂದು ವಿಷಯ ಅವನಿಗೆ ಗೊತ್ತಿಲ್ಲ. ಯಾವುದು? ವಾಲಿಯ ಮುಷ್ಟಿಯ ಪೆಟ್ಟು ಮಾತ್ರ ಬೀಳುತ್ತದೆ ಅಂತ ಅರ್ಥ ಮಾಡಿಕೊಂಡದ್ದು. ಯಾಕಂದ್ರೆ ಉಳಿದಂತೆ ಎಲ್ಲ ಅದಕ್ಕೆ ಹಸು ನೀಗಿದವರೇ ಹೆಚ್ಚು. ಹೇಗೆ ಮುಷ್ಟಿಯಿಂದ ಒದೆಯಬಲ್ಲೆನೋ ಹಾಗೆ ಕಾಲಿನಿಂದ ಒದೆಯುತ್ತೇನೆ ಅಂತ ಇವನಿಗೆ ಗೊತ್ತಿಲ್ಲ. ಕೆಳಗೆ ಬಿದ್ದದ್ದು ಯಾಕೆ? ಅದೇಕೆ? ಅವನಿಗೆ ಮುಷ್ಟಿಯಿಂದ ಗುದ್ದಬೇಕಾದ್ರೆ ನಾನು ಬಗ್ಗಲಿಕ್ಕಿಲ್ವಾ, ಬಗ್ಗಬೇಡ್ವಾ? ಹೌದೌದು. ನಾನು ಬಗ್ಗಿ ಕೆಲಸ ಮಾಡುವ ಜನವೇ ಅಲ್ಲ, ನಾನು ಬಗ್ಗುವವನೇ ಅಲ್ಲ. ಹೌದಪ್ಪ. ಏನಿದ್ರು ಎದುರೆದುರು ನೇರ ನೇರ. ಆದ್ರಿಂದ ಬಗ್ಗಿ ಗುದ್ದಲಿಕ್ಕಿಲ್ಲ, ಗುದ್ದಬೇಕಾದ್ರೆ ಬಗ್ಗಬೇಕಲ್ಲ. ಅಷ್ಟು ಯೋಚನೆ ಮಾಡಿ ಅವನು ಬಿದ್ದಿದ್ದಾನೆ. ಬೀಳುವಾಗಲೂ ನೋಡಿ ಕೌಚಿ ಬಿದ್ದಿದ್ದಾನೆ. ಗೊತ್ತಿದೆ ಅವನ ಮುಖ ನೋಡಿದ್ರೆ ನನಗೆ ಕೆರಳುತ್ತದೆ ಅಂತ. ಕೌಚಿ ಬಿದ್ದಾಗ ಕಾಣುವುದು ಬೆನ್ನು ಕಂಡಾಗಲೂ ಸಿಟ್ಟು ಇಳಿಯುವುದಿಲ್ಲ. ಸಿಟ್ಟಿಳಿಬೇಕಾದ್ರೆ ಏನು ಮಾಡಬೇಕು? ಈವರೆಗೆ ಕೈಯಿಂದ ಗುದ್ದಿದ್ದಲ್ವ, ಇನ್ನೆರಡು ಕಾಲಿನಿಂದ ಒದೆಯುವಂತ. ಕಾಲಿನ ಪೆಟ್ಟಷ್ಟು ಗಟ್ಟಿ ಬೀಳುವುದಿಲ್ಲ ಮಂಗಗಳದ್ದು, ಕೈಯೇ ಗಟ್ಟಿ ಅಲ್ವಾ? ಹೌದೌದು. ಮಂಗನ ಪತ್ತು ನಿಮಗೆ ಗೊತ್ತಿಲ್ಲ, ಅದು ಕೈಯದ್ದು ಮಾತ್ರ, ಕಾಲಿಂದ ಆಗುವುದಿಲ್ಲ. ಕೈಯ ಕೆಲಸದಷ್ಟು ಕಾಲಿನ ಕೆಲಸ ಇಲ್ಲ ವಾಲಿಗೆ. ಆದರೂ ನಾಲ್ಕು ಒದ್ದದ್ದು ಯಾಕೆ? ನನ್ನ ಸಿಟ್ಟು ತೀರಿಸುವುದಕ್ಕೆ. ಅವನಿಗೆ ಪೆಟ್ಟು ತಾಗಬೇಕು ಅಂತ, ಪೆಟ್ಟು ತಾಗಬೇಕು ಅಂತ ಮನಸ್ಸು ಇಲ್ಲ ಬಿಡಿ, ಬೆನ್ನು ಕಾಣುವಾಗ ಗೊತ್ತಾಗುವುದಿಲ್ಲ. ಕಿರಿಕಿರಿ ಆಗ್ತದೆ. ಇಲ್ಲಿ ಬಿದ್ದಿದ್ದಾನಲ್ಲ ನಾಚಿಕೆ ಕೆಟ್ಟವ, ಮತ್ತೆ ಮತ್ತೆ ಬರ್ತಾನೆ. ಅಣ್ಣ ಬಾ ಬಾ, ಹೋಗೋ, ಎಲ್ಲಿಯಾದ್ರೂ ಹೋಗಿ ಸಾಯಿ. ಹೋದ ನನ್ನನೆಂದು ತಿಳಿಯುತ್ತ ಆಧರಿಸಿದನು. ಹೋದ ನನ್ನನೆಂದು ತಿಳಿಯುತ್ತ ಆಧರಿಸಿದನು. ಕ್ರೋಧದಿ ಧರಾಧಿಪತಿಯ ಮೂದಲಿಸಿದನು. ಹೋದ ನನ್ನನೆ ಹೋದ್ನೋ ಇವನು. ಯುದ್ಧ ಅಂದ್ರೆ ಹಾಗೆ ಅಲ್ವ, ಬುದ್ಧಿಶಕ್ತಿ ಮೊದಲು ಬೇಕಾದ್ದು. ಒಂದು ಪೆಟ್ಟು ಮೈಗೆ ತಾಗಬೇಕಿದ್ರೆ ಕೌಚಿ ಬಿದ್ದಿದ್ದೇನೆ, ಹೋಗ್ತಾನೆ ಇವನು ಅಂತ. ಇವತ್ತು ಹಾಗೆ ಮಾಡಲಿಲ್ಲ. ಒಂದು ಸೊಂಟಕ್ಕೆ ಒತ್ತಿದ್ದಾನೆ ಎರಡು ಕಾಲುಗಳಿಂದ. ಈಗ ಎದ್ದು ನಿಲ್ಲುವ ಚೈತನ್ಯ ಉಂಟೋ ಇಲ್ವ ಅಂತ ಅನುಮಾನ ಬರುವುದಕ್ಕೆ ಆರಂಭ ಆಗಿದೆ. ಹಾಗೆ ಕಣ್ಣು ಮುಚ್ಚಿಕೊಂಡು ನೆಲದಲ್ಲಿ ಬಿದ್ದುಕೊಂಡದ್ದು. ಶಬ್ದ ಕೇಳ್ತದೆ, ಧಡ 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 ಅಂತ ಹೋಗುದು ಅವನು ಕಿಷ್ಕಿಂದೆಯ ಒಳಗೆ ಅವನ ಆಸ್ಥಾನಕ್ಕೆ, ಅರಮನೆಗೆ. ಹೋದದ್ದು ಖಂಡಿತ ವಿಷಯದಲ್ಲ, ಅವನು ಹೋಗ್ಲಿಕ್ಕೆ ಇದ್ದವನು. ನಾನು ಹೋಗುವ ಹಾಗೆ ಮಾಡಿದ್ನಲ್ಲ ಇವನು. ಅಣ್ಣನ ಸಮ್ಮುಖಕ್ಕೆ ನಾನು ಯುದ್ಧಕ್ಕೆ ಹೋಗುವ ಹಾಗೆ ಮಾಡಿದ್ನಲ್ಲ ಈ ಮಹಾನುಭಾವ. ಚೆನ್ನ ನೋಡ್ತಾ ಇದ್ದಾನೆ ಅಂತ ಕಾಣ್ತದೆ, ಅವನನ್ನೇ ಮಾತಾಡಿಸ್ತೇನೆ. ವಿಶ್ವನಾಯಕ, ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆ ನಿಂದು. ವಿಶ್ವನಾಯಕ
ವಾಕ್ಯವ ವಿಶ್ವಾಸವೆಂದು ನಂಬಿದೆ ನೀನು ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು ಸೂರ್ಯವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆ ನಿಂದು ವಿಶ್ವನಾಯಕ. ಇನ್ನು ಇದೆಯಲ್ವ ರಾಮಚಂದ್ರ, ಅಯ್ಯಯ್ಯೋ ಇದೆಯಲ್ಲೋ ಅಂದ್ರೆ ಅಲ್ಲಿ ಬಿದ್ದವ ಬಿದ್ದು ಸ್ವಲ್ಪ ಹೊತ್ತು ಕಾದತ್ತು ನಾನು ಏನು ಬರ್ತೀರೋ ಅಲ್ಲಿಗೆ ಹಾ ಏನಾದ್ರೂ ಮಾಡ್ಬೇಕಾಗಿತ್ತು ಮಾಡ್ಲಿಲ್ಲ. ಹಾ. ಕೊನೆಗೆ ಎದ್ದು ನಿಲ್ಲುವುದಕ್ಕಾದ್ರೂ ಆಗ್ತದೆ ಇವನಿಗೆ ಇಲ್ವಾ, ಹ್ಮ್. ಕೈ ಹಿಡಿದು ಕರ್ಕೊಂಡು ಬರುವ ಅಷ್ಟಾದ್ರೂ ಕಂಡೀತು ಅಂತ ನಾನು ಯೋಚನೆ ಮಾಡಿದ್ದು. ಓಹೋ ಅದೇ ಮಾತಂತೆ, ಏನು ಮುಳುಗುವನು ಹುಲ್ಲುಕಡ್ಡಿಯನ್ನಾದ್ರೂ ಹಿಡ್ಕೊಳ್ತಾನೆ ಅಂತ. ಹಾ ಯಥಾರ್ಥಕ್ಕಾದ್ರೆ ಮೂರ್ಖನೇ ಅಲ್ವಾ ಹಿಡ್ಕೊಂಡವ, ಅದು ಆ ಹುಲ್ಲುಕಡ್ಡಿಯೊಟ್ಟಿಗೆ ಮುಳುಗೋದೆ ಅಲ್ಲ ಅವನು ಹಿಡ್ಕೊಂಡು ಏನಾದ್ರೂ ಪ್ರಯೋಜನ ಉಂಟು, ಬದುಕಲಿಕ್ಕೆ ಆಗುದಿಲ್ಲ ಆಗೋದಿಲ್ಲ. ಆದ್ರೂ ಒಂದು ಜೀವ ಹೋಗ್ತದಲ್ಲ ಸಂಕಟದಿಂದ ಹಿಡ್ಕೊಳ್ಳೋದು, ಏನಾದ್ರೂ ಹಿಡ್ಕೊಳ್ಳುವ. ಒಂದು ಸಣ್ಣ ಸ್ಥಳ ಇದು, ಬಹಳ ಚಿಕ್ಕದು, ಅಂಗೈಯಷ್ಟು ಇಲ್ಲ ನಿಮ್ಮ ಅಯೋಧ್ಯೆಗೆ ಹೋಲಿಸಿದ್ರೆ. ಅಯೋಧ್ಯೆ ಎಂಥದ್ದು, ಅಯೋಧ್ಯೆ ಎಂಥದ್ದು, ವಿಶ್ವನಾಯಕನು ರಾಮಚಂದ್ರನು ಸಾಮಾನ್ಯ ವ್ಯಕ್ತಿಯ, ಇಡೀ ವಿಶ್ವಕ್ಕೆ ನಾಯಕ ಅಂತ ಒಬ್ಬ ಮೇರು ವ್ಯಕ್ತಿತ್ವ ಉಳ್ಳವ. ಆಡಿದಂತಹ ಮಾತಿಗೆ ತಪ್ಪುವುದಕ್ಕಿಲ್ಲ, ಇದೊಂದು ಭರವಸೆ ನನಗಿದ್ದದ್ದು. ಆದರೂ ವಾನರರಲ್ಲೂ ಎಲ್ಲ ಭರವಸೆಗಳು ಸರಿಯಾಗುವುದಕ್ಕುಂಟು. ಮಂಗನೇ ಎಷ್ಟು ಹೇಳಿದ್ರು ದೊಡ್ಡ ಶಕ್ತಿ ಹೇಳುದು ವಾನರ ಅಂತ ಅಷ್ಟೇ. ಮಂಗನಾಗಿ ಬಿಟ್ಟೆ ಅಲ್ಲ ನಾನು ನಿನ್ನ ಮಾತುಗಳನ್ನು ಕೇಳಿ. ಯಾಕೋ ರಾಮಚಂದ್ರ, ನಾನು ತೊಡಗಿದ್ದೆ ಅಲ್ಲಿಂದ ಇಕ್ಷಾಕು ವಂಶದ ಭೂಪಾಲರು, ಈಗ ಅದನ್ನೇ ಹೇಳುವುದು ನಾನು. ಸೂರ್ಯವಂಶದ ರಾಜರುಗಳೆಲ್ಲ ಆಗಿ ಹೋದವರೆಲ್ಲ ಆಡಿದಂಥ ಮಾತನ್ನು ಉಳಿಸುವುದಕ್ಕಾಗಿ ಪ್ರಾಣಾರ್ಪಣೆ ಮಾಡುವುದಕ್ಕೆ ಸಿದ್ಧರಾದವರು. ಇದು ಸುಳ್ಳಲ್ಲ, ಸತ್ಯವೇ. ಆದರೆ ಇವತ್ತು ನನಗೆ ಸೂರ್ಯವಂಶಿಯನೊಬ್ಬ ಚಕ್ರವರ್ತಿ ಸ್ಥಾನದಲ್ಲಿ ನಿಂತುಕೊಂಡು ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳಿಲ್ಲ. ನಾನು ಸಾಯುವಂತಹ ಸ್ಥಿತಿ ಬಂದಿದ್ದರೂ ಕೂಡ ನನ್ನ ಸಹಾಯಕ್ಕೆ ಬರಲಿಲ್ಲ. ಕಪಟವೇ ಆಡಿಬಿಟ್ನು ಇವನು. ಕಪಟ ಅಲ್ಲ ಅಂತ ಹೇಗೆ ಹೇಳೋದು? ನೀನು ಮಾಡಿದ್ದೇನು ಯೋಚನೆ ಮಾಡಿದ್ಯಾ ನೀನು? ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡೆ ಚೆನ್ನಾಗಿಯೇ ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡೆ ಚೆನ್ನಾಗಿಯೇ ಚೆನ್ನಾಗಿಯೇ ಎನ್ನ ವೈರಿಯ ಮುಂದೆ ನಿಲ್ಲಿಸಿ ಕಣ್ಣಲ್ಲಿ ಕಂಡೆ ಚೆನ್ನಾಗಿಯೇ ಇನ್ನು ಸಾಕಯ್ಯ ನಿನ್ನ ತಳ್ಳಿ, ಇನ್ನು ಸಾಕಯ್ಯ ನಿನ್ನ ತಳ್ಳಿ ಮಾನವಾಧಿಪ ಮಂಜುಳಾಕರ ಮಾನವಾಧಿಪ ಮಂಜುಳಾಕರ ಮಾನವಾಧಿಪ ಮಂಜುಳಾಕರ ಎನ್ನ ವೈರಿಯ ಮುಂದೆ ನಿಲ್ಲಿದೆ ಕಣ್ಣಲ್ಲಿ ಕಂಡೆ
ಮಾನವಾಧಿಪ ಮಂಜುಳಾಕರ ವಿಶ್ವನಾಯಕ ನಿನ್ನ ವಾಕ್ಯವ ವಿಶ್ವಾಸವೆಂದು ನಂಬಿದೆನೆಂದು ವಿಶ್ವನಾಯಕ ರಾಮಚಂದ್ರ, ಏನದು? ಅಗ್ನಿ ಸಾಕ್ಷಿಯಾಗಿ ಇನ್ನು ಮುಂದೆ ನಮ್ಮ ವೈರಿಗಳು ಪರಸ್ಪರ ಅಂತ ಹೇಳಿಕೊಂಡು, ಹೌದು. ಈಗ ನನಗೆ ಕಾಣುತ್ತದೆ ಏನು? ಅವನು ನನಗೆ ಮಾತ್ರ ವೈರಿ. ಯಾರು? ನಮ್ಮಣ್ಣ. ನಿನಗೆ ಮಾತ್ರ ಹೇಗೆ? ನನ್ನ ಹೆಂಡತಿಯ ನನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆಂಬ ಕಾರಣಕ್ಕೆ ಈ ನಿರ್ಧಾರಕ್ಕೆ ಯಾಕೆ ಬಂದೆ ನಾನು? ಯಾಕೆ? ಅಂತಹ ಹೊಡೆತವನ್ನು ಕೊಟ್ಟಿದ್ದಾನೆ. ಈ ಮೊದಲೆಲ್ಲ ನಾನು ಹೋದಾಗ ಒಂದು 4, 5, 6 ತಿಂಗಳಿಗೆ ಬೇಕಾದಷ್ಟು ಕೊಡ್ತಿದ್ದೆ. ಈ ಸಲ ಹಾಗಲ್ಲ, ವರ್ಷಕ್ಕೆ ಸಾಕು ಅಷ್ಟು ಕೊಟ್ಟಿದ್ದಾನೆ. ಓ, ಅಷ್ಟು ತಕೊಂಡು ಬಂದಿದ್ದೇನೆ. ಅಲ್ಲ, ಯೋಚನೆ ಮಾಡೋದು ನಾನು. ನನ್ನ ವೈರಿಯ ಮುಂದೆ ನನ್ನನ್ನು ಯುದ್ಧಕ್ಕೆ ಅಂತ ನಿಲ್ಲಿಸಿ ಅದು ನೀನು ಏನು ಸಂತೋಷ ಪಡ್ತೀಯೋ ನನಗೆ ಗೊತ್ತಿಲ್ಲ. ಅಲ್ಲ, ರಾಜರುಗಳಿಗೆಲ್ಲ ಒಂದು ಕ್ರಮ ಉಂಟಂತೆ. ವಿನೋದಕ್ಕಾಗಿ ಮಲ್ಲ ಯುದ್ಧ ಮಾಡಿಸೋದು, ಅದನ್ನೆಲ್ಲ ನೋಡಿ ಸಂತೋಷ ಪಡುವುದು, ಮುಷ್ಟಿ ಯುದ್ಧ ಇತ್ಯಾದಿಗಳನ್ನು, ಅದು ಕ್ರಮವೇ ಇದ್ದದ್ದೇ, ಇಲ್ಲ ಅಂತಲ್ಲ. ನಿನಗೀಗ ಕಾಡಿನಲ್ಲಿ ಬಂದ ಮೇಲೆ 2 ಮಂಗಗಳು ಹೋರಾಡುವುದನ್ನು ನೋಡಬೇಕು ಅಂತ ಒಂದು ಆಸೆ ಆಯ್ತಲ್ಲ. ನನ್ನಲ್ಲಿ ಹೇಳಬೇಕಿತ್ತು, ಅವರಿಬ್ಬರಲ್ಲೇ ಮಾಡುತ್ತಿದ್ದೆ ನಾನು. ನನ್ನ ವೈರಿಯ ಮುಂದೆ ನನ್ನನ್ನೇ ನಿಲ್ಲಿಸಿ. ತಪ್ಪು ನಿನ್ನದಲ್ಲ ರಾಮಚಂದ್ರ, ಏನು ತಪ್ಪು ನನ್ನದು. ವಾನರನಾಗಿ ಹುಟ್ಟಿದ್ದು ನೀನು ಮಾನವಾಧಿಪ. ನಾನು ತಿಳ್ಕೊಳ್ಬೇಕಿತ್ತು, ಈ ಮಾನವರಲ್ಲಿ ನಾನು ಸೇರಲಿಲ್ಲ. ಕಾಡಿನ ಕಪಿ. ಈ ಮಂಗಗಳು ಹೊಡೆದಾಡಿದ್ರೇನು ಬಡ್ದಾಡಿದ್ರೇನು, ಅವನ ಹೆಂಡ್ತಿಯನ್ನು ಇವನ ಹೆಂಡ್ತಿಯನ್ನು, ನಿಮಗೊಂದು ಲೆಕ್ಕಕ್ಕಿದ್ದ ವಿಷಯ ಅಲ್ಲ ಈ ನಿಮ್ಮ ಚಕ್ರವರ್ತಿಗಳಿಗೆ. ಹಾಗೆ ನೀನು ತಿಳ್ಕೊಳ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ಮಾತನ್ನು ನಂಬಿದೆ, ಹೋರಾಡಿದೆ. ಪುಣ್ಯಕ್ಕೆ ನನ್ನ ಅಣ್ಣ ಆದ್ರಿಂದ ನನ್ನನ್ನು ಕೊಲ್ಲಿಲ್ಲ. ಹಾಗಾಗಿ ನೀನು ಬಂದದ್ದೆಲ್ಲ ನಿನ್ನ ಮೇಲೆ ಆಕ್ಷೇಪ ಮಾಡುವ ಹಾಗೆಯೇ ಇಲ್ಲ. ನಾನು ಕಳುಹಿಸಿದ್ದು ಆಂಜನೇಯನ, ಅವ್ರನ್ನ ಕರೆದುಕೊಂಡು ಬರಬೇಕು, ಅವರ ಸ್ನೇಹ ಸಂಪಾದನೆ ಮಾಡುವಂತ. ಆಗ ನನಗೆ ಗೊತ್ತಾಗಲಿಲ್ಲ, ಮನೆಗಿಂತ ದೊಡ್ಡ ಮೆಟ್ಟುಕಲ್ಲಾಗ್ತದೆ ಇದು. ಆ ಯೋಗ್ಯತೆ ನನ್ನಲ್ಲಿಲ್ಲ. ಸೂರ್ಯವಂಶದ ರಾಜರಲ್ಲಿ, ವಿಶ್ವದ ನಾಯಕತ್ವದಲ್ಲಿ ಒಂದು ಮೂಲೆಯಲ್ಲಿರುವಂಥ ಈ ಸುಗ್ರೀವಲ್ಲಿ ಸಾಕು 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 ಸಾಕು. ಏನೋ ಒಂದಿಷ್ಟು ದಿವಸ ಆದರೂ ಒಂದು ಹೇಳಿಕೊಳ್ಬೋದು, ನನಗೆ ಶ್ರೀರಾಮನ ಸ್ನೇಹಿತನಾಗಿ ನಾನಿದ್ದೆ ಅಂತ ಹೇಳಿಕೊಳ್ಬೋದು. ಪ್ರಯೋಜನ ಏನು ಅಂತ ಬಿಟ್ಟು ಬಿಡೋಣ. ನಿನ್ನ ತಳ್ಳಿ ಹೌದು, ನಮ್ಮಲ್ಲೇ ಇರಬೇಕಿತ್ತು ಈ ವ್ಯವಹಾರ. ಅದನ್ನು ನಿನ್ನ ಮುಂದೆ ನಾನು ತಳ್ಳಿದೆ. ಆ ಸಮಸ್ಯೆ ಏನಾದರೂ ಪರಿಹಾರ ಸಿಗ್ತದ? ಏನು ಪ್ರಯೋಜನ ಆಗಲಿಲ್ಲ, ಬೇಸರವೂ ಇಲ್ಲ. ಯಾಕೆಂದ್ರೆ ನಿನ್ನ ತಪ್ಪಲ್ಲ, ನನ್ನ ತಪ್ಪು. ನಾನು ತಿಳ್ಕೊಂಡದ್ದು ತಪ್ಪಾಗಿ ಹೋಯಿತು, ನನ್ನ ವಿಶ್ವಾಸ ಸುಳ್ಳಾಗಿ ಹೋಯಿತು ಹೊರತು ನಿನ್ನಲ್ಲೇನು ನಾನು ಹೇಳುವುದಕ್ಕಿಲ್ಲ. ಹಾಗಾಗಿ ನೀನೇ ಹೋಗುವುದಂತ ಆಗುವುದಿತ್ತು. ಅಲ್ಲದೇ ಇದ್ರೆ ಕೆಳಗೆವರೆಗೆ ಕರೆದುಕೊಂಡು ಹೋಗುವುದಕ್ಕೆ ನಾನು ಹನುಮಂತನಿಗೆ ಹೇಳ್ತೇನೆ, ಒಮ್ಮೆ ದಯಮಾಡಿಸಬೇಕು, ವಿಜಯಂಗೈಬೇಕಿದೆ ಈ ಕಡೆಗಲ್ಲ ಆ ಕಡೆಗೆ, ನನ್ನನ್ನು ನನ್ನಷ್ಟಕ್ಕೆ ಬಿಡು. ಈ ಒಂದು ಇರ್ತೇನೆ ನಾನು, ಹೇಗಾದ್ರೂ ಆಯುಷ ಇದ್ದಷ್ಟು ದಿವಸ. ನಿನ್ನ ವ್ಯಂಗ್ಯ ಅರ್ಥವಾಗ್ತದೆ ಸುಗ್ರೀವ, ಅರ್ಥವಾಗ್ತದೆ. ಧೈರ್ಯ ತಾಳಯ್ಯ ಸೂರ್ಯನಂದನ ಧೈರ್ಯ ತಾಳಯ್ಯ ಸೂರ್ಯನಂದನ ಕಾರ್ಯವೆತ್ತಗಲು ಮೋಸವಾಯಿತು, ಕಾರ್ಯವೆತ್ತಗಲು ಮೋಸವಾಯಿತು. ಧೈರ್ಯ ತಾಳಯ್ಯ ಸೂರ್ಯನಂದನ ಕಾರ್ಯವೆತ್ತಗಲು ಮೋಸವಾಯಿತು. ವಾಲಿಯ ನಿನ್ನ ಕಾಣಲಿರುವ
ಮೋಸವಾಯಿತು. ವಾಲಿಯನಿಂದ ಕಣಲಿ ಬರಯಾಣ ಭೇದವೇ ತಿಳಿಯಾದದು. ವಾಲಿಯನಿಂದ ಕಾಣಲಿ ವರ ಕಾರ್ಯವೆದಗಲು ಮೋಸವಾಯಿತು. ಧೈರ್ಯ ತಾಳಯ್ಯ. ಸುಗ್ರೀವ, ರಾಮಚಂದ್ರ, ಸೂರ್ಯ ಸಂಜಾತನಾದ ನೀನು, ಸೂರ್ಯ ವಂಶಜನಾದ ನಾನು ಮಾಡಿಕೊಂಡ ಅಗ್ನಿಸಾಕ್ಷಿಕವಾದ ಸ್ನೇಹ ಅದು ಸೂರ್ಯನಷ್ಟೇ ಶಾಶ್ವತ. ಹಾಂ ಹಾಂ ಅದಕ್ಕಾಗಿ ನೀನೇನು ಮರಗಬೇಕಾಗಿಲ್ಲ. ಸ್ವಲ್ಪ ಧೈರ್ಯ ಮನಸ್ಸಿಂದ ಅದನ್ನು ಆಲೋಚನೆ ಮಾಡು. ನಿನಗ್ಯಾಕೋ ಯುದ್ಧದಲ್ಲಿ ಸೋತು ಪೆಟ್ಟು ತಿಂದು ಅಂಗಾಂಗಗಳೆಲ್ಲ ಮರ್ದನವಾದಾಗ ಬಹಳಷ್ಟು ನೋವಾಗ್ತಾ ಉಂಟು. ಅದಕ್ಕಿಂತ ಹೆಚ್ಚು ಮನಸ್ಸಿಗೆ ನೋವಾಗಿದೆ ರಾಮಚಂದ್ರ. ಮನಸ್ಸಿಗಾದ ನೋವಿನಿಂದ ನೀನು ಭರ್ತ್ಸನೆ ಮಾಡ್ತಾ ಇದ್ದೀನಿ ನನ್ನನ್ನು. ಆದರೆ ಆಲೋಚನೆ ಮಾಡು, ಅದರ ಹಿಂದೆ ಏನು ಕಾರ್ಯವಿತ್ತು. ಹಾಂ ರಾಮ ಯಾಕೆ ಈ ಯುದ್ಧ ತಂತ್ರದಿಂದ ವಾಲಿಯನ್ನು ಕೊಲ್ಲಲಿಲ್ಲ, ಇದನ್ನು ಆಲೋಚಿಸಬೇಕು ನೀನು. ಹಾಂ ಅದಕ್ಕೆ ಆಲೋಚಿಸುವ ಮೊದಲು ನೀನು ಧೈರ್ಯ ತಾಳಬೇಕು. ಸ್ವಲ್ಪವಾದರೂ ಧೈರ್ಯ ಮಾನಸಿಕವಾಗಿ ಇಲ್ಲದವನಿಗೆ ನಾವು ಏನು ಹೇಳಿದರೂ ಪಥ್ಯವಾಗುವುದಿಲ್ಲ. ಹಾಂ ನನಗೇನಾಯಿತು ಗೊತ್ತಾ? ಏನಾಯಿತು? ನಾನು ವಾಲಿಯನ್ನು ಕೊಲ್ಲಬೇಕಾಗಿತ್ತು ಯುದ್ಧರಂಗದಲ್ಲಿ. ನಿನ್ನಲ್ಲಿ ಹೇಳಿದ್ದು ಹೌದು, ಹೋಗಿ ಕರೆ ಅಂತ. ಹಾಂ ಆದರೆ ಯುದ್ಧರಂಗಕ್ಕೆ ಬಂದ ಮೇಲೆ ಅದೊಂದು ಹೊಸ ತಿರುವನ್ನು ಪಡೆಯಿತು ಆ ಪ್ರಕರಣ. ಹೊಸ ತಿರುಗಿ. ಹ. ನನಗೆ ಗೊತ್ತೇ ಇಲ್ಲದ ಒಂದು ವಿಷಯ, ನೀನು ಹೇಳಲೂ ಇಲ್ಲ, ಹಾಂ ನಾನು ಕೇಳಲೂ ಇಲ್ಲ. ಆ ವಾಲಿ ಹೇಗಿದ್ದಾನೆ ನೋಡಲಿಕ್ಕೆ ನಾನು ಗ್ರಹಿಸಿದೆ. ನಿನ್ನನ್ನು ಮರ್ದಿಸ್ತಾ ಇದ್ದವ ನಿನಗಿಂತ ಹೆಚ್ಚು ಸ್ಥೂಲವಾಗಿರ್ಬೋದು, ನಿನಗಿಂತ ಹೆಚ್ಚು ಉದ್ದವಾಗಿರ್ಬೋದು, ನಿನಗಿಂತ ಹೆಚ್ಚು ಬಲಶಾಲಿಯಂತೆ ವರ್ತಿಸಬಹುದು ಅಂತ. ಮತ್ತೆ ನೋಡುವಾಗ ನಿಮ್ಮಿಬ್ಬರ ಉದ್ದವು ಒಂದೇ ರೀತಿ, ನಿಮ್ಮಿಬ್ಬರ ಶರೀರವು ಒಂದೇ ರೀತಿ, ನಿಮ್ಮಲ್ಲಿರೋ ಅಂಗಾಂಗ ಸೌಷ್ಠವೂ ಒಂದೇ ರೀತಿ, ನಿಮ್ಮ ಆರ್ಭಟವು ಒಂದೇ ರೀತಿ. ಹೆಚ್ಚಾಕೆ ನಿನಗಿರುವಂತಹ ಹಳದಿ ಮಿಶ್ರಿತ ಕಂದು ಬಣ್ಣ ಅವನಿಗೂ ಅದೇ ಮಹಾರಾಯ. ಇದು ಯಾವಾಗಿಂದ ಪ್ರಾರಂಭ ಮಾಡಿದಿರಿ ನೀವು? ನೀವು ಹೋರಾಟಕ್ಕಿಳಿಯುವಾಗ ಧರಿಸುವ ಗಂಡುಗಚ್ಚೆ ಅದು ಅವನದ್ದು ನಿನ್ನದು ಒಂದೇ ಬಣ್ಣ. ಅದು ಮೋಸ ತಿರುವು ಅಲ್ಲಿಂದ ಬಂದದ್ದು. ನಮಗೆ ನಮ್ಮ ಕೆಲಸವನ್ನು ಸಾಧಿಸಲಿಕ್ಕೆ ನಿಮ್ಮಲ್ಲಿ ಭೇದ ಕಾಣಬೇಕೋ ಬೇಡುವ? ಹೌದು. ಪರಸ್ಪರ ಹೋರಾಡುವ ನಿಮ್ಮಿಬ್ಬರ ಆಳಭೇದವೇ ಗೊತ್ತಾಗಲಿಲ್ಲ ನನಗೆ. ಯಾರು ವಾಲಿ, ಯಾರು ಸುಗ್ರೀವ? ವಾಲಿ ಯಾರು ಅಂತ ಗೊತ್ತಾದ್ರೆ ತಾನೇ ಅವನಿಗೆ ಬಾಣ ಬಿಡೋದು. ಯಾರೇ ಆಗಲಿ ಅಂತ ಯುದ್ಧ ಮಧ್ಯೆಯಲ್ಲಿ ಬಾಣ ಬಿಟ್ಟರೆ ನಿಮ್ಮ ಇಬ್ಬರ ಹೋರಾಟವು ಕರ್ಣಿಯಾಗಿ, ಕೇಶಿಯಾಗಿ, ಅಯ್ಯಯ್ಯಯ್ಯಯ್ಯೋ ಎಂಥ ಯುದ್ಧ, ಎಂಥ ಯುದ್ಧ. ಆ ಹುಡಿ ಧೂಳಿನಿಂದ ಹೊರಡುತ್ತಿರುವಾಗ ಮೇಲೇಳುತ್ತಿರುವಂತಹ ಧೂಮ್ರವರ್ಣ, ಆ ಮಬ್ಬಿನಲ್ಲಿ ನಿಮ್ಮಿಬ್ಬರ ಮುಖಮಂಡಲವೇ ಸರಿಯಾಗಿ ಕಾಣ್ತಾ ಇರಲಿಲ್ಲ, ಶರೀರ ಗೊತ್ತಾಗ್ತಿರಲಿಲ್ಲ. ಬೆವರಿದ ಮೈಯಿಂದ ಒಂದೇ ಸವನೆ ರಾಚುತ್ತಿದ್ದ ಪರಸ್ಪರವಾದಂತಹ ಪುಡಿಧೂಳು, ಅದನ್ನು ಪ್ರತ್ಯೇಕಿಸುವುದಕ್ಕೆ ಸಾಧ್ಯವಿರಲಿಲ್ಲ. ನಾನು ಯಾರನ್ನು ಉದ್ದೇಶಿಸಿ ಬಾಣ ಹೊಡಿಬೇಕು? ಯಾರೇ ಆಗಲಿ ಅಂತಲ್ವ? ಹಾಗೆ ಬಾಣ ಹೊಡೆದ್ರೆ ಎಲ್ಲಾದರೂ ನಿನಗಾದರೆ ಈಗ ಆಲೋಚನೆ ಮಾಡು. ಈಗ ನಿನ್ನನ್ನು ಕರ್ಕೊಂಡು ಬಂದು ಯುದ್ಧದಲ್ಲಿ ನಿನ್ನ ಅಣ್ಣನನ್ನು ಕೊಲ್ಲದಿದ್ದದ್ದಕ್ಕೆ ನಿನಗಿಷ್ಟು ಬೇಸರವಾಗಿದೆ. ಆ ರೀತಿಯಲ್ಲಾದರೂ ನಾನು ನಿನ್ನನ್ನು ಕೊಲ್ತಾ ಇದ್ದರೆ ಅಥವಾ ಶಿಕ್ಷಿಸ್ತಾ ಇದ್ದರೆ ಊರವರೇ ಏನು ಹೇಳ್ತಾ ಇದ್ರು? ಮಿತ್ರದ್ರೋಹಿ. ಮಿತ್ರದ್ರೋಹಿಗೆ ಯಾವತ್ತೂ ಈ ಲೋಕದಲ್ಲಿ ಪ್ರಾಯಶ್ಚಿತ್ತ ಇಲ್ಲ. ಸಾಮಾನ್ಯವಾದ ದ್ರೋಹಿಗೆ ಉಂಟು. ಕುದುರೆಗಳನ್ನು ದಾನ ಕೊಟ್ಟರೆ ಆಗ್ತದೆ, 100 ಕುದುರೆಗಳನ್ನು ದಾನ ಕೊಟ್ಟರೆ ಆಗ್ತದೆ.
1000 ದನಗಳನ್ನು ದಾನ ಕೊಟ್ಟರಾಗ್ತದೆ. ಇಂಥ ದಾನ ಪ್ರಕ್ರಿಯೆಗಳು ಉಂಟು ದ್ರೋಹಗಳಿಗೆ ಪ್ರಾಯಶ್ಚಿತ್ತ ರೂಪವಾಗಿ. ಆದರೆ ಮಿತ್ರದ್ರೋಹಿಗೆ ಯಾವತ್ತೂ ಅವನಿಗೆ ಪ್ರಾಯಶ್ಚಿತ್ತ ಇಲ್ಲ ಅಂತ ಯಾವ ದಾನವೂ ನಡೆಯಲಿಕ್ಕಿಲ್ಲ. ಒಂದು ವಿಷಯ ಹೌದು ರಾಮಚಂದ್ರ, ಏನು? ಈಗ ವಾಲಿಗೆ ಸರಿಯಾದ ಒಂದು ಆಳತೆ ನನ್ನದಿದೆ ಅಂತ. ಹೌದು. ಈಗ ನಮ್ಮನ್ನೇ ನಾವು ಉದ್ಘಾಟಿಸಿಕೊಂಡು ಅಭ್ಯಾಸ ಇಲ್ಲ. ನನ್ನ ಬಗ್ಗೆ ನಾನು ಹೇಳುವವನೇ ಅಲ್ಲ ಯಾರ ಹತ್ರ ನನಗೆ ಹೇಗಿದೆ ಆಗಿದೆ, ದಾಕ್ಷಿಣ್ಯ ಸಂಕೋಚ, ಹಾಗಾಗಿ ಹೇಳಿಲ್ಲ. ವಾಲಿಯ ಬಗ್ಗೆ ನಾನು ಬೇಕಾದ ವರ್ಣನೆ ಕೊಟ್ಟೆ. ಈಗ ಇಷ್ಟೆಲ್ಲ ಆಯ್ತು. ಹೌದು. ಇನ್ನೊಂದು 1 ತಿಂಗಳಾದ ಮೇಲೆ ನಾನು ಇದಕ್ಕೆ ಹೋಗಬೇಕಲ್ಲ ಅವನ ಜೊತೆಯಲ್ಲಿ. ಈ ಮೈಯ ಗಾಯ ಇದೆಲ್ಲ ಒಣಗಬೇಕಲ್ಲ. ಹೌದು. ಆವಾಗಲೂ ಇದೇ ರೀತಿ ನನಗೂ ವಾಲಿಯನ್ನು ನಿನ್ನನ್ನು ಬೇರೆ ಬೇರೆ ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ನೀನು ಹೇಳಿಬಿಟ್ರೆ ಅದಕ್ಕೊಂದು ಉಪಾಯ ಮಾಡೋಣ. ನಮ್ಮ ಲಕ್ಷ್ಮಣನನ್ನು ಹೇಳ್ತೇನೆ ನಾನು. ಇದು ಸೊಂಪು ಸೊಂಪಾಗಿ ಬೆಳೆದಿವೆ ನಾಗಪುಷ್ಪಿ ಲತೆಗಳು, ಗಜಪುಷ್ಪ, ಹೌದಲ್ಲ? ಆ ಹೂಮಾಲೆಯನ್ನು ನಿನಗೆ ಹಾಕಿಸ್ತೇನೆ ಅವನಿಂದ. ಪಡಬೇಡ. ಈಗ ಕೆಂಪು ದಾಸವಾಳ ಆದರೆ ವದ್ಯ ಭೂಮಿಗೆ ತಕೊಂಡು ಹೋಗುವಾಗ ಹಾಕುವುದು ಅಲ್ವಾ? ಇದು ಬಿಳಿ, ಈ ಪುಷ್ಪಗಳೇ ಬಿಳಿ ನೋಡು. ಆದ್ದರಿಂದ ಆ ಅಪಾರ್ಥ ಮಾಡಿಕೊಳ್ಳಬೇಡ. ಈ ಬಿಳಿಯಾದ ಹೂಗಳ ಮಾಲೆಯನ್ನು ಕಟ್ಟಿ ಲಕ್ಷ್ಮಣ ನಿನ್ನ ಕುತ್ತಿಗೆಗೆ ಹಾಕ್ತಾನೆ. ನಿನ್ನ ಕುತ್ತಿಗೆಯಲ್ಲಿರುವ ಮಾಲೆ ಹರಿಯುವ ಮೊದಲು ವಾಲಿಯ ಗಂಟಲನ್ನು ಹರಿಯುತ್ತೇನೆ ನಾನು. ಶ್ರೀರಾಮ, ಇನ್ನು ಹೆದರಿಕೆ ನನಗಿಲ್ಲ. ಇಲ್ಲ ಅಲ್ಲ? ವಾಲಿಯನ್ನು ನಾನು ಯುದ್ಧಕ್ಕೆ ಕರೆದೇನೆ. ಆಗ ಹೋದಾಗ ಅವರ ಅಂತಃಪುರ ಅಂತ ಏನಿದೆ, ಹೌದು, ಅದಕ್ಕೆ ಸಮೀಪ ಹೋಗೋದಕ್ಕೊಂದು ಅಡ್ಡ ದಾರಿ ನನಗೆ ಗೊತ್ತುಂಟು. ಹೌದಾ? ಹೋಗ್ಲಿಲ್ಲ. ನಾನು ಯಾಕೆ ಹೋಗ್ಲಿಲ್ಲ? ಅಲ್ಲಿ ಒಂದು 7 ಜನ ಆಶ್ರಮ ಅಂತ. ಏನು ವೈಶಿಷ್ಟ್ಯ? ಹೀಗೆ ಪಾಪಿಗಳು ಹೋದ್ರೆ ನಾಶ ಅವರದ್ದು ಅಂತ ಹೇಳ್ತಾರೆ. ಓ, ಋಷಿಗಳಿದ್ದ ತಪೋಭೂಮಿಯ? ತಪೋಭೂಮಿಯ. ಯಾರೋ ವಾಲಕಿಲ್ಯರು ಯಾರೋ ಹೇಳುವುದು ಕೇಳಿದ್ರು. ಯಾರೋ ಅಂತ ಅವರದ್ದು ಅಂತೂ 7 ಮಂದಿ ಋಷಿಗಳಿರ್ಬೋದು. 7 ಜನ ಅಂತಲ್ಲ, 7 ಜನ. ಹಾಗೊಂದು ಶಾಪ ಉಂಟು ಅಂತ ಪರೀಕ್ಷೆ ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ, ಅದಕ್ಕೆ ಬರಲಿಲ್ಲ. ಪಾಪಿಗಳು ಒಳಗೆ ಹೋಗಕೂಡದು. ಹಾಗಾಗಿ ಈಗ ಅವನು ಪಾಪಿ ಅಂತ ನನಗೆ ಕಾಣ್ತದೆ. ನಾನು ಅಲ್ಲ ಅಂತ ಆಗಬೇಕೋ ಬೇಡ? ಹೌದು. ನಿನ್ನ ಧೈರ್ಯದಲ್ಲಿ ನಾವೊಂದು ಪರೀಕ್ಷೆ ಮಾಡಿದ್ರೆ ಬಹಳ ಹತ್ತಿರ ಹೋಗುದಕ್ಕೆ. ಅಂತೂ ನಿನಗಾಗಿ ಹೋಗ್ಲಿಕ್ಕೆ ಧೈರ್ಯ ಇಲ್ಲದಿದ್ರು ನನ್ನ ಜೊತೆಯಲ್ಲಿ ಬಂದ್ರೆ ಆ ದಾರಿಯಿಂದ ಹೋಗು. ನೋಡು, ನನಗೆ ಧೈರ್ಯ ಉಂಟು. ನನಗೆ ಪಾಪ ಬುದ್ಧಿ ಆವರಿಸಲಿಲ್ಲ. ನಾನು ಪಾಪಿಯನ್ನು ಕೊಲ್ಲಿಕ್ಕಾಗಿ ಹೋಗುವ, ನಾನು ಪಾಪಿ ಅಲ್ಲ ಅಂತ ನನಗೆ ದೃಢ ವಿಶ್ವಾಸ ಉಂಟು. ಆದ್ದರಿಂದ ಸಮೀಪದ ದಾರಿಯಿಂದ ಹೋಗುವುದಕ್ಕೆ ನಿನ್ನನ್ನು ಕರ್ಕೊಂಡು ಇದು ನಿನ್ನ ಕೈಯನ್ನು ನನ್ನ ಕೈಯಲ್ಲಿ ಇಟ್ಟುಕೊಂಡು ಆ ದಾರಿಯಿಂದಲೇ ಹೋಗೋಣ. ನಡೆ ಮುಂದೆ. ಇನ್ನು ಯೋಚನೆ ಮಾಡುವುದಕ್ಕೆ ಈ ಸಲ ಅಣ್ಣ ಇಲ್ಲ, ಧೈರ್ಯ. ಕೂಗೆ ಕೇಳು ಹರಿಯೋ ಗಾರದಿ ಕೂಗೆ ಕೇಳು ಹರಿಯೋ ಕೋಪಾಗ್ನಿ ಹಿಂದೇಳಲು ಮತ್ತೆ ಕರೆದನಲ್ಲ. ಒಂದು ಗಮನಿಸಿದ್ದೀರಾ? ಸ್ವರ ಬದಲಾದದ್ದು. ಘೋರಾಕಾರದಿ ಕೂಗುತ್ತಾ ಇದ್ದಾನೆ. ಸುಗ್ರೀವನ ಕಂಠದಲ್ಲಿ ಇಂತಹ ಸ್ವರ ಯಾವತ್ತೂ ನಾವು ಕೇಳಿಸಿದ್ದಿಲ್ಲ. ಸ್ವರ ಬದಲಾಗಬೇಕು ಅಂತಾದ್ರೆ ಭಾವವು ಬದಲಾಗಬೇಡವೇ? ಇನ್ನೂ ಒಂದು, ಪೆಟ್ಟು ತಿಂದು ಹೆಚ್ಚು ಸಮಯ ಆಗಲಿಲ್ಲ. ಹೀಗಿರಬಹುದು. ಆ ಪೆಟ್ಟಿನ ಉರಿಯೂ ಈ ಕೂಗಿನಲ್ಲಿ ಸೇರಿದೆ. ಆದ್ದರಿಂದ ಘೋರಾಕಾರವಾಯಿತು. ಹಾಗಾದ್ರೆ ಇಷ್ಟು ಬೇಗ ಬರುವುದಕ್ಕಿಲ್ಲ. ಒಟ್ಟು ಗೊಂದಲವಾಗಿದೆ. ಒಟ್ಟಿನಲ್ಲಿ ಬಿಸಿ ತುಪ್ಪದ ಹಾಗೆ ಆಗಿ ಹೋದನಲ್ಲ ಈ ಸುಗ್ರೀವ. ಹೋಗಿ ಇದಿರಿಸದೆ ಉಪಾಯ ಇಲ್ಲ. ರಾತ್ರಿ ಹೊತ್ತು ವಿಶ್ರಾಂತಿಗೋಸ್ಕರ ಮಲಗಿದ್ರೆ ಈ ಕ್ಷಣವೇ ಎದ್ದು ಹೊರಟೆ ಎದುರಿಸ್ತೇನೆ, ಅವನನ್ನು ನೋಡ್ತೇನೆ. ಪ್ರಾಣೇಶ್ವರ, ತಾರಾದೇವಿ ವಿವೇಕದಿಂದ ತಡೆದು
ಆ ಪ್ರಾಣೇಶಗಿಂತೆಂದಳು ಓ ಓ ಓ ಪ್ರಭು, ಅನಿವಾರ್ಯವಾಗಿ ನಿಮ್ಮನ್ನು ನಾನು ತಡೆಯಲೇಬೇಕಾಯಿತು. ಆಯಿತು, ಅವನನ್ನು ಕೊಲ್ಲುವುದಿಲ್ಲ, ಸಾಕೋ. ಹೌದು, ಯಾಕಂದ್ರೆ ನೀವು ನನ್ನ ಪ್ರಾಣೇಶ್ವರ. ಮಾತ್ರವಲ್ಲ, ವಿಶಾಲವಾದ ವಾನರ ಸಮಾಜಕ್ಕೆ ಈಶ್ವರ ನೀವು, ಯಜಮಾನ. ಎಲ್ಲ ಕಡೆಯಲ್ಲಿಯೂ ತಿರುಗಿ ಎಲ್ಲವನ್ನು ಅನುಭವ ಮಾಡಿಕೊಂಡು ಎಲ್ಲವನ್ನು ಕನವರಿಸಿಕೊಂಡೇ ಮಲಗುತ್ತಿರುವವರು ದಿನನಿತ್ಯ. ಸ್ವಾಮಿ, ಏನು ಎಲ್ಲದರಲ್ಲೂ ಅಧಿಕಾರವುಳ್ಳಂತಹ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಲೇ ಇರಬೇಕಾದ್ದು ನಿಮ್ಮ ಪ್ರಾಣೇಶ್ವರಿಯಾಗಿ ಅಥವಾ ಸಹಧರ್ಮಿಣಿಯಾಗಿ ನಾನು ಮಾಡಲೇಬೇಕಾದ ಸೇವೆ ತಾನೇ. ಬಹಳ ನಿಷ್ಠೆಯಿಂದಲೇ ನೀನು ಅದನ್ನು ಮಾಡ್ತಾ ಇದ್ದಿ, ಅಷ್ಟೇ ಏಕೆ ಅದಕ್ಕಿಂತ ಹೆಚ್ಚು ಮಾಡುತ್ತಾ ಇದ್ದಿ. ಎಲ್ಲ ಸಮಯದಲ್ಲೂ ನಿಮ್ಮನ್ನು ನಿಲ್ಲಿಸಿ ತಡೆದು ಮಾತನಾಡುವುದಕ್ಕೆ ನನಗೆ ಧೈರ್ಯ ಬರುವುದಿಲ್ಲ. ಆದರೆ ಈ ಹೊತ್ತಿನಲ್ಲಿ ಅನಿವಾರ್ಯವೋ ಎಂಬಂತೆ ನಿಮ್ಮನ್ನು ಹಿಡಿದು ನಿಲ್ಲಿಸಲೇಬೇಕಾಯಿತು. ಧೈರ್ಯ ಬರುವುದಿಲ್ಲ ಎನ್ನುವುದಕ್ಕಿಂತಲೂ ಅವಶ್ಯಕತೆ ನಿನಗೆ ತೋರಿ ಬರಲಿಲ್ಲ. ಆದರೆ ಈ ಹೊತ್ತು ಅದು ಬಂತು ಅಂತಾಗಿ ಹೋಯಿತಲ್ಲ. ಖಂಡಿತ ಹೌದು, ಹೌದು. ಒಂದು ಮಾತು ಹೇಳಿ ನಿಮ್ಮಲ್ಲಿ. ಏನು ತಾರ? ನೀತಿಯಲ್ಲ ಹೋಗುದಿಂದು ನೀ ಕೇಳು ಮತ್ಪ್ರಾಣ ಕಾಂತಾಯ ನೀತಿಯಲ್ಲ ಹೋಗುದಿಂದು ನೀ ಕೇಳು ಮತ್ರಾಯಣ ಕಾಂತ ಜಾತಂಗದ ಬೀಳಿದೊಂದು ಮಾತು ಕೇಳಿದೆ ನಾನೆಂದು. ಏನು? ಜಾತಂಗದ ಬೀಳಿದೊಂದು ಮಾತು ಕೇಳಿದೆ ನಾನೆಂದು. ಏನು ಹೇಳಿದ? ಪುಂಡರೀಕ ನೇತ್ರನ ಮಾರ್ತಾಂಡ ಜಾತ ಸುಗ್ರೀವರು. ಪುಂಡರೀಕ ನೇತ್ರನ ಮಾರ್ತಾಂಡ ಜಾತ ಸುಗ್ರೀವರು ಕಂಡು ತಮ್ಮೊಳಂತರಂಗಗೊಂಡಿಗಾಗದೆ ನೀತಿಯಲ್ಲ ಹೋಗೋದಿಂದು ನೀಗೇಳು ಮತ್ರಾಣ ಕಾಂತ ನಿದ್ರಾವಶರಾಗಿ ಅವನ್ನೇ ಮರೆತಿದ್ದವರು ನೀವು. ಮಲಗಿದ್ರೆ ಹಾಗೆ. ಸುಗ್ರೀವ ಕರೆದ ಧ್ವನಿ ಕೇಳಿಸಿತು ನಿಮಗೆ. ಯಾರೇ ಕರೆದ್ರು ಹಾ, ಮತ್ತೆ ಉಳಿಯುವವನಲ್ಲ, ನಿನಗೆ ಗೊತ್ತಿದೆ ತಾನೆ. ನಾನೇ ಕರೆಯಬೇಕೋ ಕರೆಯಬೇಡವೋ ಅಂತ ಆಲೋಚನೆ ಮಾಡಿ ಬೇಕಾದ್ರೆ ಮಾತ್ರ ಕರೆಯೋಡು ಅಂತ ನಾನು ಆಗ್ಲೇ ಹೇಳಿದ್ದೇನೆ. ಆದ್ರೆ ಕರೆದು ಸುಗ್ರೀವ ಅಂತ ಗೊತ್ತಾಯ್ತು ನಿಮ್ಗೆ, ಯಾಕಂದ್ರೆ ನೀವು ಅದೇ ಯೋಚನೆಯಲ್ಲಿ ಮಲಗಿದವರು. ಹಗಲು ಹೊತ್ತಿನಲ್ಲಿ ನಿನ್ನೆ ಅಂತ ಹೇಳ್ಬಹುದೋ ಏನೋ, ರಾತ್ರಿ ಬಹಳವಾದ ಕಾರಣ ಮೈಯ ತೀಟೆಯನ್ನು ತೀರಿಸಿ ನಿಮ್ಮ ಸಾಹಸದ ಪ್ರದರ್ಶನವನ್ನು ಮಾಡಿ ಅವನಿಗೆ ಎಷ್ಟು ಮೂದಲಿಕೆ ಮಾತುಗಳನ್ನು ಆಡಬೇಕಾಗಿತ್ತು ಅದೆಲ್ಲವನ್ನು ಪೂರೈಸಿಕೊಂಡು ಬಂದು ಇನ್ನು ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ ಅಂತ ಹೇಳಿದವರು. ಈಗ ಒಮ್ಮೆ ದಿಗ್ಭ್ರಮೆಗೊಂಡವರಂತೆ ಯಾವ ಕಡೆಯಿಂದ ಸ್ವರ ಬಂದಿದೆ ಎಂಬುದು ಸರಿಯಾಗಿ ವಿವೇಚಿಸದೆ ಅತ್ತ ಇತ್ತ ಹುಡುಕಿಕೊಂಡು ಹೊರಟು ನಿಂತಿದ್ದೀರಿ ನೀವು ಒಂದೇ ಸವನಿ. ನನಗೆ ಸುಗ್ರೀವನನ್ನೆರಡು ಚೆನ್ನಾಗಿ
ಬೈದರೆ ಆ ಆ ದಿವಸಕ್ಕೆ ಸಮಾಧಾನ ಆಗುತ್ತದೆ. ಸರಿ, ಹಾ, ಅದು ಹೌದು. ಅಷ್ಟನ್ನು ಮಾಡುವುದರಿಂದಲೇ ಸಮಾಧಾನ ಆಗುತ್ತದೆ ಅಂತ ಆದ ಮೇಲೆ ಹಾ. ಮತ್ತದಕ್ಕಿಂತ ಹೆಚ್ಚಿನದನ್ನು ನಾನು ಮಾಡುತ್ತೇನೆ ಆ, ಎನ್ನುವ ಯೋಚನೆಯಾದ್ರೂ ಯಾಕೆ ನಿನಗೆ ತಾರ? ಯಾಕಂದ್ರೆ ಅವನ ಬಗ್ಗೆ ಉದಾಸೀನ ಅಂತ ಅದರ ಅರ್ಥ ಅಲ್ವೋ? ಹೌದು. ಹಾಗಿರುವಾಗ ಮತ್ತೆ ತಡಿಬೇಕು ನೀನು. ಈ ಕ್ಷಣದಲ್ಲಿ ನಡೆದಂತಹ ಆ, ವಿಷಯದ ಬಗ್ಗೆ ನಿಮಗಿಂತಲೂ ಹೆಚ್ಚು ಆ, ನಾನು ಅನುಭವ ಮಾಡಿಕೊಂಡ ಕಾರಣ ಏನು? ಅದು ಸರಿಯೋ ತಪ್ಪೋ ಅಂತ ವಿವೇಚಿಸುವುದಕ್ಕೆ ಸನ್ನಿಧಾನಕ್ಕೆ ವರದಿ ಮಾಡುವುದು ನನ್ನದು ಕರ್ತವ್ಯ ತಾನೆ. ಹೌದು. ಕೇವಲ ನಿನ್ನ ವಿಚಾರ ಮಾತ್ರ ಅಲ್ಲ ಇದು. ಅಲ್ಲ, ನಾನು ಆಗ್ಲೇ ಹೇಳಿದಂತೆ ಆ, ಈ ವಿಶಾಲವಾದಂತಹ ವಾನರ ಸೇನೆಗೂ ಅಧಿಕಾರಿ ನೀವು. ಹೊರಗಿನಿಂದ ನಾನೇ ನೀವೇ ನೀವೇ ಆದ್ರೂ ಅಂತಃಪುರದ ಒಳಗೆ ಹಾ. ನಿನ್ನ ಮಾತು ನಡೆಯುತ್ತದೆ ತಾನೇ. ಆದರೆ ಆದ್ದರಿಂದಲೇ ನಿನ್ನ ಮಾತನ್ನು ಕೇಳಿಸಿಕೊಳ್ಳುವುದಕ್ಕೆ ನಿಂತಿದ್ದೇನೆ. ಸ್ವಾಮಿ, ಏನು? ಇವತ್ತು ನಾವಿದ್ದೇವೆ, ನಾಳಿನ ಕಾಲಕ್ಕೆ ನಮ್ಮ ಅಥವಾ ನಿಮ್ಮ ಪ್ರತಿನಿಧಿಯಾಗಿ ನಮ್ಮ ಮಗ ಬೆಳೀತಾ ಇದ್ದಾನೆ. ಅಂಗದ ಅವನು ವಿಚಾರವಂತನೇ ಆಗಿರ್ಬೇಕು, ಸಹಜ ತಾನೆ. ಈಗಾಗಲೇ ಹಾಗಾಗಿದ್ರೆ ಹಾ. ತುಂಬಾ ಸಂತೋಷದ ವಿಷಯ. ಆಗ್ತಾ ಇದ್ದಾನೆ ಎಂಬುದು ಸಂತೋಷ. ತಾಯಂದಿರಿಗೆ ಪಕ್ಕನೆ ಅದು ಗೊತ್ತಾಗೋದು. ಹೌದು. ಮತ್ತೆ ಸ್ವಲ್ಪ ಗೊತ್ತಾದರೂ ಸ್ವಲ್ಪ ಹೆಚ್ಚು ಮಾಡಿ ತಂದೆ ಹತ್ರ ಬಂದು ಹೇಳುವುದಕ್ಕುಂಟು. ಅಂದ್ರೆ ಉಳಿದವರ ಮುಂದೆ ಸ್ವಲ್ಪ ಉದ್ಘಾಟಿಸುವುದು ತಮ್ಮ ಮಕ್ಕಳನ್ನು ಒಳ್ಳೆಯದದು, ತಪ್ಪಲ್ಲ. ಅದು ನಿಮ್ಮಲ್ಲಿ ನಾನು ಹೇಳ್ಬಹುದು, ಹಾ. ಹಾಗಂತ ಅವನಲ್ಲಿ ಹೇಳುವುದಕ್ಕಿಲ್ವಲ್ಲ. ಹಾ. ಹೇಳುವುದಕ್ಕಿಲ್ಲ. ಹಾ. ಹಾಗಂತ ಅವನಿಗೆ ಸ್ವತಂತ್ರವಾದಂತಹ ಜೀವನ ಇಲ್ಲಿ. ಹೌದು. ಕಾರಣಾಂತರದಿಂದ ಋಷ್ಯಮುಖ ಎನ್ನುವಂತಹ ಪ್ರದೇಶವನ್ನು ನೀವು ಹೋಗುವುದಕ್ಕಿಲ್ಲ. ಹಾ. ಅಷ್ಟೇ ಹೊರತು ಅವನಿಗೆ ಹೋಗ್ಲಿಕ್ಕಿಲ್ಲ ಅಂತ ಏನಿಲ್ವಲ್ಲ. ಉಳಿದವರು ಇಲ್ಲಿಗೆ ಬರುವುದಿಲ್ಲ ಅಂತಲೂ ಇಲ್ಲ. ಸುಗ್ರೀವನ ಜೊತೆಯಲ್ಲೇ ಕೆಲವು ಮಂದಿಗಳು ಇದ್ರೂ ಸಹ ನಿಮ್ಮನ್ನು ಮೀರಿ ಹೋಗುವ ಔದ್ಧತ್ಯ ಅವರಲ್ಲಿ ಇಲ್ಲ. ನಿಮ್ಮ ಮಾತನ್ನು ಪಾಲಿಸ್ತಾರೆ ಎಂಬಲ್ಲಿಗೆ ನಿಮ್ಮಲ್ಲಿ ಹೇಳಬೇಕಾದ್ದನ್ನು ನನ್ನಲ್ಲಿ ಹೇಳಬೇಕಾದ್ದನ್ನು ನಮ್ಮ ಮಗನಲ್ಲಿಯೂ ಹೇಳ್ತಾರೆ ಎನ್ನುವ ವಿಷಯವೂ ಸತ್ಯ. ಏನಿದ್ರು ಸುಗ್ರೀವನಿಗೂ ನನಗೂ ಇರುವಂತಹ ಹೌದು, ಆ ಒಂದು ಜಗಳ ಮಾನಸಿಕ ಅಷ್ಟೇ, ಒಂದು ಸಣ್ಣ ಕಲ್ಮಶ ಅಷ್ಟೇ. ಏನು ಅವ ನನ್ನ ಶತ್ರು ಅಲ್ಲ, ಎಷ್ಟಾದರೂ ತಮ್ಮ. ಆದರೂ ಸದ್ಯಕ್ಕೆ ನಾವು ದೂರ ದೂರ ಇದ್ದೇವೆ, ಹಾಗೆಂತ ಉಳಿದವರಿಗೆ ಅದು ಸಂಬಂಧಿಸಿದ್ದಲ್ವಲ್ಲ. ಆದ್ರಿಂದಲೇ ಸಿಕ್ಕಿದಾಗ ಮಾತಾಡಿಕೊಳ್ತಾರೆ, ಸುಖ ದುಃಖ ಹೇಳಿಕೊಳ್ತಾರೆ. ಹೌದು. ಈಗ ನಿಮ್ಮ ಶತ್ರು ಅಂದ್ರೆ ಪರ್ಯಾಯವಾಗಿ ನನಗೂ ಶತ್ರು ತಾನೆ. ಹೌದು. ನಮ್ಮ ಈರುವರ ಶತ್ರುವಿನ ಬಳಿಗೆ ನಮ್ಮ ಮಗುವನ್ನು ಹೋಗ್ಲಿಕ್ಕೆ ನಾನು ಬಿಟ್ಟೇನಾ? ಆದ್ರೆ ಸುಗ್ರೀವನ ವಿಷಯದಲ್ಲಿ ಹಾಗಿಲ್ಲ. ಹಾಗಿಲ್ಲ. ಉಳಿದವರು ಅದಕ್ಕಿಂತಲೂ ಹೆಚ್ಚು ಎನ್ನುವುದರಿಂದ ಹಾ. ಹಗಲಲ್ಲಿ ನಡೆದಂತಹ ವಿದ್ಯಮಾನಗಳ ಕುರಿತಾಗಿ ಹಾ. ವಯಸ್ಸಿಗೆ ಸರಿಯಾಗಿ ಮಕ್ಕಳು ಹಾ. ಯುವಕರು ಹಾ. ವೃದ್ಧರು ಹಾ. ನಮ್ಮ ಈ ಋಷ್ಯಮುಖದ ಗಡಿ ಪ್ರದೇಶದಲ್ಲಿ ಸೇರಿ ಹಾ. ಮಾತನಾಡ್ತಾ ಇದ್ದಾಗ ಹಾ. ನಮ್ಮ ಕುಮಾರನ ಗಮನಕ್ಕೆ ಬಂದಂತಹ ಒಂದು ವಿಷಯವನ್ನು ಅವ ಓಡಿ ಬಂದು ನನ್ನಲ್ಲಿ ವರದಿ ಮಾಡಿದ. ಅಂದರೆ ಅವನೇ ಇದು ತನ್ನ ತಾಯಿಯಲ್ಲಿ ಆದಷ್ಟು ಬೇಗ ಹೇಳಬೇಕಾದ ವಿಷಯ ನಾನು ಗ್ರಹಿಸಿದಾಗ ಹಾಗೆ ಅನ್ನಿಸಿತು ನನಗೆ. ಅದು ನಮಗೆ ಸಂಬಂಧಿಸಿದಂತಹ ವಿಷಯ. ಮಗನಾಗಿ ಸಣ್ಣ ಬಾಲಿಶವಾದಂತಹ ಕೆಲಸವನ್ನೇ ನಾವು ಮಾಡಲಿಲ್ಲ, ಪ್ರೌಢನಾಗಿ ಮಾಡಬೇಕಾದಂತಹ ಕೆಲಸವನ್ನು, ಜವಾಬ್ದಾರಿ ಕೆಲಸವನ್ನು ಪೂರೈಸಿದ್ದಾನೆ. ಇದು ಮಾತ್ರ ಸತ್ಯ. ಅಂದ್ರೆ ಸುಗ್ರೀವ ನಿಮ್ಮಲ್ಲಿ ನಿನ್ನೆ ಮಾತನಾಡ್ತಾ ಇದ್ದ ದಾಟಿಯೇ ಪೂರಕವಾಗಿ ಮತ್ತು ಕೂಡಿಸಿಕೊಂಡಿದ್ದಾನೆ ಎನ್ನುವುದಂತೂ ಸತ್ಯ. ಅದವನ ಸ್ವರವೇ ವಿಚಿತ್ರ ಅಲ್ವ ಈಗ ಬಂದ ಕರೆಯದು. ಹೌದು, ನಿನ್ನೆ ಹೇಳಿದ್ದಾಗೆಲ್ವ, ಅಣಕವಲ್ಲ ಅಣ್ಣ ಮೊದಲಿನಂತೆ. ಹಾಗೆ ಅದಕ್ಕೆ ಕಾರಣ ಏನು ಅಂದ್ರೆ ಹಿನ್ನೆಲೆಯಲ್ಲಿ ಸುಮ್ಮನೆ ಹೆಂಡತಿ ಆಸೆಯಿಂದ ಅಣ್ಣನ ಹತ್ರ ಜಗಳ ಮಾಡಿ ಪೆಟ್ಟು ತಿಂದು ಹೋಗುವಂತ ಅಷ್ಟೇ ಅಭ್ಯಾಸವನ್ನು ಇಟ್ಟುಕೊಂಡು ಬಂದದ್ದಲ್ಲವ. ಎಷ್ಟು ಸಲ ಬಂದಿದ್ದಾನೆ, ತುಂಬಾ ಸಲ ಆಗಿದೆ. ಕೊಟ್ರೆ ಮತ್ತೆ ಕೆಲವು ತಿಂಗಳು ಸುದ್ದಿ ಇಲ್ಲ. ಅಷ್ಟಕ್ಕಿಂತಲೂ ವಿಶೇಷವಾಗಿ ಇವತ್ತು ಮತ್ತೊಂದು ಒಂದು ಗೂಢವಾದಂತಹ ಕೆಲಸ ನಡೆದಿದೆ ಅಲ್ಲಿ ಋಷ್ಯಮುಖದಲ್ಲಿ. ಅಂದ್ರೆ ಆ ಕಡೆ ಉತ್ತರದಿಂದ ಅಯೋಧ್ಯೆಯಂತೆ, ದಶರಥ ಪುತ್ರನಂತೆ, ಶ್ರೀರಾಮನಂತೆ ಅವನ ತಮ್ಮನಾದಂತಹ ಲಕ್ಷ್ಮಣ ಸಮೇತನಾಗಿ ಇಲ್ಲಿಗೆ ಬಂದು ಸುಗ್ರೀವನಲ್ಲಿ ಸಖ್ಯತನ ಬೆಳೆಸಿಕೊಂಡಿದ್ದಾನಂತೆ. ಸುಗ್ರೀವನ ಸಖ್ಯತನ ಬೆಳೆಸುವುದಕ್ಕೆ ಕಾರಣ ಏನು ಅಂತಂದ್ರೆ, ಈಗ ಅಯೋಧ್ಯೆಯಲ್ಲಿರುವವರು ಅಂತ ಹೇಳಿದೆ. ಹೌದು. ರಾಜಕುಮಾರರು, ಅಯೋಧ್ಯೆಯದು ಚಕ್ರವರ್ತಿ ಪೀಠ. ಹೌದು. ದಶರಥ. ಹೌದು. ಹೌದು. ಅವರು ಸುಗ್ರೀವನನ್ನು ಕಾಣುವುದಕ್ಕಾಗಿಯೇ ಅಯೋಧ್ಯೆಯಿಂದ ಹೊರಟು ಬಂದ್ರೆ. ಸುಗ್ರೀವನನ್ನು ಕಾಣುವುದಕ್ಕಾಗಿ ಅಯೋಧ್ಯೆಯಿಂದ ಹೊರಟದ್ದಲ್ಲ,
ಅವನಿಗೆ ಪಿತೃವಾಕ್ಯ ಪರಿಪಾಲನೆ ಎನ್ನುವುದೊಂದು ದೀಕ್ಷೆಯಂತೆ ರಾಮನಿಗೆ. ದಶರಥನ ಮಾತನ್ನು ನಡೆಸಿಕೊಡಬೇಕಾದ್ದು. ಆ ಕಾರಣದಿಂದ ವನವಾಸವನ್ನು ಕೈಗೊಂಡಿದ್ದಾಗ ವನವಾಸಕ್ಕೆ ಈ ಪ್ರದೇಶವನ್ನು ವನ ಪ್ರದೇಶ ಅಂದ್ರೆ ಪಂಚವಟಿಯಲ್ಲಿ, ಇಲ್ಲಿ ಬರಲಿಲ್ಲ ಆಗ, ಅಲ್ಲಿ ಅವನ ಹೆಂಡತಿಯಾದಂತಹ ಸೀತೆಯ ಜೊತೆಯಲ್ಲಿ ಅವನು ಕಾಲಯಾಪನೆ ಮಾಡ್ತಾ ಇದ್ದಾಗ ಅಲ್ಲೊಂದು ಘಟನೆ ನಡೆಯಿತಂತೆ. ಅವನಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸೀತಾಪಹಾರ ನಡೆಯಿತಂತೆ. ಯಾರಿಂದ ಅಂತ ಗೊತ್ತಿಲ್ಲ. ಹೌದಾ? ಕಳ್ಳತನ ಆಗುವುದು ಯಾರಿಂದ ಅಂತ ಗೊತ್ತಿದ್ರೆ ಕೆಲವರು ಹೇಳ್ತಾರೆ ಯಾವುದೋ ವಸ್ತುವನ್ನು ಕಳ್ಕೊಂಡ್ರೆ ಪರಿಚಯದವರು ಕೇಳುವುದಾಗಿ ಎಲ್ಲಿ ನೀವು ಕಳ್ಕೊಂಡದ್ದು, ಕಳ್ಕೊಳ್ಳುವುದಕ್ಕೆ. ಹಾಗೆ ಯಾರೋ ಅಪಹಾರ ಮಾಡಿದ್ದು ಯಾರು ಅಂತ ಗೊತ್ತಾದ್ರೆ ಆಗುವುದಕ್ಕೆ ತಿಳಿಯುವುದಕ್ಕೋಸ್ಕರ ಬಹಳ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕಣ್ಣೀರು ಸುರಿಸಿ ಕಂಡವರಲ್ಲಿ ಕೇಳಿ 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 ಬಂದು ಇಲ್ಲಿ ನಮ್ಮ ಕಿಷ್ಕಿಂಧೆಯ ತಪ್ಪಲಲ್ಲಿ ಪಂಪಾ ಸರೋವರದಲ್ಲಿ ಹನುಮಂತ ಕಾಣಸಿಕ್ಕಿದನಂತೆ. ಅವನಲ್ಲಿ ವಿಷಯವನ್ನು ತಿಳಿಸಿ ಅವನ ಮೂಲಕವಾಗಿ ಮೇಲೆ ಬಂದು ಸುಗ್ರೀವನ ಸಖ್ಯತನ ಮಾಡಿದನಂತೆ. ಸುಗ್ರೀವನು ತನ್ನ ಆಪತ್ತನ್ನು ಹೇಳಿಕೊಂಡನಂತೆ. ನನ್ನ ಅಣ್ಣನಾದಂತಹ ವಾಲಿ ನನ್ನ ಹೆಂಡತಿಯಾದಂತಹ ರುಮೆಯನ್ನು ಬಲಾತ್ಕಾರವಾಗಿ ಇಟ್ಟುಕೊಂಡಿದ್ದಾನೆ. ನಾನು ಕೇಳಿದ್ರೆ ಅವ ಕೊಡುವುದಿಲ್ಲ. ನಮ್ಮ ವಿಷಯ ಹೌದು, ನಮ್ಮ ವಿಷಯ ಅದೇ. ನಾನು ಕೊಡದೇ ಇದ್ದ ಆ ನೋವನ್ನು ಸಹಿಸಲಾರದೆ ಅಣ್ಣನ ಹತ್ರ ಪೆಟ್ಟು ಮಾಡಿ ಮಾಡಿ ಸಾಕಾಯ್ತು ನನಗೆ. ಪೆಟ್ಟು ತಿಂದು ಒದ್ದು 2 ಕಾಲಿಂದ ಒಮ್ಮೆ ಒದ್ದು ಓಡ್ತಾನೆ ಅವ. ಏನು ಮಾಡುದು, ನಾನು ಬದುಕು ಹಾಗಿಲ್ಲ ಅಂತ ಹೇಳಿದಕ್ಕೆ ಈ ರಾಮ ಹೇಳಿದಂತೆ. ಏನು ಹೇಳಿದ? ನಿಮ್ಮ ಮೇಲೆ ಸಿಟ್ಟು ಬಂತು ರಾಮನಿಗೆ. ಅಂದ್ರೆ ಇವ ದೂರು ಕೊಟ್ಟ. ದೂರು ಕೊಟ್ಟ. ಅದನ್ನು ಚಂಡ ವಿಕ್ರಮ ರಾಮನ ಹೆಂಡತಿಯನ್ನು ರಾವಣ ಕೊಂಡು ಹೋಗಲ. ಸತಿಯನ್ನು ಬಿಡಿಸಿಕೊಡುವೆನೆಂದು ನಿನ್ನ ಕೊಂದಾತನ ಸತಿಯನ್ನು ಬಿಡಿಸಿಕೊಡುವೆನೆಂದು ಮಾನವಾಧಿಪತಿಯು ಸತ್ಯವನಿದ್ದನಂತೆ. ಮಾನವಾಧಿಪತಿಯು ಸತ್ಯವನಿದ್ದನಂತೆ. ನೀತಿಯಲ್ಲ ಬೋಬುದೆಂದು ನೀ ಕೇಳು ಮತ್ಪ್ರಾಣ ಕಾಂತ. ರಾಮನು ಸುಗ್ರೀವನಲ್ಲಿ ಮಾತನಾಡುತ್ತಾ ಇದ್ದಂತೆಯೇ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದಂತಹ ಖಳ ರಾವಣನೆನ್ನುವವ ಸೀತೆಯನ್ನು ಅಪಹರಿಸಿದ್ದಾನೆ ಎಂಬುದು ಖಚಿತವಾಯಿತಂತೆ. ರಾಮನಿಗೂ ಗೊತ್ತಾಯಿತು. ಹೇಗೆ ಅಂತಂದ್ರೆ ಸೀತೆಯು ಧರಿಸಿಕೊಳ್ಳುತ್ತಿದ್ದಂತಹ ಒಂದೊಂದೇ ಆಭರಣವನ್ನು ಆಕೆ ಮೈಯಿಂದ ತೆಗೆದು ಬಿಸಾಡಿದ್ದು ಈ ಪರ್ವತದ ಮೇಲೆ ಬಿದ್ದುದು ಈತನು ಸಂಗ್ರಹಿಸಿ ಇಟ್ಟುಕೊಂಡಿದ್ದನಂತೆ. ಯಾರು? ಸುಗ್ರೀವ. ಈ ಆಭರಣಗಳನ್ನೆಲ್ಲ ಸುಗ್ರೀವ ತೋರಿಸಿದಾಗ ರಾಮ ಮತ್ತು ಲಕ್ಷ್ಮಣ ಇಬ್ಬರು ಸೇರಿ ಸೀತೆಯ ಕೆಲವು ಆಭರಣಗಳನ್ನು ಪತ್ತೆ ಹಚ್ಚಿದ್ರು. ಇದು ಸೀತೆಯದೆಂದೇ ಗೊತ್ತಾಯಿತು. ಹಾಗಾದ್ರೆ ಇಂಥಲ್ಲಿಯೇ ಸೀತೆ ಇರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ಸಿಟ್ಟಿಗೆದ್ದಂತಹ ರಾಮ ನಾನು ಸೀತೆಯನ್ನು ಕಾಣಲಿಲ್ಲ, ಇನ್ನು ಕಾಣದೇ ಇದ್ದಂತಹ ಸೀತೆಯನ್ನು ತರುವುದಕ್ಕೆ ಬೇಕಾಗಿ ನಾನು ಶ್ರಮಿಸ್ತೇನೆ ಎಂಬುದು ಸತ್ಯ. ಅದಕ್ಕಿಂತ ಮೊದಲು ಕ್ಷತ್ರಿಯನಾದಂತಹ ನಾನು ನಿನ್ನ ಆಪತ್ತನ್ನು ಕೇಳಿ ಹಾಗೆ ನಿನ್ನನ್ನು ಬಿಟ್ಟು ಹೋಗುವ ಹಾಗಿಲ್ಲ.
ನೀನು ನೋಡ್ತಾ ಇದ್ದಂತೆಯೇ ನಿನ್ನ ಹೆಂಡತಿಯಾದಂತಹ ರುಮಿಯನ್ನು ವಾಲಿ ವಶದಲ್ಲಿಟ್ಟುಕೊಂಡಿದ್ದಾನೆ ಅಂತಾದ್ರೆ ಅವನು ಕೇವಲ ಮೂರ್ಖನಾಗಿದ್ದಾನೆ. ಅಂತಹ ಆತತಾಯಿಯಾದಂತಹ ವಾಲಿಯನ್ನು ಸಂಹರಿಸಿ ನಿನ್ನ ಹೆಂಡತಿಯನ್ನು ಖಂಡಿತ ನಾನು ತಂದು ಕೊಡ್ತೇನೆ ನಿನಗೆ ಅಂತ ವಚನವಿತ್ತನಂತೆ. ರಾಮ ಅಯೋಧ್ಯೆಯಿಂದ ಬಂದವ. ಹೌದು. ಸುಗ್ರೀವನಲ್ಲಿಗೆ ಅವ ಬಂದದ್ದೇ ಹಾ, ತನ್ನ ಅರಸಿಯನ್ನು ಹುಡುಕುತ್ತ ತಾನೇ ಕಳ್ಕೊಂಡವಳು. ಹೌದು. ಯಾವುದೋ ರೀತಿಯಲ್ಲಿ ಅವನಿಗೆ ನಮ್ಮ ರಾವಣನೇ ಆ ಕೆಲಸ ಮಾಡಿದ್ದು ಅಂತ ಗೊತ್ತಾಯ್ತು. ಅರಿವಿಗೆ ಬಂತು. ಇನ್ನೂ ರಾಮನಿಗೆ ತನ್ನ ಮಡದಿಯನ್ನು ವಶಪಡಿಸಿಕೊಳ್ಳಿಕ್ಕೆ ಆಗಲಿಲ್ಲ. ಆಗ್ಲಿಲ್ಲ. ಅದರ ಜೊತೆಗೆ ಸುಗ್ರೀವನಿಗೆ ಮತ್ತೆ ಮಾತು ಕೊಟ್ಟಿದ್ದಾನೆ. ಹೌದು. ಮಾತೆ ಕೊಟ್ಟು ಬಿಟ್ಟಿದ್ದಾನೋ. ಮಾತು ಕೊಟ್ಟ, ಹಾ, ಮಿತ್ರತ್ವವನ್ನು ನೆಟ್ಟ. ಮಿತ್ರತ್ವವನ್ನು ದೃಢಪಡಿಸಿಕೊಂಡು ಇಬ್ಬರು ಕೂಡ. ಹಾ, ದೊಡ್ಡದಲ್ಲ, ಅಷ್ಟಕ್ಕೆ ನೀನು ಈ ರೀತಿಯಲ್ಲಿ ಭಯಭೀತಳಾಗುವುದೇ. ಹಾ, ಅಯೋಧ್ಯೆಯ ರಾಮ ಬಂದಿದ್ದಾನೆ. ಹಾ, ಆವಾಗಲೇ ಅರ್ಥ ಆಗಿದೆ, ಹಾ, ತನ್ನ ಮಡದಿಯನ್ನು ಅವ ಕಳ್ಕೊಂಡಾಗಲೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಅವನಲ್ಲಿ ಇಲ್ಲದೆ ಹೋಗಿದೆ. ಹಾ, ಅಂತಹವನು ಇನ್ನೊಬ್ಬನ ಹಾ. ಮಡದಿಯನ್ನು ದೊರಕಿಸುವುದಕ್ಕೆ ಹಾ, ಎಷ್ಟು ಪ್ರಯತ್ನವನ್ನು ಮಾಡಬಲ್ಲ, ಅದರಲ್ಲಿ ಎಷ್ಟು ಸಫಲತೆಯನ್ನು ಪಡೆಯಬಲ್ಲ. ಹಾ. ಆ ಸಾಮರ್ಥ್ಯವಾದರೂ ರಾಮನಿಗುಂಟೆ ಎನ್ನುವ ವಿಚಾರವನ್ನು ನೀನು ಸ್ವಲ್ಪ ತರ್ಕ ಉಂಟು ಮಾಡಬೇಕು ಎನ್ನುವುದಕ್ಕೆ ನಿದರ್ಶನ ಉಂಟು ಪ್ರಭು. ಏನು ನಿದರ್ಶನ ಉಂಟು? ದುಂದುಭಿಯ ಕಾಯವ ಕಾಲಿಂದು ಚಿಮ್ಮಿ ಯೋಜನಕ್ಕೆ ಕಾಲಿಂದ ಚಿಮ್ಮಿಯೋ ಜನಕ್ಕೆ ಹೌದೇ? ಬಂದು ಬೀಳಲ ಮೇಲೆ ಕೇಳೊಂದು ಕಾರ್ಯವ ಏಳು ತಾಳ ವೃಕ್ಷಗಳು ಸೀಳು ಮಾಡಲಿಗ ನಿಮ್ಮ ಬೆಲೆ ಗೂಡಿ ಬಂದರಂತೆ ಕಾಲೋ ನೀತಿಯಲ್ಲ ಪೋ ಎಂದು ಹೀಗೆ ಏಳು ಮತ್ರಾಣ ಕಾಂತಯ ಆಯ ಮನಸ್ಸಿನಲ್ಲುಂಟಾದಂತಹ ನೋವಿನಿಂದ ಸಿಟ್ಟಿನ ಮಾತುಗಳಿನ ಆಡಿದಷ್ಟಕ್ಕೆ ಸುಗ್ರೀವ ನಂಬಲಿಲ್ಲ. ನಿಮಗೆ ಉಂಟಾದಂತಹ ಅನುಮಾನದಂತೆಯೇ ಅವನಿಗೂ ಇದು ಆದೀತೆ ಎನ್ನುವಂತಹ ಅನುಮಾನ ಉಂಟಾಗಿ ನಿಮ್ಮ ಕೆಲವು ಪರಾಕ್ರಮದ ಕಥೆಗಳನ್ನೆಲ್ಲ ರಾಮನ ಮುಂದೆ ಹೇಳಿಕೊಂಡನಂತೆ. ಏನು ಹೇಳಿದ್ರು? ಅಂದ್ರೆ ನೀವು ಮೈಯ ಸೊಕ್ಕನ್ನು ಇಳಿಸುವುದಕ್ಕೆ ಬೇಕಾಗಿ ದಿನನಿತ್ಯವೂ ಮಾಡುವಂತಹ ಒಂದು ಕಾಯಕ ಇದೆಯಲ್ಲ, ದುಂದುಬಿಯ ಅಟ್ಟೆ. ಆ ಅಟ್ಟೆಯನ್ನು ನೀವು ಸಿಟ್ಟು ಬಂದಾಗ ಆ ಸಿಟ್ಟನ್ನು ರಾಕ್ಷಸನ ಮೈ ಅಂತ ತಿಳಿದ ಅಟ್ಟೆಯನ್ನು ಮೊಣಕಾಲ ಪರ್ಯಂತರ ಮೇಲಕ್ಕೆ ಎತ್ತಿ ಕೆಳಗೆ ಬಿಸಾಡುವ ಕ್ರಮ ಇದನ್ನು ಹೇಳಿದನಂತೆ. ಆ ಕಥೆಯನ್ನು ಕೇಳಿದಂತಹ ರಾಮ, ನೋಡು ನಾನೇನು ಮಾಡ್ತೇನೆ ಅಂತ ಹೇಳಿ ತನ್ನ ಕಾಲಿನ ಮೂಲಕವಾಗಿ ಯೋಜನಾಂತರಕ್ಕೆ ಹಾರಿಸಿದನಂತೆ ಒಂದೇ ಸಲ. ನೀನು ಅದನ್ನು ಹೇಳುವಾಗ ಸ್ವಲ್ಪ ಶೈಲಿ ಬದಲಾಗುತ್ತದೆ ಅಲ್ವಾ? ಅಲ್ಲಲ್ಲ, ಆ ಶಬ್ದಕ್ಕೆ ಅಷ್ಟು ತೂಕ ಉಂಟಲ್ಲ. ಹೌದು, ಹಾದೀತು ತಾರೆ. ಆಯಿತೋ ಇನ್ನೇನಾದರೂ? ಮತ್ತೂ ಒಂದು ಪ್ರದರ್ಶನ ನಡೆಯುತ್ತಂತೆ. ಸಪ್ತ ತಾಳಗಳು, ಆ ತಾಳ ವೃಕ್ಷದ ಗರಿಯನ್ನು ಕತ್ತರಿಸಿ ನೀವು ಮೆರೆಯುವಂತಹ ಕ್ರಮ ಉಂಟಲ್ಲ, ಪರಾಕ್ರಮದ ಪ್ರತೀಕ ಅದು, ಮತ್ಯಾರಿಗೂ ಸಾಧ್ಯವಾಗುವುದಿಲ್ಲ ಎನ್ನುವುದನ್ನು ಹೇಳಿಕೊಂಡಾಗ ಆ ವೃತ್ತಾಕಾರವಾಗಿ ನಿಂತುಕೊಂಡಿದ್ದಂತಹ ತಾಳ ವೃಕ್ಷಗಳನ್ನು ಕಾಲಲ್ಲಿ ಮೆಟ್ಟಿ ಸಾಲಾಗಿ ನಿಲ್ಲಿಸಿ ಒಂದೇ ಶರ ಪ್ರಯೋಗಿಸಿ ಅದನ್ನು ಸೀಳಿ ಬಿಸಾಡಿದನಂತೆ ಆತ. ಈ ಎರಡು ಪ್ರಕರಣಗಳು ನಿದರ್ಶನ. ಇದು
ರಾಮನ ಸಾಮರ್ಥ್ಯವನ್ನು ತೋರಿಸಿ ಅಳೆಯುವುದಕ್ಕೆ ಸುಗ್ರೀವ ಇಟ್ಟಂತಹ ಪರೀಕ್ಷೆ. ನಂಬಿಕೆ ಬಂತವನಿಗೆ. ಅಂಗದ ಅದನ್ನು ನಿನ್ನಲ್ಲಿ ವರದಿ ಮಾಡಿದ್ದು. ಅಂಗದನಿಗೆ ಹೇಳಿದ್ದನ್ನು ಕೇಳಿ ಬಂದು ತಿಳಿಸಿ. ಅಲ್ಲ, ಅದೇ ಅಂಗದನ ವರದಿಯ ಪ್ರಭಾವ ನಿನ್ನ ಮೇಲೆ ಎಷ್ಟು ಆಗಿದೆ ಅಂತ ಹೌದು ನೀನು ಹೇಳುವ ಬಗೆಯಲ್ಲೇ ಗೊತ್ತಾಗ್ತದೆ. ಹೌದು ಸ್ವಾಮಿ. ಇಲ್ಲಿ ವಿಷಯಗಳು ಹಲವು ಉಂಟು ತಾರ. ಹೇಳಿ. ಒಂದು, ರಾಮನೇ ದುಃಖಿಯಾಗಿ ಅವನ ಸಂಕಟವನ್ನು ಪರಿಹರಿಸುವುದಕ್ಕೊಂದು ಮಾರ್ಗಾನ್ವೇಷಣೆಯನ್ನು ಮಾಡ್ತಾ ಬಂದವರು. ಹಾಗೆ ಬಂದವ ಸುಗ್ರೀವನ ಬಳಿಗೆ ಬಂದು ಸ್ನೇಹವನ್ನು ಮಾಡಿಕೊಂಡಿದ್ದಾನೆ. ಸುಗ್ರೀವ ಇನ್ನವನಿಗೆ ಏನು ಅಂತ ಮಾತು ಕೊಟ್ಟಿದ್ದಾನೋ ಅದು ಕೊಟ್ಟಿರಬಹುದು. ಇವನು ಅವನಿಗೆ ಸಹಾಯ ಮಾಡುವುದಾಗಿ, ಆದ್ರೆ ಅದಕ್ಕೆ ಮೊದಲು ಅವ ಇವನಿಗೆ ಸಹಾಯ ಮಾಡುವುದಾಗಿ, ಹೀಗೆ ಪರಸ್ಪರರಲ್ಲಿ ವಿಶ್ವಾಸ ಉಂಟು ಮಾಡುವುದಕ್ಕೆ ರಾಮ ಈ ತಂತ್ರಗಾರಿಕೆಯನ್ನು ಬಳಸಿದ. ಈಗ ನಾನದನ್ನು ನನ್ನ ತೋಳುಗಳಿಂದ ಎತ್ತಿದೆ. ಹೌದು. ನನ್ನ ಮೈಯ ಮದವನ್ನು ಬಲವನ್ನು ತೋರಿಸುವುದಕ್ಕಾಗಿ. ರಾಮ ಅದನ್ನೇ ಏನು ಮಾಡಲಿಲ್ಲ. ಅಲ್ಲ, ಅದಕ್ಕಿಂತ ಹೆಚ್ಚು ಅಂತ ಇದರ ಅರ್ಥ ತಾನೇ. ತಂತ್ರ ಕಾಲ ತುದಿಯಿಂದ ಅದನ್ನು ಹಾರಿಸಿದ್ದಕ್ಕೆ. ಹೌದು. ನಾನದನ್ನು ಎತ್ತಿ ಮತ್ತೆ ಕೆಳಗೆ ಹಾಕ್ತಾ ಇದ್ದೆ. ಹೌದು. ನಾನದನ್ನು ಎತ್ತುತ್ತಿದ್ದದ್ದು ಯಾಕೆ? ಕೇವಲ ಮೈಯ ಮದ ಇಳಿಸುವುದಕ್ಕೆ ಅಂತ ನೀನೇ ಹೇಳಿದೆಯಲ್ಲ. ಹೌದೌದು. ಹಾಗಾದ್ರೆ ಅದು ಮತ್ತೂ ಬೇಕು. ಹೌದು. ವಾಲಿಯ ಸಾಮರ್ಥ್ಯ ಎಷ್ಟು ಎನ್ನುವುದಕ್ಕದು ಅಳತೆ ಅಲ್ಲ. ಮದ ಇಳಿಸುವುದಕ್ಕಷ್ಟು. ಹಸಿವಾದಾಗ, ಮಧ್ಯಾಹ್ನದ ಊಟಕ್ಕೆ ಸಮಯ ಆಗಲಿಲ್ಲ, ಆದರೆ ಇನ್ನೂ ಒಂದು ಜಾಮ ಉಂಟು, ಈಗ ಹಸಿವಾಗುತ್ತದೆ, ಏನಾದರೂ ತಿನ್ನುವ. ಮಧ್ಯಾಹ್ನ ಉಂಡಷ್ಟೇ ಉಳ್ಳಿಕ್ಕುಂಟೋ? ಸ್ವಲ್ಪ ಉಂಟು. ಆಮೇಲೆ ಸಂಜೆ ಸ್ವಲ್ಪ, ಮತ್ತೆ ಗಟ್ಟಿಯಾಗಿ ಸೇರಿಸಿಕೊಳ್ಳುವುದು ರಾತ್ರಿಗೆ ಅಲ್ವಾ? ಹೌದು. ಅದು ಅದರ ಮಿತಿ. ಅದು ಹಾಗಾಗಿ ವಾಲಿಯ ಪರಾಕ್ರಮದ ಅಳತೆಗೆ ನಾನು ಯೌಗಿಕವಾಗಿ ನನ್ನ ವ್ಯಾಯಾಮಕ್ಕೋಸ್ಕರ ಬಳಸಿಕೊಳ್ಳುವಂತಹ ಆ ವಿಧಾನ, ಅದು ಪರೀಕ್ಷೆ ಮಾಡಿದ ಕ್ರಮವೇ ತಪ್ಪು. ಇದು ಯುದ್ಧರಂಗವಲ್ಲ. ಸರಿ, ಹೋಗ್ಬೇಕಷ್ಟೇ. ಸರಿ, ಊಟ ಮಾಡುವ ಹೊತ್ತು ಬರಲಿಲ್ಲ. ಹೊತ್ತಿಗಿಂತ ಮುನ್ನವಾಗಿ ಆ ಕಾಲದಲ್ಲಿ ಇಷ್ಟು ಮಾಡಿದವ ಹೊತ್ತಿಗೆ ಸರಿಯಾಗಿ ಉಣ್ಣುವ ಎಷ್ಟು ಉಂಡ. ಹೌದು, ಮಧ್ಯವೇ ಇಡೀ ಊಟ ಮಾಡ್ಲಿಕ್ಕೆ ಹೊರಟದ್ದು ಅಂತ ಹೇಳುವುದು ನೀನು. ಅಲ್ಲ, ಇಷ್ಟು ಮಾಡಿದವ ಆ ಹೊತ್ತಿಗೆ ಎಷ್ಟು ಊಟ ಮಾಡಿ. ಆದ್ರೆ ವಾಲಿ ಅದನ್ನು ಮಾಡುವುದಕ್ಕೆ ಹೊರಟ್ರೆ ಇಷ್ಟಯೋ ಇದಕ್ಕಿಂತ ಹೆಚ್ಚಿರ್ಲಿಕ್ಕಿಲ್ವೋ ಎನ್ನುವುದನ್ನು ಯೋಚನೆ ಮಾಡಬೇಕು. ಸರಿ ಸರಿ. ಆದ್ರಿಂದ ವಾಲಿಯ ಅಳತೆ ಇದರಲ್ಲಿ ಸಿಗುವುದಿಲ್ಲ. ಎರಡನೆಯದು, ಆ ತಾಳೆಯ ಮರಗಳನ್ನು ಅವ ಕತ್ತರಿಸಿ ಹಾಕಿದ. ಹೌದು. ನಾನು ಎಲೆಗಳನ್ನು ಮಾತ್ರ ಕತ್ತರಿಸ್ತಾ ಇದ್ದೆ, ಅದು ಮತ್ತೆ ಚಿಗುರುತ್ತಾ ಇತ್ತು. ಹೌದು. ಅವನು ಎಲೆಗಳನ್ನು ಮಾತ್ರ ಕತ್ತರಿಸಿದನೋ ಮತ್ತೆ ಚಿಗುರುತ್ತಾ ಇತ್ತೋ ವಿಷಯವೇ ಗೊತ್ತಿಲ್ಲ. ಅವ ಇಡೀ ಮರವನ್ನು ಕಡಿದು ಹಾಕಿದ, ಮತ್ತೆ ಚಿಗುರಲೇ ಇಲ್ಲ ಎನ್ನುವ ಹಾಗೂ ಕೂಡ ನೀನು ಹೇಳ್ತಾ ಇದ್ದಿ. ಹಾಗಾದ್ರೆ ಅದೂ ಕೂಡ ನನ್ನ ಕೈ ಚಳಕಕ್ಕೆ ಸರಿಯಾದಂತಹ ಪ್ರಮಾಣ ಅಂತ ನಾನು ಎಣಿಸುವುದಿಲ್ಲ. ಯಾಕೆ ಗೊತ್ತುಂಟೋ? ನಿನ್ನ ಮನಸ್ಸಿನ ಕಾಳಜಿ ಅರ್ಥ ಆಗುತ್ತದೆ. ಅಂಗದನು ಓಡಿ ಬಂದು ಹೇಳಿದ್ದಾನೆ, ಅವನು ಭಯಗೊಂಡಿದ್ದಾನೆ. ಸರಿ. ಬಹಳಷ್ಟು ಮಂದಿ ಚರ್ಚೆ ಮಾಡ್ತಾ ಇದ್ದಾರೆ. ಹೌದು. ಸುಗ್ರೀವ ಸ್ವಲ್ಪ ಹೊತ್ತಿನ ಮೊದಲಷ್ಟೇ ಯುದ್ಧವೊಂದು ಮಾಡಿ ಹೋದವ, ಮತ್ತೆ ಹಿಂದೆ ಬಂದಿದ್ದಾನೆ ಅಂತಾದಾಗ ಇದೆಲ್ಲ ಅತ್ಯಂತ ಸಹಜವೇ. ಆದ್ರೆ ಇಷ್ಟಕ್ಕೆಲ್ಲ ವಾಲಿ ಸುಮ್ಮಗೆ ಕುಳಿತುಕೊಳ್ಳುವುದಕ್ಕೂ ಉಂಟು ತಾರ. ಯಾರಾದರೂ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದಾಗ ಮೈಯ ಮದವನ್ನೇ ಇಳಿಸುವುದಕ್ಕೆ ಸತ್ತ ಹೆಣದ ಜೊತೆಗೆ ಹೋಗಿ ಮೈ ಚಿಕ್ಕುವ ನಾನು ಬದುಕಿದ ಇನ್ನೊಂದು ಜೀವದ ಕರೆಯನ್ನು ಕೇಳಿ ಸುಮ್ಮಗೆ ಉಳಿಯುವುದಕ್ಕೆ ಸಾಧ್ಯವ? ಸುಗ್ರೀವ ಮತ್ತೆ ಕರೆಯುತ್ತಾ ಇದ್ದಾನೆ ಅಂತಾದ್ರೆ ವಾಲಿಯಾದ ನಾನು ನಿನ್ನ ಮಾತನ್ನು ಕೇಳಿ ಯುದ್ಧಕ್ಕೆ ಹೋಗದೆ ಉಳಿದ್ರೆ ನನ್ನ ವ್ಯಕ್ತಿತ್ವ ಏನಾಗುತ್ತದೆ ತಾರೆ? ವಾಲಿ ಆ ಕ್ಷಣಕ್ಕೆ ಸತ್ತು ಹೋಗುವುದಿಲ್ವೇ? ನಿಮ್ಮ ಮಾತಿನಲ್ಲೂ ವಿಶ್ವಾಸ, ನಿಮ್ಮ ಪರಾಕ್ರಮದಲ್ಲೂ ವಿಶ್ವಾಸ. ಆದ್ರೆ ಏನಿದು ನೀನು ಮಾತಾಡು? ನಿಮ್ಮ ಹೆಂಡತಿಯಾಗಿ ಒಂದು ಮಾತು ನಾನು ಕೇಳಲೇ ನಿಮ್ಮಲ್ಲಿ. ಏನು? ನಾಳೆ ನೋಡಿಕೊಂಬ ಯುದ್ಧ ವೇಳೆಯಲ್ಲವೆಂದು ಬೆನುತ ನಾಳೆ ನೋಡಿಕೊಂಬ ಯುದ್ಧ ವೇಳೆಯಲ್ಲ ಇಂದು ಏನು ಕಾಲ ಮೇಲೆ
ತಾರೆ ಹೇಳಿಕೊಂಡಳು ಕಾಲ ಮೇಲೆ ಬಿದ್ದು ತಾರೆ ಹೇಳಿಕೊಂಡಳು ನಾಳೆ ನೋಡಿಕೊಂಬ ಯುದ್ಧ ವೇಳೆಯಲ್ಲ ಬಿಂದು ಎನ್ನುತ್ತ ಕಾಲ ಮೇಲೆ ಬಿದ್ದು ತಾರೆ ಹೇಳಿಕೊಂಡಳು ನಿಧಿಯಲ್ಲ ಪೋಪದಿಂದು ನೀ ಕೇಳು ಮಕ್ಕಳ ಕಾಲ ಜಾತಂಗದ ಬಿಳಿದೊಂದು ಮಾತು ಕೇಳು ಪ್ರಭು, ತಾರೆ ಅದೂ ಒಂದು ಕಾಲ, ಇದೂ ಒಂದು ಕಾಲ. ಯಾವ ಬಹಳ ಹಿಂದಿನ ಕಾಲವನ್ನು ನೆನಪಿಸ್ತೇನೆ ನಾನೀಗ. ಆ, ಅಂದ್ರೆ ನನ್ನ ಮದುವೆಯ ಕಾಲ. ಉಡುಗೊರೆಯಾಗಿ ಬಂದವಳು ನನ್ನ ಸಾಹಸ. ಹೌದು, ದೇವತೆಗಳು ರಾಕ್ಷಸರು ಒಟ್ಟು ಸೇರಿ ಸಮುದ್ರ ಮಥನ ಮಾಡುವಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷ ಮಹಾವಿಷ್ಣುವಿನಲ್ಲಿಯೇ ಯುದ್ಧವನ್ನು ಮಾಡಿದವರು ನೀವು. ನಿಮ್ಮ ಪರಾಕ್ರಮಕ್ಕೆ ಎರಡು ಮಾತಿಲ್ಲ, ಅದು ವಿಶ್ವಾಸದ ಮೇಲೆ. ನಾನು ಒಪ್ಪಿದ್ದೇನೆ, ನಂಬಿದ್ದೇನೆ. ಈಗ ಇನ್ನು ನಿಮ್ಮ ಹೆಂಡತಿಯಾಗಿ ಒಂದು ಮಾತು ಕೇಳಿಕೊಳ್ತೇನೆ. ಏನು ತಾರೆ? ಬೇರೆ ಯಾವುದೇ ವಿಷಯದಲ್ಲಿ ನಿಮ್ಮ ತರ್ಕವಲ್ಲ, ವಾದವಲ್ಲ, ಯಾವುದು ನನಗೆ ಬೇಕಾಗಿಲ್ಲ. ಯಾರೇ ಆದರೂ ಸಹ ಬುದ್ಧಿವಂತರು ಒಂದು ಉತ್ತಮವಾದಂತಹ ಕೆಲಸವನ್ನು ಮಾಡುವಾಗ ಒಂದು ಗೊತ್ತು ಅಂತ ಇದೆಯಲ್ಲ. ಹೌದು, ಕಾಲ ಅಕಾಲ, ಅಕಾಲದಲ್ಲಿ ಯಾವುದನ್ನೂ ಮಾಡಬಾರದು. ಮಾಡಿದ್ರೆ ಶ್ರೇಯಸ್ಸಲ್ಲ. ಇದು ರಾತ್ರಿ, ಎಲ್ಲಿ ನೋಡಿದಲು ಕತ್ತಲು, ಸತ್ಯ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಏನು ಗೊತ್ತಾಗುದಿಲ್ಲ. ಆ. ಒಂದು ಸ್ವರ ಮಾತ್ರ ಕೇಳಿದೆ, ಸುಗ್ರೀವನ ಸ್ವರ ಅಂತ ನೀವು ನಂಬಿದ್ದೀರಿ, ಹೊರಟು ನಿಂತಿದ್ದೀರಿ. ಸೂರ್ಯೋದಯವಾದ ಮೇಲೆ ಪ್ರಪಂಚವೆಲ್ಲ ಬೆಳಕನ್ನು ತೋರುವ ಸಂದರ್ಭದಲ್ಲಿ ಯಾರ್ಯಾರು ಹೇಗಿರ್ತಾರೆ ಅಂತ ನೋಡಿ ವಿವೇಚಿಸಿ ಹೆಜ್ಜೆಯನ್ನು ಗಟ್ಟಿಯಾಗಿ ಊರುವುದಕ್ಕೆ ನಿಮಗೆ ಬೇಕಾದ ಸ್ಥಾನ ಸರಿಯಾಗಿ ಸಿಕ್ಕುವ ಹಾಗಾಗ್ತದೆ ಎಂಬುದರಿಂದ ಈ ರಾತ್ರಿ ಕಾಲದಲ್ಲಿ ಈ ಯುದ್ಧ ಬೇಡ, ನಾಳೆ ನೋಡಿಕೊಳ್ಳುವ ಎನ್ನುವುದು ನನ್ನ ಸಲಹೆ. ಅದನ್ನು ನೀವು ಒಪ್ಪಿದ್ರೆ ನನಗೆ ಸಂತೋಷ. ನೀನು ಸಲಹೆಯನ್ನು ಕೊಟ್ಟದ್ದು ಅಷ್ಟೇ ಕಾಳಜಿಯಿಂದ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಹಾ, ಆದರೆ ಒಂದು ನೋಡು, ಹೇಳಿ. ಸಲಹೆಯನ್ನು ಕೊಡುವಾಗ ಹಾ, ನನ್ನ ಹೆಂಡತಿಯಾಗಿಯೇ ಕೊಟ್ಟೆ. ಹೌದು, ಮೊದಲು ಹೇಳಿದ ಎಲ್ಲ ವಿಷಯಗಳನ್ನು ಬಿಟ್ಟೆ. ಸರಿ. ರಾಮ ಬಂದದ್ದು, ಹಾ. ಅವನ ಪರಾಕ್ರಮವು, ಅವರೊಳಗೂ ಆದ ಒಪ್ಪಂದವು ಹಾ. ಯಾವುದೂ ಇಲ್ಲ. ಹಾ, ಇದು ಶುಭ ವೇಳೆಯಲ್ಲ. ಅಲ್ಲ, ಆದ್ದರಿಂದ ಈ ಹೊತ್ತಿಗೆ ಹೊರಡುವುದು ಬೇಡ. ಬೇಡ, ಸುಗ್ರೀವನಲ್ಲಿ ಯುದ್ಧ ಮಾಡುವುದಕ್ಕೆ ಆಹಾ. ನಿನ್ನ ಆಕ್ಷೇಪ ಇಲ್ಲ. ಅಲ್ಲ, ಈ ವೇಳೆಯಲ್ಲಿ ಮಾತ್ರ ಬೇಡ. ಬೇಡ. ಅರೆ ತಾರಾ, ನಾನು ನಾನೇ ಅಲ್ವೇ? ಚಿತ್ರಗಾರಂಗಿಗೆ ಭಯಂಗ ಸಮುದ್ರ ಮಥನದ ಸಮಯವನ್ನು ನೀನು ನೆನಪಿಸಿದೆ. ಹೌದು, ನಾವು ಜೊತೆಯಾದ ದಿವಸ ನೀನು ನನ್ನ ಅದ್ಭುತವಾದ ಭುಜ ಸಾಮರ್ಥ್ಯವನ್ನು ಕಂಡು ಮೆಚ್ಚಿಕೊಂಡವಳೇ ಇದ್ದೀಯ. ಹೌದು, ಆದ್ದರಿಂದಲೇ ನನ್ನ ಜೊತೆ ಸೇರಿದವಳು ನೀನು. ಹೌದು. ನಿನ್ನ ಕೋಮಲವಾದ ಬಾಹುಗಳನ್ನು ಹಾ, ನನ್ನ ಶೌರ್ಯಕ್ಕೆ ಉಡುಗೊರೆಯ ರೂಪದಲ್ಲಿ ನನ್ನ ಕೊರಳಿಗೆ ಹಾರವಾಗಿ ಹಾಕಿದೆ. ಖಂಡಿತ. ಆ ಹಾರದ ಮೌಲ್ಯವನ್ನು ನಾನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಹಾ, ಸಾಹಸದಿಂದಲೇ ವಾಲಿಗೆ ಹೆಸರು ಬಂದಂತ. ವಾಲಿ ಒಬ್ಬ ಹೋರಾಟಗಾರ. ಹಾ, ಅಂತಹ ಹೋರಾಟಗಾರನಾದವ ತನ್ನ ಬದುಕಿನಲ್ಲಿ ಒಂದು ವ್ರತವನ್ನಾಗಿ ಅದನ್ನು ಅಂಗೀಕರಿಸಿದವ. ಹಾ, ಮತ್ತದಕ್ಕೆ ತಿಥಿವಾರ ನಕ್ಷತ್ರಗಳನ್ನು ನೋಡುವುದಕ್ಕುಂಟೆ, ಹಾ, ಹಾ. ಮತ್ತೆ ರಾತ್ರಿ ಹಗಲು ಎನ್ನುವುದನ್ನು ನೋಡುವುದಕ್ಕುಂಟೆ. ಯಾವ ಸಮಯದಲ್ಲೇ ಆಗಲಿ ಕರೆದ್ರೆ ಆ ಕ್ಷಣಕ್ಕೆ ಹೋಗುವವ.
ಹಾ ಮಾಯಾವಿ ಹೆಣ್ಣು ಮಗಳೊಬ್ಬಳನ್ನು ಎತ್ತಿಕೊಂಡು ಆಕಾಶ ಮಾರ್ಗದಲ್ಲಿ ಸಾಗುತ್ತಾ ಇದ್ದಾಗ ಹಾ ಅವಳ ಮೊರೆ ಕೇಳಿಸಿದ್ದು ಅದೇ ರಾತ್ರಿ ಕಾಲದಲ್ಲಿ ತಾನೆ. ಎತ್ತು ಹೊರಡಲಿಲ್ವಾ ಆ ಕ್ಷಣಕ್ಕೆ ನಾನು ಹಾ ಬೆಳಗಾಗಲಿ ಅಂತ ಕಾಯುವುದಕ್ಕುಂಟು. ಹಾ ಯಾಕೆ ಯಾರೋ ಆಪತ್ತಿನಲ್ಲಿದ್ದಾರೆ, ಹಾ ಬೆಳಗಾಗುವವರೆಗೆ ಕಾದರೆ ಆಮೇಲೆ ಹೋಗಬೇಕಾದಂತಹ ಅಗತ್ಯವೂ ಇಲ್ಲದೆ ಹೋಗಬಹುದು. ಹಾ ಹಾಗಾಗಿ ನಮ್ಮಂತಹ ಉದ್ಯಮಿಗಳು, ಉದ್ಯಮಶೀಲರು ಹಾ ಕ್ಷಣವನ್ನು ತಮಗೆ ಶುಭ ಮುಹೂರ್ತವನ್ನಾಗಿ ಬಳಸಿಕೊಳ್ಳುವವರು. ಹಾ ಇದನ್ನು ತಿಳಿಯದವಳಲ್ಲ ತಾರಾ ನೀನು. ಆದ್ದರಿಂದಲೇ ನನಗೆ ಅನುಕೂಲೆಯಾಗಿ ವ್ಯವಹರಿಸಬೇಕಾದವಳು. ಹಾ ಚಿತ್ರತರವಾದಂತಹ ಶರೀರ ಮಾತ್ರ ಉಳ್ಳವಳಲ್ಲ, ಅಷ್ಟೇ ಮಧುರ, ಅಷ್ಟೇ ಸುಂದರ ನಿನ್ನ ವ್ಯವಹಾರ ಮಾತುಗಳು ಕೂಡ. ಈ ಹೊತ್ತು ಮಾತ್ರ ವಿಚಿತ್ರವಾಗಿ ಬರ್ತಾ ಇವೆಯಷ್ಟೇ. ಆದರೆ ಇದು ನಿನಗೆ ತಕ್ಕುದಲ್ಲ. ಮಿತ್ರಜಾತನಾದಂತಹ ಸುಗ್ರೀವ ಈಗ ಮತ್ತೆ ಕರೆದಿದ್ದಾನೆ ಅಂತಾದ್ರೆ ಅವನ ಕರೆಗೆ ಕ್ಷಣಕ್ಕೆ ಹೋಗಿ ಸ್ಪಂದಿಸದೆ ಇದ್ರೆ ನಾಳೆ ನಾನು ಹೋಗುವ ಅಗತ್ಯವೇ ಇಲ್ಲ. ಯಾಕಂದ್ರೆ ನಾನು ಈ ಕ್ಷಣಕ್ಕೆ ಸೋತ ಹಾಗಾಗುತ್ತದೆ. ವಾಲಿ ಹಾಗಾಗಬೇಕು ಅಂತ ನೀನು ಬಯಸ್ತೀಯ. ವಾಲಿಯ ಸಾಮರ್ಥ್ಯವನ್ನು ನೀನು ತಿಳಿಯದವಳೋ ಹೇಳು. ನೀನೇ ಉದಾಹರಣೆಯನ್ನು ಕೊಟ್ಟೆಯಲ್ಲ. ವಿಷ್ಣುವಿನದು, ವಿಷ್ಣು ಒಬ್ಬನೆಯೋ. ಜಗತ್ತಿನಲ್ಲಿ ನನಗೆ ಹೆಸರೇ ಅದಕ್ಕೋಸ್ಕರ ಅಲ್ಲವೇ? ಹರ ಗೋಲಭನೆನ್ನುವ ಗಂಧರ್ವನ ಜೊತೆಗೆ 15,000 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದವನು ರಾತ್ರಿ ಹಗಲೆನ್ನದೆ. ಇದನ್ನು ತಿಳಿಯದವಳೇನೂ ನೀನಲ್ಲ. ಮೈ ಮೇಲೆ ಒಂದು ಗಾಯವನ್ನು ಮಾಡಿಸಿಕೊಳ್ಳದೆ ಈವರೆಗೆ ಹೋರಾಟದ ಕ್ಷೇತ್ರದಲ್ಲಿ ಎದ್ದು ನಿಂತಿದ್ದೇನೆ. ಸಮುದ್ರ ಮಥನವನ್ನು ಕಣ್ಣಾರೆ ಕಂಡವಳು 2 ಬಾಹುಗಳಿಂದ ನಾನೋರ್ವನೇ ಕಡೆದಾಗ ತ್ರಿಮೂರ್ತಿಗಳನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದನ್ನು ನೀನು ಕಂಡಿದ್ದೀಯ. ಹಾಗಾದ್ರೆ ಅವರೂ ನನ್ನ ಅಧಟಿಗೆ ಅಂಜುತ್ತಾರೆ ಅಂತಾದ ಮೇಲೆ ಮತ್ತಿನ್ನು ಉಳಿದವರ ಪಾಡಿ ಅಯೋಧ್ಯೆಯ ರಾಮ ಅಂತ ಹೇಳ್ತೀನಿ. ರಾಮನೋ ಇನ್ನೊಬ್ಬನು ಯಾವನೇ ಆಗಿರಲಿ, ವಾಲಿಯಂತಹವನಿಗೆ ಲೆಕ್ಕವೋ ಅಂತ ಕೇಳು. ಅವನೇ ಸೋತಿದ್ದಾನೆ. ಅಷ್ಟೇ ದುರ್ಬಲನಾದಂತಹ ಸುಗ್ರೀವನ ಜೊತೆ ಸೇರಿದ್ದಾನೆ ಎನ್ನುವ ಮಾತ್ರಕ್ಕೆ ನಾವು ಯಾಕೆ ಅಂಜಿಕೆ ಪಡಬೇಕು? ಆಶ್ವಾಸನೆ ಯಾರೂ ಕೊಡ್ತಾನೆ. ಕೊಡುವಾಗ ತಾನು ಸತ್ಯವನ್ನೇ, ಯಾಕಂದ್ರೆ ಅವನ ಸಾಮರ್ಥ್ಯ ಇದ್ದವಷ್ಟೇ ಅಲ್ವೇ ಮಾಡುವುದು. ವಾಲಿಯನ್ನು ಕೊಂದುರುಮೆಯನ್ನು ಕೊಡುತ್ತೇನೆ, ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತಾನವ ನಿಷ್ಠಾವಂತನಾಗಿ. ಆಗಲೇಬೇಕು ಅಂತೇನಿಲ್ಲಲ್ಲ, ನನ್ನಿಂದ ಆಗಲಿಲ್ಲ. ರಾಮ ಹೇಳುವಂತಹ ಉತ್ತರ ಅಷ್ಟೇ. ಹಾಗಾಗಿ ರಾಮ ಗೀಮರ ಬಗ್ಗೆ ನನಗೆ ಯಾವ ಯೋಚನೆಯೂ ಇಲ್ಲ. ನನಗೆ ಯೋಚನೆ ಇರುವಂತಹದ್ದು ಈ ಕ್ಷಣಕ್ಕೆ ಒಂದೇ. ಎದ್ದು ನಿತ್ತು ಹೊರಟಿದ್ದೇನೆ. ಅಡಿಯನ್ನು ಮುಂದಿಡಬೇಕು ಅಂತಾದಾಗ ಯಾವತ್ತೂ ನನ್ನ ಶ್ರೇಯಸ್ಸನ್ನೇ ಬಯಸಿ ನನ್ನನ್ನು ಹಾರೈಸಿ ಕಳುಹಿಸುವಂತಹ ನೀನೆ ಅಡ್ಡವಾಗಿ ನಿಂತೆಯಲ್ಲ. ಶಂಕೆಯೇ ತಾರ ನಿನಗೆ? ಚಿತ್ತದಲ್ಲಿ ಶಂಕೆ ಬೇಡ, ಮತ್ತೆ ನೋಡೆನ್ನ ಕೈವಾಡ.
ಶಂಕೆ ಬೇಡ ಮತ್ತೆ ನೋಡೆನ್ನ ಕೈವಾಡ ಅತ್ತ ಹೋಗು ನಡೆಯ ಬೇಡ ಮತ್ತೆ ಕಾಗಿರಿ ಗಾಢ ಸಾಧ್ಯಾದೀತೋ ಆಗಲಿಕ್ಕಿಲ್ವೋ? ಯಾವುದೇ ಕಾರ್ಯಕ್ಕಾದರೂ ಹೊರಟಾಗ ಮನಸ್ಸಿನಲ್ಲಿ ಮೂಡುವ ಅನುಮಾನವೇ ಅವನಿಗೆ ಮೊದಲ ಹಿನ್ನಡೆಯನ್ನು ಕೊಡುವಂತಾಗ್ತದೆ. ಯಾಕಂದ್ರೆ ಅದು ಮನಸ್ಸಿಗೆ ಒಮ್ಮೆ ಬಂತು ಅಂತಾದ್ರೆ ಎಂದಿನ ಉತ್ಸಾಹವನ್ನು ತೋರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಎಂದಿನ ಉತ್ಸಾಹದಿಂದಲೇ ಹೊರಟ ನನ್ನಲ್ಲಿ ಶಂಕೆಯ ಬೀಜವನ್ನು ನೀನು ಬಿತ್ತಬಾರದು. ನಿನ್ನ ಚಿತ್ತದಲ್ಲಿ ಆ ಶಂಕೆ ಮೂಡಿದೆ. ನಿನ್ನ ಚಿತ್ತ ನನ್ನಿಂದ ಪ್ರತ್ಯೇಕವಾದದ್ದಲ್ಲ. ಅಲ್ಲ, ಸಹಧರ್ಮಿಣಿ ನಾನು. ಆದ್ರಿಂದ ನನ್ನ ಅಂಶವೇ. ಆ ಸಂಶಯ ಮಾತುಗಳಿಂದ ವ್ಯಕ್ತಪಡಿಸಿದೆ ಅಂತಾದ್ರೆ ನನ್ನ ನಿರ್ಧಾರದ ಬೆಟ್ಟವು ಅಲ್ಲಾಡುವುದಕ್ಕೆ ತೊಡಗಬಾರ್ದಲ್ಲ. ಹಾಗೆ ತೊಡಗಿತು ಅಂತಾದ್ರೆ ಅದೇ ಸೋಲಿಗೆ ಶ್ರೀಕಾರವಾಗಬಹುದು. ನನಗೆ ನನ್ನ ಪರಾಕ್ರಮಕ್ಕೆ ವರವಾಗಿ ಬಂದವಳು ನೀನು ಹೌದಕ್ಕೆ. ಓಹೋ, ನಾನು ತೋರಿಸುವ ಪರಾಕ್ರಮಕ್ಕೆ ನೀನೇ ಶಾಪ ಆಗಬಾರದು. ನನ್ನನ್ನು ಅಡ್ಡ ನಿಲ್ಲಿಸಿದೆ ಅಂತಾದ್ರೆ ಆಗುವುದು ಅದು. ಆದ ಕಾರಣ ಚಿತ್ರದಲ್ಲಿ ಶಕ್ತಿ ಬೇಡ. ನೀನು ಕೇವಲ ಬದಿಗೆ ನಿಲ್ಲಬೇಕಾದ್ದು ಮಾತ್ರ ಅಲ್ಲ, ಮನಸ್ಸಿನಲ್ಲಿರುವ ಶಂಕೆಯನ್ನು ನಿಶ್ಶಂಕಳಾಗಿ ಬದಿಗೆ ನಿಲ್ಲಬೇಕು. ಆಗ ನಿನ್ನ ಆ ನಿಶ್ಚಯವೇ ನನಗೆ ಬಲವಾಗುತ್ತದೆ. ಆಗ ನೀನು ಚಂದಕ್ಕೆ ಪೂರ್ಣ ವಿಶ್ವಾಸದಿಂದ ನನ್ನನ್ನು ಹರಸಿ ಕಳುಹಿಸಬಲ್ಲೆ. ಆ ಮಾತುಗಳನ್ನಾಡಿ ಕಳುಹಿಸಿಕೊಡು. ನನ್ನ ದಾರಿಗೆ ಅಡ್ಡವಾಗಿ ನಿಲ್ಲಬೇಡ. ಯಾವ ಹೊತ್ತಿಗೂ ಕೂಡ ಯಾರು ನನಗೆ ಪ್ರತಿರೋಧವನ್ನೊಡ್ಡುವುದಕ್ಕೆ ಸಾಧ್ಯವಿಲ್ಲ. ಮನೆಯವರೂ ಕೂಡ ಸುಗ್ರೀವನ ಮೇಲೆ ನನಗಿತ್ತು ಪ್ರೀತಿ ಇತ್ತು. ಆದರೆ ನನ್ನ ಮಾರ್ಗಕ್ಕೆ ಕಂಟಕನಾದಾಗ ನಾನು ಅವನನ್ನು ಏನು ಮಾಡಿದೆ ಅಂತ ಗೊತ್ತಿಲ್ಲ. ಸುಗ್ರೀವ ಪ್ರೀತಿಯ ತಮ್ಮ, ನೀನು ಪ್ರೀತಿಯ ಮಡದಿ. ಆದ್ರೆ ದಾರಿಗಡ್ಡ ಬಂದ್ರೆ ಅರ್ಥವಾಯಿತು. ಒಂದು ಕೆಲಸ ಮಾಡು. ಏನು? ನಿನ್ನ ಮನಸ್ಸಿನ ಶಂಕೆಯನ್ನು ದೂರ ಮಾಡುವುದಕ್ಕೆ ಒಳಗುಂಟಲ್ಲ ಕಾಂಚನ ಮಾಡಿ ನಿನ್ನ ಕೈಯಾರೆ ತಂದು ನೀನೇ ಕೊರಳಿಗೆ ಹಾಕು. ಅಷ್ಟಾದರೂ ಧೈರ್ಯ ನಿನ್ನಲ್ಲಿರಲಿ. ಹೋಗಲೋ? ನಿಮ್ಮ ಆಜ್ಞೆ ಅದು ಪಾಲಿಸುತ್ತೇನೆ. ನನ್ನ ಕರ್ಮವನ್ನು ಪೂರೈಸಿದ್ದೇನೆ. ನನ್ನ ಕರ್ತವ್ಯ ಅಂತ ಪ್ರಾಮಾಣಿಕತೆಯಲ್ಲಿ ಮಾಡಿದ್ದೇನೆ. ಹಾಗಾದ್ರೆ ನೀವು ಹೋಗ್ತೀರಾ? ನಾನು ಅಷ್ಟೇ ಮಾಡುವುದು. ನಾನು ಅಷ್ಟೇ ಮಾಡುವುದು. ಗಜ ಗವಯ ಸಂಗರ ಭಯಂಕರ ಸುಮುಖ ದುರ್ಮುಖ ಗಂಧ ಮಾದನ ರಾಯ ಪುರಗಿರಿದು ಜಾಂಬವ ಗಜ ಸುಷೇಣರ ನೆರವಿಯಲಿ ನಡೆ ತಂದು ರವಿಜನ ತಡೆದ ನಾವಾಲಿ ಅಂತಃಪುರದಿಂದ ಹೊರಗೆ ಬಂದೆ. ತಾರಾದೇವಿಯಲ್ಲಿ ಮಾತನಾಡುವುದರಿಂದ ಸ್ವಲ್ಪ ವಿಳಂಬವಾದದ್ದು ಹೌದು. ಆದರೆ ಏನಿದು? ಸುಗ್ರೀವ ಶತ್ರುವಾದನೆ. ಸುಗ್ರೀವ ಶತ್ರುವಾದನೆ. ನನಗೆ ಕೋಟೆಯ ಮೇಲೆ ಆಕ್ರಮಣವಾಗಿದೆ. ಕಲ್ಲೆಸೆತವಾಗುತ್ತಾ ಉಂಟು. ಓಡಿ ಓಡಿ ನಮ್ಮ ಕೋಟೆಯ ದ್ವಾರಗಳಿಗೆ ಅಂತ ನಮ್ಮವರನ್ನಟ್ಟಿದೆ. ಆಕ್ರಮಣವನ್ನು ತಡೆಯಿರಿ, ಬೇಕಾದಂತೆ ಪ್ರತಿರೋಧವನ್ನು ಒಡ್ಡಿರಿ. ಕ್ಷಣಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾಯಿತು. ಆದರೂ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸುಗ್ರೀವನ ಕರೆಯಲ್ಲಾದ ವ್ಯತ್ಯಾಸ, ತಾರೆ ಹೇಳಿದ ಮಾತುಗಳು, ಈಗ ಕಾಣುವಂತಹ ವಿದ್ಯಮಾನ, ಸುಗ್ರೀವ ಶತ್ರುವಾಗಿಯೇ ನಿಂತ ಅಂತಾದರೆ ಈವರೆಗೂ ಕೂಡ ನನ್ನ ಮಾರ್ಗ ಕಡ್ಡ ಬರದೆ ಇದ್ದ ತಾರೆ ಆಡಿದ ಮಾತುಗಳು. ಆ ಕ್ಷಣಕ್ಕೆ ಅಲಕ್ಷಿಸಿದ್ದೇನೆ, ಹೌದು. ಆಗಲಿ, ಹಾಗೆ ಅಂತ ಲಕ್ಷ್ಯ ಕೊಟ್ಟು ಉಳಿಯುವುದಕ್ಕೂ ಇಲ್ಲ. ಆಗುವುದಾಗಲಿ. ಪುರದ ರಕ್ಷಣೆಗೆ ಅಂಗದನನ್ನು ನಿಲ್ಲಿಸಿದ್ದೇನೆ.
ಇವತ್ತಿನ ರಕ್ಷಣೆಗಾದ್ರೂ ಸರಿಯೇ, ನಾಳೆಗಾದ್ರೂ ಸರಿ. ಆಮೇಲೆ ಜಾಂಬವ ಸುಷೇಣರು ಜೊತೆಗೆ ಕರ್ಕೊಂಡಿದ್ದೇನೆ. ಗುಹಾ ದ್ವಾರದಲ್ಲಿದ್ದ ಬಂಡೆಕಲ್ಲನ್ನು ಒತ್ತು ಹೊರಗೆ ಬಂದಾಗ ಊರಿಗೆ ಬಂದು ಸುಗ್ರೀವನನ್ನು ತುಳಿಯುವುದಕ್ಕೆ ಹೋದಾಗ ತಡೆದವರು ಜಾಂಬವರು, ಸಾಕ್ಷಿಯಾಗಿದ್ದವರು. ಸುಗ್ರೀವ ಒಳ್ಳೆಯವ ಒಳ್ಳೆಯವ, ಅವನ ತಪ್ಪಿಲ್ಲ ಅಂತ ಕೂಗಿ ಹೇಳ್ತಾ ಇದ್ದ. ಅವರನ್ನೇ ಕರ್ಕೊಂಡು ಹೋಗ್ತಾರೆ. ನೋಡಿ ನಿಮ್ಮ ಸುಗ್ರೀವ ಏನು ಹೇಳಿದ್ರಿ, ಅವರು ಸಾಕ್ಷೀಭೂತರಾಗಿರ್ಲಿ ಆಗುವಂತಹ ವಿದ್ಯಮಾನಕ್ಕೆ. ಇವರೆಲ್ಲ ನೋಟಕರಾಗಿರುವಂತೆಯೇ ಎಲ್ಲಿದ್ದಾನೆ ಆ ಸುಗ್ರೀವ? ಕೊಡುವುದಕ್ಕೆ ಸಿದ್ಧನಾಗಿ ನಿಂತಿದ್ದೀಯಲ್ಲ. ಈ ಮೊದಲು ಹೀಗಾದದ್ದಿಲ್ಲ. ಹೊಸ ಪರಿ ಏನು ಒಳಸಂಚುಂಟೋ? ಧೂರ್ತನಾದ ಯೋಚನೆ ಮಾಡು ಧೂರ್ತವಾಲಿ. ಇಷ್ಟು ಬಾರಿ ಯುದ್ಧಕ್ಕೆ ಬಂದಾಗ ಯುದ್ಧ ಆರಂಭ ಆದ ತಕ್ಷಣದಿಂದ ಋಷ್ಯಮುಖದ ಕಡೆಗೆ ಹಿಂದೆ ಹಿಂದೆ ಹೋಗ್ತಾ ಇದ್ದಂತ ಸುಗ್ರೀವ ನಿಂತುಕೊಂಡು ಮಾತಾಡ್ತಾ ಇದ್ದ. ಮುಂದೆ ಬಂದಿದ್ದೀಯಲ್ಲ ಧೂರ್ತ, ಕೊಬ್ಬಿದ್ದಿ, ರಕ್ತಮತದಿಂದ ನನ್ನ ಹೆಂಡತಿಯನ್ನು ಕೊಡ್ತಾ ಇಲ್ಲ, ನನ್ನನ್ನು ಕರೆಯುತ್ತಾ ಇದ್ದಾನೆ ನನ್ನ ಅಣ್ಣ, ನನ್ನ ಅಣ್ಣ ಕರೆಯುತ್ತಾ ಇದ್ದಾನೆ ನಿನ್ನನ್ನು ಯಮ ಮುಗಿಸ್ತಾನೆ. ನಿನ್ನಗೆ ಹತ್ತಿರದ ಅಲ್ವಾ? ಹೋರಾಡುವಾಗ ಹಿಂದೆ ಹಿಂದೆ ಹಿಂದೆ. ಹೌದು, ಅಂದ್ರೆ 5 ಇದ್ದೆ ನೀನು ಋಷ್ಯಮುಖದ ಕಡೆಗೆ. ಇವತ್ತು ನಿನ್ನನ್ನು 5 ಮಾಡ್ಲಿಕ್ಕೆ ಬಂದಿದ್ದೇನೆ. ಹೌದಪ್ಪ, ನೀನು ಹಾಗೆ 5 ಮಾಡದೆ ಹೋದ್ರೆ ನಿನ್ನ ಅಣ್ಣ ಅಂತ ಹೇಳಿದೆಯಲ್ಲ, ಒಬ್ಬನೆಯೋ ಇಬ್ರು ಇದ್ದಾರೆ? ಒಬ್ಬನೇ ಯಮ. ಹೌದು, ಇನ್ನೊಬ್ಬನು ಇದ್ದಾನಲ್ಲ? ಹೌದೌದು, ಆ ಶನಿಯೂ ಕೂಡ. ಹೌದು, ಇಲ್ಲಿ ಒಬ್ಬ ಇದ್ದಾನೆ. ಹೇಗೆ ಗೊತ್ತುಂಟು? ಹೇಗೆ? ಅವರಿರುವುದು ಇಬ್ರು ಮೇಲೆ. ವಾಸ್ತವದಲ್ಲಿ ಲೌಕಿಕವಾಗಿ ಈ ನೆಲದಲ್ಲಿ ಅದು ಎರಡೂ ಒಂದಾಗಿ ನಿನ್ನ ಮುಂದೆ ನಿಂತವ ನಾನು. ಒಂದು ಹೌದು, ಖಂಡಿತ. ಆದರೆ ನಿನ್ನ ಹೆಂಡತಿಯನ್ನು ನಾನು ಇಟ್ಟುಕೊಂಡಿದ್ದೇನೆ, ಬಿಡುವುದಿಲ್ಲ ಅಂತ. ನನ್ನ ಹೆಂಡತಿಯನ್ನು ಕೇಳೋದು ನಾನು. ಆದ್ರೆ ಒಂದುಂಟು, ಅವಳನ್ನು ಮಾತ್ರ ಇಟ್ಟುಕೊಂಡದ್ದು, ನಿನ್ನನ್ನು ಬಿಟ್ಟಿದ್ದೇನೆ. ನಿನ್ನನ್ನು ಇಟ್ಟುಕೊಂಡಿದ್ದೇನೆ, ನಿನ್ನನ್ನು ಬಿಟ್ಟಿದ್ದೇನೆ. ಬಿಟ್ಟದ್ದು ಯಾಕೆ? ನನ್ನ ತಮ್ಮ ಅಷ್ಟಕ್ಕೆ ಮಾತ್ರ ಬದುಕಿ ಉಳಿದಿದ್ದಿ. 5 ಸಲ 5 ಇದ್ದು ನೀನೂ ಅಲ್ಲ. ಆ 5 ನಿನ್ನಲ್ಲಿ ಏನುಂಟು ಅದು 5 ಬೇರೆ ಬೇರೆ ಹೋಗಿ ಸೇರುವ ಹಾಗಾಗಿತ್ತು. ಭೂತ ಪಂಚಕಕ್ಕೆ ಹೊಸ ಪರ್ಯಾಯ ಕದನ ಕೌಶಲಗಳನ್ನು
ಜೀವನದಲ್ಲಿ ಏನೆಲ್ಲ ಮಾಡಿದ್ದಾನೆ ಸುಗ್ರೀವ ಈ ಮೊದಲು, ಅದನ್ನೆಲ್ಲ ಒಮ್ಮೆ ಜ್ಞಾಪಿಸಿಕೊ. ಇನ್ನೊಮ್ಮೆ ಅದು ಕಾಣುವುದಕ್ಕೆ ಸಿಗುವುದಿಲ್ಲ. ಹೊಸ ಪರಿಯ ಯುದ್ಧ, ಹೊಸ ಉತ್ತರವನ್ನು ಕೊಡುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡೇ ಬಂದಿದ್ದೇನೆ. ಮಕ್ಕಳಾಟಿಕೆಯೋ ಸುಗ್ರೀವ ನಿನ್ನದು? ಅಲ್ಲಲ್ಲ, ಮಕ್ಕಳಾಟಿಕೆ ಅಲ್ಲ. ನಿನ್ನನ್ನು ಉದ್ದಿ ನಿನ್ನ ಎದೆಯನ್ನು ಬಗೆದು ರಕ್ತ ಕುಡಿತಾನೆ ಇವತ್ತು. ನಾಳೆ ಹುಟ್ಟುವಂತಹ ನನ್ನ ಅಪ್ಪನನ್ನು ಒಂದು ನೀನು ನೋಡ್ಬೇಕು, ಇಲ್ಲ ನಾನು ನೋಡ್ಬೇಕು. ಅಂತೂ ಅಷ್ಟು ನೀನು ಕನಸಿನಲ್ಲಾದ್ರೂ ಹಠ ಇಟ್ಟುಕೊಂಡಿದ್ದೀಯ. ಇಟ್ಟಿದ್ದೇನೆ. ಹಾಗಾದ್ರೆ ನೋಡ್ಬೇಕಾದ್ರೆ ಅಂತ್ಯಕಾಲ ಶರಣ ನಿಂಗೆ ಬಂತೆನುತ್ತ ತಿಳಿದು ರಾಮ ನಿಂತುಕೊಂಡು ಧನುವ ಮೊರೆಯೋಳ್ ಸಂತವಿಸಿದನು. ಇದೇನು ನನ್ನನ್ನು ನಂಬಿದ ಸುಗ್ರೀವ ಹತನಾಗುವ ಕಾಲ ಸನ್ನಿಹಿತವಾಗ್ತಾ ಇದೆ ಅಲ್ಲ. ಅತ್ಯಂತ ವೀರಾವೇಶದಿಂದ ಹೋರಾಡುವ ವಾಲಿ ತನ್ನ ತಮ್ಮನನ್ನು ಯಾವುದೇ ರೀತಿಯಿಂದಾದರೂ ಮುರಿಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾನೆ. ಯುದ್ಧ ರಂಗದಲ್ಲಿ ಭಯಂಕರ ಹೋರಾಟ ನಡೆಯುವ ಮಧ್ಯದಲ್ಲಿ ಸುಗ್ರೀವನನ್ನು ಕೆಡಗಿದಂತಹ ವಾಲಿ ಅಂಗಾತ ಬಿದ್ದಿರುವ ಸುಗ್ರೀವನ ಕಂಠವನ್ನೇ ಮುರಿದು ಮೃತ್ಯುಬಂಧ ಬಲಿದು ಅವನನ್ನು ಕೊಲ್ಲಬೇಕು ಹೇಗಾದರೂ ಮಾಡಿ ಅಂತ ಪ್ರಯತ್ನಿಸ್ತಾ ಇದ್ದಾನೆ. ಈ ಕಾಲಕ್ಕೆ ವಾಲಿಯನ್ನು ಕರೆದು ನೀತಿ ಹೇಳುವುದಲ್ಲ, ಮೊದಲು ವಾಲಿಯನ್ನು ಬಗ್ಗಿಸಬೇಕು, ಅವನನ್ನು ಮಲಗಿಸಬೇಕು. ಅದಕ್ಕಾಗಿ ಈ ಕಾಲಕ್ಕೆ ಆ ವಾಲಿಯನ್ನೇ ಕೆಳಗೆ ಬೀಳಿಸುವಂತೆ ನನ್ನಲ್ಲಿರುವಂತಹ ಗುರುಪದೇಶದಿಂದ ಕೂಡಿದ ಬಾಣವನ್ನು ತೆಗೆದು ಆ ಬಾಣವನ್ನು ಸಂಧಿಸಿ ಹೊಡೆಯುತ್ತೇನೆ ಅವನ ಎದೆಗೆ. ಸುಗ್ರೀವನ ಜೊತೆಗೆ ನಾನು ಮೈಗೆ ಮೈ ತಾಗಿಸಿ ಹೋರಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಕ್ಷಣದಲ್ಲಿ ಬಂದು ಹೊಕ್ಕಿತಲ್ಲ. ಯಾರು ಕಾಣ್ತಾ ಇಲ್ಲ, ಕಣ್ಣು ಮಂಜಾಗುತ್ತಾ ಉಂಟು, ಕೆಳಗೆ ಕುಸಿಯುತ್ತಾ ಇದ್ದೇನೆ. ಹಿಡ್ಕೊಳ್ಳುವುದಕ್ಕೆ ಆಧರಿಸುವುದಕ್ಕೆ ಅಂತ ಪ್ರಯತ್ನ ಮಾಡಿದರೆ ಪಕ್ಕನೆ ಏನೂ ಸಿಗಲಿಲ್ಲ. ಏನೋ ಸಿಕ್ಕಿತು ಅಂತ ಗಟ್ಟಿಯಾಗಿ ಹಿಡ್ಕೊಂಡೆ ಎರಡು ಕೈಯಲ್ಲಿ. ಏನು ಅಂತ ನೋಡಿದ್ರೆ ನೆಲವೇ. ಉತ್ಸವದ ಸಂದರ್ಭದಲ್ಲಿ ಏರಿಸಿದಂತಹ ಇಂದ್ರಧ್ವಜ ಅವಭೃತ ಸ್ನಾನವಾದ ನಂತರ ಕೆಳಗಿಳಿಸಿದಾಗ ಹೇಗೆ ಬೀಳ್ತದೆಯೋ ಆ ರೀತಿಯಲ್ಲಿ ಉರುಳು ಬಿದ್ದಿದ್ದೇನೆ. ಬೀಳುವುದಕ್ಕೆ ಕಾರಣ ಎದೆಗೆ ತಾಗಿದ ಈ ಶರ. ಯಾವ ಶರ ಇದು? ತಾರೆ ಹೇಳಿದಂತಹ ಆ ರಾಮ ಶರವೇ ಎದೆಗೆ ತಾಗಿತಲ್ಲ. ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ. ಇನ್ನೂ ಒಳಗೆ ಹೋಗಿ ನನ್ನ ಪ್ರಾಣವನ್ನು ಪೂರ್ತಿ ತೆಗೆಯದ ಹಾಗೆ. ಸದ್ಯ ಪ್ರಾಣ ಪೂರ್ತಿ ಹೋಗಲಿಲ್ಲ. ಕಸು ಬಿದ್ದಲ್ಲೂ ಮೈಯಲ್ಲಿ ಇನ್ನೂ ಉಳ್ಕೊಂಡಿದೆ. ಈ ಮನುಷ್ಯ ಯಾವನಿದ್ದಾನೆ ನನಗೆ ಬಾಣವನ್ನು ಪ್ರಯೋಗಿಸಿದವ, ಅವನೆಲ್ಲಿಂತಾದರೂ ಒಮ್ಮೆ ನೋಡಿ ಅವನಲ್ಲಿ ಎರಡು ಮಾತನಾಡಬೇಕು ಅಂತ ಮನಸ್ಸು ಮಾಡಿದರೆ, ಕಾಣ್ತಾನೋ ಅಂತ ಹುಡುಕಿ ನೋಡಿದರೆ ರಾತ್ರಿಯ ಮಂಜು ಕತ್ತಲಿನ ಮಧ್ಯದಿಂದ ಅಸ್ಪಷ್ಟವಾದಂತಹ ಎರಡು ಆಕೃತಿಗಳು ಈ ಕಡೆಗೆ ಬರ್ತಾ ಇದ್ದಾವೆ. ಧನುರ್ಬಾಣಗಳನ್ನು ಕೈಯಲ್ಲಿ ಧರಿಸಿದವರಾಗಿ ಹತ್ತಿರ ಹತ್ತಿರ ಬರ್ತಾ ಇದ್ದಂತೆ ಆಕೃತಿ ಸ್ಪಷ್ಟವಾಗುತ್ತಾರೆ. ಅಯೋಧ್ಯೆಯ ರಾಜಕುಮಾರರು ವನವಾಸಕ್ಕೆ ಬಂದವರು ತಾರಿ ಹೇಳಿದ್ದು ಇವರನ್ನೇ ಇರಬೇಕು. ಹಾಗಾದರೆ ಬಾಣವೂ ಅವನ ಧನುಸ್ಸಿನಿಂದಲೇ ಹೊರಟು ಇಲ್ಲಿಗೆ ಸೇರಿದೆಯೇ? ಹೇಗೆ ಸೇರಿತು? ಯಾಕೆ ಸೇರಿತು? ಯಾಕೆ ಬಿಟ್ಟ? ಒಮ್ಮೆ ಅವನನ್ನು ಹೇಳಬೇಡುವ ನಾನು. ಜಾಣನಹುದಹುದು ಸಂಗರ ಗದಿದ್ರಾಣನಹುದಹುದು
ಶೋಣಿಯೋ ನಿನಗೇನೆ ಗಾಣೆ ಪರಾಕ್ರಮಿ ಜಾಣನಹುದಹುದು. ರಾಮ, ಬಹಳ ದೊಡ್ಡ ಸಾಧನೆಯನ್ನು ನೀನು ಮಾಡಿದೆ. ದೊಡ್ಡ ಸಾಧನೆ. ವಾಲಿಯನ್ನು ಈ ಹೊತ್ತು ನೆಲಕ್ಕೆ ಉರುಳಿಸುವುದು ಉಳಿದವರಿಗೆ ಕನಸಿನ ಮಾತೇ ಸರಿ. ಆದರೆ ನೀನದನ್ನು ನಿಜಗೊಳಿಸಿದೆ ನೋಡು. ಎಂತಹ ಹೋರಾಟಗಾರ ವಾಲಿ! ಯಾವತ್ತೂ ರಣಕ್ಷೇತ್ರದಲ್ಲಿ ಹಿನ್ನಡೆಯನ್ನು ಹೊಂದಿದವನೋ, ಹಿಂದೆ ಬೆನ್ನು ಹಾಕಿದವನೋ ಅಲ್ಲ. ಅಂತಹ ವಾಲಿ ನೆಲ ಕಚ್ಚಿದ್ದಾನೆ. ಈವರೆಗೆ ವಾಲಿಯ ಮೈಯಲ್ಲಿ ಒಂದು ಗಾಯವೂ ಇಲ್ಲ. ಮೊದಲ ಬಾರಿಗೆ ನೀನು ನನ್ನ ಮೈಯ ಮೇಲೆ ಗಾಯವನ್ನು ಮಾಡಿ ತೋರಿಸಿದೆ. ಅದು ಎದೆಗೇ ಹೊಡೆದು. ಇನ್ನೊಂದು ಗಾಯ ಆಗಿದೆ ಮೊದಲೇ. ಅದು ಎದೆಯ ಒಳಭಾಗಕ್ಕೆ ಆದ ಗಾಯ. ತಮ್ಮನಾದಂತಹ ಸುಗ್ರೀವನಿಂದ. ಒಳಗೆ ಸುಗ್ರೀವನ ಪೆಟ್ಟು, ಹೊರಗಿನಿಂದ ಆ ಸುಗ್ರೀವನೊಡನೆ ಸ್ನೇಹವನ್ನು ಮಾಡಿಕೊಂಡ ನಿನ್ನ ಪೆಟ್ಟು. ಈ ಎರಡು ಹೊಡೆತಗಳೇ ಈ ಹೊತ್ತು ನನ್ನ ಶಕ್ತಿಯನ್ನು ಕುಗ್ಗಿಸಿ. ರಾಮ, ಬಹಳ ಶ್ರೇಷ್ಠವಾದಂತಹ ವಂಶದಲ್ಲಿ ನೀನು ಜನಿಸಿ ಬಂದವ ಅಂತ ಕೇಳಿದ್ದೇನೆ. ಇನವಂಶವಂತೆ ನಿನ್ನದು. ಇನವಂಶದ ರಘುಗಳೊಳಗೆ ಹಿಂದೆ ಜನಿಸಿದವರು ನಿನ್ನ ಕೆಳಗೆ. ಕನಕೋರ ಕನರಾಶಿ ಗಂಟೆ ವಿದ್ಯೆಯನ್ನೆಷ್ಟು ದಿನ ಸಾಧಿಸಿದೆಯೋ ನೀನು. ನಂಬಿಗಳ ದುರ್ಬಲವ ಕೈಗೊಂಡೆ ಏನು. ನಿನ್ನಂತ ಜನರಿಂದ ತಾಕಿಗಿನ್ನು ರಾಘವ ಬಲು ಜಾನನಹುದಹುದು. ರಮ, ನಿನ್ನ ಸಾಧನೆಯನ್ನೇನು ಹೇಳಲಿ? ಈರುವರು ಪರಸ್ಪರ ಹೋರಾಡ್ತಾ ಇದ್ರೆ ಯೋಧರು. ಆವಾಗ ಗಮನಕ್ಕೆ ಬರದಂತೆ ಎಲ್ಲಿಯೋ ನಿಂತುಕೊಂಡು ಅವನ ಮೇಲೆ ಬಾಣ ಪ್ರಯೋಗವನ್ನು ಮಾಡಿ ಬೀಳಿಸುವಂತಹ ಈ ಕಲೆ. ಕ್ಷತ್ರಿಯರು ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಾರೆ. ಅದರಲ್ಲೂ ಸೂರ್ಯವಂಶಕ್ಕೆ ಸೇರಿದಂತಹ ಚಕ್ರವರ್ತಿ ಮನೆತನದ ನೀವುಗಳಿಗೆ ಅದರಲ್ಲಿ ನೀವು ಸಿದ್ಧರೇ ಆಗಿರಬೇಕು. ಆದರೆ ನೀನು ಕೇವಲ ಧನುರ್ವಿದ್ಯೆಯಲ್ಲಿ ಸಿದ್ಧನಲ್ಲ, ಬಹಳ ಪ್ರಸಿದ್ಧನೇ ಆಗಿ ಹೋದೆ. ರಾಮ, ಈ ಹಿಂದೆ ಎಷ್ಟು ಮಂದಿ ಅರಸುಗಳು ನಿನ್ನ ವಂಶದಲ್ಲಿ ಆಗಿ ಹೋದರು. ಅವರನ್ನೆಲ್ಲ ಮೀರಿಸಿದವ ನೀನು. ಯಾಕಂದರೆ ಅವರಾರೂ ಈ ರೀತಿಯಲ್ಲಿ ಹೋರಾಟದಲ್ಲಿ ಶಸ್ತ್ರಪ್ರಯೋಗವನ್ನು ಮಾಡಿದವರಿಲ್ಲ. ಏನಿದ್ರೂ ಕೂಡ ಇದಿರಾಗಿಯೇ ಕಾದಾಟವನ್ನು ಮಾಡುವವರು. ಆದರೆ ನೀನು ಮಾತ್ರ ಈ ಹೊಸ ಬಗೆಯ ಕಳವಿನ ಗೆಸುಗೆಯನ್ನು ತೋರಿಸಿದೆ. ನಿನ್ನ ಯೋಗ್ಯತೆಯೋ ಅಷ್ಟೆಯೋ ಏನೋ. ನಿನ್ನ ಅಪ್ಪ ಒಬ್ಬನಿದ್ದ, ದಶರಥನಂತೆ ಅವ. ಅನಿವಾರ್ಯವಾಗಿ ತನ್ನ ಒಂದು ವ್ಯವಹಾರದಿಂದ ವೈಶ್ಯ ಋಷಿಕುಮಾರನ ಪ್ರಾಣ ಹೊರಟು ಹೋದರೆ ಪ್ರಾಮಾಣಿಕವಾಗಿ ಬಂದು ತಂದೆ ತಾಯಿಗಳಲ್ಲಿ ಮಾತನಾಡಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಹೋದವ ಅವ. ಅಂತಹವನ ಮಗ ನೀನು ಅಂತ ನಾನು ಕೇಳಿದ್ದೇನೆ. ಆದರೆ ನಿನ್ನ ಅಪ್ಪನ ಯೋಗ್ಯತೆಯ ಎಳ್ಳಿನ ಒಂದಂಶವೂ ಕೂಡ ನಿನ್ನಲ್ಲಿಲ್ಲ. ಆದ್ದರಿಂದಲೇ ಇರಬೇಕು. ಪಟ್ಟಾಭಿಷೇಕವಾಗಬೇಕಾದಂತಹ ಸಮಯದಲ್ಲಿ ನಿನ್ನನ್ನು ಊರಿಂದಲೇ ಹೊರಗೆ ಕಳುಹಿಸಿಬಿಟ್ಟು. ನಿಮ್ಮ ಅಯೋಧ್ಯೆಯಲ್ಲಿ ಆ ವ್ಯವಸ್ಥೆ ಉಂಟಂತೆ. ದಂಡಕನೆನ್ನುವ ಕೆಟ್ಟವನಾದ ಅಂತಾದಾಗ ಇಕ್ಷ್ವಾಕು ಅವನನ್ನು ಮನೆಯಿಂದ ಹೊರಗೆ ಹಾಕಿದ. ಅವನಿಗೆ ನಿಷ್ಕಾಸನ, ಇನ್ನೆಲ್ಲೋ ಅವನ ರಾಜ್ಯ ಸ್ಥಾಪನೆ ಮಾಡಿಕೊಂಡು ಉಳಿದನಂತೆ. ನಿನಗೂ ಅದೇ ಸ್ಥಿತಿ ಬಂತು ಅಂತಂದ್ರೆ ದಂಡಕನಿಗೂ ನಿನಗೂ ಏನೂ ವ್ಯತ್ಯಾಸ ಇಲ್ಲ ಎನ್ನುವುದನ್ನು ನಿನ್ನಪ್ಪ ದಶರಥನೇ ಮಾಡಿ ತೋರಿಸಿದ. ನಿನ್ನನ್ನು ರಾಜ್ಯದಿಂದ ಹೊರಗೆ ಹಾಕಿ ಹೊರಗೆ ಬಂದವ ವನವಾಸದಲ್ಲಿ ನಿನ್ನ ಮಡದಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಅವಳನ್ನು ಕೂಡ ನೀನು ಕಳೆದುಕೊಂಡೆ. ರಕ್ಷಿಸಿಕೊಳ್ಳಬೇಕಾದಂತಹ ಧರ್ಮ ನಿನ್ನದಾಗಿತ್ತು. ಇಲ್ಲದೆ ಇರುವ ಸಮಯದಲ್ಲಿ ಅಪಹರಿಸಿದ್ರು ಎನ್ನುವ ಹೇಳಿಕೆಯೂ ಕೂಡ ಅದು ಸರಿಯೋ ಹೇಳು. ಅದು ಕೂಡ ನಿನ್ನ ದೌರ್ಬಲ್ಯವನ್ನೇ ತೋರಿಸಿಕೊಂಡ ಹಾಗೆ. ಇಲ್ಲದೆ ಹೋದದ್ದು ಯಾಕೆ? ರಕ್ಷಣೆಗೆ ಯಾರಾದರೂ ಬೇಕಲ್ಲ ಅಲ್ಲಿ. ಹೊಣೆಗಾರಿಕೆ ನಿನ್ನದಲ್ವ? ಅಂದರೆ ನೀನೋರ್ವ ಹೊಣೆಗೆ, ನಿನ್ನ ವ್ಯವಹಾರದಲ್ಲೂ ಹೊಣೆಗೆ, ನಿನ್ನ ಚಿಂತನೆಯಲ್ಲೂ ಹೊಣೆಗೆ.
ನೀನು ನಡೆಯುವ ಮಾರ್ಗವೂ ಅಂತಹುದು. ಯಾರೋ ಇಬ್ರು ಹೋರಾಡ್ತಾ ಇದ್ರೆ ಎಲ್ಲಿಂದಲೋ ಬಾಣ ಬಿಡ್ತಿ ಅಂತಾದ್ರೆ ಇದರ ಅರ್ಥ ಇನ್ನೇನೆ ಹೇಳೋಣ. ವಿದ್ಯಾಭ್ಯಾಸವನ್ನು ಮಾಡಿಸಿದವರು ವಸಿಷ್ಠ, ವಿಶ್ವಾಮಿತ್ರರಂತಹ ಪ್ರವೃತ್ತಿಗಳು. ಅವರೆಲ್ಲ ನಿನ್ನ ಈ ಬಗೆಯ ಧನುರ್ವಿದ್ಯೆಯ ಕ್ರಮವನ್ನು ಕಂಡರೆ ಯಾವ ರೀತಿಯದಾದಂತಹ ಅಭಿಪ್ರಾಯವನ್ನು ಕೊಡ್ತಾರೋ ಏನೋ ಗೊತ್ತಿಲ್ಲ. ರಾಮ, ನೀನು ಅಷ್ಟು ದೊಡ್ಡ ವಂಶಕ್ಕೆ ಸೇರಿದವನಾಗಿ ಅವರೆಲ್ಲರ ಹೆಸರಿಗೆ ಮಸಿ ಬಳೆದು ಬಿಟ್ಟೆಯಲ್ಲ ಈ ನಿನ್ನ ಒಂದು ವ್ಯವಹಾರದಿಂದ. ಗಂಡ ಇಲ್ಲದ ಹೆಂಡಿರ ಹಾಗೆ ಅವರಿಗೆ ಮುಂಭಾಗದಲ್ಲಿ ಮುಖ ತೋರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಎಲ್ಲಿಯೋ ಮರೆಯಲ್ಲಿದ್ದುಕೊಂಡೇ ಇರಬೇಕಾಗುತ್ತದೆ. ನಿನಗೆ ಅಂತಹ ಸ್ಥಿತಿ ಯಾಕೆ ಬಂದು ಹೋಯಿತು? ಬರಬಹುದಿತ್ತಲ್ಲ ಮುಂಭಾಗಕ್ಕೆ, ಮುಖಾಮುಖಿಯಾಗಿ ಹೋರಾಡಬಹುದಿತ್ತಲ್ಲ. ನಿನಗೆ ಮನಸ್ಸುವೇ ಹೋರಾಟವನ್ನು ನಾನು ಕೊಡ್ತಾ ಇದ್ದೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಮಾಡುವುದೇನು? ನನ್ನನ್ನು ಕೊಲ್ಲುತ್ತೇನೆ ಅಂತ ನೀನು ಮೊದಲೇ ಮಾತು ಕೊಟ್ಟಿಯಂತೆ ಆ ಸುಗ್ರೀವನಿಗೆ. ಯಾರದೋ ಮಾತನ್ನು ಕೇಳಿ ಅವರೆಲ್ಲ ದುರ್ಬಲರು, ತಲೆಗೊಬ್ಬನಂತೆ ಮಾತಾಡ್ತಾರೆ. ಆ ವಿರಾಧನು, ಕಬಂಧನೋ, ಶಬರಿಯೋ, ಕೊನೆಗೆ ಈ ಸುಗ್ರೀವನು ಕೂಡ ಅವನಲ್ಲಿಗೆ ಬಂದು ದುರ್ಬಲನಾದಂತಹ ಅವನಲ್ಲಿ ನೀನು ಸಹಾಯವನ್ನು ಯಾಚಿಸಿದೆಯಲ್ಲ. ತನ್ನ ಮನೆಯನ್ನೇ ಗಟ್ಟಿಯಾಗಿಟ್ಟುಕೊಳ್ಳಿಕ್ಕೆ ಸಾಧ್ಯವಾಗದೇ ಇದ್ದ ಸುಗ್ರೀವ ಅವನು ಮಾತು ಕೊಡುವವನಾಗಿ ಹೋಗಿದ್ದಾನೆ. ಅವನು ಹೇಳಿದನಂತೆ, ಸೀತಾನ್ವೇಷಣೆಯನ್ನು ಮಾಡುವಲ್ಲಿ ನಾನು ಸಹಾಯ ಮಾಡ್ತಾನೆ ಅಂತ. ಅದನ್ನು ನಂಬಿದ ಭಂಡರ ಮಾತುಗಳನ್ನು ಕೇಳಿ ನೀನು ಭಂಡಾಟವನ್ನೇ ಮಾಡಿ ಇಲ್ಲಿ ಮಾಡಿದಂತಹ ವ್ಯವಹಾರ ಮಾತ್ರ ಕೇವಲ ಚಂಡರದಾಗಿತ್ತು. ಆ ಸುಗ್ರೀವನಿಂದ ನಿನಗೆ ಏನು ಪ್ರಯೋಜನವಾದೀತು? ಅವನು ಸಹಾಯಿಯಾಗುವುದಕ್ಕೆ ಸಾಧ್ಯವೇ ನಿನಗೆ? ಅವನಿಗೆ ತನಗೆ ತಾನೇ ಸಹಾಯವನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದವ ನಿನಗೆ ಕೊಟ್ಟ ಮಾತನ್ನು ನಡೆಸಿಯಾನೆ. ಅವನನ್ನು ಹಿಡಿದುಕೊಂಡು ರಾವಣನ ಕೈಯಿಂದ ನೀನು ಸೀತೆಯನ್ನು ಮರಳಿ ಪಡೆಯುವುದಕ್ಕುಂಟೆ ಎಂದು ಆಗದ ಕೆಲಸ. ನನ್ನಲ್ಲಿ ಬಂದಿದ್ರೆ ಈ ಮೊದಲು ಸೀತೆ ನಿನ್ನವಳಾಗುತ್ತಾ ಇದ್ದು. ಹೋಗಲಿ ಬಿಡು, ಅಷ್ಟು ಬುದ್ಧಿವಂತಿಕೆಯನ್ನು ನೀನೂ ಯೋಚಿಸಲಿಲ್ಲ. ಕೇವಲ ಆ ಸುಗ್ರೀವನ ಮಾತನ್ನು ಕೇಳಿ ಮರುಳಾಗಿ ನನ್ನನ್ನು ಕೊಲ್ಲುವುದಕ್ಕೆ ಹೊರಟೆ. ಏನೂ ಅಪರಾಧಿಯಲ್ಲದ ನನ್ನನ್ನು, ಯಾವ ತಪ್ಪೂ ಮಾಡದೇ ಇರುವುದು ಮಾತ್ರ ಅಲ್ಲ, ಈ ಪ್ರದೇಶದಲ್ಲಿ ಬಹಳ ಧಾರ್ಮಿಕನಾಗಿಯೇ ಇರುವವ ನಾನು. ಋಷಿಮುನಿಗಳಿಗೆಲ್ಲ ಸಹಾಯ ಮಾಡುವವ ನಾನು. ಅವರ ಯಜ್ಞಯಾಗಾದಿಗಳಿಗೆ ದುಷ್ಟರಿಂದ ರಕ್ಷಣೆಯನ್ನು ಒದಗಿಸುವವ ನಾನು. ಅಂತಹ ನನ್ನ ಮೇಲೆಯೇ ಈ ರೀತಿಯಲ್ಲಿ ಕಳವಿನ ಎಸುಗೆಯನ್ನು ನೀನು ಮಾಡಿದೆಯಲ್ಲ ರಾಮ, ನೀನು ಮಾಡಿದೆ. ಆದರೆ ಅದರ ಪರಿಣಾಮ ಆದದ್ದು ನನ್ನ ಮೇಲೆ. ವೃಥಾ ನಾನು ನನ್ನ ಪ್ರಾಣವನ್ನು ಕಳೆದುಕೊಳ್ಳುವ ಹಾಗಾಯಿತು. ಆದಿ ನನ್ನನ್ನು ಕೊಂದು ನಿನಗಾಗುವ ಪ್ರಯೋಜನವಾದರೂ ಏನು? ಕೇವಲ ಬೇಟೆಯಾಡಿದ ಹಾಗೆಯೇ ಮಾಡಿದೆಯಲ್ಲ. ಮಂಗನನ್ನು ಬೇಟೆಯಾಡಿ ಮನುಷ್ಯನಾದ ನಿನಗೆ ಪ್ರಯೋಜನ ಏನು? ಅದರಲ್ಲೂ ಅರಸ. ಮಂಗನ ಮಾಂಸ ತಿನ್ನುವುದಕ್ಕೂ ಯೋಗ್ಯವಲ್ಲ. ಯಾವ ಪ್ರಯೋಜನಕ್ಕೆ ಈ ಕೆಲಸ ಮಾಡಿದೆಯೋ? ವೃಥಾ ನಾನು ಬಲಿಪಶುವಾದೆ ರಾಮ. ಆಡಿ ಫಲ ಏನು? ನನ್ನ ಗಂಟಲು ಒಣಗುತ್ತಾ ಇದೆ. ಮೈಯ ಕಸವು ಇನ್ನೂ ಕುಂದಿ ಕುಂದಿ ಕ್ಷೀಣವಾಗುತ್ತಾ ಇದ್ದೇನೆ. ಆದರೆ ರಾಮ, ಅನ್ಯಾಯವಾಗಿ ನನ್ನ ಮೇಲೆ ಆ ರೀತಿಯಲ್ಲಿ ಬಾಣ ಪ್ರಯೋಗ ಮಾಡಿ ನನ್ನನ್ನು ಕೊಂದೆಯಲ್ಲ ಎನ್ನುವ ಆಕ್ರೋಶ ನನ್ನ ಮನಸ್ಸಿನಲ್ಲಿ ಉಂಟು. ಅದು ಈ ಮಾತುಗಳನ್ನು ನನ್ನಿಂದ ಆಡಿಸ್ತಾ ಇದೆ ರಾಮ. ಶಾಂತಿಯಿಂದ ಸಾಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಸಾವಂತೂ ಸನ್ನಿಹಿತವಾಗುತ್ತಾ ಇದೆ. ಅದು ನಿಶ್ಚಯ ತಡೆಯುವುದಕ್ಕಿಲ್ಲ. ಹೋಗಲಿ, ಎಂದೋ ಒಂದು ದಿವಸ ಸಾಯಬೇಕಾದನ್ನು ಇವತ್ತೇ ಸಾಯ್ತಾ ಇದ್ದೇನೆ. ಆದರೆ ಅನ್ಯಾಯವಾಗಿ ನಾನು ಸಾಯ್ತಾ ಇದ್ದೇನಲ್ಲ. ಇದರಿಂದಲಾಗಿ ನೀನು ಸಾಧಿಸುವುದೇನುಂಟು? ಆ ಕಡೆ ನಿನ್ನ ಮಡದಿಯೂ ನಿನಗೆ ಸಿಗುವುದಿಲ್ಲ, ಈ ಕಡೆ ದುಷ್ಕೀರ್ತಿಯೂ ನಿನ್ನನ್ನು ಅಂಟಿಕೊಳ್ಳುತ್ತದೆ. ನಿನ್ನ ಹೆಸರೂ ಹಾಳು, ನಿನ್ನ ಕೆಲಸವೂ ಆಗುವುದಿಲ್ಲ. ಇಂತಹ ಅಪಭ್ರಂಶವನ್ನು ಮಾಡಿದೆಯಲ್ಲ ರಾಮ. ವಾನರೇಶ್ವರ, ವನರಧೀಪ ಕೇಳೆನ್ನ ಮಾತ ನೀನೆನ್ನ ಜರಿಯುವುದೇ ಕೇಂದ್ರ
ಜಾತಯ ಆ ಅವನರಧಿಪ ಕೇಳಿಲ್ಲ ಮಾತ ನೀನೆನ್ನ ಜರಿಯುವುದು ಏಕೇಂದ್ರ ಯಾಕ ದಾನವರುಗಳ ದುಷ್ಟರ ತಲೆಯರಿದು ದಾನವರುಗಳ ದುಷ್ಟರದಲೇ ಅರಿದು ಚೋಡಿ ಭಾರವ ನಿಳುವುದೆಮ್ಮ ಬಿರುದು ರಧಿಪ ಕೇಳಿಲ್ಲ ಮಾತ ನೀನೆನ್ನ ಜರೆಬುದು ಏಕಿಂದ್ರ ಜಾತ ವಾನರೇಶ್ವರ, ರಾಮ, ನಿನ್ನನ್ನು ಸಾಮಾನ್ಯ ಕಪಿ ಅಂತ ನಾನು ಭಾವಿಸಲೇ ಇಲ್ಲ. ವಾನರ ಅಧೀಪ ಅಂತ ಹೇಳಿಯೇ ಸಂಬೋಧಿಸ್ತಾ ಇದ್ದೇನೆ. ನಿನ್ನಲ್ಲಿರುವ ಶ್ರೇಷ್ಠತ್ವವನ್ನು ನಾನು ಗಮನಿಸಿದ್ದೇನೆ, ನಿನ್ನಲ್ಲಿರುವ ಕನಿಷ್ಠತ್ವವನ್ನು ಗುರುತಿಸಿದ್ದೇನೆ. ನಿನ್ನಲ್ಲಿರುವ ದೋಷಪೂರ್ಣವಾದ ವ್ಯವಹಾರ ನಿನ್ನನ್ನು ದುಷ್ಟ ಅಂತ ಹೇಳಿಸಲಿಕ್ಕೆ ಕಾರಣವಾಗಿದೆ. ಇದರ ವಿವರಣೆಯನ್ನು ನಾನು ಕೊಡುವ ಅತ್ಯವಶ್ಯಕ. ಯಾಕೆಂದರೆ ನೀನೇ ಹೇಳ್ತಾ ಇದ್ದಿ, ನನಗೆ ಕೊನೆಗಾಲಕ್ಕಾದರೂ ಕೂಡ ಇದರ ನ್ಯಾಯೋಚಿತವಾದಂತಹ ಒಂದು ಸರ್ವಸಮ್ಮತವಾದ ತೀರ್ಮಾನ ಬೇಕು. ಸತ್ಯ, ನೀನು ಇಷ್ಟೆಲ್ಲ ನನ್ನನ್ನು ಈಗ ನಿಂದಿಸ್ತೀಯಲ್ಲ, ಜರೆಯುತ್ತೀಯಲ್ಲ, ಇದರ ಹಿನ್ನೆಲೆ ಏನು ಅಂತ ನನಗೆ ಅರ್ಥವಾಗ್ತದೆ. ಯಾಕೆಂದರೆ ಇಷ್ಟು ಕಾಲ ಕಪಿ ಸಾಮ್ರಾಜ್ಯದಲ್ಲಿ ಮಾತ್ರವಲ್ಲ, ಈ ಭೂಲೋಕದಲ್ಲಾಗಲಿ ಪರಲೋಕದ ದಾನವ ದೇವ ಅವರ ಮಧ್ಯದಲ್ಲಾಗಲಿ ಪ್ರತಿಷ್ಠಿತ ವ್ಯಕ್ತಿ ನೀನು. ಸಮುದ್ರ ಮಥನ ಕಾಲದಲ್ಲಿ ನೀನು ಎಲ್ಲರ ಎದುರಿಗೂ ಬಹಳ ದೊಡ್ಡವನಾದವನಂತೆ. ಅಷ್ಟು ಮಾತ್ರವಲ್ಲ, ನಿನ್ನನ್ನು ಪ್ರಶ್ನಿಸುವವರು ದೇವದಾನವರಲ್ಲಿ ಯಾರೂ ಇರಲಿಲ್ಲ. ಮಾತ್ರವಲ್ಲ, ಈ ಜಗತ್ತಿನಲ್ಲಿ ಕೂಡ ರಾವಣನಂಥವರನ್ನೂ ನೀನು ಹಿಂಸಿಸಿದ್ದೀಯಂತೆ. ಇದರಿಂದ ಏನು ಅರ್ಥವಾಗ್ತದೆ? ನೀನು ಅಷ್ಟೆಲ್ಲ ದೊಡ್ಡ ಸ್ಥಾನಕ್ಕೆ ಏರಿದವನು ಈಗ ಇಷ್ಟು ಕನಿಷ್ಠ ಮಟ್ಟಕ್ಕೆ ಭೂಮಿಯ ಮೇಲೆ ಬಿದ್ದಿದ್ದೀಯಲ್ಲ, ಇದರಿಂದ ನೀನು ಉದ್ವೇಗಗೊಂಡಿದ್ದಿ, ನಿನಗೆ ನೋವಾಗಿದೆ. ಮಾನಸಿಕವಾದ ಯಾತನೆಯನ್ನು ತೀಟೆಯನ್ನು ತೀರಿಸುವುದಕ್ಕೆ ನನ್ನನ್ನು ನೀನು ಜರೆಯುತ್ತಾ ಇದ್ದಿ. ನಾನು ಕಿವಿಗೊಟ್ಟು ಕೇಳಿದ್ದಿ, ಯಾಕೆ ಗೊತ್ತೋ? ನಿನಗಾದಂತಹ ಈ ಹತಾಶಾ ಭಾವನೆ ಅಥವಾ ಉದ್ವೇಗ ಇದು ನಿನ್ನ ಬಾಯಿಯಿಂದ ಹೇಳಲ್ಪಟ್ಟು ನಿನಗೆ ಒಂಥರದ ಮನಃಶಾಂತಿ ಸಿಕ್ಕಲಿ ಅಂತಲೇ ನಾನು ಬಿಟ್ಟದ್ದು. ನಿನ್ನದು ಸಮ ಅಂತ ಅಲ್ಲ. ಮಧ್ಯದಲ್ಲಿ ನಾನು ನಿನ್ನ ಆ ಒಂದು ಮಾನಸಿಕವಾದ ಪರಿತಾಪವನ್ನು ಕುಂದಿಸುವುದು ಬೇಡ ಅಂತಲೇ ಮಾತಾಡದಿದ್ದದ್ದು. ಅಯ್ಯ, ಏನು ನಾವು ಯಾರು ಏನು ಎಂಬುದನ್ನು ಕೇಳಿ ಗೊತ್ತು ನಿನಗೆ. ನಾವು ಸೂರ್ಯವಂಶದಲ್ಲಿ ಹುಟ್ಟಿದವರು. ಸೂರ್ಯವಂಶಕ್ಕೆ ಅಧೀಶನಾದಂತಹ ಮನು ಈ ಪ್ರಪಂಚ ರಕ್ಷಕನಾಗಿ, ಈ ಪ್ರಪಂಚವೇ ಪ್ರಳಯ ಕಾಲದಲ್ಲಿ ಹೋಗುತ್ತಿದ್ದಾಗ ಅದಕ್ಕಾಗಿಯೇ ಮತ್ಸ್ಯದ ಮೂಲಕವಾಗಿ ಬಹುದೊಡ್ಡ ದೋಣಿಯನ್ನೇ ಕಟ್ಟಿ ಎಳೆಯಿಸಿ ಆ ಕಾಲಕ್ಕೆ ಬೇಕಾದಂತಹ ಸ್ಮೃತಿಯನ್ನೇ ತಾನು ಸಂಗ್ರಹಿಸಿದಂಥ ಬೀಜಗಳಿಂದ ಭೂಲೋಕವನ್ನೇ ಸೃಷ್ಟಿಸಿ ಆ ಮೂಲಕವಾಗಿ ಜಗತ್ತನ್ನು ರಕ್ಷಣೆ ಮಾಡಿದವನು. ಆ ಮನುವೇ ತನ್ನ ಮಗ ಇಕ್ಷಾಕುವಿಗೆ ಹೇಳಿದ್ದು, ಪೃಥ್ವಿಯಾಂ ರಾಜವಂಶಾನಾಂ ಕರ್ತಾಭವ. ಇಡೀ ಭೂಲೋಕದಲ್ಲಿ ರಾಜವಂಶಗಳನ್ನು ಸ್ಥಾಪನೆ ಮಾಡಿ ಆ ಮೂಲಕವಾಗಿ ದಂಡ್ಯರನ್ನು ದಂಡಿಸು. ಅದು ಉಂಟು. ಇಷ್ಟು ಮಾತ್ರ ಅಲ್ಲ, ದಂಡ್ಯರನ್ನು ದಂಡಿಸಬೇಕಾದ ಕಾರ್ಯವೂ ನನ್ನ ಮೇಲಿದೆ. ನಾನು ಆ ವಂಶದವ.
ಅಂತಹ ಸೂರ್ಯವಂಶದಲ್ಲಿ ಜನ್ಮವೆತ್ತಿದ ನಾನು ಈ ಕಾಲಕ್ಕೆ ಅಯೋಧ್ಯೆಯಿಂದ ಹೊರಟಿದ್ದೇನೆ ಎಂಬುದು ಸತ್ಯ. ಆದರೆ ಅಲ್ಲಿ ಆಳ್ತಿರುವ ನನ್ನ ತಮ್ಮ ಭರತ, ಅವನು ಇವತ್ತು ನಾಡಿಗೆ ಒಡೆಯನಾಗಿ ವ್ಯವಹರಿಸುತ್ತಿದ್ದರೆ ನಾನು ಕಾಡಿಗೆ ಒಡೆಯನಾಗಿ ವ್ಯವಹರಿಸ್ತಾ ಇದ್ದೇನೆ. ನನ್ನ ತಮ್ಮನನ್ನು ಸಮಾಧಾನಗೊಳಿಸಿದ್ದೇ ಹಾಗೆ. ನಾನು ಕಾಡಿನ ಮೇಲ್ವಿಚಾರಣೆಯನ್ನು ನಾನು ನೋಡಿಕೊಳ್ತೇನೆ ತಮ್ಮ, ನಾಡಿಂದು ನೀನೇ ನೋಡಿಕೋ. ಆ ಸಂದರ್ಭ ನೀನು ಹೇಳ್ತಾ ಇದ್ದೀಯ ಅಪ್ಪ ನಿನ್ನನ್ನು ನಾಡಿಂದ ಹೊರಗೆ ಹಾಕಿದ ಅಂತ. ನಾನು ದಂಡಕನ ಹಾಗೆ ದಂಡ್ಯನಲ್ಲ. ನಾನು ದಂಡ್ಯನಲ್ಲ ಎಂಬುದಕ್ಕೆ ನನ್ನ ಅಪ್ಪನೇ ಸಾಕ್ಷಿ. ಆ ದುಃಖದಿಂದಲೇ ಅವನು ತೀರಿ ಹೋದನಂತೆ. ನಮ್ಮ ನಾಡೇ ಸಾಕ್ಷಿ ಹೊರಟು ಬಂದಿತ್ತು ನನ್ನ ಜೊತೆಗೆ. ನನ್ನ ಅಪ್ಪ ಬಾಯಿ ತೆರೆಯಾಗಿ ನೀನು ಹೋಗು ಮಗನೆ ಅಂತ ಕೂಡ ಹೇಳಲಿಲ್ಲ. ನಾನಾಗಿಯೇ ಅಪ್ಪನ ಮಾತನ್ನು ಉಳಿಸ್ಲಿಕ್ಕಾಗಿ, ಅಮ್ಮನಿಗೆ ಕೊಟ್ಟದ್ದನ್ನು ಉಳಿಸ್ಲಿಕ್ಕಾಗಿ ಕಾಡಿಗೆ ಬಂದೆ. ಹಾಗಾಗಿ ದಂಡಕನಿಗೂ ನನಗೂ ಸಾಮ್ಯ ಅಲ್ಲ, ಬಿಟ್ಟು ಬಿಡು. ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ನೀನು ಯಾವ ಕಾರಣಕ್ಕಾಗಿ ಈ ರೀತಿ ನನ್ನನ್ನು ಪರೋಕ್ಷವಾಗಿ ಕೊಲೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟೆ ಅಂತ. ಯಾರೋ ಹೇಳಿದ ಮಾತಿನಿಂದಲ್ಲ. ನನಗೆ ಈ ಮಾತನ್ನು ಹೇಳಿದವರು ಕಾಡಿನಲ್ಲಿ ಕಬಂಧ, ನಿನ್ನ ದೃಷ್ಟಿಯಿಂದ ಅವೊಬ್ಬ ತಲೆಕೆಟ್ಟ ರಾಕ್ಷಸನೇ ಆಗಿರಬಹುದು. ಆದರೆ ಅವನು ಈ ಪ್ರಪಂಚದಲ್ಲಿ ಒಂದು ರೀತಿಯ ಶಾಪಗ್ರಸ್ತನಾಗಿ ತಾನೇನೋ ಬಂದ ಜೀವಿಗಳನ್ನು ತಿನ್ನುತ್ತಾ ವಿಶಾಲವಾದ ಕೈಗಳನ್ನು ಹರಡಿದ್ದಾಗ, ನಾವು ಅಣ್ಣ ತಮ್ಮದರು ಅದನ್ನು ಕಡಿದಾಗ ಅವನೇ ನನ್ನನ್ನು ಬೆಂಕಿಯಲ್ಲಿ ಹಾಕಿ ದಹಿಸಿಬಿಡಿ, ನನ್ನ ಪ್ರಾಯಶ್ಚಿತ್ತ ಕಾಲ ಬಂದು ಹೋಗಿದೆ ಅಂತ ತಾನಾಗಿ ಹೇಳಿದ. ಅವನಿಗೆ ಹಿಂದಿನ ಉಪದೇಶವೇ ಇತ್ತಂತೆ. ಹಾಗೆ ಮಾಡಿದಾಗ ಅವನೇ ನಾನು ಸುಗ್ರೀವನಲ್ಲಿ ಸಖ್ಯ ಮಾಡಬೇಕು ಅಂತ ಹೇಳಿದವ. ನಿನ್ನಲ್ಲಿ ಸಖ್ಯ ಮಾಡಬೇಕು ಅಂತ ಹೇಳಿಲ್ಲ ಅವ. ನಿನ್ನಿಂದ ಸುಗ್ರೀವನು ದಂಡನೆಗೊಳಗಾಗಿದ್ದಾನೆ, ಅನ್ಯಾಯ ಹೊಂದಿದ್ದಾನೆ ಅಂತಲೇ ಹೇಳಿದ್ದಾನೆ. ಕೊನೆಗೆ ಅವನು ಬಹುದೊಡ್ಡ ಗಂಧರ್ವನಾಗಿ ಆಕಾಶಕ್ಕೆ ಹೋಗುವಾಗ ಸಖ್ಯಂ ಕುರುಶ್ವ, ಸಖ್ಯ ಮಾಡಿಕೋ, ಸಖ್ಯ ಮಾಡಿಕೋ ಅಂತ ಹೇಳಿದ್ದು ಸುಗ್ರೀವನನ್ನು, ನಿನ್ನನ್ನಲ್ಲ. ಇದರ ಅರ್ಥ ಏನು ಅಂತಂದರೆ, ಪ್ರಪಂಚದಲ್ಲಿ ನಾವು ಸಖ್ಯ ಮಾಡಿಕೊಳ್ಳುವಂತಹ ಯೋಗ್ಯ ಜನರನ್ನೇ ಆಶ್ರಯಿಸಬೇಕು. ಅದನ್ನು ಅವನೇ ಹೇಳಿದ್ದಾನೆ ನನಗೆ. ನೀನು ಆಶ್ರಯಿಸಬೇಕಾದ್ದು ವಾಲಿಯನ್ನಲ್ಲ, ಸುಗ್ರೀವನನ್ನು ಅಂತಲೇ ಹೇಳಿದ್ದಾನೆ. ಹಾಗಾದರೆ ನಿನ್ನನ್ನು ಉದ್ದೇಶಪೂರ್ವಕವಾಗಿ ನಾನು ಕೊಲ್ಲುವುದಕ್ಕಿಲ್ಲಿ ಏನು ಕಾರಣ ಅಂತಂದರೆ, ನೀನು ಮಾಡಿದ ದೋಷ. ಅಪರಾಧಿಯಾನವನ್ನು ಕೊಲ್ಲಿಕ್ಕೆ ನಾನು ಎಲ್ಲೋ ಇದ್ದವ ಬಾಣ ಹೊಡೆದೆ ಅಂತ ಹೇಳ್ತಾ ಇದ್ದೀನಿ. ನೀನು ಅಪರಾಧಿ ನೀನು ಹೌದು ಅಂತ ಆದರೆ ನಾನು ಎಲ್ಲಿಂದ ಬಾಣ ಹೊಡೆದ್ರೂ ತಪ್ಪಲ್ಲ. ಅಪರಾಧ ಇಲ್ವೋ ನಿನ್ನಲ್ಲಿ? ರಾಮ, ಅಪರಾಧ ಇದ್ದಲ್ಲಿ ಶಿಕ್ಷೆ ಮಾಡಬೇಕು. ಹೌದು. ಶಿಕ್ಷೆಯನ್ನು ಕೊಡಬೇಕಾದವನಿಗೆ ಶಿಕ್ಷಿಸುವ ಅರ್ಹತೆಯೂ ಕೂಡ ಇರಬೇಕು. ಹೌದು. ನೀನು ಹೇಳಿದೆ ಅಯೋಧ್ಯೆಗೆ ಭರತ ಒಡೆಯನಾಗಿದ್ದಾನೆ, ಹೌದು. ಕಾಡಿಗೆ ನಾನು ಒಡೆಯನಾಗಿದ್ದೇನೆ, ಹೌದು. ಆ ಮೂಲಕವಾಗಿ ಶಿಕ್ಷಿಸುವ ಅಧಿಕಾರವನ್ನು ಹೊಂದಿದ್ದೇನೆ. ಹಾಂ. ಆದರೆ ಒಂದು ರಾಮ, ಏನು? ನೀನು ಸುಗ್ರೀವನನ್ನು ಬಂದು ಸೇರಿಕೊಂಡ ಹೌದು ಸನ್ನಿವೇಶವೇ ಪ್ರತ್ಯೇಕ. ಹಾಂ. ಸುಗ್ರೀವನೇ ಮೊದಲಾಗಿ ನಿನ್ನಲ್ಲೇನು ಈ ದೂರನ್ನು ಕೊಟ್ಟದ್ದಿಲ್ಲ. ಹಾಂ. ತನ್ನ ಅಣ್ಣ ವಾಲಿಯಿಂದ ತನಗೆ ರೀತಿ ಅನ್ಯಾಯವಾಗುತ್ತಾ ಇದೆ ಎನ್ನುವ ಹಾಗೆ. ಹಾಂ. ಆ ಕಬಂಧ ಗಂಧರ್ವ ರೂಪನಾಗಿ ಹೋಗುವಾಗ ನಿನಗೆ ಸೂಚನೆಯನ್ನು ಕೊಟ್ಟ. ಹೌದು. ಅದರಂತೆ ನೀನು ಮಾಡಿ ಹೌದು. ಸುಗ್ರೀವನಲ್ಲಿಗೆ ಬಂದು ಹೌದು. ಅವನಲ್ಲಿ ಸಖ್ಯವನ್ನು ಮಾಡಿ. ಹೌದು. ಸುಗ್ರೀವಂ ಶರಣಂ ಗತಃ. ಹೌದು. ಅಂದ್ರೆ ಸತ್ಯಕ್ಕೆ ನೀನು ಸುಗ್ರೀವನಿಗೆ ಶರಣ, ಸುಗ್ರೀವನಿಗೆ ಆಶ್ರಯಿತ ನೀನು. ಅವ ಆಶ್ರಯದಾತ. ಒಬ್ಬನ ಆಶ್ರಯದಲ್ಲಿರುವವ ಈ ರೀತಿಯಲ್ಲಿ ತನ್ನ ಒಡೆಯನಿಂದಲೇ ದೂರನ್ನು ಸ್ವೀಕರಿಸಿ ಅನ್ಯಾಯ ನಿರ್ಣಯವನ್ನು ಮಾಡುವುದಕ್ಕೆ ಬರ್ತದೆಯೇ? ಅದು ಪಕ್ಷಪಾತ ಧೋರಣೆ ಆಗುವುದಿಲ್ವೇ? ನೀನು ಸುಗ್ರೀವನ ಜೊತೆಗೆ ಈಗಾಗಲೇ ಸೇರಿದ್ದಿ ಅಂತಾದ ಮೇಲೆ ರಾಜವಂಶೀಯನಾಗಿ ಕಾಡಿಗೆ ಒಡೆಯನಾಗಿ ದಂಡ ನಿರ್ವಹಣೆಯನ್ನು ನೀನು ಯಾವ ರೀತಿಯಲ್ಲಿ ಮಾಡ್ಲಿಕ್ಕಾಗುತ್ತದೆ? ಆಗ್ತದೆ. ಯಾಕೆಂದ್ರೆ ಸುಗ್ರೀವ ಮೊದಲೇ ಹೇಳಲಿಲ್ಲ ಅಂತ ಹೇಳ್ತೀನಿ. ಬರುತ್ತಾ ದಾರಿಯಲ್ಲಿ ಮೊದಲು ಸಿಕ್ಕಿದ್ದು ಕಬಂಧನೆ. ಕಬಂಧನ ಉಪದೇಶ ಆದ ಆಪ್ತವಾಕ್ಯ. ಯಾವುದೇ ವಿಚಾರದಲ್ಲಿ ಧರ್ಮ ನಿರ್ಣಯ ಮಾಡಬೇಕಾದರೆ ಶ್ರುತಿ, ಸ್ಮೃತಿ, ಆತ್ಮತುಷ್ಟಿ, ಆಪ್ತವಾಕ್ಯ ಎಂಬ ಬೇರೆ ಬೇರೆ 4 ವಿಧಗಳಿವೆ. ಇದು ಶ್ರುತಿಯಲ್ಲಿ ಸಿಕ್ಕುವಂಥದ್ದಲ್ಲ ನಿಮ್ಮ ನ್ಯಾಯ.
ಸ್ಮೃತಿಯಲ್ಲಿ ಸಿಕ್ಕಲಿಕ್ಕಿಲ್ಲ, ಆಪ್ತ ವಾಕ್ಯದಲ್ಲಿ ಸಿಗ್ತದೆ. ಅದರಲ್ಲಿ ನಿರ್ಣಯ ಮಾಡಲಿಕ್ಕೆ ಆಗ್ತದೆ ನಮಗೆ. ಆಪ್ತ ವಾಕ್ಯ ಹೇಳ್ತದೆ ನೀನು ದೌಷ್ಟ್ಯ ಇರುವವ, ನಿನ್ನಿಂದ ಅನ್ಯಾಯ ಆಗಿದೆ ಅಂತ ಹೇಳ್ತದೆ. ಅದು ನನಗೆ ಸಾಕು. ಆದರೂ ಅವ ಹೇಳಿದ್ದಾನೆ ಏನು, ಆಪ್ತನಾಗಿ ಸುಗ್ರೀವನಲ್ಲಿ ಸಖ್ಯ ಮಾಡಿಕೋ, ನಿನ್ನಲ್ಲಿ ಅಂತ ಹೇಳಿಲ್ಲ ಅವನು. ನೀನಂತ ಒಳ್ಳೆಯ ಸಂಭಾವಿತನಾಗ್ತಿದ್ರೆ ಹೋಗು ವಾಲಿಯಲ್ಲಿ ಸಖ್ಯ ಮಾಡಿಕೋ ಅಂತ ಹೇಳ್ತಿದ್ದ. ಸಖ್ಯ ಮಾಡುವಾಗ ಯಾವಾಗಲೂ ಸಮಾನ ವ್ಯಸನಿಗಳಾಗಿ ಇರಬೇಕು, ಸಮಾನರಲ್ಲೇ ಸಖ್ಯ ಮಾಡಬೇಕು. ಯಾವಾಗಲೂ ದೊಡ್ಡವರಲ್ಲಿ ಸಖ್ಯ ಮಾಡಬಾರದು. ನಿನ್ನಂಥವನಲ್ಲಿ ಸಖ್ಯ ಮಾಡಿದರೆ ಮೊದಲು ನೀನು ಸುಗ್ರೀವನನ್ನು ಮರ್ತಿಸ್ತಿ, ನನಗೆ ಗೊತ್ತುಂಟು, ಮತ್ತೆ ನೀನು ನನ್ನ ಸೀತೆಯನ್ನು ನೀನೇ ತಗೊಳ್ತಿ ಅಂತ ಬುದ್ಧಿ ನಿನ್ನದು. ಆದ್ದರಿಂದ ನಾನು ಹೇಳ್ತಾ ಇರುವುದು, ನಿನ್ನಂಥವನನ್ನು ಸಖ್ಯ ಮಾಡಿದರೆ ನನ್ನ ಅಸ್ತಿತ್ವಕ್ಕೆ ನೀನು ಪೆಟ್ಟು ಕೊಡುವವ ನಾಳೆ. ನನ್ನಲ್ಲಿ ಸಖ್ಯ ಮಾಡಬೇಕು ಅಂತ ನಾನು ಹೇಳುವವನಲ್ಲ, ಬಿಟ್ಟು ಬಿಡುವ ವಿಚಾರ. ನ್ಯಾಯ ನಿರ್ಣಯವನ್ನು ಮಾಡುವಾಗ ನಿನ್ನದು ಪಕ್ಷಪಾತ ಧೋರಣೆ ಆಯಿತು. ನ್ಯಾಯ ನಿರ್ಣಯ ಮಾಡುವ ನಿನಗೆ ಮಿತ್ರ, ನೀನು ಮೂರನೆಯವನಲ್ಲ. ಸುಗ್ರೀವನನ್ನ ಮಿತ್ರನಾದುದು ಆಮೇಲೆ ಹೌದಲ್ಲ, ನಾನು ಅಲ್ಲಿಗೆ ಬಂದ ಮೇಲೆ ಹೌದು. ಸುಗ್ರೀವನೇ ಮೊದಲೇ ಸುಗ್ರೀವ ಅನ್ಯಾಯ ಹೊಂದಿದ್ದಾನೆ ಅಂತ ಹೇಳಿದ್ದು ತಬನ್ನ ಮೊದಲಲ್ವೋ? ಮೊದಲು ಅಂದರೆ ಸುಗ್ರೀವನ ಬಳಿಗೆ ಬರುವ ಮೊದಲೇ ನೀನು ವಾಲಿಯನ್ನು ಕೊಲ್ಲುವ ನಿರ್ಣಯ ಮಾಡಿದ್ದಿ. ಕೊಲ್ಲುವ ನಿರ್ಣಯ ನಾನು ಮಾಡಿ ಬಂದದ್ದಲ್ಲ, ಅದು ಸುಗ್ರೀವನಲ್ಲಿ ಸಖ್ಯ ಮಾಡಿಕೊಳ್ಳುವ ನಿರ್ಣಯ ಮಾಡಿದ್ದು. ಹಾಗಾದ್ರೆ ಪ್ರಕರಣ ಏನು ಅಂತ ಅವ ಹೇಳಿದ್ದು ನನಗೆ. ಆ ಪ್ರಕರಣವನ್ನು ಪುಷ್ಟೀಕರಿಸಿದ್ದು ಸುಗ್ರೀವ. ಅವ ಬಂದಾಗ ಹೇಳಿದ, ಹೀಗೀಗೆ ನಡೆದಿದೆ, ಇಂತಿಂಥ ವಿಷಯಗಳು ನಡೆದಿವೆ ಅಂತ ಹೇಳಿದ. ನಾನು ಪುನಃ ಪುನಃ ಹೇಳುವ ಅಗತ್ಯ ಇಲ್ಲ. ಬೇಡ. ಸರಿ, ಹಾಗಾದರೆ ನಿನ್ನ ವಾಲಿ ತಪ್ಪಿತಸ್ಥನಾದವ, ಅವನಿಗೆ ನನಗೆ ಆತ್ಮವಾಕ್ಯವು ಉಂಟು. ಆದ್ದರಿಂದ ನಾನು ಹೇಳ್ತೇನೆ, ನನ್ನ ದೃಷ್ಟಿಯಿಂದ ಔರಸಿ ಭಗಿನಿ ಹಾಗೆ ಅಂಜನ ತಂಗಿ ಹೆಂಡತಿ ಅವರನ್ನು ಯಾರು ಪ್ರಚರೇತ ಕಾಮಾಸಕ್ತನಾಗಿ ತಸ್ಯ ದಂಡೋ ವಧಸ್ಮೃತಃ, ಅವನಿಗೆ ದಂಡನೆ ಕೊಡಲೇಬೇಕು. ತನ್ನ ಮಗಳೊಂದಿಗೆ ಯಾರು ಬೆರೆಯುತ್ತಾನೆ, ತನ್ನ ಸೊಸೆಯನ್ನು ಯಾರು ಬೆರೆಯುತ್ತಾನೆ, ತನ್ನ ತಮ್ಮನ ಮಡದಿಯನ್ನು ಯಾರು ಸೇರಿಸಿಕೊಳ್ತಾನೆ, ಅಂತಹ ಅನ್ಯಾಯಗಾರನಿಗೆ ವಧಾದಂಡನೆ ಅಂತ ಸ್ಮೃತಿ ಹೇಳ್ತದೆ. ಆದ್ದರಿಂದ ಇದು ಹೌದೋ ಅಲ್ಲವೋ ಇದು ನಿನಗೆ ಗೊತ್ತುಂಟು ರಾಮ. ವಿಷಯ ನಮ್ಮ ಕೌಟುಂಬಿಕವಾದ. ನೀನು ಒಬ್ಬ ರಾಜಕೀಯ ವ್ಯಕ್ತಿ. ಹೌದು. ಯಾವುದೇ ರೀತಿಯಲ್ಲಿ ನಾನು ನಿನ್ನ ಮೇಲೆ ಆಕ್ರಮಣವೋ ಏನೂ ಮಾಡಿದ್ದಿಲ್ಲ. ನನ್ನ ತಮ್ಮ ನನಗೆ ಮಾಡಿದಂತಹ ಒಂದು ದ್ರೋಹ ಏನು, ಅದೇ ಆ ಗುಹಾ ಪ್ರಸಂಗ ಸುಗ್ರೀವ ನಿನಗೆ ವಿವರವಾಗಿ ಹೇಳಿರಬೇಕು. ಆ ಕಾರಣಕ್ಕಾಗಿ ನಾನವನನ್ನು ಶಿಕ್ಷಿಸುವುದಕ್ಕೆ ಮನೆಯಿಂದ ಹೊರಗಟ್ಟಿದ್ದು. ರುಮೆಯನ್ನು ನನ್ನ ಬಳಿಯಲ್ಲೇ ಉಳಿಸಿಕೊಂಡಿದ್ದೇನೆ. ಯಾಕೆ? ತಾರೆಯೂ ಜೊತೆಗಿದ್ದಾಳೆ. ಸುಗ್ರೀವನನ್ನು ದಂಡಿಸಬೇಕು ಅವನು ಮಾಡಿದಂತಹ ಅನ್ಯಾಯ. ನನ್ನ ಮನೆಯ ಒಬ್ಬ ಸದಸ್ಯನ ದಂಡಿಸುವ ಅಧಿಕಾರ ಮನೆಯ ಹಿರಿಯಣ್ಣನಾಗಿ ನನಗಿಲ್ವ? ಇನ್ನೊಂದು, ಈಗ ಯಥಾರ್ಥಕ್ಕೂ ನನಗೆ ರುಮೆಯ ಮೇಲೆ ಮನಸ್ಸಿದೆ. ರುಮೆಯನ್ನು ನಾನು ಶಾಶ್ವತವಾಗಿ ಇಟ್ಟುಕೊಳ್ಬೇಕು. ಸಾಧ್ಯ ಆದರೆ ರಾಮನ ಮಡದಿಯನ್ನು ಇಟ್ಟುಕೊಳ್ಳುವವನೇ ಅಂತ ನೀನು ಹೇಳಿದೆಯಲ್ಲ. ಹಾಗೆ ಮಾಡುವವನಾಗಿದ್ರೆ ಮೊದಲು ಸುಗ್ರೀವನನ್ನು ನಾನು ಕೊಲ್ಲುತ್ತಾ ಇರಲಿಲ್ವೋ? ಆಗಾಗ ಬಂದು ಅಣ್ಣ ಯುದ್ಧಕ್ಕೆ ಬಾ ಅಂತ ನನಗೆ ತಲೆನೋವು ಅಂತ ನಾನು ಬಳಿಯಲ್ಲಿ ಇಟ್ಟುಕೊಳ್ತಾ ಇದ್ದೇನೋ. ಸುಗ್ರೀವ ಸತ್ತು ಎಷ್ಟು ಶ್ರಾದ್ದ ಆಗುತ್ತಾ ಇತ್ತೋ ಏನೋ. ಸುಗ್ರೀವ ಯಾಕೆ ಸಾಯಲಿಲ್ಲ? ನಾನು ಕೊಲ್ಲಿಲ್ಲ. ಯಾಕೆ? ನನ್ನ ತಮ್ಮನಿಗದು ಶಿಕ್ಷೆ ಮಾತ್ರ. ನನ್ನ ಮಡದಿ ತಾರೆಯ ಜೊತೆಗೆ ರುಮೆ ಇದ್ದಾಳೆ. ಯಾರನ್ನಾದರೂ ಕೂಡ ನೀನು ಹೇಳಿದಂತೆ ಕಾಮಾಸಕ್ತನಾಗಿ ವ್ಯವಹರಿಸುವಾಗ ಅವರೀರುವರು ಜೊತೆಯಲ್ಲಿರುವಾಗ ಈರುವರನ್ನು ಅನುಭವಿಸುವುದಕ್ಕುಂಟೋ ಹೇಳು. ಆದ್ದರಿಂದಲೇ ಆ ಬಗ್ಗೆ ಯಾವ ಸಂದೇಹವು ಸ್ವಯಂ ಸುಗ್ರೀವನಿಗೂ ಕೂಡ ಇಲ್ಲ. ನನ್ನ ಮೇಲೆ ಭರವಸೆ ಇದೆ ಅವನಿಗೆ. ಇದು ಯಥಾರ್ಥವೂ ಹೌದು. ನನ್ನ ತಮ್ಮನನ್ನು ಕುಟುಂಬದ ಸದಸ್ಯನನ್ನಾಗಿ ಶಿಕ್ಷಿಸುವ ಹೊಣೆ ನನಗೂ ಉಂಟಲ್ವೋ? ಆವಾಗ ಅದನ್ನು ಮೂರನೆಯ ಒಬ್ಬ ಬಂದು ಮಧ್ಯಪ್ರವೇಶ ಮಾಡಬೇಕೋ ರಾಮ? ತಮ್ಮನನ್ನಾದರೂ ಕೂಡ ಕುಟುಂಬದ ಹಿರಿಯನಾಗಿ ಅನ್ಯಾಯವಾಗಿ ಶಿಕ್ಷಿಸಬಾರದು. ಅನ್ಯಾಯವಾಗಿ ನೀನು ಅನ್ಯಾಯವಾಗಿ ಶಿಕ್ಷಿಸುವುದು. ಅವನನ್ನು ಮನೆಯಿಂದ ಹೊರಗೆ ಹಾಕಿದ್ದು ಎಷ್ಟು ಸಮಯ ಅಂತಿಲ್ಲ. ಯಾವುದೋ ಅದೇ ತಪ್ಪು. ಒಬ್ಬ ನಿನಗೆ ಅಪಚಾರ ಮಾಡಿದ್ರೆ ಅವನಿಗೆ ಶಿಕ್ಷೆ ಎಷ್ಟು ಕಾಲ ಅಂತ ನಿನ್ನ ರಾಜಕೀಯ ಹೇಳು. ಯಾರೇ ಆಗಲಿ, ಒಬ್ಬ ಏನು ಮಾಡಿದ್ದಾನೆ ಆ ತಪ್ಪನ್ನು ನೋಡಿಕೊಂಡು ಅವನಿಗೆ ಇಂತಿಷ್ಟು ಕಾಲ, ಇಂಥ ತಪ್ಪಿಗೆ ಈ ರೀತಿಯ ಶಿಕ್ಷೆ ಅಂತ ಒಂದು ಮಿತಿ ಇಲ್ಲೋ ಅದಕ್ಕೆ. ಇದು ಇದ್ದಷ್ಟು ಕಾಲ ಅವನನ್ನು ಓಡಿಸುವುದು, ಇದರ ಅರ್ಥ ಏನು? ಅವನ ಹೆಂಡತಿಯನ್ನು ಇಟ್ಟುಕೊಳ್ಳುವುದೇ ಮುಖ್ಯ. ನೀನು ಹೇಳ್ತಿ
ಇಬ್ಬರು ಹೆಂಡತಿಯರಿರುವಾಗ ಅವರನ್ನು ಹೇಗೆ ನಾನು ಭೋಗದಿಂದ ಸಕ್ತನಾಗಿ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೆ. ನನಗೆ ಬೇಕಾಗಿ ಅಲ್ಲ, ಸುಗ್ರೀವನಿಗೆ ಸಿಗಬಾರದು. ಅದೇ ನಿನ್ನ ಅನ್ಯಾಯ. ಅವನಿಗೆ ಸಿಗಬಾರದು ಅಂತ ಅವನ ಹೆಂಡತಿಯನ್ನು ಇಟ್ಟುಕೊಳ್ತೀಯಲ್ಲ, ಅದೇ ಹೇಳಿದ್ ನಾನು ಅವರ ಭಗಿನಿಯು ವಾಪಿ, ಅವರನ್ನು ಇಟ್ಟುಕೊಳ್ಳಬಾರದು. ಈಗ ನೀನೊಂದು ಉದಾಹರಣೆ ಹೇಳ್ತೇನೆ. ಏನು? ಒಬ್ಬನ ಮಗಳು ಗಂಡನ ಮನೆಗೆ ಹೋದಾಗ ಒಂದು ವೇಳೆ ಆ ಗಂಡನ ಮನೆಯಲ್ಲಿ ಸರಿ ಬರಲಿಲ್ಲ ಅಂತ ಅವಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಲ್ಲ, ಯಾವ ಕೌಟುಂಬಿಕ ವ್ಯವಹಾರದಲ್ಲಿ ಇಲ್ಲ. ಕೊಟ್ಟ ಮಗಳು ಕುಲದಿಂದ ಹೊರಗೆ ಅವಳನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಅಪಚಾರವೇ. ಯಾಕೆ ಅಂತ ಹೇಳಿದರೆ ಅವಳಿಗೆ ಕೀರ್ತಿ ಚಾರಿತ್ರ್ಯ ಎಲ್ಲವೂ ಹಾಳಾಗ್ತದೆ. ಯಾವಳು ಬೇರೆ ಮನೆಗೆ ಮದುವೆ ಮಾಡಿ ಕೊಡಲ್ಪಟ್ಟಿದ್ದಾಳೋ ಅವಳನ್ನು ತಾನಿಟ್ಟುಕೊಳ್ಳುವುದು ತಂದೆ ಕೂಡ ಸರಿಯಲ್ಲ. ಹಾಗೆ ಶಾಸ್ತ್ರ ಉಂಟು. ಆದ್ದರಿಂದ ಹೇಳುವುದು, ಈ ಕೀರ್ತಿ ಚಾರಿತ್ರ್ಯವನ್ನು ಹಾಳು ಮಾಡುವ ಆ ಕ್ರಿಯೆಯನ್ನು ನೀನು ಮಾಡಬಾರ್ದಾಗಿತ್ತು. ನೀನು ಅವಳನ್ನು ಕಳುಹಿಸಬೇಕಾಗಿತ್ತು. ನನ್ನ ಮನೆಯಲ್ಲಿ ನೀನು ನಿಲ್ಲಕೂಡದು, ಯಾರೊಟ್ಟಿಗಾದರೂ ಹೋಗು. ನಿನಗೆ ಕಾಮುಕ ದೃಷ್ಟಿ ಇದ್ದದ್ದರಿಂದಲೇ ಅವಳನ್ನು ಇಟ್ಟುಕೊಂಡಿದ್ದೀನಿ. ಆದೀತು ರಾಮ, ನೀನು ಹೇಳಿದ ಹಾಗೆಯೇ ನೋಡೋಣ. ಹಾಗಾದ್ರೆ ಅದಕ್ಕೊಂದು ಅವಕಾಶವನ್ನಾದರೂ ಕೂಡ ನೀನೀಗ ಮಧ್ಯವರ್ತಿಯಾಗಿ ಬಂದವ, ನನ್ನನ್ನು ಶಿಕ್ಷಿಸುವುದಕ್ಕೆ ಅಂತ ನಿತ್ತವ, ನನಗೆ ಕೊಡಬೇಕಿತ್ತಲ್ವಾ? ನೀನು ಈಗ ಹೇಳುವ ಮಾತನ್ನು ಇಷ್ಟು ಮಾಡುವುದಕ್ಕೆ ಮೊದಲು ನನ್ನ ಬಳಿಗೆ ಬಂದ, ಇಲ್ಲ ನನ್ನನ್ನೇ ಕರೆಯಿಸಿಯ ಈ ವಿಷಯವನ್ನು ಮಾತನಾಡ್ತಾ ಇದ್ರೆ ಬಗೆಹರಿಯುವುದಕ್ಕೂ ಸಾಧ್ಯ ಇತ್ತು. ಯಾಕಂದ್ರೆ ಸುಗ್ರೀವ ಇನ್ನೂ ಬದುಕಿದ್ದಾನೆ ಎನ್ನುವುದೇ ಅವನ ಮೇಲಿನ ಸ್ನೇಹ ಸತ್ತಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಲ್ವೇ? ಅವ ಶತ್ರುವಾಗುತ್ತಾ ಇದ್ರೆ ಇಷ್ಟು ಸಮಯ ಅವ ಖಂಡಿತ ಬದುಕುವುದು ಎಂದೋ ಕೊಂದಾಗುತ್ತಾ ಇತ್ತು. ಈಗ ನಿನ್ನ ಬಗೆಹರಿಸಬಹುದಿತ್ತು ರಾಮ, ನೀನದಕ್ಕೆ ಕೈ ಹಾಕಲಿಲ್ಲ. ನಿನಗದು ಯಾಕೆ ಬೇಡವಾಗಿತ್ತು ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ನಿನ್ನ ಉದ್ದೇಶವೇ ಈಗ ಬೇರೆ ಆಯಿತು. ಆಗ ಹೇಳಿದೆ ನೀನು ತಮ್ಮನಿಗೆ ಶಿಕ್ಷೆ ಆಗಬೇಕು ಅಂತಲೇ ಮಾಡಿದ್ದು ನಾನು. ಈಗ ಹೇಳ್ತಿ ಕೊಲ್ಲದೆ ಬಿಟ್ಟದ್ದು ಅವನಲ್ಲಿದ್ದ ಒಂದು ತರದ ಅನುಕಂಪೆಯಿಂದ ಅಂತ ಹೇಳ್ತಾ ಇದ್ದೆ. ಅದು ನಿನ್ನ ಉತ್ತರವನ್ನು ಕೇಳಿದ ಮೇಲೆ ಪ್ರಶ್ನೆ ಬದಲಾಗುವುದು ರಾಮ. ವಾಲಿ, ನೀನು ಮಾಡಿದ ಕ್ರಿಯೆಯಲ್ಲಿ, ನೀನು ನಡ್ಕೊಂಡ ರೀತಿಯಲ್ಲಿ, ನೀನು ಹರ್ಮ್ಯಾಗ್ರಹದಲ್ಲಿ ಆತನ ಮಡದಿಯನ್ನು ಹೆಗಲ ಮೇಲೆ ಕೈ ಇಟ್ಟು ತಿರುಗಾಡ್ತಿದ್ದದ್ದನ್ನು ಕೇಳಿದ ರೀತಿಯಲ್ಲಿ ನಾವು ನೀನು ಅಲ್ಲ ಅಂತ ಹೇಳಿದ್ರೆ ನನ್ನ ಆಕ್ಷೇಪ ಏನೂ ಇಲ್ಲ. ಇಂಥ ಕ್ರಿಯೆಗಳನ್ನು ನೀನು ಮಾಡ್ತಾ ಬಂದದ್ದು ಕೌಟುಂಬಿಕ ವ್ಯವಹಾರದಲ್ಲಿ ನೀನು ತಮ್ಮನ ಮಡದಿಯನ್ನು ಅನುಭವಿಸಲಿಕ್ಕಾಗಿಯೇ ಮಾಡಿದ್ದು ಅಂತ ಸರ್ವವಿದಿತ. ಇದು ಸರ್ವರಿಗೂ ಗೊತ್ತಿದೆ. ನನಗೆ ಹೇಳಿದವರು ಹೇಳಿದ್ದಾರೆ ತಮ್ಮನ ಮಡದಿಯನ್ನೇ ಇಟ್ಟುಕೊಂಡಿದ್ದಾನೆ ಅಂತ. ನಿನಗೆ ಬೇಡ ಅಂತಿದ್ರೆ ಅವಳನ್ನು ನಿಜವಾಗಿಯೂ ನೀನು ಕಳಿಸಬೇಕಾಗಿತ್ತು. ತಂದೆ ಮನೆಗಾದರೂ ಕಳಿಸಬಹುದಾಗಿತ್ತು, ನೀನು ಇಟ್ಟುಕೊಳ್ಳಿಲ್ಲ. ಈಗ ನೀನು ಹೇಳ್ತಿ ಒಂದು ಅವಕಾಶ ಆದರೂ ಕೊಡ್ಬೋದು. ಎಂತಹ ತಪ್ಪನ್ನು ಮಾಡಿದವನಿಗಾದರೂ ಒಂದು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಕೊಡುವಾಗ ಸಾರಿ ಹೇಳುವುದಕ್ಕೆ ಕೊಡ್ಬೋದಾಗಿತ್ತು. ಏನು ಗೊತ್ತಾ, ಈಗ ಏನಾಯ್ತದು, ಮುಂದಿನ ಬದುಕಬೇಕೆಂಬಾಸೆಯುಂಟೆ, ಹಿಂದೆ ಕರೆವಿ ಬಾಣವನು ನೋಯದಂತೆ, ಒಂದೇ ಬುದ್ಧಿಯೊಳೆಲ್ಲ ಸತ್ಯವ ಬಿಡದೆ ಚಂದವಾಗಿರುವುದು ಸರ್ವರು ಕಡೆಗೆ. ವಾಲಿ ರಾಮ, ನಿನ್ನನ್ನು ಕರೆದು ಒಂದು ಹಿತೋಪದೇಶ ಮಾಡುವಂತಹ ಅವಕಾಶ ನಾನು ಕಳ್ಕೊಂಡಿದ್ದೇನೆ ಎಂಬ ಹಾಗೆ ಹೇಳ್ತಾ ಇದ್ದೀನಿ. ಹೌದು, ಆದರೆ ನಿನ್ನನ್ನು ಕರೆದು ಕೇಳುವುದಕ್ಕೆ ನಿನ್ನಲ್ಲಿ ಒಂದಿಷ್ಟಾದರೂ ನನ್ನ ಬಗ್ಗೆ ಒಂದು ರೀತಿಯಾದ ಸಂಭಾವಿತತನ ಗೌರವ ಇರ್ತಿದ್ರೆ ನಾನು ನಿಮ್ಮ ಈ ದೃಶ್ಯಮುಖದ ತಡಿಯಲ್ಲಿ ಬಂದು ದಿವಸ ಎಷ್ಟಾಯಿತು ನಿನಗೆ ಗೊತ್ತಾಗಲೇ ಇಲ್ವೋ? ಗೊತ್ತಾಗಿದ್ದರೆ ಯಾಕೆ ನೀನು ಪ್ರಯತ್ನ ಪಡಲಿಲ್ಲ? ಅಥವಾ ನೀನು ಅಂಥ ಕ್ರಿಯೆಯನ್ನು ಮಾಡುವುದಕ್ಕೆ ಒಬ್ಬ ರಾಜನಾಗಿದ್ದು ನಿನ್ನಲ್ಲಿ ಕಪಿಗಳಿಗೆ ಯಾರಿಗೂ ಗೊತ್ತಾಗಲೇ ಇಲ್ವೋ? ಗೊತ್ತಾಗಿದ್ದರೆ ಯಾಕೆ ನನ್ನನ್ನು ಉಲ್ಲಂಘಿಸಿದೆ, ಉಪೇಕ್ಷಿಸಿದೆ? ಹಾಗಾದರೆ ಇಷ್ಟೇ, ಬಂದವ ರಾಮನ ಜೀವನ ಏನಾದ್ರೆ ಏನು, ಈ ಕ್ಷಣದವರೆಗೂ ನಿನ್ನನ್ನು ಕಂಡದ್ದು ನಾನು ಹಾಗೆ ನೀನು ನೋಡಿದ್ದೆ ಯಾವುದೋ ಅಲ್ವೋ? ಹಾಗಾದರೆ ನೀಗಿದ್ದಂತಹ ಉದ್ದಟತನ, ತನ್ನಲ್ಲಿರುವಂತಹ ಪರಾಕ್ರಮ, ತನ್ನಲ್ಲಿರುವ ಸ್ನಾಯುಬಲ, ರಕ್ತಬಲ, ಇದರಿಂದಾಗಿ ರಾಮನನ್ನು ನೀನು ಉಪೇಕ್ಷೆ ಮಾಡಿದ್ದಿ. ಯಾರೇ ಬರಲಿ ಅವರಿಗೆ ನಾನು ಈಡಲ್ಲ ಅಂತ ನಿನಗೆ ನಿರ್ಧಾರ ಇತ್ತು. ಈ ನಿರ್ಧಾರದಿಂದಾಗಿ ನಿನ್ನನ್ನು ಮಾತನಾಡಿಸಲಿಕ್ಕೆ ನಾನು ಅವಶ್ಯವಾಗಿ ಮುಂದೆ ಬರಲಿಲ್ಲ. ಆದರೆ ಉಂಟು, ನಿನ್ನನ್ನು ಮಾತನಾಡಿಸುವ ಅವಕಾಶ ಉಂಟು ನನಗೆ.
ಅದಕ್ಕಾಗಿಯೇ ಇಲ್ಲವಾದರೆ ನಿನ್ನನ್ನೀಗ ಏನು ಮಾಡ್ತಿದ್ದೆ ನಾನು? ಕೊಲ್ಲಬಹುದಾಗಿತ್ತು. ನಾನು ಕೊಲ್ಲಿಲ್ಲ ನಿನ್ನನ್ನು. ಬಾಣ ಬಿಟ್ಟದ್ದು ಅದಕ್ಕೆ ಅಲ್ವಾ ಕಾಯ ಖಂಡನ ನಾನು ಹಿಡಿದು ನಿಲ್ಲಿಸಿದ್ದರಿಂದ ಉಳಿದಿದ್ದೇನೆ. ಕಾಯ ಖಂಡನ ಮಾಡುವುದು ಅಂತ ಹೇಳಿದರೆ ವಧೆ ಮಾಡುವುದೇ ಅಲ್ಲ, ವಧಾ ಸಮವಾದ ಶಿಕ್ಷೆ. ಈ ವಧಾ ಸಮವಾದ ಶಿಕ್ಷೆ ಬ್ರಾಹ್ಮಣನಿಗಾದರೆ ರಾಜ್ಯ ಭ್ರಷ್ಟನನ್ನಾಗಿ ಮಾಡಬಹುದು. ಕೊಲ್ಲಬಾರದು, ಅದು ವಧಾ ಶಿಕ್ಷೆ. ಹಾಗೆ ಯಾರ್ಯಾರಿಗೆ ಯಾವ್ಯಾವ ಶಿಕ್ಷೆ ಹೇಗೆ ಹೇಗೆ ಕೊಡಬೇಕು ಅಂತ ರಾಜನೀತಿ ಇದೆ. ಆ ರಾಜನೀತಿಯ ಪ್ರಕಾರ ನಾನು ನಿನಗೆ ವಧೆ ಕೊಡಬೇಕಾದ್ರೆ ನಿನಗೊಂದು ಅವಕಾಶ ಕೊಡಬೇಕು ಅಂತ ನನಗೆ ಗೊತ್ತುಂಟು. ಆದರೆ ಅವಕಾಶ ಕೊಡಲಿಕ್ಕೆ ಮೊದಲೇ ನಿನ್ನನ್ನು ಆ ಗರ್ವದ ಸಾನುವಿನಿಂದ ಕೆಳಗಿಳಿಸಬೇಕು. ಆ ತುತ್ತ ತುದಿಯಲ್ಲಿ ಇದ್ದೀಯಲ್ಲ ನೀನು, ಆ ಕಾಲಕ್ಕೆ ನಾನು ನಿನ್ನನ್ನು ಕರೆದು ವಾಲಿ ನೀನು ಮಾಡಿದ್ದು ಸರಿಯಲ್ಲ ಅಂತ ಹೇಳಿದರೆ ನೀನು ಕೇಳುವ ಸ್ಥಿತಿಯಲ್ಲಿಲ್ಲ ನನಗೆ ಗೊತ್ತು. ಅದಕ್ಕಾಗಿಯೇ ನಿನ್ನನ್ನು ನಾನು ಈ ರೀತಿ ಶಿಕ್ಷಿಸುವಾಗ ಪ್ರತ್ಯೇಕ ಸ್ಥಳದಿಂದ ಶಿಕ್ಷಿಸಿದೆ ಎಂಬ ಒಂದು ಮಾತು ಬರ್ತದೆ. ಅದರ ಸ್ವಲ್ಪ ಅರ್ಥವನ್ನು ನೀನು ಮಾಡಿಕೊ. ಈ ದಂಡಾರ್ಥ ವಧೇನ ದರ್ಶನಾಪೇಕ್ಷಣ. ದಂಡನೆಗೆ ಶಿಕ್ಷೆ ಕೊಡುವಾಗ ಶಿಕ್ಷೆ ಕೊಡುವವನನ್ನು ನೋಡಬೇಕು ಅಂತ ಏನೂ ಇಲ್ಲ. ದಂಡದಿಂದ ದಂಡಾರ್ಥ ನಾನು ಯುದ್ಧಕ್ಕೆ ಬಂದವನಲ್ಲ, ನಾನು ಬಂದದ್ದು ಶಿಕ್ಷಿಸುವುದಕ್ಕೆ ನಿನ್ನನ್ನು. ನಿನ್ನ ಶಿಕ್ಷೆ ಮಾಡುವಾಗ ನಿನ್ನ ಮುಖ ನೋಡಿಯೇ ನಾನು ನಿನ್ನನ್ನು ಬೇಕಾದಂತೆ ಕರೆದು ಕೇಳಿ ನಿನಗೆ ಬೇಕಾದ ಶಿಕ್ಷೆ, ವಿಷವ, ಕಲ್ಲುಗಾಣವ ಅಥವಾ ಪರ್ವತಜ್ಞ ಕೆಳಗೆ ಹಾಕುವುದೋ ಸಮುದ್ರಕ್ಕೆ ತಳ್ಳುವುದೋ ಅಂತ ಕೇಳಲಿಕ್ಕಿಲ್ಲ. ಶಿಕ್ಷೆ ಕೊಡುವಾಗ ಕೊಡುವುದೇ, ಅದಕ್ಕೆ ಯಾವುದೇ ರೀತಿಯಾದಂತಹ ಕೇಳುವಿಕೆ ಇಲ್ಲ. ಹಾಗಾಗಿ ನಿನ್ನನ್ನು ನಾನು ಕಾಣಿಸಿಕೊಳ್ಬೇಕಾಗಿಯೂ ಇಲ್ಲ. ನಾನಿಲ್ಲಿ ಮರೆಯಲ್ಲಿ ನಿಂತಿದ್ದೇನೆ, ನಿನ್ನ ಆಕ್ಷೇಪವೂ ಸಲ್ಲ. ಯಾಕೆಂದರೆ ಇಲ್ಲಿ ಎಲ್ಲ ಮರಗಳೇ ಇರುವುದು, ವೃಕ್ಷರಾಜಿಗಳ ಮಧ್ಯದಲ್ಲೇ ನಾನು ನಿಂತದ್ದು. ಮಾತ್ರವಲ್ಲ, ಬಾಣ ಬಿಡಬೇಕಾದ್ರೆ ಮೊದಲೇ ನಾನು ದುಷ್ಟಾಂಕಾರ ಮಾಡಿದಾಗ ಇಲ್ಲಿದ್ದ ಕಪಿಗಳೆಲ್ಲ ಕಿವಿಯನ್ನು ಮುಚ್ಚಿಕೊಂಡಿದ್ದಾವೆ, ಇಲ್ಲಿದ್ದ ಪ್ರಾಣಿಗಳೆಲ್ಲ ಓಡಿ ಹೋಗಿದ್ದಾವೆ. ಅವುಗಳೆಲ್ಲ ಅರ್ಥವಾಗಿದೆ, ನಿನಗೆ ಅರ್ಥವಾಗಲಿಲ್ಲ. ನೀನು ಒಂದೇ ಒಂದು ಈ ಬಾರಿ ಸುಗ್ರೀವನನ್ನು ನಾಶ ಮಾಡುವುದನ್ನೇ ಗುರಿಯಾಗಿಟ್ಟುಕೊಂಡಿದ್ದೆ. ಆದ್ದರಿಂದ ನಿನಗೆ ಅದು ಕೇಳಲಿಲ್ಲ. ನಿನ್ನನ್ನು ಶಿಕ್ಷಿಸಲಿಕ್ಕೆ ನಾನು ನಿನಗೆ ಕಾಣಿಸಿಕೊಳ್ಳಿಲ್ಲ ಎಂಬುದು ಆಕ್ಷೇಪ ಅಲ್ಲ. ನಿನಗೆ ಶಿಕ್ಷೆ ಆಗಬೇಕಾದ್ದು ಸರಿಯೋ ಅಂತ ಮುಖ್ಯ. ಯಾವ ರೀತಿಯಲ್ಲಿ ಆಗಬೇಕು ಅದು ಮುಖ್ಯ ಅಲ್ಲ. ಯಾವ ನ್ಯಾಯಾಧೀಶನೇ ಆಗಲಿ ಶಿಕ್ಷೆ ಇಂತಹದ್ದು ಅಂತ ಹೇಳುವುದು ಅವನ ಕೆಲಸ. ಅದನ್ನು ಹೇಗೆ ಕೊಡಬೇಕು ಅಂತ ಹೇಳುವುದು ಅವನೇ ಹೇಳ್ತಾನೆ. ಆ ಪ್ರಕಾರ ಶಿಕ್ಷಿಸಲ್ಪಡ್ತಾನೆ ಹೊರತು ನೀನು ಶಿಕ್ಷಿತನಾದವ ದಂಡ್ಯ ಹೇಳಿದ ಹಾಗೆ ಶಿಕ್ಷೆ ಕೊಡುವುದಲ್ಲ. ಆ ರೀತಿ ನಾನು ಕಾರ್ಯಪ್ರವೃತ್ತನಾದೆ. ಹಾಗೆ ಮಾಡುವಾಗ ನಿನಗೆ ನೀತಿವಾಕ್ಯವನ್ನು ಹೇಳುವುದಕ್ಕೊಂದು ಅವಕಾಶ ಕೊಡುವುದಕ್ಕೆ ನಾನು ಉದ್ದೇಶಪಟ್ಟಿದ್ದೇನೆ. ಆದ್ದರಿಂದಲೇ ನಾನೀಗ ಬಾಣ ಬಿಟ್ಟದ್ದು ಉಂಟಲ್ಲ, ಅದು ನನ್ನ ಸ್ವಾಧೀನದಲ್ಲಿ ಉಂಟು, ಪ್ರಾಣಾಂತಿಕವಲ್ಲ, ನಿನ್ನ ಸ್ವಾಧೀನದಲ್ಲಿ ಇಲ್ಲ. ನೀನೇನೋ ವಾಮ ಹಸ್ತದಿಂದ ಹಿಡ್ಕೊಂಡಿದ್ದಿ, ಒಳಗೆ ಹೋಗುವುದಿಲ್ಲ ನನ್ನ ಬಲದಿಂದ ಅಂತ ತಿಳ್ಕೊಂಡಿದ್ದಿ. ಅಲ್ಲ, ನಿನ್ನ ವಾಮ ಹಸ್ತದ ಬಲಮೆಯಿಂದ ಅದು ನಿಂತದ್ದಲ್ಲ, ಅದರ ದೂರದಿಂದಲೇ ನಾನು ನಿಯಂತ್ರಿಸುವ ಶಕ್ತಿ ನನ್ನಲ್ಲಿ ಉಂಟು. ಆ ನಿಯಂತ್ರಣ ಶಕ್ತಿ ಇದ್ದದ್ದರಿಂದ ನಿನ್ನ ಎದೆಯೊಳಗೆ ಅದು ಮುಂದೆ ಮುಂದೆ ಹೋಗಲಿಲ್ಲ. ಮುಂದೆ ಹೋಗಬೇಕಾದ್ರೆ ಮೊದಲೇ ನಿನ್ನ ಹೃದಯವನ್ನು ಶುದ್ಧವಾಗಿ ನಿಷ್ಕಲ್ಮಶವಾಗಿ ಮಾಡಬೇಕು ಎಂಬ ಉದ್ದೇಶ ನನಗುಂಟು. ಅದಕ್ಕೋಸ್ಕರವಾಗಿ ಕೇಳ್ತಾ ಇದ್ದೇನೆ, ನೀನು ಆ ಬಾಣವನ್ನು ಪ್ರಯತ್ನಪಟ್ಟು ತೆಗೆಯುವುದಕ್ಕೆ ಸಾಧ್ಯ ಇಲ್ಲ. ಅದು ದಂಡನಾರ್ಥವಾಗಿ ಉಪಯೋಗಿಸಿದಂತಹ ಬಾಣ, ಅದು ನನ್ನ ಸ್ವಾಧೀನದಲ್ಲಿ ಉಂಟು. ಮತ್ತೆ ಹೇಳ್ತಾ ಇದ್ದೇನೆ, ಹಿಂದೆ ಕರೀತೇನೆ, ಬದುಕಬೇಕೋ ನಿನಗೆ? ಶುದ್ಧ ನಿಷ್ಕಲ್ಮಶನಾಗಿ ಬದುಕುತ್ತೀಯ? ತಮ್ಮನನ್ನು ಕೂಡಿಕೊಳ್ತೀಯ? ತಮ್ಮನ ಮಡದಿಯನ್ನು ಬಿಟ್ಟು ಕೊಡ್ತೀಯ? ಈ ಕಪಿ ಸಾಮ್ರಾಜ್ಯವನ್ನು ಆಳುತ್ತೀಯ? ಆ ಮೂಲಕವಾಗಿ ಕಪಿಗಳಲ್ಲಿ ಶ್ರೇಷ್ಠನಾಗಿ ಮತ್ತೊಮ್ಮೆ ಈ ಸಾಮ್ರಾಜ್ಯದ ಅಧೀಶನಾಗ್ತೀಯ. ಆ ಮೂಲಕ ರಾಮನ ಕಾರ್ಯದಲ್ಲಿ ನೀನು ಕೂಡ ಒಬ್ಬ ಸಹವರ್ತಿ. ಲೋಕ ಕಂಟಕನಾಗಿದ್ದವ ಇವತ್ತು ಲೋಕ ರಕ್ಷಕನಾಗ್ತಾನೆ. ರಕ್ಷಕನಾಗಿ ಮಾಡಿದಂಥ ಹಿಂದಿನ ಹಲವಾರು ಘಟನೆಗಳು, ದುಂದುಬಿಯೋ ಮಾಯಾವಿಯೋ ಅಂಥವರನ್ನು ಕೊಂದದ್ದನ್ನು ಇನ್ನೊಮ್ಮೆ ಮಾಡಿ ತೋರಿಸ್ತಾನೆ ಎಂಬ ದೃಢ ವಿಶ್ವಾಸವನ್ನು ನಾನು ಪಡೀಬಹುದು. ಅಂತಹ ವಿಶ್ವಾಸದಿಂದ ಕೇಳ್ತಾ ಇದ್ದೇನೆ, ಬದುಕಬೇಕು ಎಂಬ ಆಸೆ ಉಂಟು, ಕರೀತೇನೆ ಮಾಡಿ. ತಮ್ಮನನ್ನು ಕೂಡಿಕೊಳ್ಬೇಕು ಅಂತ ಆಸೆ ಉಂಟು ರಾಮ, ರುಮೆಯನ್ನು ಹಿಂದೆ ಕೊಡಬೇಕು ಅಂತಲೂ ಆಸೆ ಉಂಟು. ಸರಿ, ಆದರೆ ಬದುಕಬೇಕು ಎನ್ನುವ ಆಸೆಯೇ ಇಲ್ಲ. ಹೌದೇ? ಯಾಕಂದ್ರೆ ನಿನ್ನನ್ನು ನೋಡಿದನಲ್ಲ, ಇನ್ನು ಯಾಕೆ ಬದುಕು? ರಾಮ ನಿನ್ನ ಬಾಣ
ನಿನ್ನ ಬಾಣ ತಾಗಿದ ಮೇಲಿನ್ನುಂಟೆ ಭೂಮಿಯೋಳ್ಯಾದೆ ಎನಗೆ ರಾಮ ನಿನ್ನ ಬಾಣ ತಾಗಿದ ಮೇಲೆ ಇನ್ನುಂಟೆ ಭೂಮಿಯೊಳಗೆ ಎನಗೆ ಕಾಮಿತ ಬೇರಿಲ್ಲ ಚಿತ್ತದಿ ಮುಕ್ತಿಯನೆದು ಪ್ರೇಮದಿ ರಕ್ಷಿಸೆನ್ನನು ಕಾಮಿತ ಬೇರಿಲ್ಲ ಚಿತ್ತದಿ ಮುಕ್ತಿಯನೆದು ಪ್ರೇಮದಿ ರಕ್ಷಿಸು ಎನ್ನನು ರಾಮ ರಮ, ನನಗೆ ಮತ್ತೆ ಬದುಕನ್ನು ಕೊಡುವಂತಹ ಔದಾರ್ಯವನ್ನು ತೋರ್ತಾ ಇದೆ. ನಿಜ ಸ್ವಾಮಿ, ಏನು? ನೀನು ಕೊಡಬಲ್ಲವನೇ, ನೀನು ಕೊಡಬೇಕಾದವನೇ. ಪ್ರಾಣವನ್ನು ತೆಗೆಯುವವನಿಗೆ ಕೊಡುವುದಕ್ಕೆಲ್ಲರಿಗೂ ಸಾಧ್ಯ ಆಗುವುದು. ಎರಡೂ ಮಾಡಬಲ್ಲವನು ನೀನು ಹೇಳ್ತಾ ಇದ್ದಿ. ನೀನು ಬಿಟ್ಟಂತಹ ಬಾಣ ಅದು ದೂರದಿಂದ ನಿಯಂತ್ರಿಸುವಂತಹದ್ದು. ಹೌದು. ಎದೆಗೆ ಎಷ್ಟು ಪ್ರವೇಶಿಸಿದೆಯೋ ಅಷ್ಟು ಮಾತ್ರ ನಿನ್ನ ನಿಯಂತ್ರಣದಲ್ಲಿದೆ. ಇಲ್ಲದೆ ನೀನು ಬಯಸಿದಾಗ ಮಾತ್ರ ಮುಂದೆ ಹೋಗ್ತದೆ. ಹೌದು. ಬಯಸಿದಾಗ ಅದೇ ಬಾಣ ನನ್ನನ್ನು ಎಲ್ಲಿಗೂ ಕೊಂಡು ಹೋಗಲಿಕ್ಕಿಲ್ವ ಸ್ವಾಮಿ? ಸ್ವಾಮಿ, ನಿನ್ನನ್ನು ಮುಂಭಾಗದಲ್ಲಿ ಕಂಡು ನಿನ್ನ ಮಾತುಗಳನ್ನು ಕೇಳಿದ ಕ್ಷಣ ಈ ಬದುಕ ನಿಡಿ ಅಳೆದು ಬಿಟ್ಟವನು ಸ್ವಾಮಿ. ನಾನು ಯಾವ ರೀತಿಯಲ್ಲಿ ನಾನು ಬದುಕಿದೆ, ಸುಗ್ರೀವನೊಡನೆ ಹೋರಾಡ್ತಾ ಇದ್ದಾಗ ಕ್ಷಣದಲ್ಲಿ ನನಗೊದಗಿದಂತಹ ಸ್ಥಿತಿ, ಎಷ್ಟು ಎತ್ತರದಿಂದ ನಾನು ಕೆಳಗೆ ಆಗ ನನಗೆ ಗುರುತಾದರೂ ಏನು, ಕೇವಲ ನೆಲವೇ ಆಧಾರವಾಗಿದ್ದದ್ದು, ಇನ್ನೇನಿಲ್ಲ. ಇಷ್ಟೆಯೇ ಬದುಕು ಅಂತ ಕ್ಷಣದಲ್ಲಿ ಬಂದು ಹೋದದ್ದು. ನನ್ನಂಥವನಿಗೆ ಹೀಗಾಯಿತಲ್ಲ ಅಂತ ಆಕ್ರೋಶದಿಂದ ಬಂದ ನಿಂದೆ ಅದು. ಒಬ್ಬನನ್ನು ನಿಂದಿಸುವಾಗ ಎಲ್ಲವೂ ಕೂಡ ಸಮರ್ಪಕವಾಗಿರಬೇಕು. ಹೌದಲ್ಲ? ಒಬ್ಬನನ್ನು ಬೈಬೇಕು ಅಂತಾದ್ರೆ ಎಲ್ಲ ಶಬ್ದಗಳನ್ನು ನಾವು ಬಳಸ್ತೇವೆ. ಹೇಳಿದನಲ್ಲ ನಾನು. ಸ್ವಾಮಿ, ಯಥಾರ್ಥಕ್ಕೆ ಮುಂಭಾಗದಲ್ಲಿ ನಿಂತುಕೊಂಡು ಸ್ತುತಿವಾಕ್ಯಗಳಿಂದ ಪೂಜಿಸಬೇಕಾದವನು. ಈ ವಾಕ್ಯಗಳು ಕೂಡ ಹಾಗೆಯೇ, ಅದಕ್ಕೂ ಹಿಂದೆ ಮುಂದೆ ಇಲ್ಲ. ಯಾವ ಶಬ್ದಗಳನ್ನು ಕೂಡ ಬಳಸುವುದೇ, ಅಲ್ಲಿ ಭಾವವೇ ಮುಖ್ಯವಾಗುತ್ತದೆ ಸ್ವಾಮಿ. ಭಾವಗಮ್ಯನಾದಂತಹ ನಿನ್ನನ್ನು ಕಂಡ ಮೇಲೆ ಭಾವರೂಪವನ್ನೇ ಹೊಂದಬೇಕು ಅಂತ ಆಸೆ ಇಲ್ಲದೆ ಅಲ್ಲದೆ ಈ ಲೌಕಿಕವಾದಂತಹ ಬದುಕು ಬೇಡ ಸ್ವಾಮಿ. ಈವರೆಗೆ ವಾಲಿಯ ಮೇಲೆ ಗಾಯವಾಗುತ್ತಿಲ್ಲ. ಎಷ್ಟು ದೊಡ್ಡ ಗುಡಿಯವೇ ತರು ಬಿರುಗಾಳಿ ಬಂದಾಗ ಹೆಮ್ಮರಗಳು ಕೂಡ ಉಳಿಬಿಡುತ್ತವೆ. ಹೌದು, ಸಿಡಿಲು ಪಡೆದರೆ ಪರ್ವತವೂ ಕೂಡ ಅದರಿ ಕುಸಿಯುತ್ತದೆ. ವಾಲಿಯೂ ಕೂಡ ಹೆಮ್ಮರವಾಗಿ ಸರಿ ಗಿರಿ ಶಿಖರದಂತೆ ಸರಿ ಇದ್ದವ ಈ ರೀತಿಯಾದಂತಹ ಅಂತ್ಯವನ್ನು ಕಾಣ್ತಾ ಇದ್ದೇನೆ. ಏನೂ ಬೇಸರ ಇಲ್ಲ. ಆ ಅಂತ್ಯವನ್ನು ಕೊಡ್ತಾ ಇರುವ ನಿನ್ನ ಬಾಣ ಸಾಗಿದ ಮೇಲೆ ಸರಿ ಅವನಿಗೆ ಅದು ಸಾಕ್ಷಾತ್ ಸದ್ಗತಿ ಮೋಕ್ಷ ಅಂತ ನಾನು ಹೇಳಿದ್ದೇನೆ. ಹಾ, ನೀನದನ್ನು ನನ್ನ ಮುಂದೆಯೇ ಕೊಡುಗೆಯಾಗಿ ಇಟ್ಟಿರುವುದರಿಂದ ನಾನೇ ವಾಚ್ಯವಾಗಿ ಕೇಳ್ತಾ ಇದ್ದೇನೆ. ಸರಿ ನನ್ನ ಚಿತ್ತಕ್ಕೆ ಶಾಶ್ವತವಾದಂತಹ ಮುಕ್ತಿ ಬೇಕು. ಸರಿ ಈ 3 ದಿನದ ಬದುಕಿನ ಜಂಜಡ ನನಗೆ ಬೇಡ. ಆದಿ ವಾಲಿ, ದುಃಖಿಸಬೇಡ. ನಿನಗಿದು ಮಹಾನವಮಿಯ ಕಾಲ. ನಾಳೆ ನಿನಗೆ ಬಹಳ ಒಳ್ಳೆಯದಾಗುವುದಕ್ಕಿರುವ ಮೋಕ್ಷ ಮಾರ್ಗ ಇದು. ವಾಲಿ ವಧೆ ಅಲ್ಲ, ವಾಲಿ ಮೋಕ್ಷ. ಇಂತಹ ಮೋಕ್ಷವನ್ನು ಕರುಣಿಸುವುದಕ್ಕೆ ಅದೇನೋ ನಮ್ಮ ಹಿರಿಯರು ಮಾಡಿದಂತಹ ಪುಣ್ಯ
ನನ್ನ ಮೂಲಕ ಹರಿದು ಬಂತು ಅಂತ ತಿಳ್ಕೊ. ನಿನಗೇನಾದರೂ ನಿನ್ನ ಮಗನ ಬಗ್ಗೆ ಏನಾದರೂ ಬೇಸರ ಇದ್ದರೆ ನಾಳೆ ಏನಾದೀತೋ ಅಂತ ಭಯ ಬೇಡ. ಒಂದು ವೇಳೆ ಸುಗ್ರೀವನಿಗೂ ಅವನಿಗೂ ಸರಿ ಬರಲಿಲ್ಲ ಅಂತಾದರೆ ನಾನು ಅಯೋಧ್ಯೆಗಾದರೂ ಕೊಂಡೋಗಿ ಅವನನ್ನು ಉಚ್ಚಾಸನಲ್ಲಿ ಕುಳ್ಳಿರಿಸಿ ರಾಜಯೋಗ್ಯವಾದಂತಹ ಗೌರವವನ್ನು ಕೊಟ್ಟೇನೆ. ಅಲ್ಲ, ನಿನ್ನ ಮಡದಿಯ ಮುಂದಿನ ಭವಿಷ್ಯ ಏನು ಹಾಳಾಗ್ತದೋ, ತಾರೆ ನಿನಗೆ ಬಳುವಳಿಯಾಗಿಯೋ ಉಡುಗೊರೆಯಾಗಿಯೋ ದೊರೆತವಳು, ಅವಳ ಬಗ್ಗೆಯೂ ನೀನು ಚಿಂತಿಸಬೇಡ. ಯಾಕೆಂದರೆ ಒಂದು ಕಾಲದಲ್ಲಿ ನಿನಗೆ ಅವಳು ಸುಗ್ರೀವನ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದಳು ಎಂಬ ಬೇಸರ ಆದದ್ದು ನಿಜ. ಆದರೆ ಅನಿವಾರ್ಯವಾಗಿತ್ತದು. ಆಗ ನೀನು ಸತ್ತಿದ್ದಿ ಅಂತಲೇ ತಿಳ್ಕೊಂಡಿದ್ರು ಕಪಿಗಳು ಆ ಕಾರಣದಿಂದಲೇ ಸುಗ್ರೀವನನ್ನು ಪಟ್ಟವಣೆಗೆ ಏರಿಸಿದ್ದು. ಆ ಕಾರಣದಿಂದಲೇ ಆ ಮಹಾರಾಣಿಯನ್ನು ಗದ್ದುಗೆಗೆ ಏರಿಸಿದ್ದು. ಮಹಾರಾಣಿಯಾಗಿದ್ದವಳು ಭಿಕ್ಷಾರಾಣಿ ಆಗುವುದಕ್ಕೆ ಸಾಧ್ಯ ಇಲ್ಲವಲ್ಲ. ಆದ್ದರಿಂದಲೇ ನಿನ್ನಂತಹ ರಾಜರು ಮಡಿದಾಗ ರಾಜರ ಪತ್ನಿಯರು ಅನಂತರದ ತಮ್ಮಂದಿರನ್ನು ಮದುವೆ ಆಗಬಹುದು ಎಂಬುದು ಕ್ಷತ್ರಿಯರಲ್ಲಿ ಇದೆ. ಕೆಲವು ಕಡೆಗಳಲ್ಲಿ ಇದೆ ವಾಡಿಕೆಯದು. ಎಲ್ಲ ಕಡೆಯೂ ಇದೆ ಅಂತ ನಾನು ಹೇಳೋದಿಲ್ಲ. ಗಂಡ ಸತ್ತಾಗ ಗಂಡನ ತಮ್ಮನನ್ನು ಕೂಡಿಕೊಂಡು ಮದುವೆಯಾಗಿ ಹೋದು. ಯಾಕೆ? ಅವಳಿಗೆ ಭದ್ರತೆಗೆ. ಅವಳನ್ನು ಹಾಗೆಯೇ ಬಿಟ್ಟರೆ ಅವಳು ವಿಕಾರಿಯೇ ಆಗಬೇಕಲ್ಲ. ಮಹಾರಾಣಿಯಾಗಿದ್ದವಳು ಭಿಕ್ಷಾರಾಣಿ ಆಗಬಹುದೇ? ಆದ್ದರಿಂದ ಅವಳಿಗೆ ರಾಣಿಗೆ ಯೋಗ್ಯವಾದ ಸ್ಥಾನಮಾನವನ್ನು ಕೊಡುವುದಕ್ಕಾಗಿಯೇ ಕೃತೆ ಪ್ರವೃಜಿತೆ ಶೈವ, ಅದು ಅದಕ್ಕೆ ಶಾಸ್ತ್ರವಾಕ್ಯ. ಆದ್ದರಿಂದ ನಿನ್ನ ಪತ್ನಿಯ ಬಗ್ಗೆಯೂ ನೀನು ಚಿಂತಿಸಬೇಡ, ನಿನ್ನ ಕಪಿಗಳ ಬಗ್ಗೆಯೂ ಚಿಂತಿಸಬೇಡ. ನಿಮ್ಮ ಸಾಕಿದಂಥ ಎಲ್ಲ ಮಂದಿಯೂ ನನಗೆ ವಿರೋಧಿಯಾಗಿ ಬಾಣ ಪ್ರಯೋಗದ ಮೂಲಕ ನಿನ್ನ ಸಂಪರ್ಕಕ್ಕೆ ಬಂದ ನಾನೇ ಬದಲಾದೆ. ನಿನಗೆ ಸ್ನೇಹಿತನಾಗಿದ್ದ ಸುಗ್ರೀವ ಬದಲಾಗುವುದಕ್ಕುಂಟೆ ಸ್ವಾಮಿ, ಯಾವ ಸಂದೇಹವೂ ಇಲ್ಲ. ಪೂರ್ಣ ಭರವಸೆ ತಮ್ಮನ ಮೇಲುಂಟು, ತಾರೆಯ ಮೇಲುಂಟು, ಅಂಗದ ಮೇಲುಂಟು. ಆಗಲಿ, ನನ್ನ ಪುಣ್ಯಕಾಯವು ಇದ್ದರೆ ಅದರಲ್ಲಿ ನಿನ್ನ ಮಗನೂ ನಿನ್ನ ಕಪಿಗಳು ನಿನ್ನ ತಮ್ಮನೂ ಸಹಭಾಗಿಗಳಾಗ್ತಾರೆ. ಆ ಮೂಲಕವಾಗಿ ಪ್ರಪಂಚಕ್ಕೆ ಮಂಗಳವಾಗ್ತದೆ, ದುಷ್ಟರ ಹನನವಾಗ್ತದೆ ಅಂತ ಆಶೀರ್ವದಿಸ್ತೇನೆ. ಧನ್ಯವಾದಗಳು. ಬರುವ 12/11/2019 ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಒಳಲಿ ಶಾಸ್ತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿಕ್ಕಿದೆ. ಆ ದಿನ ಸಂಜೆ ಗಂಟೆ 4:15 ರುಕ್ಮಿಣಿ ಕಲ್ಯಾಣ ಎನ್ನುವಂತಹ ತಾಳಮದ್ದಳೆ ನಡೆಯಲಿಕ್ಕಿದೆ ಪ್ರಭಾಕರ್ ಜೋಶಿ ಇನ್ನಿತರ ಕಲಾವಿದರಿಂದ. ಹಾಗೆ ಇವತ್ತಿನ ಭಾಗವತ ದಿ ಶೇಡಿಗುಮ್ಮೆ ಕೃಷ್ಣ ಭಟ್ರ ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಗಣ್ಯರಿಗೂ ಹಾಗೂ ತಾಳಮದ್ದಳೆಯಲ್ಲಿ ಭಾಗವಹಿಸಿದಂತಹ ಹಿಮ್ಮೇಳ ಮುಮ್ಮೇಳದ ಎಲ್ಲ ಕಲಾವಿದರಿಗೂ ಎಸ್ ಕೆ ನಾರಾಯಣ್ ಭಟ್ ಮತ್ತು ಸಹೋದರರ ಪರವಾಗಿ ಹಾಗೂ ವಿಷ್ಣುಮೂರ್ತಿ ಯಕ್ಷಗಾನ ಮಂಡಳಿ, ವಿಷ್ಣುಮೂರ್ತಿ ದೇವಸ್ಥಾನ ಕೂಡ ಇದರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆ ಹಾಗೂ ಸಭಿಕರಾಗಿ ಇಷ್ಟರವರೆಗೆ ನಮ್ಮೊಂದಿಗೆ ಸಹಕರಿಸಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಕಥೆಗೆ ಮಂಗಳವನ್ನು ಹಾಡುವುದಕ್ಕೆ ಭಾಗವತರಲ್ಲಿ ಕೇಳಿಕೊಡ್ತೇವೆ. ಧನ್ಯವಾದ. ಕರದುಳು ಪರಶುಪ ಶಾಂಕುಶಾಧಾರಿಗೆ ಹರುಸುದಿ ಭಕ್ತರ ಪೊರೆವವಾಗೆ ಮುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖೋದವಗೆ ಗಣಪಗೆ